ತಿಳ್ಕೊಂಡ ಸಂಗತಿ ಅದು ವಿಶೇಷ ಅಲ್ಲ. ನಿನ್ನ ಜೊತೆಯಲ್ಲಿ ಇದ್ದು ಕಾಳಗದ ಕಣದಲ್ಲಿ ಛಲವನ್ನೇ ಸಾಧಿಸಿದ ಭೀಮನ ಮುಂದೆ ನಿನ್ನ ಸಾಹಸ ಅಗತ್ಯ ಇಲ್ಲ. ಅಡಚೆ ನೀನು ಕಬ್ಬಿನ ರಸ ಕುಡಿಯುವಾಗ ಕಸ ಹಾಕಿದ ಹಾಗೆ ಮಧ್ಯ ಅದನ್ನು ಹಾಳು ಮಾಡು. ಏನ್ ಮಾಡಿದ್ದಾನೆ? ಇತ್ಯರ್ಥ ಆಗ್ತಿತ್ತು. ಆಗುವುದಕ್ಕೆ ನೀನು ಬಿಡ್ಲಿಲ್ಲ. ನೀನು ಸುಮ್ಮನೆ ಇರಬಹುದಾಗಿತ್ತಲ್ಲ. ಯಾರು? ನೀನು ಬಾಯಿ ವಟ ವಟ ಅಂತ ಒಬ್ಬೆ ಹೊಡಿ, ನಾನು ಸುಮ್ಮನೆ ಇರ್ತೇನೆ. ಅದಕ್ಕೆ ನೀನು ಹಾಗೆ ಸ್ಪರ್ಧಿಸಿದ್ದಲ್ಲ. ಅದು ನೀನು ಮಾತಾಡಿದ್ದೆ ಹೌದು. ಯಾರು ಮಾತಾಡಿದ್ದೇನೆ? ನೀನೊಬ್ಬನೇ ಮಾಡಿದ್ದಿ ಎನ್ನುವ ಭಾವದಿಂದ ಅಣ್ಣ ಕೇಳಿದ ಪ್ರಶ್ನೆಯನ್ನು ಯೋಚಿಸು. ಏನು ಪ್ರಶ್ನೆ ಕೇಳಿದ? ಭಾರತ ಯುದ್ಧವನ್ನ ಗೆದ್ದವರು ಯಾರು? ಅವ ಹೇಳಿದ್ದಾನೆ. ನೀನು ಮೊದಲು ಮಾತಾಡಿದ್ದಪ್ಪಲ್ಲ. ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಕೌರವಾದಿಗಳು ಇವರು ಸೇನಾಧಿಪತಿಗಳಾಗಿದ್ದಂತಹ ಯುದ್ಧವನ್ನು ಯಾರು ಗೆದ್ದದ್ದು? 3 ಜನರಿಗೆ ಹೊಡೆದದ್ದು ಅಥವಾ 3 ಜನರ ಮುಂದೆ ಕಾಡಾಕಾಡಿಯಾಗಿ ನಿಂತದ್ದು ನಾನು. ಮತ್ತೆ ನಾನು ಹೇಳದೆ ಮತ್ತೊಬ್ಬ ಹೇಳಲಿಕ್ಕಾಗ್ತದೆ? ನೀನು 3 ಜನರ ಮುಂದೆ ಕಾಡಾಕಾಡಿ ನಿಂತದ್ದು ಮುಖ್ಯ ಅಲ್ಲ. ಮತ್ತೆ ಒಂದು ಮರ ಬೀಳಬೇಕು ಅಂತ ಆದ್ರೆ ಯಾವ ಅಡ್ಡ ಹೋದ ಬೇರು ಕತ್ತರಿಸಿದ ಪ್ರಯೋಜನ ಇಲ್ಲ. ತಾಯಿ ಬೇರು ಕಡಿಬೇಕು. ಭಾರತ ಯುದ್ಧ ಗಂಟಿಕ್ಕಿದ ಕೌರವನು ಕೊಡವ ನಾನು. ತಾಯಿ ಬೇರೆ ನಾನು ಕಡ್ದದ್ದು. ಬೇರು ಕಡ್ದಿದ್ದೀಯ? ನೀನು ಹೇಳಿದ್ದು ಮರ ಅಲ್ಲ ಅದು. ಅದು ಕೊನೆಯ ಒಣಗಿದ ಕೊಂಬೆ. ಅದಲ್ಲ ಅದು. ಯಾಕೆ? ಎಲ್ಲರನ್ನೂ ಬಂಧನಕ್ಕೆ ಸಿಲುಕಿಸಿದ ಸುಯೋಧನ. ಎಲ್ಲರೂ ಸುಯೋಧನನ ಮಾತಿಗೆ ಕಟ್ಟು ಬಿದ್ದವರು. ನಾಯಕ ಎಂದ ಕಾರಣಕ್ಕೆ ಅವ ಬಲಿಷ್ಠ ಆಗಬೇಕು ಅಂತ ಇಲ್ಲ. ಅದಿಲ್ಲ. ಇಂದ್ರಜಿತ್ ವಧೆ ಆಗುವವರೆಗೆ ದೇವತೆಗಳು ರಾವಣನನ್ನು ವಿರೋಧಿಸುವುದಕ್ಕೆ ಬರಲಿಲ್ಲ. ರಾವಣ ವಧೆಗೆ ನಿಜವಾದ ಪಂಚಾಂಗ ಇಂದ್ರಜಿತ್ ವಧೆ. ಗೊತ್ತು ನನಗೆ. ರಾವಣ ನಾಯಕನಾಗಿರಬಹುದು, ಸರಿ. ಇಂದ್ರಜಿತ್ ಸಾಯುವ ಮೊದಲು ದೇವತೆಗಳಿಗೂ ರಥ ತಂದು ರಾಮನಿಗೆ ಕೊಡ್ಲಿಕ್ಕೆ ಧೈರ್ಯ ಬರಲಿಲ್ಲ. ಹೌದು. ಕೌರವ ನಾಯಕನಾಗಿರಬಹುದು. ಕೌರವ ತನ್ನ ಬಲದಿಂದ ಹೊರಟದ್ದಲ್ಲ. ಯೋಚಿಸು ನೀನು. ನಾಯಕ ಮಾತಾಡಿದ್ರೆ ಭಾರತ ಯುದ್ಧ ನಿಲ್ತಿತ್ತು. ಯಾವುದು? ಯುದ್ಧ ಬೇಡ ಅಂತ ಕೌರವ ಹೇಳಿದ್ರೆ ಭೀಷ್ಮರು ಮಾಡುವ ಅಂತ ಹೇಳ್ತಿರ್ಲಿಲ್ಲ. ಅಲ್ಲ, ಅದು ಅವನ ಅವಿವೇಕ. ಅವಿವೇಕಿಗಳೆಲ್ಲ ಬಲಿಷ್ಠರು ಅಂತ ಯಾರು ಹೇಳಿದ್ರು ನಿನಗೆ? ಅವಿವೇಕಿಗಳೆಲ್ಲ ಬಲಿಷ್ಠರು ಅಂತ ಇಲ್ಲ ಇಲ್ಲಿ. ನಾನು ಅವನ ಅವಿವೇಕಕ್ಕೆ ಉಪಯೋಗಿಸಿದ್ದು ಭೀಷ್ಮ ದ್ರೋಣಾದಿಗಳನ್ನು. ಯೋಚಿಸು. ನಾನು ಯಾರನ್ನು ಗೆದ್ದಿದ್ದೇನೋ ಅವರನ್ನು ನೀನು ಗೆದ್ದದ್ದುಂಟಾ? ಇಲ್ಲ. ನೀನು ಯಾವ ಕೌರವಾದಿಗಳನ್ನು ಗೆದ್ದಿದ್ದೀಯೋ? ನೀನು ಗೆದ್ದಿದ್ಯಾ? ಮತ್ತೆ ಉತ್ತರ ಗೋಕರ್ಣದಲ್ಲಿ ಎಲ್ಲರಿಗೂ ಕೊಟ್ಟಿದ್ದೇನೆ ಬೆಟ್ಟು. ನಾನು ಪೆಟ್ಟು ಕೊಡದೇ ಇದ್ದವರನ್ನು ಗೆದ್ದದ್ದಲ್ಲ ನೀನು. ಪೆಟ್ಟು ಕೊಟ್ಟದ್ದು ನಾನು ಇಡೀ ಕೌರವ ಸೇನೆಯನ್ನು. ಅದು ಕೈ ನಡುಗುವ ಉತ್ತರನ ಸಾರಥ್ಯದಲ್ಲಿ ಅವು ಓಡಿಸಿದ್ದಲ್ಲ. ಅವನು ನಡುಗುವಾಗ ಮುಂದೆ ಹೋದದ್ದು ರಥ. ಹೌದು. ಅವನ ಸಾರಥ್ಯದಲ್ಲಿ ಇಡೀ ಕೌರವ ಸೇನೆಯನ್ನು ಹೊಡೆದು ಹಾಕಿದ್ದೇನೆ. ಭೀಷ್ಮರಿರ್ಲಿ ಒಲ್ಲಿಲ್ಲಲ್ಲ. ಒಲ್ಲಿಲ್ಲ. ನೀನು ಹೇಳಿದ್ಯಲ್ವ ಪ್ರತಿಜ್ಞೆ, ಅದಕ್ಕೆ ಬಿಟ್ಟದ್ದು. ನಾನು ಬಿಡು, ನನ್ನ ಮಗನೇ ಬಿಡ್ತಾನೆ ದುಶ್ಯಾಸನನ್ನು. ತಾಯಿಗೆ ಅಪಮಾನ ಮಾಡಿದ ನಾಯಿ ದೊಡ್ಡಪ್ಪನ ಭಾಷೆಗೆ ಅಂಜಿದ್ದೇನೆ ಅಂತ. ಅಂದ್ರೆ ಕೊಲ್ಲಿಕ್ಕೆ ಆಗದೆ ಬಿಟ್ಟದ್ದಲ್ಲ. ನಿಮಗೆ ಹೇಳಿಕ್ಕೆ ಒಂದು ಬಾಯಿ ಬಲ ಉಂಟು ಪುಣ್ಯಾತ್ಮ. ಯಾರಿಗೆ? ಮಗನಿಗೆ, ಅಪ್ಪನಿಗಲ್ಲ. ನನ್ನ ಮಗನನ್ನು ಮುಕ್ಕಿ ತಿಂದದ್ದು ನೀವೇ. ನಿಮಗೆ ಸಂಕಟ ಚಕ್ರ ಎಂತದಕ್ಕೆ ಹೋಗಿದ್ದಾರೆ? ಹೋಗಿ ಪ್ರಯೋಜನ ಎಂತದ್ದು? ಹೊಯ್ಗೆಗೆ ನೀರು ಸುರಿದ ಏನು ಪ್ರಯೋಜನ? ಹೊಯ್ಗೆಗೆ ನೀರು ಸುರಿದದ್ದು. ಹೌದು, ಒಳಗೆ ಹೋಗ್ಲಿಕ್ಕೆ ಆಗ್ಬೇಕಲ್ಲ. ಹೌದಾ? ಒಪ್ಪಿಕೋ. ನನಗೆ ಆಗುತ್ತಿತ್ತು, ಹಾಗಾಗಿ ನನ್ನನ್ನು ತಪ್ಪಿಸಿ ಚಕ್ರ ಅಯ್ಯೋ ಮಾಡಿದ್ದು. ಅಲ್ಲದೇ ಇರುವುದನ್ನು ಹೌದು ಅಂತ ಹೇಳುವುದಿಲ್ಲ ನಾನು. ಇಂಥ ಅನೇಕ ಪ್ರಕರಣ ಉಂಟು. ನೊಂದೆ ನಕಟ ಪಾರ್ಥನಸ್ತ್ರದಿ ಅಂತ ಹೇಳಿದ ಭೀಷ್ಮರು. ಅರ್ಜುನನೊಬ್ಬ ತಪ್ಪಿದ್ರೆ ದೂರ್ಜಟಿ ಬಂದ್ರು ನಮಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿದಂತ ದ್ರೋಣರು. ನಿನ್ನ ನಾಟಕ ಬೇಡ ನಾನು. ಯಾಕೆ ಭೀಷ್ಮರು ಶಿಖಂಡಿಯನ್ನು ತಂದು ಮುಂದಿಡುವ ಅಂತ ಹೇಳಿದ್ದೆ ಯಾರ ಹತ್ರ? ನಾವಿರ್ಲಿಲ್ವಲ್ಲಿ ಇದ್ರು. ಮತ್ತೆ ಶಿಖಂಡಿಯ ನೆವನ ಆಯ್ತು ಬಿಟ್ರೆ ನೀನೆಂತ ಮಾಡುದ್ರಿ? ಭೀಷ್ಮ ವಿಜಯದ ಕೊನೆಗೆ ಒಂದು ಮಾತು ಬಂದಿದೆ, ಗೊತ್ತುಂಟ ನಿನಗೆ? ನಾನು ಸಣ್ಣ ಸಣ್ಣ ವಿಷಯ ಎಲ್ಲ ಕೇಳುದಿಲ್ಲ, ಹೇಳು.
ನಿನಗೆ ಯಾವುದು ಬೇಡವಾದ ಸಣ್ಣದಾಗುತ್ತದೆ, ಯಾವುದು ಬೇಕು ಅದನ್ನು ಕಡ್ಡಿಯನ್ನು, ನಮಗೆ ಬೇಕಾದದ್ದು ಬೇಕು ಅಷ್ಟೇ, ಅದನ್ನು ಕಡ್ಡಿಯನ್ನು ಪರ್ವತ ಮಾಡ್ತೀವಿ. ಈಗ ವಿಜಯಿಯಾಗಿರಬಹುದು ಭೀಷ್ಮ, ಮುಂದೊಂದು ದಿನ ಅರ್ಜುನನಿಂದ ನಿನಗೆ ಸೋಲು ಸಮನಿಸ್ತದೆ. ಇದು ಪೂರ್ವ ನಿಯೋಜಿತ. ಭೀಷ್ಮರು ಸೋಲುವುದಕ್ಕೆ ಬೇರೆ ಕೆಲಸ ಎಲ್ಲ ಇಲ್ಲದೆ ಹುಡುಕುದ್ರಿ. ಯಾರು? ನೀನು. ನಾನು ಹುಡುಕಿದ್ದಲ್ವೋ, ನಾನು ಹುಟ್ಟುವಾಗಲೇ ಇಂಥದ್ದು ಹುಟ್ಟಬೇಕು ಅಂತ 1 ವರ್ಷ ಯೋಚನೆ ಮಾಡಿ ಹುಟ್ಟಿದ್ದು. ಅಮ್ಮ ನಿನ್ನ ಹಾಗೆ ಕೈ ಬಿಟ್ಟು ಬಂಡೆ ಹೊಡೆದು ಬದುಕಿಕೊಂಡವಲ್ಲ. ಆದ್ರೂ ನನ್ನ ಅಮ್ಮನಿಗೆ ಬೇಡವಾದ ಮಗ ಅಲ್ಲ ನಾನು. ಅಲ್ಲ, ಅಮ್ಮನಿಗೆ ಬೇಡವಾದವನಲ್ಲ, ಆದ್ರೆ ಅಮ್ಮನಿಗೆ ಸಾಕಾಗದವನು ನೀನು. ಹಾಗಾಗಿ ನನ್ನನ್ನು ಸಂಕಲ್ಪಿಸಿ ನಿಮ್ಮನ್ನು ನನ್ನ ತಂದೆ ತಾಯಿ ನಿನ್ನ ಹಾಗೆ ಒಂದು ಗಳಿಗೆಯ ಮಂತ್ರ ಹೇಳಿ ಹುಟ್ಟಿಸಿದ್ದಲ್ಲ. 1 ವರ್ಷದ ವ್ರತ ಮಾಡಿದ್ದಾರೆ, 1 ವರ್ಷದ ತಪಸ್ಸು ಮಾಡಿದ್ದಾರೆ. ಆ ಮೂಲಕವಾಗಿ ಪಡೆದ ಪರಾಕ್ರಮಿ. ಇರ್ಲಿ ಬಿಡು. ಕಾರ್ತವೀರ್ಯ ಅರ್ಜುನ ಸಮವಿಕ್ರಮಿ, ಶಿವತುಲ್ಯ ಪರಾಕ್ರಮಿ, ಇಂದ್ರ ಸಮಾಜ. ಅಲ್ಲಿ ಒಪ್ಪಿದ್ದೇನೆ ನಾನು. ನಿನ್ನ ನಾಲಿಗೆ ಸೇದಿ ಹೋಗ್ಲಿಕ್ಕೆ ಮಗವನ ಮಗನೇ ಅಂತ ಹೇಳ್ತೀಯ. ಹೌದು, ನಿನಗೆ ಅಷ್ಟು ದೂರದವನಾಗಿ ಹೋದೆ ಅಲ್ವಾ ನಾನು? ಈಗ ದೂರವಾಗಿದ್ದೀಯ ಅಲ್ಲ. ಅಣ್ಣ ಕೇಳುವಾಗ ನಾನು ಎದ್ದು ನಿಂತು ಉತ್ತರ ಕೊಟ್ಟೆ, ನೀನು ಅದನ್ನ ಕ್ಷೇಪಿಸಿದೆ. ಹೌದು. ಒಂದು ಹಂತದ ಸಂಘರ್ಷ ಆಗುವಾಗ ನಾರದರು ಬಂದ್ರು. ಏನ್ ಹೇಳಿದ್ರು ಹೇಳು? ಇದು ನಾವು ನಿರ್ಣಯಿಸಬೇಕಾದ್ದಲ್ಲ, ಅಲ್ಲ, ಕೃಷ್ಣನಲ್ಲಿ ಕೇಳಬೇಕು ಎನ್ನುವುದಾಗಿ ಕೃಷ್ಣನಲ್ಲಿಗೆ ಹೋಯ್ತು. ಸರಿ. ಕೃಷ್ಣ ಏನ್ ಹೇಳಿದ? ನನಗೂ ಹೇಳಿದ್ರೆ ಯಾರಾದ್ರೂ ಪಕ್ಷಪಾತ ಅಂತ ಹೇಳಿ ಯಾರು ಕೇಳಬೇಕಾದದ್ದು ಬಬ್ರುಸೇನನ ತಲೆ ಉಂಟು ಹೋಯ್ತಲ್ಲ ಅಲ್ವಾ? ಹೌದು. ಮತ್ಸರದ ಮುದ್ದೆ. ಅವ ಸತ್ಯ ಹೇಳಿದ್ರೆ ನೀನು ತಲೆ ಹೊಡೀತಿ ಅಲ್ವಾ? ಅವನದ್ದು ಚಂಡಿಕೆ ಮತ್ತು ಚಕ್ರ ಮಾತ್ರ ತಿರುಗಿದ್ದು ಅಂತ ಹೇಳಿದ್ರೆ ತಲೆ ಹೊಡೀತಿ. ನೀನು ನಿಜವಾಗಿಯೂ ಯಾರು ಹೇಳಿದ್ರು ನಾನು ಬಿಡುವುದಿಲ್ಲ. ಹಾಗಾದ್ರೆ ಸತ್ಯ ಒಪ್ಪಿಕೊಳ್ಳುವುದಲ್ಲ, ನೀನ್ ನಿನಗೆ ಆಗ್ಬೇಕಾದನ್ನು. ನೀನು ಹೇಳಿದ ಸತ್ಯ ಅಂತಲ್ಲ. ಅಲ್ಲ, ನಾನು ಹೇಳಿದ್ದು ಬಿಡು. ಈಗ ಬಬ್ರುಬಾಹುವಿನ ತಲೆ ಅಂದ್ರೆ ಯಾರ್ದದ್ದು? ನಿನ್ನ ಮಗನ ತಲೆ ಅಲ್ವಾ? ಕೆಳಭಾಗ ಹೋಗಿದೆ, ಮೇಲೆ ಪುನಃ ಹಾಳಾಗಿ ಹೋಗಿದೆ. ನಿನಗೆ ಸ್ವಲ್ಪ ಮರ್ಯಾದೆಗೆ, ನಿನ್ನ ಸ್ವಲ್ಪ ಅಹಂಭಾವಕ್ಕೆ ಪೆಟ್ಟಾದ್ರೆ ಮಗನ ತಲೆಯನ್ನೇ ಒಡೆದು ಸೀಳು ಮಾಡುವ ಜಾತಿ ನೀನು. ಮತ್ತೆ ನೀನು ಸತ್ಯ ಎಲ್ಲಿಂದ ಒಪ್ಪಿಕೊಳ್ತಿ? ಆಮೇಲೆ ಆರಂಭ ಆದದ್ದು ಇದು. ಏನು? ಇದು ಕುಟುಂಬದೊಳಗೆ ಇತ್ತು ಕಾಲ. ಸರಿ. ನೀನು ರಕ್ಕಸರ ಸಹಾಯ ಬೇಕಲ್ವಾ? ಬಂದ್ರೆ ನೀನು ಕರ್ದಲ್ಲ. ನೀನು ಏನೋ ಹೇಳ್ಬೇಕಾಗ? ಏನು? ನೀವು ಬರಬೇಡಿ, ಇದು ನಮ್ಮ ಅಣ್ಣ ತಮ್ಮಂದಿರ ಜಗಳ. ಹೋಗಿದ್ದೇ ಇರ್ಬೇಡವಾ ನೀನು? ಹೇಳಿದ್ದೆ ನೀನು ತಮ್ಮನಾಗಿದ್ದ ಹಾಗೆ ಹೇಳ್ತಿದ್ದೆ. ಅಲ್ಲ, ತಮ್ಮನಾಗದೇ ಇದ್ದದ್ದು ಎಂತದ್ದು? ಮತ್ತೆಂತದ್ದು? ಎಂತದ್ದು? ನನ್ನ ಒಂದು ಮಾತನ್ನು ನೀನು ಮಾನಿಸಿದ್ರೆ ಪ್ರಕರಣ ಇತ್ತ ಇವತ್ತು. ನನ್ನ ಕೆಲಸ ಇತ್ತ. ನೀನಲ್ಲ, ಸತ್ತು ಹೋದ ಪಾಂಡು ಚಕ್ರವರ್ತಿ ಸುಳ್ಳು ಬಂದು ಹೇಳಿದ್ರು ನಾನು ಒಪ್ಪಿಕೊಳ್ಳುವುದಿಲ್ಲ. ಅಪ್ಪ ಅಣ್ಣ ಎನ್ನುವ ಕಾರಣಕ್ಕಾಗಿ ಸುಳ್ಳನ್ನು ಒಪ್ಪಿಕೊಳ್ಳುವವಲ್ಲ ಅರ್ಜುನ. ಸತ್ಯ ಆದ್ರೆ ಮಾತ್ರ ಒಪ್ಪಿಕೊಳ್ಳುವುದು. ನಾವು ವಿಷಯಕ್ಕೆ ಪ್ರಾಶಸ್ತ್ಯ ಕೊಡುವುದು ಹೊರತು ಮುಖ ನೋಡಿ ಪ್ರಾಶಸ್ತ್ಯ ಕೊಡುವುದಲ್ಲ. ಅದಕ್ಕೆ ನೀನು ಮನೆಯ ಒಳಗಿನ ಜಗಳವನ್ನು ರಕ್ಕಸರಿಗೆ ಬಿಟ್ಟು ಕೊಡದೆ ಎಲ್ಲಿಂದ? ನಿನಗೆ ಇರುವುದೇ ಸಂಬಂಧ ರಕ್ಕಸರದ್ದಲ್ವಾ? ಮತ್ತೆ ಕೊಡದೆ ಇರ್ತೀಯೋ? ಸೂರ್ಯವರ್ಮ ಚಂದ್ರವರ್ಮ ಬಿದ್ದಿದ್ದಾರೆ ನಿನ್ನ ಸಂತಾನದ. ಅವರು ಭಯೋತ್ಪಾದಕರು, ನೀನು ಭಯೋತ್ಪಾದಕರ ನಾಯಕ. ಇಲ್ಲಿವರೆಗೆ ಬಿಟ್ಟದ್ದು ಯಾಕೆ ಗೊತ್ತುಂಟ? ಅಗ್ರಜನೆಂಬುದಕ್ಕಾಗಿ. ಮತ್ತೆ ಅದೊಂದು ಅಣ್ಣ ಕೆಲವೊಮ್ಮೆ ಅತಿ ಆಗಬಾರ್ದು. ಇಡೀ ಭಿಕ್ಷೆ ಬೇಡುದು ನಾವು 6 ಜನ, ಅದರಲ್ಲಿ ಅರ್ಧ ನೀನೊಬ್ಬ ಮುಕ್ಕುವುದು. ಉಳಿದಾರ್ಥದಲ್ಲಿ ನಾವು 5 ಜನ ಪಾಲು ಮಾಡಿಕೊಳ್ಳುವುದು. ನಾವು ಅಣ್ಣ, ನಮ್ಮ ಸಹೋದರ ಎನ್ನುವುದಾಗಿ ನಿನಗೆ ಅರ್ಧ ಕೊಟ್ಟು ಅದೇ ಅಮ್ಮ ಕೊಟ್ಟದ್ದು ಸಂಪಾದಿಸಿದ್ಯಾರು? ಸಂಪಾದನೆ ಬೇಕಾಗಿಲ್ಲ ಎಲ್ಲ ನೋಡು. ಈಗ 5 ಜನರಲ್ಲಿ ಒಬ್ಬ ಆಗುದಿಲ್ಲ ಅಂತ ಹೇಳ್ತಿದ್ರು, ಅದು ಊರ್ಜಿತ ಆಗ್ತಿತ್ತ? ಇಲ್ಲ. 5 ಜನರು ಒಪ್ಪಿಕೊಂಡಿದ್ದೇವೆ ಎಂದಾದ್ರೆ ನನ್ನ ಪಾಲನ್ನು ತಿಂದಿದ್ದ ಅರ್ಥ. ನೀನು ಎಲ್ಲರ ಪಾಲು ತಿಂದು ನಿನಗೆ ಕೊಪ್ಪಿ ಹೋಗಿದೆ. ಈ ಕೆಸರಿನಿಂದ ಎರೆಹುಳ ಕೊಪ್ಪಿದ ಹಾಗೆ ಕೊಪ್ಪಿ ಮಾತಾಡ್ತೀಯ. ಈ ಸಲ ಅಣ್ಣ ಎನ್ನುವ ಭಾವದ ಸುಣ್ಣವನ್ನು ಬಿಟ್ಟು ಬಣ್ಣವನ್ನು ತೆಗೆದು ಒಡೆದೇನು ಯುದ್ಧ ಮಾಡ್ತೀಯ? ಮಂಗನನ್ನು ಕುರಿಸ್ಕೋ. ನೀನು ತಮ್ಮ ಅಲ್ವಾ? ನಾನು ನೇರಲ್ಲ, ನೀನು ನಾನು ಇಲ್ಲಿ ಅಣ್ಣ ತಮ್ಮ. ನೀನು ಮಂಗನ ತಮ್ಮ, ರಕ್ಕಸನ ಅಪ್ಪ, ನಿನಗೆಲ್ಲ ಇಂಥದ್ದು ಇರುವುದು. ಇರ್ಲಿ ಬಿಡ. ಏನಾಯ್ತು ಅದರಿಂದ? ನಾನು ಅದನ್ನು ಲೆಕ್ಕಕ್ಕೆ ತಗೊಳ್ಳುವಲ್ಲ. ಕರೆ ಆ ಕಪಿಗೆ ತನನಾಗು. ಆಮೇಲೆ ನಿನ್ನ ಭಾವ ಬಂಡಿಯ ಬೋವ ಆ ಕರಿಯ ಅವನನ್ನು ಕುರಿಸಿಕೋ. ನೀಗೆ ಹೋಗುವ ಕಾಲ
ಏನು ಯಾವಾಗ ಕೃಷ್ಣನನ್ನು ಕರಿಯ ಅಂತ ಅವ ಹೇಳಿ ಕರಿ ಅಂತ ಮತ್ತೆ ನಿನಗೆ ಮಣ್ಣು ವಾಸನೆ ಬಂದಿದೆ. ನಿಮಗೆಲ್ಲ ಬಣ್ಣದ ಅರಿವಿಲ್ಲ ಇದ್ದವು. ನಿನಗೆ ಬಣ್ಣದ ಅರಿವಿಲ್ಲ ನಿಮಗೆ. ನಿನಗೆ ಹಿಡಿಂಬವನದಲ್ಲಿ ಹಿಡಿಂಬೆಯನ್ನು ನೋಡುವಾಗ ಕಪ್ಪು ಬೀಳುಕು ಅಂತ ಕಾಣಲಿಲ್ವಾ? ಕೃಷ್ಣನನ್ನು ಕರಿಯ ಅಂತ ಹೇಳಿ ನಾನು ಆಗುವುದಿಲ್ಲ ಅಂತ ಹೇಳಿ ಹಾ, ಆಗಲೇ ನೀವೆಲ್ಲ ನಮ್ಮನ್ನು ಹಾಳು ಮಾಡ್ಲಿಕ್ಕೆ ಇದ್ದಿದ್ದೀರಲ್ಲ. ಅದು ನಮ್ಗೆ ಗೊತ್ತುಂಟು. ನಮ್ಮದು ಈ ಸಲ ಕೊನೆ. ನಮಗೆ ಬೇಡ ಅಂತ ಹೇಳಿದವನೇ ಅಧಿಕಾರದ ಹುಚ್ಚ. ನಮಗೆ ಬೇಡ ಅಂತ ಹೇಳಿಯೇ ನೀನು ಪಡ್ಕೊಂಡದ್ದು. ನನಗೆ ಬೇಡ ಅಂತ ಪಡ್ಕೊಂಡ. ಮತ್ತೆ ಅದು ನಾನು ಹಿರಿಯನಲ್ಲ, ಪ್ರಥಮ ಹಿರಿಯರಿಗೆ ಮದುವೆ ಆಗ್ಬೇಕು ಅಂತ ನಾನು ಹೇಳಿದೆ. ಅದು ಅರ್ಥ ಆಗಲೇ ವ್ಯಾಸರ ಏನು ಹೇಳಿದ್ರು? ಏನು ಹೇಳಿದ್ರು? ಬಲದಲ್ಲಿ ನೀನು ಹಿರಿಯವ. ಹೌದು, ವ್ಯಾಸರ ಮಾತು ಹೋಗ್ತೀಯಾ? ಮತ್ತೆ ಮಾತಾಡ್ತೀಯ? ಬಲದಲ್ಲಿ ಏನು ನೀನು ನಾಲ್ಕು ಏನಾಗಿದೆ? ಅಲ್ಲಲ್ಲ, ಬಲದಲ್ಲಿ ಬಲದಲ್ಲಿ ಭೀಮ ಹಿರಿಯವ. ಬಲದಲ್ಲಿ ಈಗಲೂ ನಿನಗೆ ಹೇಳುದು ಬಲ ನಿನಗೆ ಎಂತದ್ದು? ಮತ್ತೆ? ಹಟ್ಟಿಯಲ್ಲಿ ಹುಲ್ಲು ಹಾಕುವ ಕೋಣರಿಗುಂಟು. ನೀನು ವಿವೇಕ ಬೇಕು. ನಿನ್ನ ತಲೆಗೆ ಕೋಣ ಈಗ ಬಿಟ್ಟು ಬಲದಲ್ಲೇ ನಿರ್ಣಯ ಆಗುದಿದ್ರೆ ಹಾ. ನೀನ್ 4 ಬಾಣಕ್ಕೆ ಬಿದ್ದದ್ದೇಗೆ? ಈಗ ವ್ಯಾಸ ಮತ್ತೆ ಸೂರ್ಯವರ್ಮ ಚಂದ್ರವರ್ಮರ ಮದ್ದದ್ದು ಯಾಕೆ? ನೀನು ಬೀಳಿಲ್ವಾ? ಯಾರು? ನೀನು ಬೀಳುದಿಲ್ವಾ? ಯಾರಲ್ಲಿ? ಯುದ್ಧದಲ್ಲಿ ನೀನು ಎಲ್ಲೂ ಬಿದ್ದದಿಲ್ವಾ? ನಾನು ಬೀಳುವುದೆಲ್ಲ ಆತ್ಯಂತಿಕವಾದ ಸೋಲಲ್ಲ. ಹಾ. ನಾವು ಬೀಳುವುದು ಏಳುವುದಕ್ಕೆ ಬೀಳುವುದು. ನೀ- ನಿನ್ನ ಹಾಗೆ ಯಾರ್ಯಾರನ್ನು ಕರೆಸಿ ಸಹಾಯ ಯಾರ್ಯಾರನ್ನು ಕಳಿಸುವುದೇನು? ಏನು? ನೀನು ಪಾಶುಪತವನ್ನ ಪಡೆದು ಬಂದಾಗ ಪಾಂಡವರು 3 ಜನ ನಿನ್ನ ಹೊಗಳಿದರು. ಹಾ. ಆಗಲೇ ಕಥೆಯನ್ನ ಮೇಲೆತ್ತಿ ಬಿಸಾಡಿದೆ. ಬಿಸಾಡಿದೆ. ಶಿವನ ಸಾಕ್ಷಾತ್ಕಾರ ಪಡೆದವ ನಾನು. ನಿನಗೆ ಎಂತದ್ದು ಗೊತ್ತುಂಟ ನನ್ನ ಸಾಹಸ? ಅಲ್ಲ, ಅದು ಹಾ. ಅದರ ಅರ್ಥ ಎಂತದ್ದು? ಏನು? ಬೇಗ ಒಂದು ಗಿಡದಲ್ಲಿ ಫಲ ಬರ್ತದೆ ಅಂತ ಆದ್ರೆ ಅದು ಬೇಗ ಹೋಗ್ತದೆ ಅಂತ ಅರ್ಥ. ತುಂಬಾ ಸಮಯ ಆದ್ಮೇಲೆ ಫಲ ಬರ್ತದೆ ಅಂತ ಆದ್ರೆ ಅದು ತುಂಬಾ ಸಮಯ ಉಳಿತದೆ ಅಂತ ಅರ್ಥ. ನಾನು ಸಾಧಾರಣ 4 ತಿಂಗಳು 5 ತಿಂಗಳು ತಪಸ್ಸು ಮಾಡಿ ಪಡೆದದ್ದು ಉಳಿಯುವಂತದ್ದು. ನೀನು ಗದೆ ಎತ್ತಿ ಅರ್ಥಗಳಿಗೆಯಲ್ಲಿ ಪಡೆದದ್ದು. ಇದು ಶುಂಭನಿಗೆ ಮಹಿಷಾಸುರನಿಗೆ ಸಿಕ್ಕಿದ ಹಾಗೆ ಹೋಗುವಂತದ್ದು ಅಂತ ಲೆಕ್ಕ. ನಿನಗೆ ಎಷ್ಟು ಸಮಯ ಬೇಕು? ಯಾಕೆ? ನಮಗೆಲ್ಲ ಬೇಕು ಅಂತಾದ್ರೆ ಒಂದು ಕ್ಷಣ ಸಾಕು. ಹೌದು. ನನಗೂ ನಿನಗೂ ವ್ಯತ್ಯಾಸ ಅಷ್ಟೇ. ಅಲ್ಲ. ಒಂದು ಕ್ಷಣದಲ್ಲಿ ನೀನು ಜೀವನದ ಉದ್ದಕ್ಕೂ ಪಡ್ಕೊಳ್ತೇನೆ ನಾನು. ಅದು ಏನು ಸಂಪಾದನೆ ಮಾಡಿದ್ದೆ ಅಂದ್ರೆ ಏನು ಸಂಪಾದನೆ? ಏನು ವರ ಸಿಕ್ಕಿದೆ? ಏನು ಸಿಕ್ಕಿತು? ಅಲ್ಲ, ವರ ಏನು ಸಿಕ್ಕಿತ್ತು ಗೊತ್ತಿಲ್ಲ ನನಗೆ. ಅಲ್ಲ, ಏನು? ಗೊತ್ತಿಲ್ವಾ? ಅವನ ಪ್ರತ್ಯಕ್ಷ ಆಯ್ತು. ಆಯ್ತು, ಅಷ್ಟೇ ಅಲ್ವಾ? ಮನಸ್ಸು ಮಾಡಿದ್ರೆ ಹಾ. ಒಂದು ಕ್ಷಣ ನಾನು ನಿನ್ನಲ್ಲಿ ಐಕ್ಯನಾಗ್ತೇನೆ. ಹಾ. ಆಗಲೇ ದುಶ್ಯಾಸನನ್ನು ಕೊಂದು ಅವನ ಉದರವನ್ನ ಸೀಳಿ ನಿನ್ನನ್ನು ಕರೆದಿದ್ದೇನೆ ಅವತ್ತು. ನನ್ನ ಬಿಟ್ಟು ಆಯ್ತಲ್ಲ. ಆಯ್ತಲ್ಲ. ಈಗ ಇನ್ನೊಂದು ಕ್ಷಣಕ್ಕೆ ಆಯ್ಕೆ ಆಗ್ಲಿಕ್ಕಿಲ್ಲ. ಯಾಕೆ? ನೀನು ಮುಗಿದು ಹೋದದ್ದನ್ನು ಯಾಕೆ ಹೇಳು? ನೀನು ಉಂಡ ಮೇಲೆ ಜಾತಿ ನೋಡಿ ಪ್ರಯೋಜನ ಇಲ್ಲ. ಹಾ. ನೀನು ಕ್ಷೌರ ಮಾಡಿದ ಮೇಲೆ ಇವತ್ತು ಬುಧವಾರ ಮಂಗಳವಾರ ಅಂತ ನೋಡಿ ಪ್ರಯೋಜನ ಇಲ್ಲ. ನಿನ್ನಲ್ಲಿ ಐಕ್ಯ ಆಗಿ ದುಶ್ಯಾಸನ ಮದುವೆ ಆಗಿದೆ. ಹಾ. ಈಗ ಮುಗಿದು ಹೋದ ಅಧ್ಯಾಯ. ಬೇಡ. ನೀನು 4 ಸಲ ಕರೆದ್ರು ಅವ ಬರುದಿಲ್ಲ. ನಿನ್ನನ್ನು ಬಿಟ್ಟದ್ದು ಯಾಕೆ ಗೊತ್ತಾ? ನಾನುಂಡ ಮೊಲೆಯನ್ನು ಉಂಡವೆಂಬ ಕಾರಣಕ್ಕೆ ಬಿಟ್ಟಿದ್ದೇನೆ. ತಮ್ಮ ಎಂಬ ಪದಕ್ಕೆ ಇನ್ನೂ ಅರ್ಥ ಇಲ್ಲ. ಹಾ. ಹೋಗ್ತೀಯ ಸಾಹಿತ್ಯ ಹೇಳು. ಯಾರನ್ನು ಕರಿಬೇಕು? ಕೃಷ್ಣನನ್ನ ಕರೆ. ಏ ಬಡಗುರಿ. ಮಗನನ್ನು ದೊಡ್ಡಲ್ಲಿ ಕೂಸ್ಕೋ. ಹನುಮಂತ ಬೇಕಾ? ಬೇಕು. ಕೃಷ್ಣ ಬೇಕಾ? ಬೇಕು. ನಮಗೆ ಅಷ್ಟು ಗತಿಗೆಟ್ಟಿಲ್ಲ. ಯಾವಾಗಲೂ ನಮ್ಮಲ್ಲಿ ಸೌಲಭ್ಯ ಇತ್ತು, ಯಾರದ್ದಾದ್ರೂ ಸಂಪನ್ಮೂಲ ಸಿಗುತ್ತದೋ ಅಂತ ಯೋಚನೆ ಮಾಡುವವ ಅವ ದಟ್ಟ ದರಿದ್ರ ಅಂತ ಅರ್ಥ. ನಮ್ಮಲ್ಲಿ ಸಂಪನ್ಮೂಲ ಇಲ್ಲದೆ ಇದ್ರೆ ಪರಿಹಾರ ಕೇಳಿ. ನಮ್ಮಲ್ಲಿ ಬೇಕಾದಷ್ಟು ಇರುವಾಗ ಯಾಕೋ ನಾನು ಸಾಕಾಗುದಿಲ್ವ? ಬಡ ಕುರಿ ನೀನು. ನಿನ್ನನ್ನು ಹೊಡಿಲಿಕ್ಕೆ ಹನುಮಂತ ಆದ್ರೆ ಹನುಮಂತನನ್ನು ದೇವರಂತ ಪೂಜಿಸುವುದು ಯಾಕೆ? ನಿನ್ನನ್ನು ಹೊಡಿಲಿಕ್ಕೆ ಹನುಮಂತ ಬೇಕಾ? ನನಗೆ ಹೊಡಿಲಿಕ್ಕಲ್ಲ, ಮತ್ತೆ ನೀನು ಪೂರ್ಣನಾಗಲಿಕ್ಕೆ ಅವರದಲ್ಲಿ ಕೂತ್ಕೊಳ್ಳಿ. ನೀನೇನಾದ್ರೂ ಕೆಲಸ ಮಾಡ್ಬೇಕಲ್ಲ. ನನ್ನ ಪಾದ ಸಾಕು, ಅಂದ್ರೆ ಕಾಲು ಭಾಗ ಸಾಕು. ಕಾಲು ನಿನಗೆ ಹೊಡಿಲಿಕ್ಕೆ ನಿನ್ನ ಕಾಲು ಭಾಗ, ನನ್ನ 4ನೇ ಒಂದು ಸಾಕು. ನಿನಗೆ ಹೊಡಿಲಿಕ್ಕೆ ಹೊಡಿತೀಯ? ಆಗ್ತದೆ ನಿನ್ನಲ್ಲಿ? ಕೇವಲ ಕಾಲು ತೆಗೆದುಕೊಂಡ್ರೆ ಸಾಕು. ಕಾಲು ತಕ್ಕೊಂಡು ಪೂರ್ತಿ ಬೇಡ. ನಿನಗೆ ಇಡೀ ತಕೊಳ್ಳಿಕ್ಕೆ ಆಗುದಿಲ್ಲ. ಅಲ್ಲ, ಬೇಡ ನಿನ್ನಲ್ಲಿ. ಬೇಡ ಅಲ್ಲ, ನಿನ್ನ ಯಾಕೆ? ಆಗುದಿಲ್ಲ. ಅಷ್ಟು ಶಕ್ತಿಯನ್ನು ತೆಗೆದುಕೊಂಡು ನಿನಗೆ ಹೊಡೆದ್ರೆ ಸಾಕು. ನೀನು ಮತ್ತೆ ಹೇಳುವುದಿಲ್ಲ. ಹೌದಾ? ಯಾಕೆ? ಯಾಕೆ? ಈ ಪ್ರಪಂಚದಲ್ಲಿ ನಮ್ಮಲ್ಲಿ ಉಂಟು ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನು ಉಪಯೋಗಿಸುವ ಕ್ರಮ ಇಲ್ಲ. ಪಾಶುಪತ ಸಿಕ್ಕಿದ ಕೂಡಲೇ ಉಪಯೋಗಿಸಿದ? ಉಪಯೋಗಿಸಲಿಲ್ಲ. ಯಾವಾಗ ಉಪಯೋಗಿಸಿದ್ದು? ಯಾವಾಗ? ಸೈಂಧವದೆಗೆ. ಇರ್ಲಿ ಬಿಡು. ಎಲ್ಲಿ ಕಾಲ, ಎಲ್ಲಿ ಸಮಯೋಚಿತ, ಎಲ್ಲಿ ಪಾತ್ರೋಚಿತ, ಎಲ್ಲಿ ಸಂದರ್ಭೋಚಿತ, ಇದನ್ನು ಯೋಚಿಸಿ ಬಿಡುವ, ತೊಡುವ ಅಥವಾ ಪ್ರಯೋಗಿಸುವ, ವಿನಿಯೋಗಿಸುವ
ಪೂರ್ಣ ವಿವೇಕ ಇದ್ದ ಕಾರಣ ಈಶ್ವರ ಪಾಶುಪತ ಕೊಟ್ಟದ್ದು ನನಗೆ. ಹೌದಾ? ಅದು ಈಶ್ವರ ಪಾಶುಪತ ಕೊಟ್ಟದ್ದು ಮಾತ್ರ ಅಲ್ಲ, ಕೃಷ್ಣಾನುಗ್ರಹವೂ ಆಗಿ, ಸರಿ, ಹನುಮಂತ ಅನುಗ್ರಹವೂ ಆಗಿ, ಎಲ್ಲ ಅನುಗ್ರಹ. ನಾವು ದೊಡ್ಡ ದೊಡ್ಡದಾದಂತಹ ಸಿದ್ಧಿ ಮಾಡಿದ್ದೇವೆ. ನಮಗೆ ನೀರಿನಲ್ಲಿ ನಡೆಯುವ ಶಕ್ತಿ ಉಂಟು ಎನ್ನುವ ಕಾರಣಕ್ಕಾಗಿ ದೋಣಿ ಇರುವಾಗ ಸುಮ್ಮನೆ ನೀರಿನಲ್ಲಿ ನಡೆಯುವ ಶಕ್ತಿಯನ್ನು ಯಾಕೆ ಉಪಯೋಗಿಸುವುದು? ದೋಣಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ವಾ? ನೀರಿನಲ್ಲಿ ನಡೆಯುವ ಸಿದ್ಧಿ ಯಾವಾಗ ಬೇಕಾದ್ದು? ಯಾವಾಗ? ಆ ಊರಿನಲ್ಲಿ ದೋಣಿಯೇ ಇಲ್ಲದಿದ್ರೆ ಬೇಕು. ನಮ್ಮಲ್ಲಿ ಉಂಟು ನಿನ್ನನ್ನು ದಾಟುವ ವ್ಯವಸ್ಥೆ. ಈಜುತ್ತೀಯ? ಮತ್ತೆ ಸಿದ್ಧಿಯ ಹನುಮಂತ, ಆ ಸಿದ್ಧಿಯ ಕೃಷ್ಣ. ಯಾವುದು ಬೇಡ, ಒಂದು ಬಾಣ ತೆಗೆದ್ರೆ ಎಂತದು? ಏನು ಒಂದು ಬಾಣ ತೆಗೆದ್ರೆ? ನೀನು ಉಂಡ ಮೊಲೆ ಉಂಡವ ನೀನು. ನನ್ನ ಎಚ್ಚರದಿಂದ ನೆನ್ಪಿಟ್ಕೋ, ಅಷ್ಟಾದ್ರೂ ನೆನ್ಪಿಟ್ಕೊಂಡು ಸುಮ್ಮನೆ ಹೋಗು. ನಮ್ಮ ತಾಯಿಯ ಮೊಲೆ ಹಾಲು ಮೊದಲು ಉಂಡದ್ದು ಯಾರು ಅಂತ ಗೊತ್ತುಂಟು ನಿಮ್ಗೆ? ಯಾರು ಉಂಡದ್ದು? ಯಾರು ಯಾರು ಮೊದಲು ಗೊತ್ತಿರ್ಲಿಲ್ಲ. ಸರ್ವರಾಯ. ಯುದ್ಧ ಯಾರು ಹೇಳಿದ್ದು? ಯುದ್ಧ ಆದ್ಮೇಲೆ ಗೊತ್ತಾಗ್ಲಿಲ್ವಾ? ಕರ್ಣ ಉಂಡದ್ದು. ಕರ್ಣ ಉಂಡದ್ದು ಯಾರು ಕೇಳಿದಾಳ? ಅಲ್ಲ, ಕರ್ಣ ವಿಷಯ ಹಾಕಿಲ್ಲ. ನಮ್ಮ ಅಮ್ಮನ ದೊಡ್ಡ ಮಗ ಕರ್ಣ. ಹೌದು. ಈಗ ಮೊದಲು ಗೊತ್ತಿರ್ಲಿಲ್ಲ, ಈಗ ಗೊತ್ತಿಲ್ವ ನಮಗೆ? ಅವ ಉಣ್ಲಿಲ್ಲ, ನೆನ್ಪಿಟ್ಕೋ. ಯಾರು ಹೇಳಿದ್ದು? ಎಲ್ಲಿ ಹುಟ್ಟಿದ? ಯಾರು ಹೇಳಿದ್ದು? ಯಾರು ಹೇಳಿಕೊಳ್ಳಿ? ಉಂಡಿದ್ದಾನೆ. ನೀ ಕಂಡಿದ್ಯಾ ನೀನು? ನೀನು ಬಾಲ್ದು ಸುಳ್ಳೆಲ್ಲ ಹೇಳಿಕ್ ಹೋಗ್ಬೇಡ. ಅಲ್ಲಲ್ಲ, ಕಂಡಿದ್ಯಾ ಅಂತ ಹೇಳಲಿಕ್ಕೆ ನೀನು ಧರ್ಮರಾಯ ಉಂಡದನ್ನು ಕಂಡಿದ್ಯಾ? ಕಂಡದ್ದೇ ಎಲ್ಲ ಹೇಳೋದು. ಅನುಕ್ರಮಣಿಕೆ ಅಂತ ಒಂದೇ ಉಣ್ಣಬಹುದಾದ ಅದೇ ಹೌದಾದ್ರೆ ನಾನು ಹೇಳಿದ್ದಾಗೆ ಅವಳ ತಾಯಿತನದ ಸುಖದ ಮಮತೆಯನ್ನು ಮೊದಲು ಅನುಭವಿಸಿದವ ಕರ್ಣ. ಅದನ್ನು ಕೇಳಿದ್ದಲ್ಲ, ಸ್ತನ್ಯಪಾನದ ವಿಷಯ ಹೇಳಿದ್ದು. ಇಲ್ಲಿ ಸ್ತನ್ಯಪಾನ ಅಂತ ಹೇಳಿದ ತಾಯಿಯ ಮಮತೆ ಅಲ್ವಾ? ಹೌದು. ತಾಯಿಯ ಮಮತೆ ಮೊದಲು ಅನುಭವಿಸಿದ ಕರ್ಣನನ್ನೇ ಹೊಡೆದು ಕೊಂದವ. ನೀನು ಮೂರನೇ ಅವ, ನಿನ್ನನ್ನು ಹೊಡಿಲಿಕ್ಕೆ ನನಗೆ ಹೊಡಿತೇನೆ. ಮತ್ತೆ ಹೌದು. ನಿಂದಿಸುತ್ತಲೇ ಪಚಾರಿಸಿ ನುಡಿದ ಅರರೆ ವೃಕೋದರ ಗೆದ್ದ, ಅರರೆ ವೃಕೋದರ ಗೆದ್ದ ಬಿದ್ದಗ ಯಾಕಂದ್ರೆ ತೋಳದ ಹೊಟ್ಟೆ ಅವ, ಎಷ್ಟು ಊಟ ಮಾಡಿದ್ರು ಅರೆ ಹೊಟ್ಟೆ ಆಯ್ತು ಅಂತ ಹೇಳುವ ವೃಕೋದರ. ಇದು ಬಿದ್ದದ್ದು ನೀನಲ್ಲ, ನಿನ್ನ ಕರ್ಮ. ನಾವು ಬೇವರು ಸುರಿಸಿದನ್ನು ಮುಕ್ಕಿದ್ಯಲ್ವಾ?
ಮತ್ತೊಬ್ಬರ ಬೆವರಿನಲ್ಲಿ ಊಟ ಮಾಡಬಾರ್ದೇನು? ತನ್ನ ಬೆವರಿನಲ್ಲಿ ಊಟ ಮಾಡಬೇಕು. ಲೆಕ್ಕಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ತಾನಲ್ವಾ, ತಾನೇ ಒಂದು ಹೊಸ ದ್ವೀಪ ನಿರ್ಮಾಣ ಮಾಡ್ತೇನೆ ಅಂತ ಹೊರಡ್ತಾನಲ್ವಾ, ಅವನಿಗೆ ಮತ್ತೆ ವಾಸಿಯಾಗದ ರೋಗವೇ ಬರುವುದು. ಕೇಳ್ತವ, ನೀನು ನನ್ನನ್ನು ಗೆಲ್ಲಿಕ್ಕೆ ಹೊರಟದಲ್ವಾ? ನಿನ್ನ ರಕ್ತ ಬಲ ಬಿಡು, ನಿನ್ನ ಜೀವಮಾನದ ನೈತಿಕತೆ ಆದ್ರೂ ಉಳಿಸಿತ ನಿನ್ನನ್ನು. ರುಕೋದಾರ ಇದು ಯುದ್ಧ ಏನು? ಇದಕ್ಕೆ ಪ್ರಯೋಗ, ಮುಕ್ತ ಮುಕ್ತ, ಆದಾನ ಸಂಧಾನ ಅಂತ ಉಂಟು. ಒಟ್ಟು ರಕ್ಕಸರಲ್ಲಿ ಮರದ ತಿಮ್ಮಿ ಹಿಡಿದುಕೊಂಡು ಹೋರಾಟ ಮಾಡಿದಾಗೆಲ್ಲ ಅರ್ಜುನಲ್ಲಿ ಹೋರಾಟ ಮಾಡುದು ನಿನಗೆ ಅಭ್ಯಾಸ ಆಗಿದೆ. ರಕ್ಕಸರಲ್ಲಿ, ಒಟ್ಟು ಅರೆನಿದ್ರೆಯಲ್ಲಿ ಎದ್ದವರಲ್ಲಿ, ಹೊಟ್ಟೆ ಹಸಿವಿನಿಂದ ಬಳಲುತ್ತಿದ್ದ ಬಕಾಸುರನಂತವರಲ್ಲಿ ಹೋರಾಟ ಮಾಡಿ ಸೈ ಎನಿಸಿಕೊಂಡಿದ್ದೆ. ಅದು ಸುಂಕದ ಕಟ್ಟೆಯಲ್ಲಿ ಒಬ್ಬ ಹೆಳವ ಕುಳಿತುಕೊಂಡಿದ್ದಂತೆ. ಬಂದವರಲ್ಲೆಲ್ಲ ಹೇಳುದು, ಗಟ್ಟಿ ಮುಟ್ಟಿದ್ದೆ ನಾನು, ನನಗೆ ಸುಂಕ ಕೊಡದಿದ್ರೆ ನಿಮ್ಮ ತಲೆ ತೆಗೆದೇನು ಅಂತ. ಒಬ್ಬ ಗಟ್ಟಿ ಎದವೇ ಕೇಳಿದಂತೆ, ಎದ್ದು ಬಾ ಅಂತ. ಎದ್ದು ಎಲ್ಲಿಗೆ ಬರುದು? ಇವನು ಸೊಂಟದ ಕೆಳಗೆ ಎಂತದಿಲ್ಲ. ನೀನು ಹಾಗೆ 4 ಜನರನ್ನು ಎದುರಿಸಿಯೇ ಬದುಕಿದ್ದು. ನೀ ಎಂಥದ್ದು ಮಾಡಿಲ್ಲ. ಒಂದು ಸರಿಯಾದ ಯೋಧನನ್ನು ಹೊಡೆದಿದ್ದೆ ನೀನು. ಅರ್ಧಂಬರ್ಧ ಇರುವ ಕೌರವ, ಅರ್ಧಂಬರ್ಧ ಇರುವ ಹಿಡಿಂಬ, ಅರ್ಧಂಬರ್ಧ ಇರುವ ಕಿಮ್ಮೀರ, ಇಂಥವರನ್ನು ಹೊಡೆದ ಹಾಗಲ್ಲೇನು? 3 ಲೋಕದ ಗಂಡ ಪಾರ್ಥ, ಯಾರು ಕೌರವಾದಿಗಳನ್ನು ಗೆದ್ದು ಮಹಾಭಾರತದಲ್ಲಿ ದೊಡ್ಡವನ ನೀನು. ನಿನ್ನ ಧ್ವಜ ಕೆಸರಿನಲ್ಲಿ ಬಿದ್ದದ್ದೆ, ವಿಜಯ ಧ್ವಜ. ಎಲ್ಲಿ ಹೋಯ್ತದು? ಏನೋ ನಿಂತಲ್ಲ, ಅದೆಲ್ಲಿ? ನಿನ್ನ ದೇಹಕ್ಕಿಂತ ದೊಡ್ಡ ಗದಾದಂಡ ಅದೇ ನೀನು ವಸ್ತು ಸಂಗ್ರಹಾಲಯದಲ್ಲಿ ಇಡು. ಬ್ರಾಹ್ಮಣನ ಮನೆಯಲ್ಲಿ ಈಜುಕೊಳ ಇದ್ದಾಗೆ ಪದಾರ್ಥಕ್ಕಾಗುದಿಲ್ಲ ಮೀನು. ಬ್ರಾಹ್ಮಣನ ಮೇಲೆ ಚಂದಕ್ಕೆ ಇರುವುದು ಮೀನು, ಅದು ಪದಾರ್ಥಕ್ಕಾಗುದಿಲ್ಲ. ನಿನಗೆ ಗದೆ ಹಾಗೆ ಅದು ಚಂದಕ್ಕೆ ಆಯ್ತಾ ಏನು? ಯಾವ್ದಾದ್ರೂ ವಿದೇಶದ ವಸ್ತು ಸಂಗ್ರಹಾಲಯದಲ್ಲಿ ಇಡು. ಇದು ಭೀಮನ ಗದೆ ಅಂತ. ನನ್ನಲ್ಲಿ ಗದೆ ತೋರಿಸಲಿಕ್ಕೆ ಬಂದಿದ್ದಾನೆ. ಎದೆ ಸರಿ ಇದ್ರಲ್ವ ಗದೆ ನಡೆಯುವುದು. ಶತಗಜತ್ರಾಣಿಯ, ಸಹಸ್ರಗಜತ್ರಾಣಿಯ, ದಶಸಹಸ್ರಗಜತ್ರಾಣಿಯ, ಒಬ್ಬೊಬ್ಬರು ಒಂದೊಂದು ಹೇಳುದು. ಯಾಕಂದ್ರೆ ಹೇಳುವವರಿಗೆ ನಿಶ್ಚಯ ಇಲ್ಲ, ನಿನಗೂ ನಿಶ್ಚಯ ಇಲ್ಲ. 100 ಕರಿಗಳ ಬಲ ಅಂತೆ. ಕರಿ ಅಂತ ಹೇಳ್ತೀವಿ. ಕಪ್ಪು ಅಂದ್ರೆ ಎಷ್ಟು ಪವಿತ್ರ ಅಂತ ಗೊತ್ತುಂಟು ನಿನಗೆ? ಕೃಷ್ಣನನ್ನು ಕರಿ ಅಂತ ಹೇಳ್ತೀಯ? ಶಾಲಿಗ್ರಾಮ ಶಿಲೆ ಕಪ್ಪು ಪವಿತ್ರ, ಕರಿಮಣಿ ಕಪ್ಪು ಪವಿತ್ರ, ಕೃಷ್ಣನ ಬಣ್ಣ ಕಪ್ಪು ಪವಿತ್ರ. ಕಪ್ಪಿನಲ್ಲಿ ಅಪವಿತ್ರ ಎರಡೇ ಇರುವುದು. ನೀನು ಸಂಬಂಧ ಮಾಡಿದ್ಯಲ್ವ ರಕ್ಕಸಿ ಸಂತಾನ, ಒಂದಾದು, ಇನ್ನೊಂದು ಕಪ್ಪು ಹಣ. ಎರಡೇ ಅಪವಿತ್ರ ಇರು. ಒಳಕ್ಕೆ ಹುಡುಕುದೇ ಸುಂದಿ ಇದ್ದಾಗೆ. ಓ, ಇದರಲ್ಲಿ ಒಳ್ಳೇದು ಕಾಣಬೇಕಲ್ಲ, ಹುಡುಕುದಕ್ಕೆ ಕಣ್ಣಬೇಕಲ್ಲ. ನಾನು ಹುಡುಕುದು ಒಂದಾದ್ರೂ ಸರಿ ಉಂಟಾ? ನೀನು ಎಲ್ಲೂ ಯಾವುದು ಸರಿ ಹುಡುಕ್ತಾವಲ್ಲ. ಅತಿರೇಕ ಆಗಬಾರ್ದು ಯಾರು. ನಿನ್ನನ್ನು ನಮ್ಮವ ಅಂತ ಅತಿರೇಕದಿಂದ ಪ್ರೀತಿ ಹೆಚ್ಚಾಯ್ತು. ಒದಿತಿದ್ದ ಕಾಲಿನಲ್ಲಿ ಹುಳ ಆಗ್ತದೆ, ಹುಳ. ನನಗಿಂತ ಮೊದಲು ಹುಟ್ಟಿ ಸತ್ತಿದ್ಯಲ್ಲ, ಹಣೆ ಬರ ಕೆಟ್ಟವನೇ. ದೊಡ್ಡ ದೊಡ್ಡ ಮಾತಾಡ್ತಾನೆ. ಹಿಂದೆ ಹೋಗುದಿದ್ರೆ ಎತ್ತಿಕೊಂಡು ಬರುದು, ಹಿಂದೆ ತಿರುಗಿಸಿ ಹೊಡಿ ಹೋಗಿದ್ರೆ ಹಿಂದೆ ಹೋಗುದು. ಬಿಟ್ಟ ಬಿಡ್ಲಿಲ್ವಾ? ಬಿಡದ್ದು ಒಳ್ಳೇದಾಯ್ತು. ನಿನಗೆ ಮತ್ತೆ ಅರಿತೇನೆ. ಅಣ್ಣನ ಮೈ ಮೇಲೆ ಕೈ ಮಾಡಿದ್ಯಾ? ನಿನ್ನನ್ನು ಹೆಣ ಮತ್ತು ನಿನ್ನ ಗಾಯಕ್ಕೆ ಮಾಡಿ ನಿಮ್ಮನ್ನು ಹೆಣ ಹೊತ್ತೆ ನೋಡು ಅರಿಗಿನಾಲಯದಲ್ಲಿ. ಹೌದಲ್ಲಿ ಆಗ್ಲೇ ಸುಟ್ಟು ಹೋಗಿದ್ದಿದ್ರೆ ಇವತ್ತು ನಾನು ಒಬ್ಬನೇ ಇರ್ತಿದ್ದೆ, ಸಂತೋಷವಾಗಿರ್ತಿದ್ದೆ. ಅದು ನೀನು ಹುಟ್ಟುವಾಗಲೇ ನಿಶ್ಚಯ ಆಗಿದೆ. ಏನಂತ? ನೀನು ಬಂಡೆಗೆ ಬಿದ್ದು ಬಂಡೆ ಹೊಡಿತಲ್ವಾ? ಹೌದು, ಆಗ್ಲೇ ನಿಶ್ಚಯ ಆಗಿದೆ. ಏನಂತ? ನೀನು ಎರಡಕ್ಕೆ ಮಾತ್ರ ಇರುವುದು. ಯಾವುದಕ್ಕಲ್ಲ? ಒಂದು ಕಲ್ಲು ಹೊಡೆಯುವುದಕ್ಕೆ ಮತ್ತು ಮಣ್ಣು ಹೊರುವುದಕ್ಕೆ. ಮಣ್ಣು ಹೊರದಕ್ಕೆ ನಿಮ್ಮ ಹೆಣ ಹೊರಲಿಕ್ಕೆ ನಮ್ಮನ್ನು ಹೊತ್ತದಕ್ಕೆ ಮಣ್ಣು ಹೊತ್ತಂತ ಅಭ್ಯಾಸ. ಮಣ್ಣಿನ ಹಾಗೆ ನಿಮ್ಮನ್ನು ಹೊತ್ತೆ ಇರ್ಲಿ. ಏನಾಯ್ತು? ನಿನಗೆ ಕಲಿಸ್ತೇನೆ. ಆ ಗದೆ ಯಾರು ಧರಿಸಿಗ? ಮಯಾಸುರನಿಂದ ಸಿಕ್ಕಿತ್ತು. ಹೌದು, ಮಯಾಸುರ ಉಳಿದದ್ದು ಯಾರಿಗೆ? ನನಗೆ. ಒಂದು ಇರ್ಲಿ ನಿನಗೆ ಅಂತ ಕೊಡುಗೆ ಕೊಟ್ಟ. ನಾವು ಅವನಿಗೆ ಒಂದು ಅವಕಾಶ ಇರ್ಲಿ ಅಂತ ಕೊಡು. ಮತ್ತೆ ನಮ್ಮ ಅವಕಾಶ ಎತ್ತಲಿಕ್ಕೆ ಆಗ್ತದೆ. ಅವಕಾಶ ಕೊಡ್ತೀಯ? ಯಾವ್ದನ್ನು? ನಿನಗೆ ಎತ್ತಲಿಕ್ಕೆ ಆಗ್ತದೆ. ಯಾವ್ದು ಎತ್ತದೆ? ಅದು ಉಳಿದ ಯಾವ್ದಾದ್ರು ನೀನು ಬೇಯಿನ ಚಾಲನಲ್ಲಿ ಕೇಳು, ಒತ್ತು ಎತ್ತಲಿಕ್ಕೆ ಆಗ್ತದೆ ಅಂತ. ಅರ್ಜುನಲ್ಲಿ ಕೇಳಬೇಡ. ನನ್ನದು ಭೂಮಿ ತೂಕದ ಎತ್ತಾನೆ ಮಾತಾಡಿದ ಜಾಗ್ರೆ. ನಿನಗೆ ಮಾತಾಡ್ಲಿಕ್ಕೆ ವೇದಿಕೆ ಮಾಡ್ಕೊಡ್ತೀನಿ. ಮಾತಾಡ್ತಾನೆ ಮಾತು ಸ್ವಲ್ಪ ನಿನ್ನ ಮೈಗೆ ಮದ್ದು ಮಾಡಿಕೊ.
ನಾಗಲೋಕಕ್ಕೆ ಹೋದ ಮೇಲೆ ನಾಗೇಂದ್ರ ಆಗ್ಲಿಲ್ಲಲ್ಲ, ಅದೆಲ್ಲ ನಡೆಯುವುದಿಲ್ಲ ನನ್ನಲ್ಲಿ. ಅವನೇ ನಾಗಲೋಕಕ್ಕೆ ಹೋದದ್ದು ಯಾಕೆ ಅಂತ ಇವನಿಗೆ ಗೊತ್ತಾ? ನಮ್ಮ ಹಿಂದಿನ ಪರಂಪರೆ ಅದು. ಆದ್ರಿಂದ ಮೊಮ್ಮಗ ಅಂತಲೇ ತಕೊಂಡು ಹೋದದ್ದು ಇವನಿಗೆ ಗೊತ್ತಿಲ್ಲ ಅಷ್ಟೇ. ನಮಗೂ ಏನು ಹಿನ್ನೆಲೆ ಇಲ್ಲದೆ ಇಲ್ಲ. ಅಂಥದ್ದುಂಟು ಇಂಥದ್ದುಂಟು. ಮಾತಾಡ್ಲಿಕ್ಕೆ ಮೈ ಮೇಲೆ ಬೀಳ್ತಾರೆ. ಎಷ್ಟು ಧೈರ್ಯ! ಇವರಿಗೆ ಸರಿಯಾದಂತ ಶಾಸ್ತಿ ಮಾಡಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಮಾಡ್ತೇನೆ. ಬಾಯಿ ತೆರೆದ್ರೆ ಶುಕರುಡಿ, ಕಾಳಾಯವೇಣಿ, ಓ ಕೀರವಾಣಿ, ನೀನು ನನ್ನ ಸಮೀಪ ಇಲ್ಲ ಅಂತಾದ್ರೆ ನನ್ನ ದೇಹದಲ್ಲಿ ಪ್ರಾಣವೇ ಇಲ್ಲದ ಹಾಗೆ. ನಿನ್ನ ಕುರಿತಾಗಿ ನಾನಷ್ಟು ಆಸಕ್ತಿ. ಪಾಂಡವರಲ್ಲಿ ತನ್ನ ಗಂಡ ಅಂದ್ರೆ ಭೀಮ ಎಂದು ಹೇಳುವ ನೀರು. ನನಗೂ ಆ ಕುರಿತಾಗಿ ಬಹಳ ಸಂತೋಷ. ದ್ರೌಪದಿ, ಸಂತೋಷ ಆಯ್ತು. ಸಂತೋಷವೇ. ಎಂತ ಕೆಲಸ ಆಗ್ಲಿಕ್ಕೆ ಉಂಟು ಕೆಲಸ ಅಷ್ಟೇ. ಹೆಂಡತಿಯನ್ನು ಕರೆದು ಗಂಡನಾದವನು ಚೆನ್ನಾಗಿ ಹೊಗಳುತ್ತಾನೆ ಅಂತ ಆದರೆ ಇವಳಿಂದ ಏನೋ ಒಂದು ಕೆಲಸ ಮಾಡಿಸಿಕೊಳ್ಳಿಕ್ಕುಂಟು ಅಂದೇ ಅರ್ಥ. ನೋಡಿ, ನಿಜವಾಗಿ ಹಾಗಂತ ಹೆಂಡತಿಯಾದವಳು ಗಂಡನಿಗೆ ಬೈಯುತ್ತಾಳೆ ಅಂತ ಆದ್ರೆ ಗಂಡ ಎಂತದ್ದೋ ತಂದು ಕೊಡ್ಲಿಕ್ಕುಂಟು ಅಂತ ಅರ್ಥ. ಈಗ ಸಂಸಾರ ದೃಷ್ಟಿ. ಈಗ ನೀನು ಹೇಳಿದ ಮೊದಲ ಅರ್ಥ 100% ಸತ್ಯ. ಅಲ್ಲದೇ ಇದ್ದರೆ ನಮಗೇನು ಯೌವನವಲ್ಲ, ಅಲ್ಲ ಏನು ಹೊಸ ದಂಪತಿಗಳು ನಾವಲ್ಲ, ಏನಲ್ಲ, ಪ್ರೇಮಿಗಳಲ್ಲ. ಪ್ರೇಮ ಇಲ್ಲ ಅಂತಲ್ಲ, ಪ್ರೇಮಿಗಳಲ್ಲ. ಈ ಹೊತ್ತಲ್ಲಿ ಕರೆದು ನನ್ನ ಸ್ವರ, ನನ್ನ ನಡೆ, ನನ್ನ ನಡೆ ಜಡೆ ಎಲ್ಲ ಇಷ್ಟು ಹೊಗಳುತ್ತೆ. ಹೆಣ್ಣು ಮಕ್ಕಳೆಂಬಂತ ಬಂಗಾರದ ಹಾರದಲ್ಲಿ ನೀನು ಪದಕ ಇದ್ದ ಹಾಗೆ ಗೊತ್ತಾಯ್ತು. ಹಾಗಾದ್ರೆ ಏನೋ ಒಂದು ಆಗ್ಲಿಕ್ಕುಂಟು ಅಂತ ಆಯ್ತು. ಬಾಯಿಂದ ಹೊಗಳುತ್ತೀರಿ, ಹಾಗಂತ ಮುಖ ನೋಡಿದೆವು ಅಂತಾದ್ರೆ ಕುದೀತದೆ ಮುಖ. ಹೌದು, ಬೇರೆ ಏನು ಅಲ್ಲ. ಒಂದಕ್ಕೊಂದು ಸಂಬಂಧ ಇಲ್ಲದ ಗೆದ್ದಾಯ್ತು. ಆ ಪಾರ್ಥನನ್ನ ಹೆಡೆಮುರಿ ಕಟ್ಟಿ ನಿಮ್ಮ ತಮ್ಮ ಪದ ಬೇಡ, ಅವ ಪಾರ್ಥ ಅಷ್ಟೇ. ಈಗ ಅಲ್ಲಲ್ಲ, ತಮ್ಮ ಎನ್ನುವ ಶಬ್ದ ಬೇಡದೇ ಇದ್ರು ತಮ್ಮ ಸುಳ್ಳಲ್ಲ. ನಾನು ಸುಳ್ಳು ಅಂತ ಹೇಳಿಲ್ಲ. ಈಗ ತಮ್ಮ ಎಂಬ ಪದ ಬಳಸುವುದೇ ಬೇಡ. ನೀನು ಅಲ್ಲಿದ್ದಾರೆ, ಅಲ್ಲ ಇರ್ಲಿ ಅವ. ನೀನು ಅಲ್ಲಿಗೆ ಹೋಗಿ ಅವನ ಹೆಡೆಮುರಿ ಕಟ್ಟಿ ನನ್ನ ಕಾಲಡಿ ತಂದು ಕೆಡ ಹಾಕಬೇಕು. ಯಾರನ್ನು? ಪಾರ್ಥನನ್ನು ನಿಮ್ಮಲ್ಲಿ ನನ್ನಲ್ಲಿ ಹೊಡೆದಾಟ ಮಾಡಿ ತಂದು ಕಾಲಡಿ ಹಾಕಬೇಕು. ಮಾನಗಾನಿಗೆ ಮಾರ್ಗವು ನಿಮಗೆ ಬಲ್ಡಿ ಅವನೊಳದಿ ವೈರವು, ನಿಮಗೆ ಬಲ್ಡಿ ಅವನೊಳದಿ ವೈರವು. ಮಾನಗಾನಿಗೆ ಮಾರ್ಗವು ನಿಮಗೆ ಬಲ್ಡಿ ಅವನೊಳದಿ ವೈರವು.
ನಾನು ಈ ಸಮರ ಕ್ಷೇತ್ರಕ್ಕೆ ಬರದೇ ಇದ್ದವಳೇನೂ ಅಲ್ಲ. ಈ ಹಿಂದೆ ನನ್ನನ್ನು ಇದೇ ರಣಕ್ಷೇತ್ರಕ್ಕೆ ನೀವು ಕರೆಸಿಕೊಂಡವರು. ಕರೆಸಿಕೊಂಡಿದ್ದೇನೆ. ಬಾರಿಲೆ ಕೀರವಾಣಿ ಎನ್ನುವ ಹಾಗೆ ಈ ಹಿಂದೆಯೂ ಕರೆದವರೇ ಸತ್ಯ. ಹೌದು. ಆದರೆ ಆ ಹೊತ್ತು ನಿಮ್ಮ ಮುಖದಲ್ಲಿ ಸಂತೋಷವಿತ್ತು. ಇತ್ತು. ನಿಮ್ಮ ಆಕಾರ ಮಾತ್ರ ರೌದ್ರ ಭೀಮನಾಗಿತ್ತು. ದೇಹ ವಿಕಾರವಾಗಿದ್ದರು, ಮುಖ ವಿಕಾರವಾಗಿದ್ದರು, ಮನಸ್ಸು ಸಂತೋಷದಲ್ಲಿ. ಸರಿ. ಇವತ್ತು ಹಾಗಲ್ಲ. ಮನಸ್ಸಿನಲ್ಲೇ ವಿಕಾರಗಳಿದೆ. ಮಾತ್ರವಲ್ಲ, ಕೋಪ ಹತಾಶೆಗಳಿಂದಲಾಗಿ ಕುದಿಯುತ್ತಾ ಕುದಿಯುತ್ತಾ. ಹೌದು. ಏನಂದಿರಿ ಸ್ವಾಮಿ? ಅವನ ಹೆಡೆಮುರಿ. ಯಾರವರು? ಅರ್ಜುನ ದೇವ, ನನ್ನ ಭರ್ತನು. ರಮಣನೆಂದರೆ ರಮಿಸುವವನು, ಕಾಂತನೆಂದರೆ ಆಕರ್ಷಿಸಿದವನು, ವಲ್ಲಭನೆಂದರೆ ಓಲೈಸುವವನು, ಪತಿ ಎಂದರೆ ಪಾಲಿಸುವವನು, ಭರ್ತನೆಂದರೆ ಭರಿಸಿದವನು, ದ್ರೌಪದಿಯ ಜೀವನವನ್ನು ನಿಜಾರ್ಥದಲ್ಲಿ ಭರಿಸಿದವನು ಅಂತ ಹೇಳಿದರೆ ಪಾರ್ಥನಲ್ಲವೇ ಹೇಳಿ. ಅಂತಹ ನನ್ನ ಜೀವನಕ್ಕೊಂದು ಹೊಸ ಭಾಷ್ಯವನ್ನು ಬರೆದಿರುವಂತಹ ಅರ್ಜುನನೊಡನೆ ನಾ ಹೋಗಿ ಹೊಡೆದಾಟ ಮಾಡಬೇಕು. ಅವನನ್ನು ಎಳೆತಂದು ನಿಮ್ಮ ಪಾದಕ್ಕೆ ಹಾಕಬೇಕು. ಏನಿದೆ ಸ್ವಾಮಿ? ಯಾಕಾಗಿ ನಿಮ್ಮಲ್ಲಿ ಅವನಲ್ಲಿ ವೈರತ್ವ ಇದೆ? ಯಾಕಾಗಿ ಹೊಡೆದಾಟವಾಗಿದೆ? ಏನು ನನಗೆ ಗೊತ್ತೇ ಆಗುತ್ತಿಲ್ವಲ್ಲ. ವ್ಯಾಜ್ಯದಲ್ಲಿ ಹೋರಾಡಿದನು ದುರ್ಬಲ, ವ್ಯಾಜ್ಯದಲ್ಲಿ ಹೋರಾಡಿದ ದುರ್ಬಲ. ಸಾರಸಾರಿ ದಿವಾಗರ, ಸಾರದಾರಿ ದಿವಾಗರ, ವರ್ಮನನು ಗಾರಿಗಡಿ ಭಾರತ ಯುದ್ಧವನ್ನ ಗೆದ್ದು ಅಧಿಕಾರವನ್ನು ವಿಸ್ತರಿಸುವ ಸಂದರ್ಭ. ಭಾರತ ಯುದ್ಧವನ್ನ ಗೆದ್ದವರು ಯಾರೆಂಬ ಪ್ರಶ್ನೆ ಧರ್ಮರಾಯ ಮಾಡಿದ. ಸಹಜ. ಎಲ್ಲರೂ ಕುಳಿತುಕೊಂಡಾಗ ಪಾರ್ಥ ಎದ್ದು ನಿಂತು ನಾನು ಭಾರತ ಯುದ್ಧವನ್ನ ಗೆದ್ದವ ಅಂದ. ಸರಿ ಸರಿ, ಕೇಳ್ಕೊಂಡು ಬಾ. ಅಲ್ಲ, ವಿಷಯ ಸರಿ. ನಾವು ಎಂಬ ಪದ ಬಳಸುತ್ತಿದ್ರೆ ಸರಿ. ಹಾ ಹಾ ಹಾ. ನಾನು ಗೆದ್ದವ ಅಂತ ಹೇಳಿದ. ಅರ್ಜುನ ಹೇಳಿದ. ಸಮೀಪದಲ್ಲೇ ಇದ್ದವ ನಾನು ಕೂತ್ಕೋ ಅಂದೆ. ನೀವ? ಹೌದು. ನೋಡ್ದ, ನೀನಲ್ಲ ನಾನು ಇದ್ದೇನೆ, ನಾನು ಗೆದ್ದವ ಅಂದೆ. ತಪ್ಪ ಹೇಳ್ರೆ? ತಪ್ಪ ಅಲ್ಲಲ್ಲ. ಈಗ ನೀವು ನಾವು ಗೆದ್ದದ್ದು ಅಂತ ಹೇಳಬೇಕೆನ್ನುವ ಹಾಗೆ ನೀವು ತಿಳಿದುಕೊಂಡದ್ದಿದ್ದರೆ ಆ ಬಳಿಕ ನಾನು ಗೆದ್ದದ್ದು ಅಂತ ನೀವು ಹೇಳುದು ತಪ್ಪಾಗುತ್ತದೆ. ಅವ ಹೇಳ್ತಿದ್ದ ಹೇಳಿದೆ ನಾನು ಮೊದಲು ಹೇಳಿದ್ದಲ್ಲ. ಹಾಗಾದ್ರೆ ಅವ ತಪ್ಪು ಮಾಡಿದ್ದಾನೆ ಅಂತ ನೀವು ತಪ್ಪು ಮಾಡುದು. ನಾನು ತಪ್ಪು ಮಾಡಿದ್ದ. ಈಗ ಅವ ನಾನು ಅಂತ ಹೇಳಿ ತಪ್ಪು ಮಾಡಿದ ಅಂತ ನಿಮಗೆ ಅನ್ನಿಸಿದೆ. ಅಂತಾದ್ಮೇಲೆ ನೀವು ಅದೇ ತಪ್ಪು ಯಾಕೆ ಮಾಡಿದ್ದು? ಒಬ್ಬರ ತಪ್ಪು ಮತ್ತೊಬ್ಬರನ್ನು ತಪ್ಪು ಹಾಗೆ ಮಾಡ್ತದೆ. ಅಲ್ಲ, ಅದು ಹಾಗೇನೂ ಇಲ್ಲ. ನಾನು ಹಾಗೆ, ನನಗೆ ಸಿಟ್ಟು ಬಂದ್ರೆ ಹಾಗೆ. ನೀನಲ್ಲ ನಾನಂತ ಹೇಳುದ್ರ. ನಿಮಗೆ ಸಿಟ್ಟಿನ ಕೈಗೆ ಮಾಡಿಕೊಟ್ಟಿದ್ಯಾ? ಸಿಟ್ಟು ಬಂತು, ನನಗೆ ಸಿಟ್ಟು ಬಂತು ಅಂತ ಗೊತ್ತಾದಾಗ ಅದು ಸರಿ. ನೀವು ಹೇಳಿದ್ದು ಸರಿ. ನಾನು ತಾನು ಇದೇ ಆಯ್ತಲ್ಲ. ಈಗ ಅರ್ಜುನ ಹೇಳಿದ್ದು ತಪ್ಪಲ್ಲ, ನೀವು ಹೇಳಿದ್ದು ಸರಿ. ಇದೇ ಮಾತು ಹೆಚ್ಚಾಯ್ತು. ನೀನಲ್ಲ ನಾನು, ನಾನಲ್ಲ ನೀನು. ನೀನೇನು ಗೆಲ್ತೀಯ? ಪರಸ್ಪರ ಮೈ ಕೈ ಆಗುಷ್ಟಾಯ್ತು. ನಿಮ್ಮಲ್ಲಿ ಕೈ ಎತ್ತು ಹೊಡಿಲಿಲ್ಲ, ಎಟ್ಟು ಬೀಳಿಲ್ಲ. ಅಲ್ಲ, ಯಾರಿಗೆ ಯಾರಿಗೆ ಬೀಳಲಿಲ್ಲ? ನಾನು ಹೊಡಿಲ್ಲ ಅವನಿಗೆ. ಗೊತ್ತಾಯ್ತು ನನಗೆ. ನೀವು ಹೊಡಿಲಿಲ್ಲ ಅಂತಾದ್ರೆ ನೀವೇ ತಿಂದಿರಿ ಅಂತ ಮತ್ತೆ ಹೇಳಬೇಕಂತಿಲ್ಲ. ನನ್ನ ಮೈ ಮುಟ್ಟು ಕೈ ಯಾರತ್ತೆ? ನನ್ನ ಮೈಗೆ ಸಾಧಾರಣ ಕೈ ಸಾಕಾದಿತ್ತ? ಒಂದು ಕೈ ಆಗಲಿ. ಈಗ ಆದ್ರಿಂದ ಹೊಡಿತೇನೆ ಅಂದ. ಹೊಡಿತೇನೆ ಬೇರೆ, ಹೊಡುವುದು ಬೇರೆ. ಹೊಡೆಯುವುದು ಒಂದೇ, ಹೊಡಿತೇನೆ ಎಂದು ಒಂದೇ. ದೊಡ್ಡವರಿಗೆ ಸಣ್ಣವರಾದವರು ನಿನಗೆ ಹೊಡಿಬೇಕು ಅಂತ ಇಲ್ಲ. ಹೊಡಿತೇನೆ, ಕೈ ಎತ್ತಿದ್ರೆ ಸಾಕು, ಅಷ್ಟೇ ಆದ. ಒಬ್ಬ ಮನೆಯ ಯಜಮಾನ ಆದವನಿಗೆ ಆಳಾದವನ ಅಂಗಳದಲ್ಲಿ ನಿಂತು ನಿನಗೆ ಹೊಡಿತೇನೆ 4 ಜನ ಸೇರಿಸ್ತೇನೆ ಅಂತ ಹೇಳಬೇಕಾದುದಿಲ್ಲ. ಬೇಕಾಗಿಲ್ಲ. ಅವನಿಗೆ ಹೊಡಿಸ್ತೇನೆ ಅಂತ 4 ಜನರ ಮಧ್ಯದಲ್ಲಿ ಅವ ಹೇಳಿದ್ರೆ ಸಾಕು, ಈ ಯಜಮಾನ ಆತ್ಮಹತ್ಯೆ ಮಾಡಿಕೊಳ್ಳಿ. ನಾನು ಅಲ್ಲ, ನೀವಿದ್ದೀರಿ, ಪ್ರಶ್ನೆ ಬೇರೆ. ನೀನು ಈ ಕಡೆ ಇಟ್ಕೊಂಡು ಮಾತಾಡ್ಬೇಕು. ನಾನು ಯಾಕೆ ಹೇಳಿದೆ? ಯಾಕೆ ಹೇಳು? ನೀವು ತಮ್ಮನೆನ್ನುವ ಅನುರಾಗದಲ್ಲಿ ಸುಮ್ರಿತೆ. ಆದ್ರೆ ಅವ ಕೇಳಿ, ನಿಮಗೆ ಸಿಟ್ಟು ಬರೋದು ಎಷ್ಟು ಬೇಗವೋ ಅದನ್ನ ಅಷ್ಟೇ ಬೇಗ ಬಿಡುತ್ತೇನೆ. ನಿಮ್ಮ ಗುಣ ನನಗೆ. ಆದ್ರೆ ಬಿಡು ಹಾಗಿಲ್ಲ. ನನ್ನ ಸಿಟ್ಟನ್ನು ತಡಿಸುವುದಕ್ಕೆ ಅವಕಾಶ ಕೊಡಲಿಲ್ಲ. ನೀನು ತಾನು ಮೈ ಕೈ ಆಯ್ತು, ಕೈ ಮೇಲಾಯ್ತು, ಕೈ ಹಿಸ್ಕಿಕೊಂಡ. ಆಗ ನನಗೂ ಸಹಿಸಿಕೊಳ್ಳಿಕ್ಕಾಗಿಲ್ಲ. ನಾನು ಪೆಟ್ಟು ಅಂದ್ರೆ ಯಾರಿಗೂ ಬಿಟ್ಟವನಲ್ಲ. ಅದಲ್ಲ, ಸಾಹಸ ಪ್ರಜ್ಞೆಯಲ್ಲಿ ಭೀಮನೆ ಎನ್ನುವ ಆಗತದ ಇಲ್ವ ಪ್ರಶ್ನೆ ಬೇರೆ. ನನ್ನ ಸಾಹಸ ನನ್ನನ್ನು ಬಡಿದಬ್ಬಿಸಿತು. ಹೌದಪ್ಪ, ನೀವು ಆನೆಯನ್ನೇ ಗುದ್ದಲಿಕ್ಕೆಲ್ಲ ಹೋದದ್ದು. ಹೌದು. ಮತ್ತೆ ಆಗದೆ ಅದ್ರ ಅಡಿಯಲ್ಲೆಲ್ಲ ಸಿಕ್ಕಿದ್ದೀರಿ, ಪ್ರಶ್ನೆ ಬೇರೆ. ಹೋದದ್ದೌದು. ಸಾಹಸ ಪ್ರಜ್ಞೆ ಉಂಟು ಅಂತ ಆಗುದಿಲ್ಲ, ಆಗುದಿಲ್ಲ ಬೇರೆ. ಮಾನ ನಾನು ಕೂತಿದ್ದೇನೆ ಅಂದ್ರೆ ಕೂತಿದ್ದೇನೆ. ಕೊನೆಗೆ ಬಿದ್ದದ್ದು ಮುಖ್ಯ ಅಲ್ಲ, ಕೂತಿದ್ದು ಮುಖ್ಯ ಅಲ್ಲಿ. ಆಮೇಲೆ ಮತ್ತೆ ಎಂತದಲ್ಲ, ಆಮೇಲೆ ಕ್ರೀಡೆ ಮಾಡಿ ಮತ್ತೆಲ್ಲ ಓಡಿದ್ದು.
ನಿನಗದೆಲ್ಲ ಗೊತ್ತಿಲ್ಲ, ನೀ ಅಲ್ಲಿರ್ಲಿಲ್ಲ ಸುಮ್ಮನೆ. ಅಲ್ಲ. ಆಮೇಲೆ ಸಂಜೆ ಬಂದು ಹೇಳಿದ್ರಿ ಯುದ್ಧಕ್ಕೆ ನಿಂತಾಗ ಹಾ. ನನ್ನ ಗದೆಗೆ ಕೈ ಹಾಕಿದಲ್ವ? ನಿಮ್ಮ ಗದೆ ನನ್ನ ಗದೆಗೆ ಕೈ ಓ, ಹಾಕಿ ಕೂಡಿತ ಎತ್ತಿದ. ಹಾ. ಗದೆಗೆ ಕೈ ಹಾಕಿದಾಗ ಗದೆ ಬಿಟ್ಟೆ ನಾನು. ಈಗ ಗದೆಗೆ ಮೊದಲಿನ ಶಕ್ತಿ ಇಲ್ವಾ? ಯಾಕಿಲ್ಲ? ಅದು ಭೂಮಿ ತೂಕದ ಗದೆ ಅಂತೇಳಿ ಪ್ರಸಿದ್ಧಿ ಹೊಂದಿತ್ತು. ಅದೇ. ಎತ್ತುವುದಕ್ಕಿದ್ರೆ ಭೀಮ ಮಾತ್ರ ಅಂತೇಳಿ ಎಲ್ಲರ ಬಾಯಲ್ಲಿ ಜನಜನಿತ ಆದದ್ದು. ಹಾ. ಈಗ ಅವ ಎತ್ತಿದ್ನ, ಅವ ಎತ್ತಲಿಲ್ಲ, ಮತ್ತೆ ಅವ ಮುಟ್ಟಿದ್ದ ಬಿಟ್ಟೆ ಕೆಳಗೆ ಅದು ಬಿತ್ತ ಅವ ಹಿಡ್ಕೊಂಡ. ಬಿತ್ತು ಅದು. ಅವ ಎಂತ ಎತ್ತಾನೆ? ನಿಮಗೆ ಮತ್ತೆ ನಮ್ಮ ಎತ್ತಲಿಕ್ಕೆ ಗದೆ ಅಲ್ಲ, ಅವನಿಗೆ ಎತ್ತಲಿಕ್ಕೆ ಆಗ್ತದೆ. ಅಲ್ಲ, ಮತ್ತೆ ನಿಮಗೆ ಎತ್ತಲಿಕ್ಕೆ ಆಗ್ಲಿಲ್ಲ. ನಾನು ಎತ್ತಲಿಲ್ಲ, ಅವ ಮುಟ್ಟಿದ್ರಿಂದ ಅವಮಾನ ಆಯ್ತದು. ಹಾ ಹಾ ಹಾ. ಆದ್ರಿಂದ ಮತ್ತೆ ಗದೆ ಎತ್ತೋದಕ್ಕೆ ಹೋಗ್ಲಿಲ್ಲ. ಸುಮ್ಮನೆ ಕೂತ್ಕೊಂಡೆ. ಬಾಯಿಗೆ ಬಂದ ಹಾಗೆ ಪ್ರಚಾರಿಸಿದ. ಅಯ್ಯಯ್ಯೋ. ಹಾ, ಹಾ. ಬಾಯಿಗೆ ಬಂದ ಹಾಗೆ ಮಾತಾಡಿದ. ಹಾ. ಹಾಗೆ ಹೀಗೆ ನೀವು ಹಿಡಿಂಬೆ ಗಂಟೆ ಅದೆಲ್ಲ ಬೇಕಿತ್ತದೆ. ಅಲ್ಲ, ವಿಷಯ ಸತ್ಯ ಅಲ್ವಾ? ವಿಷಯ ಸತ್ಯ ಆದ್ರೂ ಅಲ್ಲಿ ಬೇಕಿತ್ತ? ಅದನ್ನು ವೇದಿಕೆ ಮಾತಾಡ್ಲಿಕ್ಕೆ ಕರೆದಿದ್ದೇನೆ ಅವನನ್ನ. ಅಲ್ಲ, ತಪ್ಪ ಅವನಿಗೆ ಮಾತಾಡು ಹುಚ್ಚ ಅವನಿಗೆ. ಅಲ್ಲ, ಸತ್ಯ ಹೇಳಿದ್ದು. ಸತ್ಯ ಹೇಳುವುದು ನೀವು ಎಲ್ಲಿ? ಹಾ. ಅವನ ಹತ್ರ ಯಾರು ಕೇಳಿದ್ರು? ಅಲ್ಲ, ಯಾರಿಗೆ ಕೂಡುತ್ತದೆ ಒಂದು ರಾಕ್ಷಸಿಯ ಜೊತೆ ಸಂಸಾರ ಮಾಡ್ಲಿಕ್ಕೆ? ಅದು ಅವ್ರಿಗೆ ಗೊತ್ತಿರ್ಬೇಕಲ್ಲ. ನಿಮಗೆ ಆಗುತ್ತದೆ. ಅವ್ರಿಗೆ ಆಗ್ತದ? ಅಲ್ಲ, ಉಳಿದವರಿಗೆ ಆಗುತ್ತದೆ ಬಿಡ್ತದ ಪ್ರಶ್ನೆ ಬೇರೆ. ನೀವು ಸಾಧಿಸಿದ್ದೀರಿ. ನೀನು ಅದನ್ನು ಒಪ್ಪಿದ್ಯಲ್ಲ, ಹೌದು. ಸುಮ್ಮನೆ ಮತ್ತೆ. ಆದ್ರೆ ಯುದ್ಧ ಆಯ್ತು, ಹಾ. ಸೋತೆ. ನನ್ನನ್ನು ಸೋಲಿಸಿದ ಪಾರ್ಥನನ್ನ ನನಗೆ ತಂದು ಒಪ್ಪಿಸಬೇಕು. ಈ ಕಾರಣಕ್ಕಾಗಿ ವ್ಯಾಜ್ಯ, ಈ ಜಗಳ, ಇದಕ್ಕಾಗಿ ನಾ ಯುದ್ಧ ಮಾಡು. ನೀನು ಯುದ್ಧ ಮಾಡಬೇಕು. ನಲ್ಲ ನಾನರಿತೆಗೆ ನಿಡನು ನಲ್ಲ ಅರಿತೆ ನಿಡನು ಗಾಡಿ ಬಿಲ್ಲೆಯೆತ್ತಿ ತಂದಾದನು ಗಾಡಿ ಬಿಲ್ಲೆಯೆತ್ತಿ ತಂದಾದನು ಗಾಡಿ ಬಿಲ್ಲೆಯೆತ್ತಿ ತಂದಾದನು ವಲ್ಲಭನಲೆಲ್ದು ಭವರ ಮಾಲ್ಬೆರಿನ ಸೊಲ್ಲಿಸೆನಗೀಗ ವಿವರ ಮಾಲ್ಬೆರಿನ ಸೊಲ್ಲಿಸೆನಗೀಗ ವಿವರ ವಲ್ಲಭನಲೆಲ್ದು ಭವರ ಮಾಲ್ಬೆರಿನ ಸೊಲ್ಲಿಸೆನಗೀಗ ವಿವರ ಯಾವುದೋ ಕಾರಣಕ್ಕೋಸ್ಕರವಾಗಿ ಉದ್ವೇಗ ವಶರಾಗಿ ಮನಸ್ಸನ್ನು ಬುದ್ಧಿಯನ್ನು ಸಿಟ್ಟಿನ ಕೈವಶ ಮಾಡಿ ಅಂತೂ ಪ್ರಕರಣವಂತೂ ಮುಂದುವರಿದು ಹೋಗಿದೆ. ಮುಂದುವರಿದೆ. ಈಗ ನಿಮಗೆ ಅವಮಾನವಾಗಿದೆ, ಆಗಿದೆ, ಸೋಲಾಗಿದೆ, ಆಗಿದೆ. ಅಂತಹ ಅರ್ಜುನನ ಜೊತೆಯಲ್ಲಿ ನಾನು ಯುದ್ಧಕ್ಕೆ ಸಾಗಬೇಕಾಗಿದೆ. ಸಾಗಬೇಕು. ಅರ್ಥ ಮಾಡಿಕೊಂಡೆ ಪ್ರಭು. ನನ್ನ ನಾನು ಅರಿತೆ, ಆದರೆ ನಾ ಅರ್ಜುನನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗುವುದು ಸರಿಯಾಗುತ್ತದೆಯೇ? ತಪ್ಪೇನು? ತಪ್ಪೇ ಆದೀತು. ಕೇಳು, ಕಾರಣ ಇದೆ, ಹೇಳು. ಆ ಅರ್ಜುನ ಇಲ್ಲದೆ ಇರುತ್ತಿದ್ದರೆ ಈ ಹೊತ್ತಿಗೆ ನಾನು ನಿಮ್ಮ ಜೊತೆಯಲ್ಲಿ ಇರುವುದಕ್ಕಾದ್ರೂ ಸಾಧ್ಯವಾಗುತ್ತಿದ್ದೆ. ನನ್ನಪ್ಪನಾದಂತಹ ದ್ರುಪದ ರಾಜ ಯಾರಿಂದ ನನಗೆ ಅವಮಾನವಾಯಿತು ಅವನಿಗೆ ಕೊಡುವುದಕ್ಕೆ ಹೆಣ್ಣು ಬೇಕೆಂದು ಯಜ್ಞದ ಮುಖೇನವಾಗಿ ನನ್ನನ್ನು ಪಡೆದ. ಅಂದರೆ ಒಂದರ್ಥದಲ್ಲಿ ನನ್ನ ಜನ್ಮಕ್ಕೆ ಕಾರಣವೇ ಅರ್ಜುನನನ್ನು ನಾನು ಮದುವೆಯಾಗಬೇಕು, ಅರ್ಜುನನಿಗೆ ಕೊಡುವುದಕ್ಕೆ ಹೆಣ್ಣು ಬೇಕು. ಹಾಗಾದ್ರೆ ನಾ ಹುಟ್ಟಿದ್ದೇ ಅರ್ಜುನನನ್ನು ಮದುವೆಯಾಗುವುದಕ್ಕೆ. ಅದಕ್ಕೆ ಪೂರಕವಾಗಿ ಒಂದು ಪಣವನ್ನು ಇರಿಸಿದರು. ಕೆಳಗಡೆ ಇರುವಂತಹ ತೈಲ ಭಾಂಡವನ್ನು ನೋಡಿಕೊಂಡು ಮೇಲ್ಗಡೆ ಇರುವಂತಹ ಮತ್ಸ್ಯ ಲಾಂಛನವನ್ನು ಭೇದಿಸಬೇಕು. ಜೊತೆಯಲ್ಲಿ ಧನುಸ್ಸನ್ನು ಎತ್ತಿ ಇಷ್ಟು ಕಾರ್ಯವನ್ನು ಮಾಡಬೇಕು. ಯೋಚನೆ ಮಾಡಿ, ಸೀತಾ ಕಲ್ಯಾಣದಲ್ಲೂ ಒಂದು ಪಣವಿತ್ತಂತೆ. ಶಿವಧನುಸ್ಸನ್ನು ಯಾರು ಹೆದೆಯೇರಿಸುತ್ತಾರೋ ಅಂತವನಿಗೆ ಮಗಳಾದ ಜಾನಕಿಯನ್ನು ಕೊಡುತ್ತೇನೆಂದು ಜನಕರಾಜ ಪಣವನ್ನು ಸಾರಿದ್ದ. ಅಂಥದ್ದನ್ನು ನಡೆಸಿ ಪೂರೈಸಿಕೊಟ್ಟವನು ರಘುರಾಮಚಂದ್ರ. ಆದರೆ ನನ್ನ ಪಣದಲ್ಲಿ ಹಾಗಲ್ಲ. ಧನುಸ್ಸನ್ನು ಎತ್ತಬೇಕು, ಅದನ್ನು ಹೆದೆಯೇರಿಸಬೇಕು, ಕೆಳಗಡೆ ಇರುವಂಥ ತೈಲ ಭಾಂಡವನ್ನು ನೋಡಿ ಮೇಲ್ಗಡೆ ಇರುವಂಥ ಮತ್ಸ್ಯ ಲಾಂಛನವನ್ನು ಭೇದಿಸಬೇಕು. ಆ ಸೀತಾ ಕಲ್ಯಾಣದಲ್ಲಿ ಶ್ರೀರಾಮನಿಗಿದ್ದದ್ದು ಕೇವಲ ದೈಹಿಕ ಪರೀಕ್ಷೆ ಮಾತ್ರ, ಬಿಲ್ಲನ್ನು ಎತ್ತುವಂಥದ್ದು. ಆದರೆ ನನ್ನ ಮದುವೆಯಲ್ಲಿ ಹಾಗಲ್ಲ. ದೈಹಿಕ ಪರೀಕ್ಷೆಯು ಬಾಣವನ್ನು ಬಿಡುವ ತೊಡುವ ಚಾಣಾಕ್ಷತನವೂ ಅಲ್ಲಿ ತೋರ್ಪಡಿಸಬೇಕಾಗಿತ್ತು. ಹಾಗಾದ್ರೆ ಅಷ್ಟನ್ನು ಮಾಡಿ ಪೂರೈಸಿದವನಿದ್ರೆ ಅರ್ಜುನನಿದ್ದಾನೆ. ಬಿಲ್ಲೆತ್ತಿ ತಂದಾತನು. ಆ
ಧನುಸ್ಸನ್ನು ಎತ್ತಿ ಮತ್ಸ್ಯಲಾಂಛನವನ್ನು ಭೇದಿಸಿ ಅರ್ಜುನ ನನ್ನನ್ನು ಮೊದಲಾಗಿ ಮದುವೆಯಾದರು. ಆ ಬಳಿಕ ನೀವೆಲ್ಲ ರಾತ್ರಿ ಹೊತ್ತು ದೀಪದ ಬೆಳಕಲ್ಲಿ ನನ್ನ ಮುಖ ನೋಡಿದ್ರಿ, ಬೇಕು ಅಂತ ಆಯ್ತು. ಆಗ ದೀಪ ಅಲ್ಲದೆ ಮತ್ತೆ ಅಂತ ಇತ್ತು. ಅಲ್ಲ ಅದಾದ್ರೂ ಇತ್ತಲ್ಲ, ಅದೇ ಇತ್ತು. ಅದೇ ಹೇಳಿದ್ದು, ಅದೇ ಇತ್ತು. ಚಂದ್ರನ ಬೆಳಕಲ್ಲಿ ನೋಡಿದ್ದಲ್ಲ ಅಂತ ಹೇಳಿದ್ದು. ದೀಪದ ಬೆಳಕು ಬಿಟ್ಟು ಚಂದ್ರನ ಬೆಳಕು ನಿಮಗೆ ಸಿಟ್ಟು ಬರೋದಿತ್ತು ಅದಕ್ಕೆ ಸುಮ್ಮನೆ ವಿಷಯ ಅಲ್ಲ. ಹೇಳು ಹೇಳು. ಅವತ್ತು ನನ್ನ ಮುಖ ನೋಡುವಾಗ ಸಂತೋಷ ಆಗಿದೆ, ಇವತ್ತು ಮಾತ್ರ ಹೀಗಾಗುದು. ಯಾವತ್ತೂ ಸಂತೋಷವೇ, ಮತ್ತೆ ಈಗ ಎಷ್ಟೊತ್ತಿಗೂ ಸಂತೋಷ. ಆದ್ರೆ ಈಗ ಮಾತ್ರ ನಿಮಗೆ ಅರ್ಜುನನ ಮೇಲೆ ಸಿಟ್ಟು ನನ್ನ ಮನಸ್ಸಿನ ವಿಷಯ ಬದಲು ಮಾಡ್ತೀಯ. ಬದಲು ಮಾಡಿದ್ದಲ್ಲ. ಹಾಗಾದ್ರೆ ಅವತ್ತು ನನ್ನನ್ನು ನೋಡಿ ನಿಮಗೆ ಬೇಕು ಅಂತ ಅನಿಸಿತು. ಹೌದು. ಮರು ದಿವಸ ಮದುವೆ ಆಗುವಾಗ ನೀವು 5 ಜನ ಕೈ ಮುಂದೆ ಮಾಡಿದ್ರಿ. ಹೌದು. ಹೌದಾ? ಹೌದು. ಹಾಗಾದ್ರೆ ನಿಮಗೆ ನಾನು ಮದುವೆಯಾಗಿ ಒದಗಿ ಬಂದುದು ಹೇಗೆ? ಅರ್ಜುನ ಬಿಲ್ಲೆತ್ತಿ ತಂದದರಿಂದ. ಸರಿ. ಅರ್ಜುನ ಅವತ್ತು ಇಲ್ಲದೇ ಇರುತ್ತಿದ್ದರೆ ನಾನು ನಿಮಗೆ ಹೆಂಡತಿಯಾಗಿ ಸಿಗುತ್ತಿರ್ಲಿಲ್ಲ, ನೀವು ನನ್ನ ಹೆಗಲ ಮೇಲೆ ಕೈ ಹಾಕ್ಲಿಕ್ಕೆ ಇರ್ತಿರ್ಲಿಲ್ಲ. ಇರ್ಲಿ ಬಿಡು. ಹೌದಾ? ಹಾಗಾದ್ರೆ ಅಂತಹ ಪಾಂಡವರ ಬದುಕಿಗೆ ನನ್ನನ್ನು ತಂದಂತಹ ಅರ್ಜುನನಲ್ಲಿ, ಆ ವಲ್ಲಭನಲ್ಲಿ ನಾ ಹೋರಾಟ ಮಾಡುವುದು ಎಷ್ಟು ಸರಿಯಾಗುತ್ತದೆ. ಒಡೆಯದನು ಬರೆದ ಜಾಳಿ, ಒಡೆಯದನು 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 ಬರೆದ ಜಾಳಿ, ನಿಲ್ಲಂತ ಹೆಣ್ಣು ಓಡಿ, ನಿಲ್ಲಂತ ಹೆಣ್ಣು ಓಡಿ. ನಿನ್ನ ಮುಖ ಅಂದ್ರೆ ಅಂಥ ಮುಖ ಅಂತ ಹೇಳಿದಲ್ಲ. ಎಂತದ್ದು ನಾನು ಹೇಳಿದೆ, ಬಂಗಾರದ ಸರದಲ್ಲಿ ಪದಕ ಪದಕ ಇದ್ದ ಹಾಗೆ. ನೀನು ಪದಕ ಅಲ್ಲ, ನೀನು ನೀನು ಇದು ಇದು ಕೀರವಾಣಿಯ. ನನ್ನ ಮನಸ್ಸಿಗೆ ಆದ ನೋವು ಅಷ್ಟಿಷ್ಟಲ್ಲ. ದ್ರೌಪದೇ, ನೀವೆಂತ ಹೇಳಿದ್ರೆ ನಾನು ಆಗಾಡ್ತೇನೆ ಹೇಳಿ. ಈ ಪ್ರಪಂಚದಲ್ಲಿ, ಯಾಕೆ ನಿಮ್ಮ ಗುಟ್ಟುತನ ಗೊತ್ತುಂಟು. ಈ ಪ್ರಪಂಚದಲ್ಲಿ ಯಾವುದನ್ನಾದ್ರೂ ಕ್ಷಮಿಸಬಹುದು. ಉಪಕಾರ ಮಾಡಿದವ್ರನ್ನ ಮರಿತಾರೆ ಅಂತಾದ್ರೆ ಅವನಂತ ಕೃತಜ್ಞ ಮತ್ತೊಬ್ಬ ಇಲ್ಲ. ಕೃತಜ್ಞ ನಾಸ್ತಿ ನಿಷ್ಕೃತಿ. ನೀನು ಅದೇನೆ, ನಾನಿದ್ದ ಕೃತಜ್ಞ. ಉಪಕಾರ ಮಾಡಿದ ಸ್ಮರಣೆ ಇಲ್ಲ. ಅವ ಬಿಲ್ಲೆತ್ತಿ ತಂದಿದ್ದಾನೆ. ಹೌದು. ಅವ ಬಿಲ್ಲೆತ್ತಿ ತರಲಿಕ್ಕೆ ಇದ್ದದ್ದು. ಒಬ್ಬ ಮನೆ ಕಟ್ತಾರೆ, ಮನೆ ಕಟ್ಟೋದು ಮುಖ್ಯ ಅಲ್ಲ, ಆ ಮನೆಯನ್ನ ವ್ಯವಸ್ಥಿತವಾಗಿ ಇಟ್ಕೊಳ್ಳೋದು ಮುಖ್ಯ. ಅಲ್ಲದೆ ಇದ್ರೆ ಆಗುದಿಲ್ಲ. ಏನಾಗುದಿಲ್ಲ. ಪಂಚಾಂಗವೇ ಇಲ್ಲದೆ ಮನೆಗೆ ಮಾಡನ್ನು ಒದಗಿಸಿ ಕೊಡದೇ ಇದ್ರೆ ಮತ್ತೆ ಉಳಿಸಿಕೊಳ್ಳುವುದಿಲ್ಲ. ಪಂಚಾಂಗ ಮನೆ ಕಟ್ಟದೇ ಇದ್ರೆ ಮತ್ತೆ ಮುನ್ನಡೆಸುವುದಿಲ್ಲ. ಮನೆ ಕಟ್ಟುವಾಗ ಪಂಚಾಂಗ ಹಾಕೊಳ್ಬೇಕು. ಅದೇ ಹೇಳಿದ್ದು. ಈಗ ನಿನ್ನ ಸ್ವಯಂವರದಲ್ಲಿ ನನ್ನ ಬದುಕಿನ ಭದ್ರ ಬುನಾದಿ ಒದಗಿಸಿಕೊಟ್ಟವನೇ ಅರ್ಜುನ ಅಲ್ಲ. ನೀವು ವಾಸ ಮಾಡಿದವರು. ಅದಕ್ಕೆ ಅವ ತಂದವಾದ್ರಿಂದ ತಂದವರ ವಸ್ತುವನ್ನ ಕಾಪಿಟ್ಟುಕೊಳ್ಳಲು ಎಷ್ಟು ಸಮರ್ಥನೆ ಬರಬೇಕು. ಎಲ್ಲಿ ಅಂತ ಬೇಡ, ಎಷ್ಟು ಜನ ಅರ್ಜುನ ಕಾಪಾಡಲಿಲ್ಲ ಯಾರನ್ನ. ಅರ್ಜುನ ಎಲ್ಲಿ ಕಾಪಾಡಿದ್ದಾರೆ? ಮತ್ತೆ ಒಬ್ಬ ದುರುಳ ಕೀಚಕನನ್ನು ಪೀಡಿಸುವಾಗ ಅರ್ಜುನ ಎಲ್ಲಿದ್ದ? ಆ ವರ್ಷ ಪರಿಸ್ಥಿತಿ ಗಂಭೀರ ಇತ್ತವರದು, ಪ್ರಶ್ನೆ ಬೇರೆ. ಆ ವರ್ಷ ನಿಮಗೆ ಯಾವ್ಯಾವ ವರ್ಷ ನಿನಗೆ ಅರ್ಧಕ್ಕೆ ಗಂಭೀರ ಪರಿಸ್ಥಿತಿ ಇರ್ತದೆ. ನಮಗೆ ಮಾತ್ರ ಯಾವ ವರ್ಷವೂ ಗಂಭೀರ ಪರಿಸ್ಥಿತಿ ಇಲ್ಲ ಅಲ್ಲ. ಅಲ್ಲ ಹಾಗಲ್ಲಪ್ಪ. ನೋಡು, ಈಗ ಯೋಚನೆ ಮಾಡಿ. ನಾವು ಏನು ಸರಿಯಪ್ಪ, ನೀವು ಹೇಳಿದ ಹಾಗೆ ಮನೆಯಲ್ಲಿದ್ದವರು ಮನೆ ಕಟ್ಟುದು ಮುಖ್ಯ ಅಲ್ಲ, ಮನೆಯಲ್ಲಿ ವಾಸ ಮಾಡುದು ಸರಿ. ಅದನ್ನು ಈಗ ಮನೆಯಲ್ಲಿ ಒಂದು 4-5 ಜನ ಇರ್ತಾರೆ ಅಂತ ಇಟ್ಟುಕೊಳ್ಳಿ. ಮನೆ ನೋಡುವುದಕ್ಕೆ ಒಬ್ಬೊಬ್ಬರಿಗೆ 1 ವರ್ಷ ಅಂತ ಹೇಳಿ ಒಂದು ಲೆಕ್ಕಾಚಾರ ಇರ್ತದೆ. ಹೌದಾ? ಆವಾಗ ನೋಡಿಕೊಳ್ಳಬೇಕಾದ ಸರದಿ ಬಂದಂತ ಹೊತ್ತಿನಲ್ಲಿ ಆ ವ್ಯಕ್ತಿ ಏನೋ ಅನಾರೋಗ್ಯವೋ ಅಥವಾ ಏನೋ ಮಾನಸಿಕ ಕ್ಲೇಶವೋ ಏನೋ ಒದಗಿ ಬಂದು ಸುಮ್ಮನೆ ಒಂದು ಮೂಲೆಯಲ್ಲಿ ಇರ್ತಾನೆ ಅಂತ ಇಟ್ಟುಕೊಳ್ಳು. ಆಗ ಇದು ಈ ವರ್ಷ ಅವನ ಸರದಿ ಅಂತ ಹೇಳಿಕೊಂಡು ಸುಮ್ಮನೆ ಇರ್ಲಿಕ್ಕೆ ಉಂಟಾ? ಸ್ವಲ್ಪ ಗಟ್ಟಿ ಇದ್ದವನಲ್ವ ಕೆಲಸ ಮಾಡ್ಬೇಕು. ಅಂದ್ರೆ ನಾನು ಕೆಲಸ ಮಾಡ್ಲಿಕ್ಕೆ ಇರುವಂತಲ್ಲ. ನಿನ್ನ ಒಳ ಸುತ್ತಿರ ಮಾತಬೇಡ, ನಿನ್ನ ಮುಖ ತೋರಿಸಬೇಡ, ನಿನ್ನ ಅಗತ್ಯ ಇಲ್ಲ. ನೀನಲ್ಲ ನಿನ್ನ ಅಮ್ಮ ನೋಡ್ತೀನಿ. ಅವನವನು ಪ್ರಾಣನಾಥ, ಅವನವನು ಪ್ರಾಣನಾಥಯ, ನಿನ್ನ ನುಡಿ ಸಹಜ ಗೋಂಗಾರಿ ಜಾತ, ನಿನ್ನ ನುಡಿ ಸಹಜ ಗೋಂಗಾರಿ ಜಾತ. ಕಾದಲಿಲ್ ತೋದತೆ ನಾನರಿಯನು, ಕಾದಲಿಲ್ ತೋದತೆ ನಾನರಿಗೆಯೇ ಹರಿಯೇ. ಸಿಟ್ಟು ಮಾಡಿಕೊಳ್ಳಬೇಡಿ ಪ್ರಭು, ಸಿಟ್ಟು ಮಾಡಿಕೊಳ್ಳಬೇಡಿ. ನಾನು ಆ ರೀತಿಯಲ್ಲಿ ಹೇಳುವುದಕ್ಕೆ ಅರ್ಜುನನ ಮೇಲಿಟ್ಟಂತ ಅಭಿಮಾನವೇ ಕಾರಣವಾಗಿದೆ. ಇರ್ಲಿ ಬಿಡು. ಈಗ ನೀವು ನನಗೆ ಉಪಕಾರ ಮಾಡಲಿಲ್ಲ ಅಂತ ನಾನು ಹೇಳಿದ್ದಲ್ಲ, ಉಪಕಾರವನ್ನು ಮಾಡಿದ್ದೀನಿ. ಆದರೆ ಅರ್ಜುನನ ಜೊತೆಯಲ್ಲಿ ಹೊಡೆದಾಟ ಮಾಡಬೇಕು, ಮಾಡದಿದ್ರೆ ನಿಲ್ಲಬೇಡ, ಹೋಗತ್ತ ನನ್ನ ಅಮ್ಮನನ್ನು ನೋಡುತ್ತೇನೆ. ಬೇಡ, ನೀನಲ್ಲ, ನಾನು ಯಾರು ಬಿಡುವುದಿಲ್ಲ, ಅವನನ್ನು ಹುಡುಕ್ತೇನೆ. ನಾನೇ ನನ್ನ ಅಮ್ಮನನ್ನು ನೋಡ್ಲಿಲ್ಲ, ಮತ್ತೆ ನೀವು ನೋಡ್ತಿರ್ತಾರೆ. ಶಬ್ದಾರ್ಥ ಅದಲ್ಲ, ನೀನಲ್ಲ ಮತ್ತೊಬ್ಳು ಅಂತ. ಅಲ್ಲ, ಮತ್ತೊಬ್ಬಳಿನ ಕಾಡಿಂದ ಬರ್ಬೇಕಷ್ಟೇ, ಮತ್ತೆ ಇನ್ನೆಲ್ಲಿಂದ ಬರ್ತಾಳೆ ಅವಳು? ನಿನಗದಲ್ಲ ಬೇಡ. ಅಲ್ಲದ್ರೆ ಕಾಶಿಯಿಂದ ಬರ್ಬೇಕಷ್ಟೇ. ಎಲ್ಲರೂ ಬರ್ತಾರೆ. ಅಲ್ಲ ಅದಲ್ಲ, ಈಗ ಕರೆದದ್ದು ನನ್ನನ್ನೇ. ನಿನ್ನನ್ನೇ ಕರೆದದ್ದು. ಈಗ ಅವರು ಯಾರಾದ್ರೂ ಬರುವುದೇ ಹೌದು ತಾಗಿ ನೀವು ನನ್ನನ್ನು ಕರೀತೀರಿ. ನಿನ್ನ ಹತ್ರ ಆಗುದಿಲ್ಲ ಅಂದ್ರೆ ಮತ್ತೆ ಯಾರು ಬರ್ತಾರೆ? ಆಗುದಿಲ್ಲ ಅಂತ ಹೇಳಿಲ್ಲ, ಸತ್ಯ ಹೇಳಿದ್ರು. ನೀನು ಹೇಳಿ ಸತ್ಯ ಅಂತ ಹೇಳು. ಈಗ ಅರ್ಜುನ ಉಪಕಾರವನ್ನು ಮಾಡಿದ್ದು ಸುಳ್ಳ? ಇರ್ಲಿ ಬಿಡು. ಅರ್ಜುನ ನನ್ನ ಗಂಡ ಎನ್ನುವುದು ಸುಳ್ಳ?
ನಾನು ಉಪಕಾರ ಮಾಡಿ ಸುಳ್ಳ? ಒಂದು ಉಪಕಾರ ಮಾಡಿದ್ದೀಯ. ಅಲ್ಲ, ಕೀಚಕಾವದ ಪ್ರಕರಣದಲ್ಲಿ ಅವನನ್ನು ಬುದ್ಧಿ ಕೊಂದಿದ್ದೀಯ. ಒಂದ ಮತ್ತೆ ಸೈಂಧವ ಹೇಳ್ಕೊಂಡು ಹೋದಾಗ ಹಾ, ಹೌದೌದು. ಇಲ್ಲಿ ಈ ಹೆಂಗಸು ನೋಡು, ಅದೊಂದು ಆಮೇಲೆ ಒಂದು ಅಂದ್ರೆ ಅಲ್ಲ, ಒಂದು ಯಾರದಾದ್ರೂ ತಲೆ ಬೋಡಿಸಿ ಅಲ್ಲಲ್ಲ, ಹೆಂಡತಿ ಅಲ್ಲ, ಹೂ ತಂದ್ಕೊಡ್ಲಿಕ್ಕೆ ಆಗ್ತೈತೆ. ಅಲ್ಲ, ಯಾರದಾದ್ರೂ ತಲೆ ಬೋಡಿಸಿದ್ರೆ ನೀವೇ ಜನ. ತಲೆ ಬೋಡಿಸು ಯಾಕೆ ಅಂತ ಕೇಳು. ಅದು ಪೂರ್ಣ ಸರಿಯಲ್ಲ. ತಲೆ ಬೋಡಿಸು ಕೆಲಸ ಮಾಡಿದ್ದಲ್ಲ, ಅಲ್ಲ, ಅದೇ ಅವಮಾನ ಮಾಡುವುದಕ್ಕೆ. ಇಂಥ ಬಂಡುತನ ಯಾರು ಮಾಡಬಾರ್ದು ಅಂತ. ಅಲ್ಲ, ಮತ್ತೆ ಅದೊಂದು ಮತ್ತೆಂತ ಮಾಡಿದ್ದೀರಿ? ಮತ್ತೆಂತ ಮಾಡಿದ್ರು? ಹೂ ತಂದದ್ದು. ಹೂ ತಂದ ಅದೊಂದು ಕೀಚಕರನ್ನು ಕೊಂದದ್ದು, ಅದೊಂದು ಮತ್ತೊಬ್ಬರ ಕಸರನ್ನು ಕೊಂದದ್ದು, ಅದೊಂದು ಜಟಾಸುರ. ಇನ್ನೇನು ಬೇಕು? ಒಂದು ಉಪಕಾರ ಅಲ್ಲ, ಸುಮ್ಮನಿದೆ ಅಷ್ಟೇ. ಇದೊಂದು ಉಪಕಾರ. ಇಲ್ಲಿ ಬನ್ನಿ. ಈಗ ಹಾ. ನಾನು ನಿಮ್ಮ ಕಾಲು ಒತ್ತುತ್ತೇನೆ, ಹೌದು. ನಿಮಗೆ ಬೇಕಾದಾಗೆ ಗಾಳಿ ಬೀಸ್ತೇನೆ, ಹೌದು. ಉಣಬಡಿಸ್ತೇನೆ. ಹಾ. ಹೆಂಡತಿಯಾದವಳು ಗಂಡನಿಗೆ ಏನಾದರೂ ಬೇಕಾದ ಹಾಗೆ ಉಪಚಾರ ಮಾಡಿದರೆ ಅದು ಅವಳದ ಕೆಲಸವ, ಕಾಯಕವ, ಅದನ್ನು ಹೌದು ಮಾಡಬೇಕು, ಸೇವೆ ಮಾಡಬೇಕು, ಆ ಧರ್ಮ. ಸೇವೆಗಿರುದವಳು. ಹಾಗಾದ್ರೆ ಹೆಂಡತಿಯ ರಕ್ಷಣೆ ಮಾಡಬೇಕಾದದ್ದು ಯಾರು? ಗಂಡ. ಮತ್ತೆ ನಿಮ್ಮ ಕರ್ತವ್ಯ ಮಾಡಿದ್ದೀರಿ, ಮತ್ತೆ ಅದು ದೊಡ್ಡ ಸಂಗತಿ ಅಂತ. ಈಗ ನನ್ನ ಅರ್ಧಾಂಗಿ ಅಲ್ವ ನೀನು? ಹೌದು. ನನಗೆ ಅವಮಾನ ಆದ್ರೆ ನಿಂಗೂ ಅವಮಾನ ಅಲ್ವಾ? ಹಾ. ಆದ್ರಿಂದ ನನ್ನ ಅವಮಾನಕ್ಕೆ ಅವನಿಗೆ ಪ್ರತಿಕಾರ ಮಾಡಬೇಕು. ಇಷ್ಟು ಸುಲಭದಲ್ಲಿ ಹೇಳಿದ್ರೆ ನೀವು ಸಿಟ್ಟು ಮಾಡಿಕೊಂಡು ಹಾರುವುದು. ಸುಲಭದಲ್ಲಿ ನೀನು ತರಬೇಕು ವಿಷಯ. ನಾ ತರುವುದಲ್ಲ, ನೀವು ಸುಮ್ಮನೆ ಸಿಟ್ಟು ನನಗೆ ಮಾಡಿಕೊಳ್ಳುವುದು. ಸಿಟ್ಟು ಬಂದ್ರೆ ವಿಷಯ ಬರುವುದಿಲ್ಲ. ಎಲ್ಲ ಸಿಟ್ಟು ಮಾಡಿಕೊಂಡಿದ್ರೆ ವಿಷಯ ಬರೋದಿದ್ರೆ ಮುಂದೆ ಈಗ ಸಿಟ್ಟು ಮಾಡದೆ ಇದ್ರೆ ಕೆಲಸ ಆಗುದಿಲ್ಲ. ಸಿಟ್ಟು ಅವನಲ್ಲಿ ಮಾಡಿ ಸ್ವಾಮಿ. ಹಾ. ಈಗ ಹೋಗುವ ಮೊದಲು ನಾವು ಯೋಚನೆ ಮಾಡಿ ಹೋಗಬೇಕಾ ನನ್ನ ಬೇಡ? ಕಣ್ಣು ಮುಂದೆ ಯಾರು ಬಂದ್ರು ಅರ್ಜುನಾಗಿ ಕಾಣ್ತಾರೆ. ಹಾಗಲ್ಲ, ಹಾ. ನಾ ಅವನ ಮುಂದೆ ಹೋಗಬೇಕಾದ್ರೆ ಯೋಚನೆ ಮಾಡಬೇಕು. ಏನು? ನಾಳೆ ಅವ ಕೇಳಿದ್ರೆ ನಿನಗೆ ಭೀಮ ಎಷ್ಟು ಹೇಳಿದಾನೆ, ಏನು ಹೇಳಿದಾನೆ ಕೇಳಿದ್ರೆ ನಾನು ಸಿದ್ಧಳಾಗಿ ಹೋಗಬೇಕಾ ಬೇಡ? ನಿನಗೆ ಹಾ, ನಿಮಗೆ ಎಷ್ಟು ಮಾಡಿದ್ದಾನ ತಿನ್ನೋದಕ್ಕೆ ನನ್ನನ್ನು ಬಿಡ್ಲಿಕ್ಕಿಲ್ಲವ, ನನಗೆ ಖಂಡಿತ ಗೊತ್ತುಂಟು. ಅವ ಮತ್ತೆಂತದ್ದು ಮಾಡುದಿಲ್ಲ. ನಾ ಹೋಗುವ ಅವ ಮೊದಲು ಕೂತ್ಕೊಂಡು ಅವನು ಇಷ್ಟು ಹೇಳಲಿಕ್ಕೆ ಬರುವುದು. ನಾ ಜಾಗ್ರತೆ ಮಾಡುದು ಅದಕ್ಕೆ. ಹಾ. ಈಗ ಅರ್ಜುನ ಯಾರೆನ್ನೋದನ್ನು ಯೋಚನೆ ಮಾಡಿ. ಹಾ. ಮಹಿಯೊಳಗ್ಗದ ಶೂರನು, ಧನುರ್ಧರ ಧನಂಜಯ ಅಂತ ಹೆಸರಿಗೆ ಪಾತ್ರನಾದವನು. ಸರಿ. ಹೌದಾ? ಭೀಷ್ಮಾಚಾರ್ಯರು ಯುದ್ಧಕ್ಕೆ ನಿಂತರೆ ಹಾ. ಅಂಗುಟ ಅಲುಗುತ್ತಿತ್ತು, ಹೌದು. ದ್ರೋಣಾಚಾರ್ಯರು ನಿಂತರೆ ಎದೆ ನಡುಗುತ್ತಿತ್ತು. ಇತ್ತು. ಹೌದಾ? ಅಂತಹ ಆದರೆ ಹಾ. ಕೆಲವರಿಗೆ ಕೆಲವು ದೋಷಗಳಾದರೆ ಆದ್ರೆ? ಅರ್ಜುನನಿಗೊಂದೇ ಗುಣಕಣ ಅಂತ ಹೇಳಿದ್ರು ಯಾವನೋ ಅಲ್ಲ, ವಿರೋಧಿ ಪಕ್ಷದಲ್ಲಿರುವಂತಹ ಶಕುನಿಯೇ ಹಾಡಿದ್ದಾನೆ. ಹೌದು. ಹಾಗಾದ್ರೆ ವಿರೋಧಿಗಳು ಮೆಚ್ಚುವಂತಹ ಶೂರ ಇದ್ದರೆ ಅದು ಅರ್ಜುನ ಮಾತ್ರ. ಅಂತಹ ಅರ್ಜುನ ಲೋಕವಿಕ್ರಮಿಯಾದಂತಹ ಪರಾಕ್ರಮಿ. ಅವನ ಮುಂದೆ ನಾವು ಹೋಗಬೇಕು ಅಂತಾದ್ರೆ ನನ್ನಲ್ಲಿ ಎಂತದು ಪರಾಕ್ರಮ ಉಂಟಂತ ಬೇಡವಾ? ನಿನಗೆ ಏನು ಪರಾಕ್ರಮ? ನಮ್ಮ ಎಲ್ಲಂತದೀಗಲು ನೀನು, ನಮ್ಮ ಎಲ್ಲಂತದೀಗಲು ನೀನು. ಅಟ್ಕ ಮಾಡಬೇಡ. ಏನು ಎಂತದ್ದು ನಿನಗೆ ನನ್ನಲ್ಲಿ ಏನಿದೆ ಸಾಮರ್ಥ್ಯ? ನನ್ನಲ್ಲಿ ಸಾಮರ್ಥ್ಯವಿದೆಯೇ? ಈಗ ಕುತ್ತಿಗೆ ತ್ರಾಣ ನೋಡದೆ ಹೊರೆ ಹೊರಲಿಕ್ಕೆ ಹೋಗಬಾರದು. ಅರ್ಜುನ ಅಷ್ಟು ಈಗ ಹೆಚ್ಚು ಬೇಡ. ನಿಮ್ಮನ್ನೇ ಹೊಡೆದು ಕೆಳಗಾಕಿದ್ದಾನೆ. ಮತ್ತೆ ನನ್ನನ್ನು ಹೊಡೆದ ವಿಷಯ ಅಲ್ಲ, ನನ್ನದು ಕೈ ತಪ್ಪಿ ಹೋದದಲ್ಲಿ. ನನ್ನನ್ನು ಹೊಡೆದ ವಿಷಯ ಬೇಡ ಇಲ್ಲಿ. ಈಗ ನಿಮ್ಮ ವಿಷಯ ಬೇಡದಿದ್ರೆ ಮತ್ತೆ ಮುಂದೆ ಹೋಗುದೇ? ನನ್ನ ವಿಷಯ ಬೇಡ, ನನಗೆ ಹೊಡೆದ ವಿಷಯ ಬೇಡ. ಈಗ ಬೇರೆ ವಿಷಯ ಬೇಕು, ಹೊಡೆದ ವಿಷಯ ಒಂದು ಬೇಡ. ಕೈ ತಪ್ಪಿದ್ದ ಹೌದಾ? ಹೌದು. ಕೈ ತಪ್ಪುವ ಹಾಗೆ ಮಾಡಿದ್ದಾನ ಅವ? ಮಾಡಿದ್ದಾರೆ. ಈಗ ನಿಮಗೆ ಯುದ್ಧ ಹೊಸತ ಅಲ್ಲ, ಈಗ ನೀವು ಆಯುಧ ಹಿಡ್ಕೊಂಡು ನೀವು ಹೋರಾಟ ಮಾಡುವವರ? ನನಗೆ ಬೇಕಾಗಿಲ್ಲ. ಹಾಗಾದ್ರೆ ಬಕಾಸುರನ ಜೊತೆ ನೀವು ಯುದ್ಧ ಮಾಡುವಾಗ ನಿಮ್ಗೆ ಆಯುಧ ಇತ್ತ? ಮುಷ್ಟಿ. ಹಾಗಾದ್ರೆ ಆಯುಧವನ್ನು ಕೈ ತಪ್ಪಿಸಿದಂತ ನಿಮಗೆ ಮುಷ್ಟಿ ಇರ್ಲಿಲ್ವಾ? ನಾನು ಏನು ನಿಂಗೆ ಅದಲ್ಲ ಯಾಕೆ? ಅದಲ್ಲ, ನಾ ಹೇಳಿದ ಅದು. ನಾನು ಹೇಳಿದ ಏನು ನೀನು ಗೊತ್ತಾ? ನನಗೆ ಮತ್ತೆ ಹೊಡ್ಕೊಳ್ಳಿಕ್ಕೆ ಹೋಗಿದ್ಯಾ? ಅದಲ್ಲ ಮತ್ತೆ ನಿಮ್ಮ ಕೈ ತಪ್ಪಿಸಿದ್ದಾನಂತ ಆದ್ರೆ ಹಾ. ನಾಳೆ ಅರ್ಜುನ ನನ್ನ ಕಾಲ್ ತಪ್ಪಿಸಿದರೆ ಕಾಲ್ ತಪ್ಪಿಸುವುದಿಲ್ಲ. ನನ್ನಲ್ಲಿ ಪರಾಕ್ರಮ, ನಿಲ್ಲುವ ಪರಾಕ್ರಮ ಬೇಡ. ನಿಲ್ಲುವ ಪರಾಕ್ರಮ ಹಾ. ಒಂದು ರತಿ ಕಲ್ಯಾಣ ಪ್ರಕರಣ ಸಾಕು. ರತಿ ಕಲ್ಯಾಣ. ಯಾದವ ಪೂಡಾ ಸೇನೆಯು ಸೋತು ಹಾ. ನಿನ್ನ ಅಣ್ಣ ಸುಣ್ಣವಾಗಿ ಹಾ. ನಾವೆಲ್ಲರೂ ಸೋತು ಬಿದ್ದಿರುವಾಗ ಆ ದುರುಳ ಕೌಂಡ್ಲಿಕನ್ನು ಕೊಂದವ್ರು ಯಾರೇ? ನನಗೇನು ನೀನು ನಾಟಕ ಮಾಡ್ತೀಯಾ? ಪ್ರಕರಣ ನಾ ಚಂಡಿಕೆಯಾಗಿ ವಿಜೃಂಭಿಸಿದ್ದು ಸರಿ. ನೆನಪು ಮಾಡುತ್ತಲೇ ರೋಮ ಹರ್ಷಿತರಾಗುತ್ತಾ ಇದ್ದೇನೆ. ಮಾತ್ರವಲ್ಲ, ಉತ್ಸಾಹ ಎನ್ನುವಂಥದ್ದು ಮೇರುತ್ತಾ ಉಂಟು. ಹಾಗಾದ್ರೆ ಇನ್ಯಾಕೆ ಸಾವಕಾಶ? ಬಿಡು ಅನುಮಾನಗಳನ್ನು. ನೀನೀಗ ಮುದದೊಳು ಕರುಣಿಸ ಅಪ್ಪಣೆಗಳನ್ನು. ಹೆಚ್ಚಿದಾನಂದ ಮೊನ್ನಾಯಿ ಹೆಚ್ಚಿದ
ಇವ ಅವ ಒಟ್ಟಾದ್ರೆ ಕೆಲಸ ಮುಗಿತು ಅಂತ. ಆಹಾ. ಈಗ ಅದೇ ಪ್ರಕರಣ ಆಗ್ಬೇಕು. ಹ್ಮ್. ಅರ್ಜುನಿಗೆ ಶಾಸ್ತಿ ಆಗ್ಬೇಕು. ಹಾ. ಮೆಚ್ಚಿದ್ದೇನೆ. ನೀನು ಹೊಡ್ತೀಯ. ಇದು ಸೀರೆ ಎಂತಾಯ್ತು? ಸುಮ್ಮನೆ ಎತ್ತಿಬೇಡಿ. ಸುಮ್ಮನೆ ಎಂತ ಎಲ್ಲಿ ಅಂತ ನೋಡಿದ್ದಲ್ಲ ಬಾಯಿ ಸುಮ್ಮನೆ ಎಲ್ಲಿ ಅಂತ ಅಡಿಯ ನಿಮಗೆಲ್ಲ ಒಮ್ಮೊಮ್ಮೆ ಮನಸ್ಸಾಗೋದು ಸುಮ್ಮನೆ ಒಮ್ಮೊಮ್ಮೆ ನೋಡಿ ಹೇಗೆ ಆಗ ಮಾತಿಗೆ ಸಿಟ್ಟು ಈಗ ಕೆಲಸ ಮಾಡಿ ಕೊಡ್ತೇನೆ ಇಲ್ವಾ ಅಲ್ಲೇ ಸೀರೆ ಒಮ್ಮೊಮ್ಮೆ 5 ಜನರಲ್ಲಿ ನಾನೇನು ಅಂತ ನಿಮ್ಗೆ ಗೊತ್ತು ಅಲ್ಲ ನೀವೇ ಬಿಡಿ ಎನ್ನುವಾಗ ಈ ಸೀರೆ ಉಟ್ಕೊಂಡಲ್ಲಿ ಹೋದ್ರೆ ಆ ಪುಣ್ಯಾತ್ಮ ಏನ್ ಮಾಡಿದ್ರು ಮಾಡ್ದ. ನೀವು ಹೋಗುವಾಗ ಈ ಕಾಲಡ್ಡ ಹಾಕಿದ್ರು ಅಕ್ಕ ಅವನು ಸಾಧಾರಣದವಲ್ಲ. ಅಡ್ಡ ಹಾಕಿದ್ರೆ ನಾ ಹಾರಿ ಏನು ಪ್ರಶ್ನೆ ಬೇರೆ. ಹಾರು ಮೊದಲೇ ಮೇಲೆ ತಿಳ್ಕೊಂಡ್ರೆ ಯುದ್ಧ ಕ್ಷೇತ್ರಕ್ಕೆ ಇದಲ್ಲ ಗಂಡುಡಿಗೆ ಆಗ್ಬೇಕು ಅಷ್ಟೇ ತಾನೆ. ಅಷ್ಟೇ. ಈ ತಕ್ಷಣದಲ್ಲಿ ಗಂಡುಡಿಗೆ ಧರಿಸಿ ಬರ್ತೀವಿ. ಪಾದದು ಜನ ಪೊರಡು ಧ್ರುಪದನ ಜಾತೆ ರಣ ಸನ್ನತ್ತೊಳಾಡುದೆ ಪಾದದು ಜನ ಪೊರಡು ಧ್ರುಪದನ ಜಾತೆ ರಣ ಸನ್ನತ್ತೊಳಾಗಿ ನಾವು ಮಾಡಬೇಕಿತ್ತು. ಇನ್ನು ನೀವು ಅಷ್ಟೇ ಮಾಡುದೇ ಅಲ್ಲ. ನೀವು ಬೊಬ್ಬೆ ಹಿಡಿದಿದೆ ಅಂತ ಆಗ್ಲಿಲ್ವಂತ ಎಷ್ಟೊತ್ತು ಸೀರೆ ಉಡು ಸುಮ್ಮನೆ ಆ ದಿವಸ ನನ್ನ ಆ ಕೀಚಕ ಪ್ರಕರಣದಲ್ಲಿ ನನಗೆ ಹೇಗೆ ಸೂಕ್ತಿ ತಲೆ ಮೇಲೆ ಹಾಕಿ ಕಳಿಸ್ಬಿಟ್ಟು ಅಷ್ಟು ಬೇಕಾ ಅಲ್ಲ. ಸುತ್ತುದಾದ್ರೆ ಆಗುತ್ತದೆ, ಉಡುದಾದ್ರೆ ಅಷ್ಟೇ ಅಲ್ಲ. ನಿಮಗೆ ಎಂತ ಹೇಳ್ತೀರಿ? ಅವರು ತಡ ಆಯ್ತಾ? ತಡಗಿಲ್ಲ. ಸೀರೆ ಉಟ್ಟಾದ್ರೆ ಇದಕ್ಕಿಂತ ಎಷ್ಟು ಮೊದಲು ಬೇಕಾದ್ರೆ ನಾ ಬರ್ತಿದ್ದೆ. ಹೌದು, ಸೀರೆ ಉಡುದು ನನಗೆ ವಿಷಯವೇ ಅಲ್ಲ. ನಿನಗೆ ವಿಷಯ ಸೀರೆ ನಿನಗೆ ಕರ್ರಗೆ ತಲಮಲ ಆಗಿ ಈ ಕಡೆ ಹೋಗಿ ಆ ಕಡೆ ಬರುವಾಗ ಬೇಕಾದ್ರೆ ಉಡುತ್ತೇನೆ. ಈಗ ಅಂದ್ರೆ ಈ ಗಂಡುಡಿಗೆ ಮಾಡಿಕೊಳ್ಳೋದೇ ಕಷ್ಟ ಅದು. ಹೇಗೆ ಗಂಡು ವೇಷ ಆದಿ? ನೀನು ಗಂಡು ವೇಷ ಆದಿತ್ತಲ್ಲ, ಹೋಗಿ ನಿಂತರೆ ನಿನ್ನ ಕಾಲಡಿಯಲ್ಲಿ ಬೀಳ್ತಾನೆ ಅವ. ಹೌದಾ? ಮತ್ತೆ ಅದಿರಲಿ, ನೀವತ್ತು ಲೆಕ್ಕಾಚಾರವನ್ನು ಪೂರೈಸಿಕೊಟ್ಟಿರಲ್ಲ. ಯಾವ ಲೆಕ್ಕ? ಕೀಚಕವದ ಪ್ರಕರಣದಲ್ಲಿ ನಾನು ನಿಮಗೊಂದು ಹೆಣ್ಣು ವೇಷ ಮಾಡಿಸಿದ್ದೆ ಅಲ್ವಾ? ಅಯ್ಯೋ ಮೀಸೆ ಮುಟ್ಟಿ ನೋಡಿದ ಬೇಡ, ಮೀಸೆ ಇದ್ದ ಹೆಣ್ಣು ವೇಷ. ಹೌದಾ? ಮೀಸೆ ತೆಗೀಗ ಬೀಳಿಸಿ ಸಾಕಲಿ ಹೋಗ್ಬಿಟ್ಟೆ. ಹಾಗಾದ್ರೆ ಅದೇ ನೆನಪಿಟ್ಟುಕೊಂಡು ನನಗೊಂದು ಗಂಡು ಹುಡುಗಿಯನ್ನು ಧರಿಸಿಕೊಟ್ಟಿದ್ದೀರಿ. ನೋಡ್ಬೇಕು ಅಂತ. ಹಾಗಾದ್ರೆ ಆಶೀರ್ವಾದವನ್ನು ಮಾಡಿ ಹೋಗಿ ಬರ್ತೇನೆ. ಹೊಡಿಬೇಡ, ಹೊಡೆದಂಗೆ ಮಾಡು. ಕಾಲಡಿಯಲ್ಲಿ ತಂದು ಕೆಡ. ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಹೊಡೆದಾಗ ಮಾಡುದು, ಸುಮ್ಮನಿಲ್ಲಾದ್ರೂ ನಾನು ಪೆಟ್ಟು ತಿನ್ಲಿಲ್ಲ, ಪೆಟ್ಟು ತಿಂದ್ರು ನಾ ಪೆಟ್ಟು ತಿನ್ಲಿಲ್ಲ ಅಂತ ಹೇಳ್ಕೊಳ್ಳೋದು, ಅದೆಲ್ಲ ನಮಗೆ ಗೊತ್ತಿಲ್ಲ. ನಾವು ಸೋತ್ರೆ ಪ್ರಾಮಾಣಿಕವಾಗಿ ನಾವು ಸೋತೆ ಅಂತ ಹೇಳ್ತೇವೆ. ಪೆಟ್ಟು ತಿಂದ್ರೆ ಹೌದು ನನಗೆ ಪೆಟ್ಟು ಬಿದ್ದದ್ದು ಹೌದು, ಸುಮ್ಮನೆ ಪೆಟ್ಟು ಬಿದ್ದೆಲ್ಲ ಸುಮ್ಮನೆ ಕೈ ಜಾರಿತು ಅದವ ಹಿಡ್ಕೊಂಡು ಹಾಗೆಲ್ಲ ನಾವು ಹೇಳುದಿಲ್ಲ. ಈಗ ಈ ನಗಾಡೋರು ತಿಂದೇ ಇದ್ದವರಲ್ಲ, ಎಲ್ಲಿ ತಿಂತಿದ್ರು ಮನೆ ಒಳಗಾದ್ರೂ ತಿಂತಾರೆ ಅವರು. ಬಿದ್ದದ್ದು ಹೌದೀಗ ನನ್ನ ಹೇಳ್ತಿ ಅಂದ್ರೆ ಹೇಳಿಕ್ಕೆ ನನಗೆ ಏನು ನಾಚಿಕೆ ಇಲ್ಲ. ನೀವು ಆಗ್ಲೇ ಹೇಳ್ತಿದ್ರೆ ನಾನು ಇಷ್ಟು ಹೇಳ್ತಿದ್ರ. ಹೇಳಿ, ತಮ್ಮ ಹೊಡ್ತಾರೆ ತಮ್ಮ. ಈಗ ತಮ್ಮ ಅಂತ ಇಟ್ಟುಕೊಂಡು ಶಿಕ್ಷೆ ನಾನೇ ಕೊಡ್ತೇನೆ ಅಂತೂ ನನ್ನ ಕಾಲಡಿಯಲ್ಲಿ ಬೀಳ್ಬೇಕು. ನಾನು ಅವನನ್ನು ಕರೆತಂದು ನಿಮ್ಮ ಕಾಲಿಗೆ ಬೀಳಿಸಬೇಕು ಅಷ್ಟೇ ತಾನೇ. ಹೋಗಿ ಬರ್ತೇನೆ. ನಮಸ್ಕಾರ.
ನಮಸ್ಕಾರ ನಮಸ್ಕಾರ ನಿನಗೆ ನಮಸ್ಕಾರ ನಮಸ್ಕಾರ ನಿನಗೆ ನಮಸ್ಕಾರ 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 ರಣಗೆ ರಣಗೆ ನಿನಗೆ ನಮಸ್ಕಾರ 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 ನಮಸ್ಕಾರ
ಅಂತ ಪೌರುಷ ನಿನ್ನಯ ಪೌರುಷ ನೋಡುವೆನು 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 ನಿನಯೇ ನಮಸ್ಕಾರ 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 ನೋಡುವೆ ನೋಡುವೆ ನಿನಗೆ ನಮಸ್ಕಾರ ನನಗೆ ಬನ್ನಿ ತೋರುಗೈ ತಲಕ ಬನ್ನಿ ಓ ವೀರ, ಇಷ್ಟು ಬಗೆಯಲ್ಲಿ ನಮಸ್ಕಾರ ಮಾಡ್ಲಿಕ್ಕೆ ಆಗ್ತದಲ್ಲ? ಇದು ಕಲ್ತದಲ್ಲಿ ಗೊತ್ತುಂಟಾ? ಎಲ್ಲಿ ನಾ ಕಲ್ತದ್ದುಂಟು ನಿಮ್ಮಿಂದಲೇ. ಎಲ್ಲಿ? ಕೃಷ್ಣಾರ್ಜುನ ಕಾಳಗ ಪ್ರಸಂಗದಲ್ಲಿ ಹಾ ಕೃಷ್ಣನ ಮುಂದೆ ನೀವೇ ಹಾ ಬಾಬಾ ನಿನಗೆ ನಮಸ್ಕಾರ ಅಂತ ಬಗೆ ಬಗೆಯಲ್ಲಿ ನೀವು ನಮಸ್ಕಾರ ಮಾಡಿದ್ದೀರಿ. ಆದ್ರೆ ಒಂದು ಹೇಳ್ತೇನೆ ನಾನು, ಏನು? ನನ್ನ 2 ಜನ್ಮದಲ್ಲಿ ಮಾಡುವಷ್ಟು ನೀನು ಒಂದೇ ಸಲ ಮಾಡಿದ್ದೆ. ಹಾಗೆ ತೊಂದರೆ ಇಲ್ಲ. ಇದು ನಿಮ್ಮ ದೌರ್ಬಲ್ಯ ಅಂತ ನೀವು ಹೇಳಿಕೊಳ್ಳುವುದಾ ಅಥವಾ ನಿಮ್ಮ ಹೆಚ್ಚುಗಾರಿಕೆ ಅಂತ ಹೇಳಿಕೊಳ್ಳುವುದಾ? ಲೆಕ್ಕಕ್ಕಿಂತ ಹೆಚ್ಚು ನಮಸ್ಕಾರ ಮಾಡಬೇಕಾದ ಅನಿವಾರ್ಯತೆ ಇಲ್ಲ ನಮಗೆ. ಉಂಟು. ಒಂದು ಸಲ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರೆ ನಮ್ಮ ಭಾವ ಗೊತ್ತಾಗುತ್ತದೆ. ಹಾ, ನಿನಗೇನು ಆಯ್ತು, ಎಷ್ಟು ಸಲ ಮಾಡಬೇಕು ಅಂತ ಕಂಡದ್ದು? ನಿಮ್ಮಲ್ಲಿ ಅಭಾವವಾದುದನ್ನು ಗುರುತಿಸಿ ಹಾ. ನಾ ಇಷ್ಟು ಬಗೆ ಬಗೆ ನಮಸ್ಕಾರ ಮಾಡಿದ್ದೆ. ಅಲ್ಲ, ನೀನು ಮಾಡಿದ್ದಕ್ಕೆ ಆಕ್ಷೇಪ ಅಲ್ಲ. ಹಾ, ನಮ್ಮ ಸ್ವಭಾವ ಲೆಕ್ಕಕ್ಕಿಂತ ಹೆಚ್ಚು ಮಾಡುವುದಲ್ಲ, ನಮ್ಮದೊಂದೇ ಸಲ. ಇಲ್ಲ ಇಲ್ಲ, ಹಾ. ಈಗ ಲೆಕ್ಕ ತಪ್ಪಿದ್ದರಿಂದಲೇ ಹಾ. ಇಷ್ಟು ಲೆಕ್ಕದಲ್ಲಿ ತೋರಿಸಿದ್ದೆ ನಾನು. ಹೌದಾ? ಹೌದೌದು. ಏನಾಗಿದೆ? ಯಾರಿಗೆ ನಮಸ್ಕಾರ ಮಾಡಬೇಕು ಹಾ. ಅವರಿಗೆ ನೀವು ನಮಸ್ಕರಿಸದೆ ಇರುವುದರಿಂದ, ಹಾ ನೀವು ಅವರ ಮೇಲೆ ಕೈ ಎತ್ತಿದ್ದರಿಂದ ಹಾ ನಾ ಈ ಬಗೆಯಲ್ಲಿ ಕೈ ಮುಗಿದುಕೊಂಡು ನಿಮಗೆ ನಮಸ್ಕಾರ ಕೊಡುವ ಹಾಗಾಯ್ತು. ಅರ್ಥ ಆಗ್ಲಿಲ್ಲ ನನಗೆ. ಆ? ಓ, ಅಲ್ಲಿ ನಿಂತದ್ದು ಕಾಣುತ್ತದ? ಹಾ, ಯಾರು? ಅದೊಂದು ಓರೆಕೋರೆ ನಿಂತಿದ್ದಾನೆ, ನೇರ ಇದ್ದಾಗ. ಒಡ ಹುಟ್ಟಾದಂತಹ ಭೀಮಸೇನ ಅಣ್ಣನನ್ನು ಹಾ ಓರೆಕೋರೆಯಾಗಿ ನಿಂತಿದ್ದಾನೆ ಅಂತ ಕಾಣುತ್ತೀರಿ ಅಂತ ಆದ್ರೆ ಹಾ ನಿಮ್ಮ ಮನಸ್ಸು ಓರೆಕೋರೆಯಾಗಿದೆ ಎಂದೇ ಅರ್ಥ. ಅದು ಅಣ್ಣ ತಮ್ಮಂದಿರ ಸಂಬಂಧ ಸರಳ ರೇಖೆ ಇರುವಾಗೆಲ್ಲ ನೇರ ಕಾಣ್ತದೆ, ಈಗ ವಕ್ರ ಆಗಿದೆ, ಓರೆಕೋರೆ ಕಾಣುದು. ಆದ್ದರಿಂದಲೇ ಹಾ. ನಿಮಗೆ ಅಲ್ಲಿ ಓರೆಕೋರೆಯಾಗಿ ಕಾಣುತ್ತಾ ಇರುವುದರಿಂದಲೇ ಹಾ. ನಾವಿಲ್ಲಿ ಬಗೆ 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 ಬಗೆಯಲ್ಲ ನಮಸ್ಕಾರ ಮಾಡುತ್ತೆ ಮುಂದಾದ ಹಾ, ಏನು ಚಮತ್ಕಾರ ನೀನದು. ಕಾರಣ ಉಂಟು. ಅಲ್ಲ, ನೀನು ನಮಸ್ಕಾರ ಮಾಡ್ಲಿಕ್ಕೆ ಯಾವಾಗ ಆರಂಭ ಮಾಡಿದ್ದು? ನನಗೆ ಮೊದಲೆಲ್ಲ ಪ್ರಣಾಮ ವಂದನೆ ಅಂತ ಹೇಳ್ತಿದ್ದದ್ದು. ಹೌದು, ಈಗ ನಮಸ್ಕಾರ. ಇದು ಪ್ರಣಾಮ ವಂದನೆ ನಮಸ್ಕಾರ ಇದು ವ್ಯತ್ಯಾಸ ಇರ್ತದೆ. ಅಲ್ಲ, ನಮಸ್ಕಾರ ಅಂದ್ರೆ ಸ್ವಲ್ಪ ಸಮಾನರಾದವರಿಗೆ ಮಾಡುದು. ಹಾ, ಹಾ. ಪ್ರಣಾಮ ವಂದನೆ ಅಂತ ಹೇಳಿದ್ರೆ ಗೌರವಾರ್ಹರಾದವರಿಗೆ ಮಾಡುದು. ಹೌದು. ಹೆಂಡತಿ ಗಂಡನಿಗೆ ಮಾಡುದು, ಮಕ್ಕಳು ತಂದೆ ತಾಯಿಗೆ ಮಾಡುದು, ಹಾ. ಇದೆಲ್ಲ ಪ್ರಣಾಮ ವಂದನೆ. ಹೌದು. ನಮಸ್ಕಾರ ಅಂದ್ರೆ ಮಿತ್ರನಿಗೆ ನಮಸ್ಕಾರ. ಹಾ, ಹೌದು. ಅಪರಿಚಿತರನ್ನು ಮಾತಾಡಿಸುವಂತ ಮೊದಲೊಂದು ನಮಸ್ಕಾರ. ಹಾ. ಈಗ ನೀವು ನನಗೇನು ಅಪರಿಚಿತರಲ್ಲ, ಹಾ. ನನಗೆ ಪರಿಚಿತರೇ, ಹಾ. ನನಗೆ ಪೂಜ್ಯರೇ, ಹಾ. ನಾನು ವಂದಿಸಬೇಕಾದವಳೆ. ಹಾ. ಆದರೆ ನಮಸ್ಕಾರ ಕೊಟ್ಟದ್ದು ಯಾಕೆ ಗೊತ್ತಾ? ಯಾಕೆ? ನಿಮ್ಮ ವರ್ತನೆ ಬದಲಾದುದಕ್ಕೆ. ಏನಾಗಿದೆ? ನನ್ನ ಭಾವ ಬದಲಾದುದಲ್ಲ, ನಿಮ್ಮ ವರ್ತನೆ ಬದಲಾದುದು. ಯಾವ ಮರುತ ಜಾತ ಹಾ. ಆ ಭೀಮಸೇನಲ್ಲಿ ಹೊಡೆದಾಟ ಮಾಡಿದಿರಾ? ಹೌದು. ಹೊಡೆದಾಟ ಮಾಡಿ ಭೀಮಸೇನನ್ನು ಕಾರು ಗೆಡಿಸಿದಿರಾ? ಮತ್ತೆಂತದ್ದು, ಇವತ್ತು ಹೊಡೆದಾಟ ಆದ್ಮೇಲೆ ಒಬ್ಬ ಸೋಲ್ಬೇಕಲ್ಲ, ಸೋತ. ಈಗ ಒಬ್ಬ ಸೋಲಬೇಕು ಅಂತ ಗೊತ್ತಿದ್ರೆ ನಿಮಗೂ ಸೋತ ಹಾಗೆ ಅದು ಮಾಡಬಹುದಾಗಿದೆ. ನನಗೆ ಹಾಗೆ ನಾಟಕ ಮಾಡಿ ಗೊತ್ತಿಲ್ಲ. ಹಾಗಾದ್ರೆ ಗೆಲ್ಲಲೇಬೇಕು, ವಿಜೃಂಭಿಸಬೇಕೆನ್ನುವಂತಹ ನಿಮ್ಮ ನಿಲುವು, ನಿಮ್ಮ ಅಂತ ಅಹಮಿಕೆ ಆಮಿಕೆ ಅಲ್ಲ, ಅದು ಪಾರ್ಥನ ಸ್ವಭಾವ. ಅದೇ ನಿಮಗೆ ಜಂಬುಬಲ ಪ್ರಕರಣದಲ್ಲಿ ಕೇಳಿಲ್ವಾ? ಹೌದೌದು. ಗೋವುಗಳು ಹಸಿರು ಹುಲ್ಲನ್ನು ಕಂಡಾಗ, ವಿಪ್ರರಿಗೆ ಭೋಜನದ ನಿಮಂತ್ರಣ ಬಂದಾಗ, ಪರದೇಶದಲ್ಲಿರುವಂತ ಭರ್ತಾರ ಮನೆಗೆ ಬರುವಾಗ ನಾರಿಯರಿಗೆ ಬರುವ ಉತ್ಸಾಹದ ರೀತಿಯಲ್ಲಿ ನನಗೆ ಯುದ್ಧದ ವಿಷಯವನ್ನು ಕೇಳಿದಾಗ ಬರ್ತದೆ. ಅದು ಯಾರದ್ದೇ ಇಲ್ಲ, ಆದರೆ ಯುದ್ಧೋತ್ಸವ ಬರಬಹುದು. ಆದ್ರೆ ಭೀಮಸೇನಲ್ಲಿ ಮರುತ ಜಾತನನ್ನು ನೀವು ಸೋಲಿಸಿದ್ರಲ್ಲ, ಅಲ್ಲಿಗೆ ಮುಗಿಯಿತ ನಿಮ್ಮ ಪರಾಕ್ರಮ, ಅಥವಾ ನಿಮ್ಮ ತೋಳಿನಲ್ಲಿ ಇನ್ನೂ ವಿಕ್ರಮ ಸ್ಫುರಿಸುತ್ತಾ ಇದೆಯೇ ನೋಡಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ನಾನು ಈ ಬಗೆಯಲ್ಲಿ ಬಂದದ್ದು. ಅಲ್ಲಿಗೆ ಭೀಮನನ್ನು ಸೋಲಿಸಿದಲ್ಲಿಗೆ ಪರಾಕ್ರಮ ಮುಗಿದರೆ ತೊಂದರೆ ಇಲ್ಲ. ಇನ್ನೂ ವೀರನಿದ್ದೇನಂತ ಮೀಸೆ ಮೇಲೆ ಕೈ ಹಾಕುತ್ತೀನಿ ಅಂತಾದ್ರೆ ನೋಡುವ ಎಷ್ಟು ಪರಾಕ್ರಮ ಉಂಟು ನೋಡುವ ಅಂತ ಬಂದಿದ್ದೇನೆ.
ಈಗ ಮೀಸೆಯ ಮೇಲೆ ಕೈ ಹಾಕ್ತೀಯ ಅಂತ ಕೇಳುವವಳು ಮೀಸೆ ಇಲ್ಲದವಳಲ್ವಾ? ನೀನು ರಮಣಿ ಅಲ್ವಾ? ನೀನು ಆರಂಭ ಮಾಡಿದ್ಯಲ್ಲ ಎಂತದ್ದು ಇಂಥದ್ದೆಲ್ಲ ತೊಡುವುದಕ್ಕೆ. ಅಲ್ಲ, ಪ್ರಸಂಗ ನೋಡಿಕೊಂಡು ನಾವು ಹಾಕಿಕೊಂಡು ಬರುದು, ಮತ್ತೆ ಎಲ್ಲ ಪ್ರಸಂಗ ಹಾಗೆಲ್ಲ ಹಾಕಿಕೊಂಡೇ ಬರುದು. ಒಂದು ದ್ರೌಪದಿ ಆದ್ರೂ ಚಂದಾಗಿ ಸೀರೆ ಉಡ್ತಾ ಇದ್ಲು, ಲೋಕದವರೆಲ್ಲ ತಪ್ಪಿದ್ರು. ಈಗ ದ್ರೌಪದಿಯು ಹೀಗೆ ಉಡ್ಲಿಕ್ಕೆ ಆರಂಭ ಮಾಡಿದ್ಲು. ಇಲ್ಲ ಇಲ್ಲ ಇಲ್ಲ, ಒಂದು ವಿಚಾರ. ಕವಚ ತೊಟ್ಟಿದ್ದಿ ಅಲ್ಲ, ಹಾ. ಈಗ ಹೆಂಡತಿಯಾದವಳು ಸೀರೆ ಉಡ್ಲಿ ಅಥವಾ ಇನ್ನೆಂತದ್ದೇ ಹಾಕಿಕೊಳ್ಳಿ, ಅವಳ ಅದಕ್ಕೆ ಕಾರಣ ಅಲ್ಲ. ಮತ್ತೆ ಗಂಡ ಅಂತದನ್ನು ಒದಗಿಸಿ ಕೊಡುವುದರಿಂದ ಗಂಡನಿಗಾಗಿ ಅವಳು ಅಷ್ಟೆಲ್ಲ ಹಾಕಿಕೊಳ್ಳುವುದೇ ಬಿಟ್ಟರೆ ಅವಳಿಗೋಸ್ಕರವಾಗಿ ಅವಳು ಹಾಕಿಕೊಳ್ಳುವುದಲ್ಲ. ಅದು ಹೇಳಬೇಡ ನೀನು. ಹಾ ಕೆಲವೊಮ್ಮೆ ಗಂಡ ಒದಗಿಸಿ ಕೊಡದಿದ್ರು, ಹಾ ಗಂಡ ಇರುವಾಗ ಸೀರೆ ಸುತ್ತಿಕೊಂಡು ಗಂಡ ಈ ಕಡೆ ಕಣ್ಣು ತಿರುಗಿಸುವಾಗ ಮೇಲಿನ ಸೀರೆ ತೆಗೆದುಕೊಂಡು ಒಳಗಿನ ಉಡುಗೆಯಲ್ಲಿ ಹೋಗುವವರಿದ್ದಾರೆ. ಎಲ್ಲಿ ಅಂತವರ ನೋಡಿದ್ದು ನೀವು? ಎಲ್ಲಿ ಅಂತದ ನೋಡಿದ್ದು? ನನ್ನದು ಮೂರು ಲೋಕದ ತಿರುಗಾಟ. ಇನ್ನ ಹಾಗೆ ಇಲ್ಲಿ ಅಲ್ಲ, ಅದಕ್ಕೆ ಕೇಳಿದ್ದು. ಎಲ್ಲಿ ನೋಡಿದ್ದು ಕೇಳಿದ್ದು? ತುಂಬ ಕಡೆ ಇದ್ದಾರೆ. ಬೇರೆ ಬೇರೆ ಆಚಾರ, ಬೇರೆ ಬೇರೆ ವಿಚಾರ, ಬೇರೆ ಬೇರೆ ಆಹಾರ, ಬೇರೆ ಬೇರೆ ವಿಹಾರ. ಅಲ್ಲ, ಅದೇ ಹೇಳಿದ್ದು. ನೀವು ಬೇರೆ ಬೇರೆ ಪ್ರಾಂತ್ಯಗಳು, ಭೂಲೋಕದಲ್ಲಿಯೂ ಕೆಲವಷ್ಟು ಪ್ರಾಂತ್ಯಗಳಿಗೆ ಹೋಗಿ ಬಂದಿದ್ದೀರಿ. ಹೌದು. ಯಾವ ಪ್ರಾಂತ್ಯದಲ್ಲಿ ಹಾಗೆ? ಪಾತಾಳಕ್ಕೆ ಹೋಗಿದ್ದೇನೆ, ಅದೇ ಹೇಳಿದ್ದು. ದೇವಲೋಕಕ್ಕೆ ಹೋಗಿದ್ದೇನೆ, ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ. ಹಾಗೆ ದ್ರೌಪದಿ ಯಾಕೆ ಬಂದಳು ಅಂತ ನೋಡಿದ್ರೆ ಕವಚ ಉಂಟು, ಹೌದು, ಬಿಲ್ಲು ಬಾಣ ಉಂಟು, ಉಂಟು, ದಟ್ಟಿ ಚಲ್ಲಣ. ನೀನು ಆಗ ಹಾಗೆ ಹೇಳಲಿಕ್ಕೆ ಉಂಟು. ಎಂತದ್ದು? ವಲ್ಲಭ ಅಂದ್ರೆ ಎಂತದ್ದು, ಪತಿ ಅಂದ್ರೆ ಎಂತದ್ದು, ಹೌದು, ರಮಣಿ ಅಂತ ಹೇಳಿದ್ರೆ ರಮಿಸುವವಳು ಅಂತ ಆಗಾಗ ಹೇಳಿದ್ದು ನೆನಪು ನೀನು. ಹೌದು, ರಮಿಸುವುದೇ. ಇದು ಬಿಲ್ಲು ಬಾಣ ಹಿಡ್ಕೊಂಡು ರಮಿಸಲಿಕ್ಕೆ ಬಂದದ್ದು. ಈಗ ನೀವು ವೀರ ಹೌದಾ ಅಲ್ವಾ? ಹೌದು. ವೀರನಾದವನಿಗೆ ಒಬ್ಬಳು ಹೆಂಡತಿಯಾದವಳು ವೀರತನವನ್ನೇ ತೋರಿಸಿದ್ರೆ ಅವನಿಗೆ ಸಂತೋಷ ಆಗುತ್ತದ ಇಲ್ವಾ? ಆಗುದಿಲ್ಲ. ಅಲ್ಲ, ಎಂತ ಆಗುದಿಲ್ಲ? ಯಾಕೆ ಆಗುದಿಲ್ಲ? ಹಾ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿಚ್ಛೇದನ ಆಗುದು ಯಾಕೆ ಗೊತ್ತುಂಟಾ? ಎಂತದಕ್ಕೆ? ನನಗೆ ಸರಿಯಾದ ಗಂಡು ಬೇಕು, ನನಗೆ ಸರಿಯಾದ ಹೆಣ್ಣು ಬೇಕು ಅಂತ ಗಂಡು ಹೆಣ್ಣು ಭಾವಿಸಿ ಪ್ರಪಂಚದಲ್ಲಿ ಯಾವ ದಾಂಪತ್ಯವೂ ಸಮಾನವಾದ ಅರ್ಹತೆ ಇದ್ರೆ ಉಳಿಯುವುದಿಲ್ಲ. ಒಂದೋ ಹೆಂಡತಿ ಕಡಿಮೆ ಇರಬೇಕು, ಇದ್ರೆ ಗಂಡ ಹೊಂದಾಣಿಕೆ ಆಗಬೇಕು. ಎರಡೂ ಸಮ ಇದ್ರೆ ನಾನು ಮೇಲೆ ಅಂತ ಸ್ಪರ್ಧೆ ಬರ್ತದೆ. 3 ತಿಂಗಳಲ್ಲಿ ವಿಚ್ಛೇದನ ಆಗ್ತದೆ. ಹಾಗೇನೂ ಇಲ್ಲ. ಏನಿಲ್ಲ, ಹಾಗೇನೂ ಇಲ್ಲ. ನೋಡ ಹೇಳು, ಒಂದೇ ನಾನು ಮೇಲು ಅಂತ ಸರಿ ಸಮಾನವಾದ ದಾಂಪತ್ಯ ಉಳಿದ ಉದಾಹರಣೆ ಪುರಾಣದಲ್ಲಿ ಇತಿಹಾಸದಲ್ಲಿ ಇಲ್ಲ. ಇಲ್ಲ, ರಾಮ ಹಾಗೂ ಸೀತೆಯ ದಾಂಪತ್ಯವನ್ನೇ ತೆಗೆದುಕೊಳ್ಳಬಹುದು. ರಾಮ ಸೀತೆ ಇಬ್ಬರೂ ಸರಿಸಮಾನ
ಸರಿಸಮಾನ ಯೋಗ್ಯತೆ ಇದ್ದವರು ಹೇಗದು? ಏನು ದಾಂಪತ್ಯ ಮಾಡ್ಲಿಲ್ವಾ? ಇಲ್ಲ, ಸರಿಸಮಾನ ರಾಮನಿಗೆ ಸೀತೆಯೇ ಸರಿಯಾದ ಅನುರೂಪಳಾದ ಹೆಂಡತಿ. ಸರಿ ಅಂದ್ರೆ ಎಂತ? ಸಾಕ್ಷಾತ್ ಲಕ್ಷ್ಮಿ ಎನ್ನುವ ಹಾಗೆ. ಸರಿ ಅಂದ್ರೆ ಲಕ್ಷ್ಮಿಯಲ್ಲಿ ಹೆಚ್ಚು ಕಡಿಮೆ ಎಂತದ್ದು? ಉಂಟಲ್ಲ, ಎಂತದ್ದು? ಉಂಟಲ್ಲ ಹೆಚ್ಚು ಕಡಿಮೆ. ಎಂತದ್ದು? ರಾಮನ ಯೋಗ್ಯತೆಯೇ ಬೇರೆ. ಹಾ. ಈಗ ನೀನು ಲಕ್ಷ್ಮೀನಾರಾಯಣರಲ್ಲಿ ಅಲ್ಲ, ಕೇಳುವುದಿದ್ರೆ, ಈಗ ಸೀತೆಯಲ್ಲಿ ಅರ್ಹತೆ ಇಲ್ಲ. ಅಲ್ಲ, ಲಕ್ಷ್ಮೀನಾರಾಯಣರಲ್ಲಿ ಕೇಳುವುದಿದ್ರೆ, ಹಾ. ನಾರಾಯಣನನ್ನು ನಾವು ಸ್ತುತಿ ಮಾಡಿದ್ರೆ ನಮಗೆ ಸಿಗುವುದೇನು? ಪರದಾನಂದ. ಲಕ್ಷ್ಮಿಯನ್ನು ಸ್ತುತಿ ಮಾಡಿದ್ರೆ ಸಿಗುವುದು ಇಹದ ಸುಖ. ಈಗ ರಾಮ ಸೀತೆಯರಲ್ಲೇ ಬರ್ತೀಯೋ? ರಾಮ ಪ್ರಪಂಚದಲ್ಲಿ ಕೋದಂಡಧಾರಿಯಾಗಿ ಬಿಲ್ಗಾರನಾಗಿ 16 ಗುಣಗಳ ಖನಿಯಾಗಿ ಮೆರೆದವ. ಸೀತೆಯ ದೊಡ್ಡಸ್ತಿಕೆ ಎಂತದು ಅಂತ ಕೇಳಿದ್ರೆ ಪತಿವ್ರತಾ ಧರ್ಮವನ್ನು ಪಾಲಿಸಿಕೊಂಡು ಪತಿಪರಾಯಣಾಗಿಯೇ ಬೆಳೆದವಳು. ಒಂದು ದಿವಸ ರಾಮನಷ್ಟು ಸರಿಯಾಗ್ತೇನೆ ಅಂತ ಹೋಗ್ತಿದ್ರೆ ದಾಂಪತ್ಯ ಉಳಿತಿರ್ಲಿಲ್ಲ. ಅಲ್ವೇ ಅಲ್ಲ, ಹಾ. ಅಷ್ಟು ಎತ್ತರದ ಅವನಿಗೆ ಹಾ. ಇಷ್ಟು ಎತ್ತರದ ಅವಳೇ ಸರಿಯಾದುದು. ಹಾ. ಈಗ ದಾಂಪತ್ಯ ಸುಮ್ಮನೆ ಸರಿಸಮಾನ ಇದ್ದಾಕ್ಷರದಲ್ಲಿ ಮುರಿದು ಬೀಳ್ತಂತ ಹೇಳಲಿಕ್ಕೇನೂ ಇಲ್ಲ. ಯಾಕೆಂದ್ರೆ ಹಾ. ನಾನು ಮೇಲೆ ಎನ್ನುವ ಭಾವ ಬರ್ತದೆ ಸರಿಸಮಾನ ಇರುವಾಗ. ಸ್ವಲ್ಪ ಕಡಿಮೆ ಇದ್ರೆ ಅವರು ದೊಡ್ಡವರು ಅಂತ ಕೈ ಮುಗಿಲಿಕ್ಕೆ ಆರಂಭ ಮಾಡ್ತಾರೆ. ನಿಮಗೆ ಸರಿಸಮಾನ ಇದ್ರೆ ನನಗೆ ಆಗುದಿಲ್ವ ಅವರಷ್ಟು? ಏನಾಗದೆ ಅವ್ರು ಮಾಡಿದ್ದನ್ನು ನಾನು ಮಾಡುದಿಲ್ವಾ? ಇರ್ಲಿ, ಹಾ. ಈಗ ಸಹಜವಾಗಿರಬಹುದು, ಹಾ. ಅದೇ ಸತ್ಯ ಅಂತಲ್ಲ. ಅಲ್ಲ. ಸಹಜವಾಗಿರಬಹುದು, ಹೆಚ್ಚು ಕಡಿಮೆ ವಾಸ್ತವ ಹಾಗೆ ಉಂಟು. ಸಿದ್ಧಾಂತ ಅಂತ ಹೇಳಲಿಕ್ಕೆ ಅದೇ ಹೇಳಿದೆ, ಸಿದ್ಧಾಂತ. ಅಪವಾದ ಧರ್ಮಗಳು 100ರಲ್ಲಿ 10 ಕಾಣಿಸಿತು. ಆದ್ರೆ 90 ಭಾಗ ಹಾಗೆ ಆಗುದು. ಈಗ ನಾನು ನಿಮಗೆ ಏನು ರಮಿಸಲಿಲ್ಲ ಏನು? ಈಗ ನಿಮಗೆ ಯುದ್ಧ ವೀರೋಚಿತವಾಗಿ ಬಂದದ್ದು ನಿಮಗೆ ಸರಿ ಕಾಣುವುದಿಲ್ಲ ಅಂತ ಆದ್ರೆ ನೀವು ಚಿತ್ರಾಂಗದೆಯನ್ನು ಮದುವೆ ಆದದ್ದು ಈ ಕಾರಣಕ್ಕೋಸ್ಕರವಾಗಿ ಅಲ್ವ? ನಿಮಗೆ ವೀರೋಡಿ ಬಂದು ಸೇರಿದಾಗಲಲ್ಲ ನೀವು ಚಿತ್ರಾಂಗದೆಯನ್ನು ನೋಡಿ ಮೆಚ್ಚಿಕೊಂಡದ್ದು? ಚಿತ್ರಾಂಗದೆ ನನಗೆ ನಿನ್ನ ಹಾಗೆ ಧರ್ಮಪತ್ನಿಯ? ಧರ್ಮಪತ್ನಿ ಅಲ್ಲದೇ ಇರಲಿ, ನಿಮಗೆ ಮೆಚ್ಚಿದ ಹಾಗೆ ಅಲ್ವಾ? ಅವಳು ಇಂಥ ಹುಡುಗಿ ಧರಿಸಿಕೊಂಡು ತಿರುಗಾಡುವಾಗ್ಲೇ ಅಲ್ವಾ ನೀವು ಮೆಚ್ಚಿಕೊಂಡದ್ದು? ನೋಡು, ಹಾ. ನಾವು ನೆಚ್ಚಿಕೊಳ್ಳುವಾಗ ಹಾ. ಬೇರೆ ಬೇರೆಯವರಲ್ಲಿ ಬೇರೆ ಬೇರೆಯದ್ದನ್ನು ನೆಚ್ಚಿಕೊಳ್ತೇವೆ ನಾವು. ನಾನು ಚಿತ್ರಾಂಗದೆಯಲ್ಲಿ ನೆಚ್ಚಿಕೊಂಡ ವಿಭಾಗವೇ ಬೇರೆ, ದ್ರೌಪದಿಯನ್ನು ಕಂಡ ವಿಭಾಗವೇ ಬೇರೆ. ದ್ರೌಪದಿ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ನಾವು ಅರಮನೆಯಲ್ಲಿದ್ರೆ ಅರಮನೆಯಲ್ಲಿದ್ದು, ನಾವು ವನವಾಸಕ್ಕೆ ಹೋದ್ರೆ ವನವಾಸದಲ್ಲಿದ್ದು, ನಾವು ಅಜ್ಞಾತವಾಸಕ್ಕೆ ಹೋದ್ರೆ ಅಜ್ಞಾತವಾಸದಲ್ಲಿದ್ದು, ನಾವು ಎಲ್ಲಿ ಹೋದ್ರು ಅಲ್ಲಿ ಬರುವ ದ್ರೌಪದಿ ಚಿತ್ರಾಂಗದೆಗೆ ಸರಿಯಲ್ಲ. ಅದಾದ್ರೆ ಸರಿ ಆಯ್ತಲ್ಲ. ರಣಕ್ಷೇತ್ರದಲ್ಲಿ ಪಾಂಡವರಿದ್ರೆ ರಣಕ್ಷೇತ್ರಕ್ಕೂ ಬರ್ತಾಳೆ, ಮತ್ತೆಂತದ್ದು ಸರಿ ಉಂಟಲ್ಲ? ಹಾಗಾದ್ರೆ ಅದು ಎತ್ತಿನವರೆಗೆ ಆಗ್ಲಿಲ್ಲ ಅಲ್ಲ? ಆಗಿದೆ ಅಲ್ಲ. ರಣಕ್ಷೇತ್ರ ಭೀಮಸೇನ ದುಶ್ಯಾಸನನ್ನು ಕೆಡವಿ ಹಾಕಿದಾಗ ನನ್ನ ಕರ್ತನ ರಣಕ್ಷೇತ್ರಕ್ಕೆ ಅಲ್ಲ, ಬರಲ್ಲ. ಇದು ಹೊಸತು ಅಂತ ಅಲ್ಲ, ಅದು ಇಲ್ಲ, ಹೊಸತಾಗಿ ಹೋಗಿದೆ. ಯಾಕೆ? ರಣಕ್ಷೇತ್ರಕ್ಕೆ ನಾನು ಬಂದದ್ದಾಗಿದೆ, ಇದು ಮೊದಲೇನು ಅಲ್ಲ. ಅಲ್ಲ, ಆದ್ರೆ ಯುದ್ಧ ನಿಮಿತ್ತವಾಗಿ ಬಂದುದು ಪ್ರಥಮ. ಆದ್ರೆ ಒಂದುಂಟು, ಏನು? ಈ ಹೆಣ್ಣು ಮಕ್ಕಳ ದೊಡ್ಡಸ್ತಿಕೆ ಇರುವುದೇ ಹಾ. ಅವರು ಮಾಧುರ್ಯದಿಂದ ಅಬಲೆಯಾಗಿರುವುದರಲ್ಲಿ. ಪ್ರಪಂಚದಲ್ಲಿ ಈಗ ಒಂದು ಜನಜನಿತವಾದಂತ ಗಾದೆ ಹುಟ್ಟಿಕೊಂಡಿದೆ. ಯಾವುದದು? ಕೃತೇಚ ರೇಣುಕಾ ಮೃತ್ಯು, ಹಾ. ತ್ರೇತಾ ಜಾನಕಿ ತತ, ದ್ವಾಪರೇ ದ್ರೌಪದಿ. ಅಂದ್ರೆ ನೀನು ಕೆಟ್ಟದ್ದು ಮಾಡಿ ಮೃತ್ಯು ಬಂದಿದೆ ಅಂತಲ್ಲ. ರೇಣುಕೆ 21 ಸಲ ಎದೆ ಬಡಿದುಕೊಂಡ ಕಾರಣ ದುಷ್ಟ ಕ್ಷತ್ರಿಯರ ಸಂಹಾರ ಆಯಿತು. ಜಾನಕಿಯ ಕಣ್ಣೀರಿನಿಂದ ರಾವಣನಂತವರ ಸಂಹಾರ ಆಯಿತು. ನಿನಗಾದ ಭಂಗದಿಂದ ಕೌರವರಂತವರ ಸಂಹಾರ ಆಯಿತು. ಅಂದ್ರೆ ಎಂತದ ಅರ್ಥ? ನೀನು ಕಾರಣಳಾಗಿ ಮಾಡಬೇಕಾದವರು ಬೇರಿದ್ದಾರೆ. ನೀನೇ ಬರ್ಲಿಕ್ಕಿಲ್ಲ, ಜಾನಕಿಯೇ ಬರ್ಲಿಕ್ಕಿಲ್ಲ, ರೇಣುಕೆಯೇ ಬರ್ಲಿಕ್ಕಿಲ್ಲ, ದ್ರೌಪದಿಯೇ ಬರ್ಲಿಕ್ಕಿಲ್ಲ. ಅವರು ಅಬಲೆಯರಾಗಿ ಕಣ್ಣೀರು ಸುರಿಸಿದ ಕಾರಣ ಅವರ ಕಣ್ಣೀರಿಗೆ ಮೌಲ್ಯ. ಅವರು ಬಿಲ್ಲವಾಣ ಹಿಡಿದು ಬಂದ್ರೆ ಅವರ ಕಣ್ಣೀರಿಗೆ ದೊಡ್ಡ ಮೌಲ್ಯ ಇಲ್ಲ. ಅಲ್ಲ, ನಾನು ಇದು ತನಕ ಹಾಗೆ ಮಾಡಿದ್ದು. ನಾ ಕಣ್ಣೀರು ಹಾಕಿದ್ದರಿಂದಲೇ ದುಷ್ಟ ದುರ್ಯೋಧನಾದಿಗಳು ವಧೆಯಾಗಿದೆ. ಹೌದಾ? ಆ ಪ್ರಕರಣ ಮುಗಿದಿದೆ. ಅಲ್ಲಿಗೆ ನೀವು ಹೇಳಿರುವಂತಹ ಒಂದು ಸರತಿಯ ಸಾಲಿನ ಮಾತುಗಳು ಉಂಟಲ್ಲ, ಅದು ಮುಗಿದಿದೆ. ಇದೀಗ ಹೊಸ ಅಧ್ಯಾಯ ಅಂತ ಹೇಳಿ ಇರ್ಲಿ. ಈಗ ಭೀಮನಿಗೆ ನಾನು ಹೊಡೆದಿದ್ದೆ. ಹೌದು, ಹೊಡೆದಿರಿ. ಹೊಡಿಲಿ, ಏನಾಯ್ತು? ಏನಾಯ್ತಂದ್ರೆ ಅಣ್ಣ ತಮ್ಮಂದಿರಲ್ವಾ? ಹೌದು. ನಾಳೆ ದಿವಸ ಸರಿಯಾಗಬಹುದು. ಈಗ ನೀನು ಅಣ್ಣ ತಮ್ಮಂದಿರ ವಿಷಯ ಬೇರೆ, ಗಂಡ ಹೆಂಡತಿಯ ವಿಷಯ ಬೇರೆ, ಅಜಗಜಾಂತರ ಉಂಟು. ಇರ್ಲಿ. ನೀನು ಬಂದು ನನ್ನಲ್ಲಿ ನೀವು ಮರುತ ಸುತನನ್ನು ಗಾರುಗೆಡಿಸಿದ್ದೀರಿ. ಆ ಪರಾಕ್ರಮ ಮುಗೀತಾ? ಇನ್ನು ಉಂಟಾ? ಮುಗೀಲಿಕ್ಕೆ ಅಂತ ಉಂಟಾ? ಏನು ಇದ್ದದ್ದನ್ನೆಲ್ಲ ಒಮ್ಮೆಲೆ ವೆಚ್ಚ ಮಾಡುವಂತ ಅವಿವೇಕಿ ಅರ್ಜುನ ಅಂತ ಭಾವಿಸಿದ್ಯಾ? ಅಥವಾ ನನ್ನಲ್ಲಿದ್ದ ಪರಾಕ್ರಮ ನಿನ್ನಲ್ಲಿ ತೋರಿಸಲಿಕ್ಕೆ ಇರುವುದಾ? ನಮ್ಮಲ್ಲಿ ಹರಿತವಾದ ಕತ್ತಿ ಇರ್ತದೆ ಎನ್ನುವ ಕಾರಣಕ್ಕಾಗಿ ಎದುರಾಳಿಯನ್ನು ಕಡಿದ ಹಾಗೆ ಮನೆಯಲ್ಲಿ ನಮ್ಮ ತೊಡೆಯಲ್ಲಿ ಕುಳಿತುಕೊಂಡು ಕೆನ್ನೆಗೆ ಹೊಡೆಯುವ ಮಗುವನ್ನು ಕಡಿಲಿಕ್ಕೆ ಆಗ್ತದ? ನನ್ನ ಹೆಂಡತಿ ನೀನು ಬಂದು ಪರಾಕ್ರಮ ಉಂಟು ಅಂತ ಕೇಳಿದ್ರೆ ಏನಾಗ್ತದೆ ಗೊತ್ತುಂಟಾ? ಏನಾಗುತ್ತದೆ? ನಮ್ಮ ಹಲ್ಲೆ ನಮ್ಮ ನಾಲಿಗೆಯನ್ನು ಕಚ್ಚಿದ ಹಾಗಾಗ್ತದೆ. ಮತ್ತೆ ಮದ್ದು ನಾವೇ ಮಾಡಬೇಕಾಗ್ತದೆ. ಯಾವಾಗ ನಮ್ಮ ಹಲ್ಲುಗಳೇ ನಮ್ಮ ನಾಲಿಗೆಗಳ ಕಚ್ಚುವುದು? ಯಾವಾಗ? ಸ್ವಲ್ಪ ಸೀಮಿತ ತಪ್ಪಿದಾಗ. ಮನಸ್ಸಿನ ಸ್ಥಿಮಿತ ತಪ್ಪಿದರೆ ನಮ್ಮದೇ ನಮಗೆ ಕಚ್ಚುತ್ತದೆ. ಹೌದು, ಇದು ಸ್ಥಿಮಿತ ತಪ್ಪಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಈಗ ಕಚ್ಚಲಿಕ್ಕೆ ಬಂದಿದೆ. ಈ ನಾಲಿಗೆ ಸ್ಥಿಮಿತ ತಪ್ಪಿದ್ದರಿಂದ
ಈಗ ಈ ಹಲ್ಲು ಕಚ್ಚಲಿಕ್ಕೆ ಬಂದದ್ದು. ಇಲ್ಲ 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 ಹಾ. ಇಲ್ಲ ಇಲ್ಲ ಹಾ. ಅದು ಸ್ಥಿಮಿತ ತಪ್ಪುದು ನಾಲಿಗೆ ಅಲ್ಲ. ನಾಲಿಗೆಗೆ ಸ್ಥಿಮಿತ ತಪ್ಪುದು ಹಾ. ಅಲ್ಲಲ್ವಾ ಕಚ್ಚುವುದು? ಆ ಕಚ್ಚುದ ಹಲ್ಲಾದ್ರೂ ನನ್ನನ್ನು ಕಚ್ಚು ಹಲ್ಲು ಅಂತ ನಾಲಿಗೆ ಅಲ್ಲಿಗೆ ಹೋಗುದಲ್ಲ. ಅಲ್ಲ, ನಾಲಿಗೆ- ಹಲ್ಲು ಆ ಕಡೆ ಈ ಕಡೆ ಆಗಿ ನಾಲಿಗೆಯನ್ನು ಕಚ್ಚುವುದು. ನಾಲಿಗೆ ಹೇಗೇಗೋ ಹೊರಳಿದರೆ ಹಾ. ಹಲ್ಲುಗಳು ಕಚ್ಚುತ್ತದೆ. ಇಲ್ಲ, ಹಾ. ನಾಲಿಗೆ ಹೊರಳಿಲ್ಲ. ಹಾ. ನೀನು ದೇಹ ಪ್ರಕ್ರಿಯೆಯನ್ನೊಮ್ಮೆ ಗಮನಿಸು. ಎಂತದು? ಹಲ್ಲು ಕಚ್ಚುವಲ್ಲಿ ಕಚ್ಚದೆ ಇದ್ರೆ ನಾಲಿಗೆ ಕಚ್ಚುವುದು, ತಪ್ಪಿ ಕಚ್ಚುವುದು. ಇದು ಹಲ್ಲು ತಪ್ಪಿದೆ, ನಾಲಿಗೆ ತಪ್ಪಿದ್ದಲ್ಲ. ನೀನು ಬಂದು ಕಚ್ಚಲಿಕ್ಕೆ ಬಂದಿದ್ಯಲ್ಲ, ಹೌದು. ಒಟ್ಟು ಕಚ್ಚುವುದೇನೆ. ಇಲ್ಲ ಇಲ್ಲ, ನೋಡಿ ಕಚ್ಚು. ಹಲ್ಲು ಉಳಿತದ? ಇಲ್ಲ, ಆ? ಹಲ್ಲು ಉಳಿದೀತ? ಅಲ್ಲ, ನೋಡಿ ಕಚ್ಚಿದ್ರೆ. ನೀನು ಪರಾಕ್ರಮ ಉಂಟಂತ ಅರ್ಜುನನಲ್ಲಿ ಕೇಳುವುದಾ? ಹೌದು, ಕೇಳಿ. ನನ್ನಲ್ಲಿ ವಿಚಾರಣೆ ಮಾಡ್ಲಿಕ್ಕೆ ಅಲ್ಲ. ಹಾ. ಒಂದು ಯೋಚಿಸು ನೀನು. ಏನು? ಅರ್ಜುನ ಅಂದ್ರೆ ಎಂತದ್ದು? ಹಾ. ಇಲ್ಲಿಯವರೆಗೆ ಲೋಕಕ್ಕೆ ಜಗಜ್ಜನಿತವಾದಂತಹ ವಿಷಯ ಅದಿಲ್ಲದೆ ಇದು ಒಳ್ಳೆ. ಇಷ್ಟು ವರ್ಷ ಸಂಸಾರ ಮಾಡಿದ ಹೆಂಡತಿಯಲ್ಲಿ ನಿನಗೆ ಅರ್ಜುನ ಎಂತ ಗೊತ್ತುಂಟ ಅಂತ ಕೇಳು. ಹೌದು. ಹಾಗಾದ್ರೆ ನನಗೆ ಗೊತ್ತಿಲ್ಲ. ನೀವು ಈಗ ಇಲ್ಲಿ ಕೇಳಿ, ನೀವು ಊರಿನವರಿಗೆ 3 ಲಕ್ಷದವರಿಗೆ ಎಷ್ಟೇ ದೊಡ್ಡ ಆಗಿರ್ಲಿ, ನನಗೆ ಗಂಡ ಹೌದಲ್ಲ. ಆದ್ರೆ ಒಂದು ಎಂತದ್ದು ಮತ್ತೆ ನೀವು ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಿಲ್ವಾ? ಇಲ್ಲ. ಯಾಕೆ ಗೊತ್ತಾಗುದಿಲ್ಲ? ಇಲ್ಲ. ಮನೆಯಲ್ಲಿ ಹೆಂಡತಿಗೆ ಕೆಲವು ವಿಷಯವೇ ಗೊತ್ತಾಗುದಿಲ್ಲ. ಮಿತ್ರರಿಗೆ ಗೊತ್ತಾಗುದು. ಹೆಂಡತಿಯಲ್ಲಿ ಹೇಳದೇ ಇರುವ ಎಷ್ಟೋ ವಿಷಯ ಇರ್ತದೆ. ಅವನ ಹತ್ತಿರದವರಲ್ಲಿ ಎಷ್ಟೋ ವಿಷಯ ಇವಳಿಗೆ ಹೇಳದ್ದನ್ನು ಹೇಳ್ತಾನೆ. ಎಲ್ಲಾ ವಿಷಯ ಹೆಂಡತಿಯರಲ್ಲಿ ಹೇಳ್ತಿದ್ರೆ 100ರಲ್ಲಿ 95 ಸಂಸಾರ ಒಬ್ಬರದ್ದು ತವರು ಮನೆಯಲ್ಲಿ, ಒಬ್ಬರದ್ದು ತಾಯಿಯ ಮನೆಯಲ್ಲಿ. ಅದೇ ಹೌದು. ಸಾಮಾನ್ಯರಾದಂತಹ ಮನೆಯಲ್ಲಿ ಹಾ. ಗಂಡನಾದವನು ಕೆಲವನ್ನು ಮುಚ್ಚಿಡಬಹುದು ಅಥವಾ ಉಳಿದಿಷ್ಟನ್ನು ಮಾತ್ರ ಬಿಚ್ಚಿಡಬಹುದು. ಹಾ. ಆದರೆ ದ್ರೌಪದಿ ಹಾಗೂ ಪಾಂಡವರ ಸಂಸಾರದಲ್ಲಿ ಹಾ. ಯಾವ ಗಂಡನೂ ತನ್ನ ಹೆಂಡತಿ ಅಂತ ದ್ರೌಪದಿಯಲ್ಲಿ ಮುಚ್ಚಿಟ್ಟದಿಲ್ಲ. ಹಾ. ಎಲ್ಲವನ್ನು ಅಂತರಂಗ ಪೂರ ಬಿಚ್ಚಿ ಹೇಳಿದ್ದರಿಂದಲೇ ಹಾ. ಇಷ್ಟು ವರ್ಷ 5 ಜನ ಸರಿಯಾಗಿ ಸಂಸಾರ ಮಾಡ್ಲಿಕ್ಕೆ ಆಗಿದೆ. ಏನಾದ್ರೂ ಮುಚ್ಚಿಡುತ್ತಿದ್ರೆ ಮೊದಲೇ ಬೇರೆ ಬೇರೆಯಾಗಿ ಹೋಗುತ್ತಿತ್ತು. ಮುಚ್ಚಿಡುವುದು ಬೇರೆ, ಹಾ. ಬಿಚ್ಚಿಡದೆ ಇರುವುದು ಬೇರೆ. ಹಾ. ಕೆಲವು ಸಂದರ್ಭಕ್ಕೆ ಮಾತ್ರ ಬರುವುದದು. ಅಲ್ಲ, ಆದ್ರೊಂದುಂಟು. ಈಗ ದೇವಲೋಕದಲ್ಲಿ ನಾನು ನಿವಾತ ಕವಚರೊಂದಿಗೆ ಹೋರಾಟ ಮಾಡಿದ್ದೇನೆ. ಅದು ಕತೆ ಕೇಳಿ ಗೊತ್ತಲ್ಲದೆ ಆ ಹೋರಾಟದ ಕ್ರಮ ಹೇಗೆ ಅಂತ ನಿನಗೆ ದೃಷ್ಟಿಯಿಂದ ನೋಡಿ ಗೊತ್ತುಂಟಾ? ಈಗ ಅದು ಇರ್ಲಿ. ಹಾ. ಈಗ ನಿಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಉಂಟು, ನಿಮ್ಮ ಸಾಮರ್ಥ್ಯದಲ್ಲಲ್ವ ನೀವು ಗೆದ್ದಿರುವುದು. ಹಾ. ನಿಮಗೆ ಅಲ್ಲಿ ಏನಾಗಿದೆ ಅನ್ನೋದನ್ನು ಗೊತ್ತಿರದಿದ್ದ ಹೆಂಡತಿ ಅಲ್ವಲ್ಲ. ಸರಿ. ಮತ್ತೆ ಹಾ. ಇರ್ಲಿ. ಈಗ ಹಾಗಾದ್ರೆ ನಿನಗೆ ಗೊತ್ತಿರುವುದು ಯಾವುದು? ಯಾವುದು? ಅಂದ್ರೆ ನಿನಗೆ ಗೊತ್ತಿಲ್ಲದೆ ಇರುವಷ್ಟು ಪರಾಕ್ರಮವು ನನ್ನಲ್ಲಿ ಉಂಟು. ಇಲ್ಲಿಯವರೆಗೆ ತೋರಿಸದೇ ಇರುವ ಪರಾಕ್ರಮ ಉಂಟು. ಪರಾಕ್ರಮ ಉಂಟು ಅಂತ ನೀನು ಕೇಳಲಿಕ್ಕೆ ಬಂದ್ರೆ ಇದು ಕಬ್ಬಿಣದ ಅಂಗಡಿಗೆ ಇರುವೆ ಬಂದು ವ್ಯವಹಾರ ಮಾಡಿದ ಹಾಗೆ ಆಯ್ದೀತು. ಇರುವೆ ಉಳಿಲಿಕ್ಕಿಲ್ಲ, ಕಬ್ಬಿಣ ಗಟ್ಟಿ ಉಂಟೇನು? ನಾ ಸುತ್ತಿಗೆ ಹಿಡ್ಕೊಂಡು ಬಂದದ್ದು ನಿಮಗೆ ಗೊತ್ತಾಗ್ತದೆ. ಯಾವುದರ ಸುತ್ತಿಗೆ? ಒಡೆದು ನಿಂದು ಮೃಗೋದರನಲ್ಲಿ ಒಡೆದು ನಿಂದು ಒಡೆದು ನಿಂದು ಮೃಗೋದರನಲ್ಲಿ ಯಾಕೆ ಮೃಗೋದರನಲ್ಲಿ ಯಾಕೆ ಕಾದಿದೆ 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 ನಿರಂತರ ಉಡಕೋದರನಲ್ಲಿ ಹೇಗೆ ಕಾದಿದೆ ನಿರಂತರ ಸೋದರರಾಗಿ ವಿರೋಧದಿ ಇರದೆ ಈ ದುರಾಗ್ರಹವಿ ಸೋದರ
ವನವಾಸದಲ್ಲಿರುವಂತಹ ಹೊತ್ತಿನಲ್ಲಿ ನಮ್ಮಲ್ಲಿವರೆಗಾಗಿ ಬಂದಿದ್ದಳು. ನೀನು ಸ್ವಲ್ಪ ಪತಿವ್ರತ ಧರ್ಮ ಹೇಳಿದ್ದೆ. ಹೌದಾ? ಹಾ. ಕೃಷ್ಣನ ಹೆಂಡತಿಯಾಗಿರುವಂತಹ ಹಾ. ಲೋಕಮಾನ್ಯತೆಯನ್ನು ಹೊಂದಿಕೊಂಡಿರುವಂತಹ ಸತ್ಯಭಾಮಾ ದೇವಿ ಹಾ. ನನ್ನಲ್ಲಿ ಬಂದು ಹೇಳಿದ್ರು, ನಾವು ಬಹುಪತ್ನಿಯರು ಕೃಷ್ಣನಿಗೆ, ಕೃಷ್ಣ ನಮಗೊಬ್ಬನಿಗೆ ಗಂಡ, ನಾವು ಸಂಸಾರ ಮಾಡುವುದು. ಆದ್ರೆ ನಿನಗೆ ಹಾಗಲ್ಲ, 5 ಜನ ಗಂಡಂದಿರಿದ್ದಾರೆ, ನೀನು ಓರ್ವಳೆ ಹೆಂಡತಿ. ಈ ಗಂಡನನ್ನು ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವ ಬಗೆ ಹೇಗೆ? ನಾವು ಹೇಳಿದ ಹಾಗೆ ಗಂಡ ಕೇಳಬೇಕು ಅಂತಾಗಿದ್ದರೆ ಏನು ಮಾಡಬೇಕು? ಕೃತ್ರಿಮವೋ, ವಂಚನೆಯೋ, ಅಥವಾ ಮಾಟವೋ, ಕೃತ್ರಿಮಾದಿಗಳೋ, ಅಥವಾ ಏನು ಮಾಡಬೇಕು ಎನ್ನುವುದನ್ನು ಕೇಳಿದಾಗ ನಾನು ಅವಳಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೆ. ಗಂಡನಾದವನ ಅಂತರಂಗವನ್ನು ಹೆಂಡತಿಯಾದವಳು ತಿಳಿಯಬೇಕು, ಗಂಡನಾದವನ ಸಾಮರ್ಥ್ಯವನ್ನೂ ತಿಳಿಯಬೇಕು. ಮಾತ್ರವೇ ಅಲ್ಲ, ಗಂಡ ಹೊರಗಡೆ ಉದ್ಯೋಗ ಮಾಡುವವ, ಮನೆಗೆ ಬಂದಾಗ ಇವಳ ತಾಪತ್ರಯವನ್ನು ಹೇಳಿ ಇವಳು ಸಿಡಿಮಿಡಿ ಕೊಟ್ಟುವುದಲ್ಲ, ಅವನ ಮುಖ ನೋಡುವಾಗ ಇವಳಿಗೆ ಅರ್ಥ ಆಗಬೇಕು. ಕೆಲವರು ನನ್ನ ಗಂಡ ಕ್ಷೇಮದಲ್ಲಿ ಲಾಭವಾಗಿ ಬಂದಿದ್ದಾನೋ ಅಥವಾ ಏನೋ ಆದ್ರೂ ಉದ್ಯೋಗದಲ್ಲಿ ತೊಂದರೆಯಾಗಿದೆಯೇ ಎನ್ನುವುದನ್ನು ಅವನ ಮುಖ ನೋಡಿಕೊಂಡು ನಾವು ವ್ಯವಹಾರ ಮಾಡಿ ಸಂಸಾರ ಮಾಡಿದರೆ ಯಾವ ಸಂಸಾರದಲ್ಲೂ ವಿಚ್ಛೇದನದ ಕ್ರಮವೇ ಬರುವುದಿಲ್ಲ. ಕೆಲವರು ತಂಬಿಗೆ ನೀರು ಕೊಡುವ ಮೊದಲೇ ಹೇಳು, ಹಟ್ಟಿಯಲ್ಲಿರುವ ದನ ಒಂದು ಹೋಗಿದೆ, ಆ ಕಡೆ ಒಂದು ತೆಂಗಿನ ಮರ ಬಿದ್ದಿದೆ, ಇದೆಲ್ಲ ಹೇಳಿದ ಮೇಲೆ ಅವರಿಗೆ ನೀರು ಕುಡಿದದ್ದು ತಿಳಿಯುವುದಿಲ್ಲ. ಹಾಗಾದರೆ ಸಂಸಾರ ಉಳಿಯಬೇಕು ಅಂತಾಗಿದ್ದರೆ ನೀನು ಹೇಳಿದ್ಯಲ್ವಾ, ಸರಿ ಸಮಾನವಾಗಿರ್ಬೇಕು. ಗಂಡನ ಲಾಭ ಎಷ್ಟು ಗೊತ್ತಬೇಕು ಹೆಂಡತಿಗೆ, ಸರಿ ಸಮಾನ ವ್ಯವಹಾರ ಎಷ್ಟು ಗೊತ್ತಬೇಕು, ಗಂಡನಿಗೆ ಎಷ್ಟು ಸಾಲ ಉಂಟು ಅಂತ ಗೊತ್ತಿರಬೇಕು. ಅಷ್ಟನ್ನು ಹೆಂಡತಿ ಆದವಳು ಸರಿ ತಿಳಿದರೆ ಸಂಸಾರ ಚೆನ್ನಾಗಿ ನಡೆಯಲ್ಪಡುತ್ತದೆ. ಅಂತಿರುವಾಗ ನಿಮ್ಮ ಬಲ ಎಷ್ಟು? ನೀವು 3 ಲೋಕಕ್ಕೆ ಹೋಗಿ, ಪ್ರತ್ಯಕ್ಷವಾಗಿ ನಾನು ಅಲ್ಲಿ ಇರೋದೇ ಇದ್ದರು, ನಿಮ್ಮ ಸಾಮರ್ಥ್ಯ ಏನೆನ್ನುವುದು ನನಗೆ ಗೊತ್ತು. ನೀವು ದೇವತೆಗಳಿಂದ ವಿಶೇಷವಾಗಿ ಸಂಪ್ರಾಪ್ತಿಸಿದ ವಿಶೇಷವಾದ ಅಸ್ತ್ರಶಸ್ತ್ರಾದಿಗಳು ನಿಮ್ಮಲ್ಲಿ ಎಷ್ಟು ಉಂಟು, ನಿಮ್ಮ ಬಲ ಎಷ್ಟು ನನಗೆ ಚೆನ್ನಾಗಿ ಗೊತ್ತು. ಬಲ ಅಲ್ಲಿಗೆ ಮುಗಿಯಿತೆ ಅಂತ ಹೇಳಿದೆ ಎಂತದ್ದು, ಭೀಮಸೇನನಿಗೆ ಹೊಡೆಯುವಾಗ ನಿಮ್ಮಲ್ಲಿದ್ದಂತ ಕಾಠಿಣ್ಯ ಉಂಟಲ್ಲ, ಸಂಬಂಧವನ್ನ ಮರೆತಿರಲ್ಲ, ಅಣ್ಣನೆನ್ನುವಂತ ಸಂಬಂಧವನ್ನೇ ಮರೆತು ಹೊಡೆದಿರಲ್ಲ, ಆ ಬಲ ಅಲ್ಲಿಗೆ ಮುಗಿಯಿತೋ ಅಥವಾ ಹೆಂಡತಿ ಬಂದಾಗಲೂ ಇವಳೆಂತದೆನ್ನುವಂತ ಕಠೋರ ಭಾವ ನಿಮಗುಂಟೋ? ಅಲ್ಲಿಗೆ ಮುಗಿಯಿತ ಕೇಳಿದ್ದು. ಕೆಲವು ಸಮಯದ ಹಿಂದೆ ಆದ್ರೆ ಅಣ್ಣ ಅಂತ ನೋಡ್ತಿದ್ದೆ, ನಮಗೆ ಗೀತೋಪದೇಶ ಆಗಿದೆ, ಹೊಡೆತಕ್ಕೆ ನಿಂತ ಮೇಲೆ ಅಣ್ಣ ತಮ್ಮ ಅಂತ ನೋಡಬೇಡ, ಹೊಡಿ ಅಂತ. ಇರಲಿ ಇರಲಿ, ಆದ್ರೆ ಪರಿಣಾಮ ಏನು ಅಂತ ಉಂಟು, ಎಲ್ಲದಕ್ಕೂ ಗೀತೋಪದೇಶ ಅಲ್ಲ. ಪರಿಣಾಮದಲ್ಲಿ ವೈರಿಗಳನ್ನು ಕೊಲ್ಲುವಾಗ ಭೀಮ ನಿಮಗೆ ವೈರಿಯಾಗಿ ಕಾಣುತ್ತಾನೆ, ಈಗ ವೈರಿಯಾಗಿ ನಿಂತಿದ್ದಾನೆ. ವಾದಿಸುತ್ತಿಂತು ವ್ರಕೋದರನೊಡನೆ ಏಕೆ ಕಾದಿದೆ. ನಾನು ಹೇಳಿದೆ, ಭೀಷ್ಮ ದ್ರೋಣ ಕರ್ಣಾದಿಗಳನ್ನು ಗೆಲ್ಲುವಲ್ಲಿ ನನ್ನದು ಪ್ರಮುಖ ಪಾತ್ರ ಆಕ್ಷೇಪಿಸಿದ. ಈಗ ನಾನು ಅದೇ ಹೇಳುದಲ್ಲ, ಈಗ ಅದು ಪ್ರಕರಣ ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನ ಕೇಳುತ್ತಾ ಇರುವುದಲ್ಲ. ಈಗ ನೀವು ವ್ಯಾಜ್ಯ ಮಾಡಿದ್ದು ಒಂದು ಗೆದ್ದದ್ದು ಯಾರು ಅಂತ, ನಾನು ಅಂತ ನಿರಂತರ ಅಲ್ವೇ ಸ್ವಾಮಿ? ಬೇಕ ಈ ಹೊಡೆದಾಟ? ಏನು ಯೋಚನೆ ಮಾಡಿ. ಹೇಗಿದ್ದವರು ಪಾಂಡವರು, ಹೇಗಿದ್ದವರು ಈಗ ಹೇಗಿದ್ದಾರೆ? ನನ್ನನ್ನು ಮದುವೆಯಾಗುವಂತ ಪೂರ್ವದಲ್ಲಿ ಕುಂಬಾರನ ಮನೆಯಲ್ಲಿ ಕೈಯಲ್ಲಿ ಮಣ್ಣಿನ ಮಡಕೆಯನ್ನು ಹಿಡಿದುಕೊಂಡು ಬೀದಿ ಬೀದಿ ತಿರುಗಿ ಭಿಕ್ಷೆಯನ್ನು ಬೇಡಿಕೊಂಡು ಬಂದುದರಲ್ಲಿ ಸರಿ ಅರ್ಧ ಪಾಲನ್ನು ಭೀಮಸೇನನಿಗೆ ಕೊಟ್ಟು ಉಳಿದ ಅರ್ಧ ಪಾಲನ್ನು ನೀವು ಊಟ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಾ ಇದ್ದಂತ ಪಾಂಡವರು. ಮುಗಿಸ್ತೇನೆ. ಹಾಗಾದ್ರೆ ಅಂತ ಹೊತ್ತಿನಲ್ಲಿ ಬೇಡಿ ಬಂದುದನ್ನು ಬಡತನದಲ್ಲಿ ಪಾಂಡವರು ಜೊತೆಯಾಗಿದ್ದರು. ಈಗ ಧರ್ಮರಾಜ ಹಸ್ತಿನಾವತಿಯ ಚಕ್ರವರ್ತಿಯಾಗಿದ್ದಾನೆ. ಸಿಂಹಾಸನವನ್ನೇರಿ ಧರ್ಮರಾಜ ಕುಳಿತರೆ ಒಮ್ಮೆ ಎಡಬಲವನ್ನು ನೋಡಿ, ಯಾರಿದ್ದಾರೆ ಎಡಬಲದಲ್ಲಿ ಕುಳಿತುಕೊಳ್ಳುವುದಕ್ಕೆ? ಒಂದು ಕಡೆಯಿಂದ ನಮ್ಮ ಮಾವಂದಿರಿಲ್ಲ, ಭಾವಂದಿರಿಲ್ಲ, ನಮ್ಮ ಮಕ್ಕಳು ಕೂಡ ಇಲ್ಲ, ಎಲ್ಲರೂ ಯುದ್ಧದಲ್ಲಿ ನಾಶವಾಗಿ ಹೋಗಿದ್ದಾರೆ. ಸಿರಿತನ ಅಧಿಕಾರ ಮಾತ್ರ ಪಾಂಡವರಿಗೆ ಬಂದಿದೆ. ಬಡತನ ಬಂದಾಗ ಜೊತೆಗಿದ್ದಂತ ಪಾಂಡವರು ಅಧಿಕಾರ ಬಂದಾಗ, ಸಂಪತ್ತು ಬಂದಾಗ ಹೊಡೆದಾಡಿಕೊಳ್ಳುತ್ತೀರಾ? ಇದು ನಿರರ್ಥ ಅಂತ ಹೇಳಿದ್ದು. ಸುಮ್ಮನೆ ಇದು ಲೋಕಾಪವಾದಕ್ಕೆ ಕಾರಣ ಆಗುತ್ತದೆ. ಸಿರಿತನ ಇದ್ದಾಗ, ಅಧಿಕಾರ ಇದ್ದಾಗ ನೀವು ಹೊಡೆದಾಡಿದ್ರೆ ನಾಳೆ ಜನ ಏನು ಹೇಳ್ತಾರೆ ಗೊತ್ತೇ? ನಿಜವಾಗಿ ಆದ್ರೂ ಯುದ್ಧದ ಹೊಡೆದಾಟದ ಬಯಕೆ ಇದ್ದದ್ದು ಕೌರವನಿಗಲ್ಲ, ಪಾಂಡವರಿಗೆ ಹೊಡೆದಾಟದ ಮನಸ್ಸಿದ್ದದ್ದು. ಹೇಗೋ ಜಗಳ ತೆಗೆದು 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 ದುರ್ಯೋಧನ ಸತ್ತು ಹೋದ. ಈಗ ಇವರಿಗೆ ಹೊಡೆದಾಟಕ್ಕೆ ಯಾರೂ ಜನ ಇಲ್ಲ, ಹಾಗಾಗಿ ಅಣ್ಣ ತಮ್ಮಂದಿರೇ ಪ್ರಾರಂಭ ಮಾಡಿಕೊಂಡಿದ್ದಾರೆ ಅಂತ ಅಪವಾದ ಬರುತ್ತದೆ. ವಾದಿಸುತ್ತಿಂತು ವ್ರಕೋದರ ನಡನೆಗೆ ಕಾದಿದೆ ನೀನು ಇದರ್ಥ, ಸೋದರರಾಗಿ ವಿನೋದದೊಳಿರದೆ ಈ ದುರಾಗ್ರಹವೇ ಪಾರ್ಥ. ಆಯ್ತಾ? ಸಾಕಾಗ್ಲಿಕ್ಕಿಲ್ವಾ? ಅಲ್ಲ, ನೀನು ಮುಗಿಸಿದ ಮೇಲೆ ಹೇಳ್ತೇನೆ ಅಂತ ಹೇಳಿದ್ಯಲ್ವ? ಸಾಕಾಗ್ಲಿಕ್ಕಿಲ್ವಾ? ನೀನು ಒಂದು ಮಾತು ಹೇಳಿದ್ಯಲ್ವ, ಕುಂಬಾರನ ಮನೆಯಲ್ಲಿ ಭಿಕ್ಷೆ ಬೇಡಿ ತಿಂತಿದ್ದೀರಿ ಅಂತ. ಹೌದು, ನೀನು ಹೇಳಿದ್ದು ಭಾವನಾತ್ಮಕವೇ ಇರಬಹುದು. ಸತ್ಯ ಹೌದಾ? ಬೇಡಿ ಬದುಕಿದ್ದೀರಾ? ಕೇಳುವವರಿಗೆ ಮತ್ತೊಂದು ಮುಖ ಕಾಣ್ತದೆ. ಎಂತದ್ದು? ನಾನು ಬರುವುದಲ್ಲಿ ಬೇಡಿ ನಿಂತಿದ್ರಿ, ನಾವು ಬಂದ ಮೇಲೆ ಒಳ್ಳೇದಾದದ್ದು ಅಂತ ಹೇಳಿದಾಗೆ ಆಗ್ತದೆ. ನೋಡಿ ಎಷ್ಟು ದುರಾಗ್ರಹ ಉಂಟು ನಿಮಗೆ. ನಾನು ಅದನ್ನು ಮಾಡಿ ಹೆಚ್ಚಿನ ಹೆಣ್ಣು ಮಕ್ಕಳು ಹೇಳುದಾಗೆ, ನಾನು ಬರುವ ಮೊದಲು ಎಲ್ಲೆಲ್ಲಿ ಹೋಗ್ತಿದ್ದೀರಿ, ನಾನು ಬಂದ ಮೇಲೆ ಒಂದು ಮನುಷ್ಯನಾಗಿ ಆದದ್ದು ನೀವು. ಇಲ್ಲ, ಅದಕ್ಕೆ ಹೇಳುದು ಪ್ರಪಂಚದಲ್ಲಿ ನೀವು ಮದುವೆ ಆಗುವುದಿದ್ರೆ
ನಿಮಗಿಂತ ಹೆಚ್ಚು ಶ್ರೀಮಂತಿಕೆ ಇರುವ, ನಿಮಗಿಂತ ಹೆಚ್ಚು ಕಲಿತ ಒಂದು ಹೆಣ್ಣು ಮಗಳನ್ನು ಮದುವೆ ಆದ್ರೆ ನೀವು ಜೀವಮಾನದಲ್ಲಿ ಮತ್ತೆ ತಲೆ ಎತ್ತಲಿಕ್ಕಿಲ್ಲ. ಅವಳು ಆಗಾಗ ಹೇಳುದು, ನಾನು ಎಷ್ಟು ಕಲಿತಿದ್ದೆ, ನಾನು ಎಷ್ಟು ತಂದಿದ್ದೆ, ಹಾಗೇ ಹೇಳುದು. ನಾ ಹಾಗೆ ಹೇಳುದಿಲ್ಲ. ಯಾಕೆ ಗೊತ್ತಾ? ಯಾಕೆ? ತಲೆಗೆ ಹಾಕಿದ್ರೆ ಕಾಲಿಗೆ ಬರ್ತದೆ, ನನಗೆ ಚೆನ್ನಾಗಿ ಗೊತ್ತುಂಟು. ಹಾ. ನಾ ಬಂದ ಮೇಲೆ, ನಾ ಬರುವ ಮೊದಲು ಬೇಡಿ ತಿಂತಿದ್ರಿ, ನಾ ಬಂದ ಮೇಲೆ ನಿಮ್ಗೆ ಇಷ್ಟು ಸಿಕ್ಕಿತು ಹಾ. ಅಂತ ನಾ ಹೇಳಿದ್ರೆ ಹಾ. ನೀವು ಮುಂದುವರಿಸ್ತೀರಿ. ಹಾ. ನೀ ಬಂದ ಮೇಲೆಯೇ ನಾವು ಜೂಜಾಟ ಆಡಿ ಕಾಡಿಗೆ ಹೋದದ್ದು, ನೀ ಬಂದದ್ರಿಂದಲೇ ನಾವು ವನವಾಸ ಮಾಡುವ ಪ್ರಾರಬ್ಧ ಬಂದು ಅಂತ ನನ್ನ ತಲೆ ಮೇಲೆ ಕಟ್ಟಿದ್ದೀರಿ. ಅದೆಲ್ಲ ಅದಕ್ಕೆ ಹೇಳಿದ್ದು. ಅದೆಲ್ಲ ಬುದ್ಧಿವಂತಿಕೆ ಉಂಟು. ಮತ್ತೆ ನೀವು ಈ ಬುದ್ಧಿವಂತಿಕೆ ಮಾಡ್ತೀರಾ? ಅಲ್ಲ, ಆಗುದಿಲ್ಲ ಬುದ್ಧಿವಂತಿಕೆ ನಿನಗೆ ಮಾಡೋದಕ್ಕೆ. ಬುದ್ಧಿವಂತಿಕೆ ಉಂಟು. ಯಾಕಂದ್ರೆ ಹಾ. ನೀನು ಇವತ್ತು ನಿನ್ನೆ ಅನುಭವ ಅಲ್ಲಲ್ಲ, ಅಲ್ಲ. ನೀನು ಅದನ್ನು ಭಾವನಾತ್ಮಕವಾಗಿ ಹೇಳಿದ್ರೆ ಹಾ. ಎಲ್ಲರೂ ಎಂತ ಅಲ್ಲ, ಒಂದು ಭಾವನೆಯಿಂದ ಹೇಳಿ. ಭಾವನೆ ಅಲ್ಲ ಆ, ಅಲ್ಲ ನಾನು ವಿವೇಕದಿಂದ ಯೋಚಿಸುವುದು. ಅಲ್ಲ, ಸರಿ. ಭಾವನೆ ಬಿಟ್ಟು ಬಿಡಿ. ವಿಷಯ ಸುಳ್ಳ. ಬಡತನದಲ್ಲಿದ್ದಾಗ ಸುಖದಲ್ಲಿದ್ದಂತ ಪಾಂಡವರು ಹಾ. ಸಿರಿತನ ಬಂದಾಗ ಹೊಡೆದಾಡುವುದು ಸುಳ್ಳ. ಸರಿ. ಮತ್ತೆ ಒಳ್ಳೆದು. ಅದ್ರಲ್ಲಿ ಭಾವನೆ ಬಿಡಿ, ಭಾವನೆಗೆ ಮಣ್ಣು ಹಾಕಿ. ಈಗ ಪ್ರಕರಣ ಹೀಗೆ ಉಂಟು. ಹಾ. ಈಗ ಏನು ಮಾಡಬೇಕು ನಾನು? ಅಲ್ಲ, ಅದೇ ಹೇಳಿದ್ದು, ಸೋದರರಾಗಿ ವಿನೋದದಲ್ಲಿ ಇರಬೇಕು. ಹಾ. ಒಂದು ಕೆಲಸ ಮಾಡಿ, ಏನೇನು? ನನಗೆ ನಿಮಗೆ ಹೊಡಿಬೇಕು ಅಂತ ಸ್ವಲ್ಪವೂ ಮನಸ್ಸಿಲ್ಲ. ಅದೆಲ್ಲ ಮನಸ್ಸು ಮಾಡಿ ಬಂದದ್ದು ನೀನು. ಅಲ್ಲ ಅಲ್ಲ ಹಾಗಲ್ಲ. ಈಗ ಹೊಡೆಯುವುದಕ್ಕೂ ಸಿದ್ಧಳಾಗಿದ್ದೇನೆ, ಇದ್ರೆ ಇಷ್ಟು ಮಾಡಿಕೊಂಡು ಬರ್ತಿರ್ಲಿಲ್ಲ ನಾನು. ಹೊಡೆಯುವುದಕ್ಕೂ ನಾನು ಇದ್ದೇನೆ, ಸರಿ ಇದ್ದೇನೆ. ಅಲ್ಲ, ಇದು ಬೇಕಿತ್ತು ನನಗೆ. ಇಲ್ಲ ಇದ್ರೆ ಮಾತಾಡ್ಲಿಕ್ಕೆ ಸ್ವಲ್ಪ ಬೇರೆ ದಾರಿ ಬೇಕಿತ್ತು ನನಗೆ. ಇದಾದ ಕಾರಣ ದಾರಿ ಬೇರೆ ಆಗ್ತದೆ ನನ್ನದು ಮಾತಾಡು. ನೀನು ಹೊಡಿಲಿಕ್ಕೆ ಬಂದಲ್ಲ. ಅಲ್ಲ, ಹಾಗಾದ್ರೆ ನಿಮಗೂ ಉಂಟು ಸ್ವಲ್ಪ ಸರಿ ಹೊಡಿಬೇಕು ಅಂತ ನಿಮಗೂ ಉಂಟು. ಆಗಲ್ಲ. ಹಾ. ನೀನು ಹೊಡಿಲಿಕ್ಕೆ ಬರದೇ ಇರುವುದಿದ್ರೆ ನನ್ನ ಮಾತಾಡುವ ದಾರಿ ಬೇರೆ ಇರ್ತದೆ. ಹಾ. ನೀನು ಹೊಡಿಲಿಕ್ಕೆ ಬಂದದಾದ್ರೆ ನನ್ನ ಮಾತಾಡುವ ಅಲ್ಲ, ದಾರಿ ಬೇರೆ ಇರ್ತದೆ. ಹೊಡೆಯುವುದು ಹೇಗೆ ಹಾ, ಗೊತ್ತಾ? ಹೇಗೆ? ನೀವೀಗ ಹಾ. ನನ್ನ ಮಾತನ್ನು ಕೇಳಿ ಕೇಳಿ. ಬಂದು ಭೀಮಸೇನನ ಕಾಲಿಗೆ ಬಿದ್ದರೆ ಇದ್ದರೆ ನಾ ನಿಮ್ಮ ಕಾಲಿಗೆ ಬೀಳ್ತೇನೆ. ಒಂದು ವೇಳೆ ಬೀಳದೇ ಇದ್ರೆ ಬೀಳದಿದ್ರೆ ಬೀಳಿಸ್ತೇನೆ ಬೆನ್ನಿಗೆ ಗುದ್ದಿ. ಹಾ, ಅದು ಎರಡು ಗುಟ್ಟ ಅಂತ. ಈಗ ಹಾ. ನಿನ್ನ ಮಾತು ಕೇಳಿ ಹ್ಮ್. ನಾನು ಅವನ ಕಾಲಿಗೆ ಬಿದ್ದು ಬಿದ್ದು ನಾನು ತಪ್ಪಾಯ್ತು ಅಂತ ಕೇಳುವುದು, ಹಾ. ನೀನು ಗುದ್ದಿ ನಾನು ಅವನ ಕಾಲಿಗೆ ಬೀಳುವುದು, ಹಾ. ವ್ಯತ್ಯಾಸ ಇರ್ತದೆ. ಎರಡು ನಾನು ಸತ್ತ ಹಾಗೆ. ಇಲ್ಲ 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 ಇಲ್ಲ. ಎಂತದು? ನೀವಾಗಿ ಹೋಗಿ ಭೀಮನ ಕಾಲಿಗೆ ಬಿದ್ದರೆ ಹಾ. ಅಣ್ಣನ ಕಾಲಿಗೆ ತಮ್ಮನಾದಂತಹ ಅರ್ಜುನ ಹಾ. ವಿಷಯವನ್ನ ಅರ್ಥ ಮಾಡಿಕೊಂಡು ಹಾ. ಹೋಗಿ ಗೌರವಾರ್ಥವಾಗಿ ಬಿದ್ದಿದ್ದಾನೆ ಅಂತ ಆಗುತ್ತದೆ. ಗೌರವಾರ್ಥ. ನಾನಾಗಿ ಹೋಗಿ ಗುದ್ದಿ ಬೀಳಿಸಿದ್ರೆ ಹಾ. ಸುಮ್ಮನೆ ಇವ ಹೆಂಡತಿ ಕಾಯಿಲೆಲ್ಲ ಪೆಟ್ಟು ತಿನ್ನೋದು ಬೇಡ ಆಗಿತ್ತು, ಅಲ್ಲ. ಮರ್ಯಾದೆ ಬಿಟ್ಟುಕೊಂಡು ಹೋಗಿ ಕಾಲಿಗೆ ಬಿದ್ದ ಅಂತ ಆಗುತ್ತದೆ ಅಷ್ಟೇ. ಊರಿನವರು ಎಂತದ್ದು ಸಾಯಿಲಿ, ಅಲ್ಲ, ಹಾಗಾಗುದಿಲ್ಲ. ಅಲ್ಲಿಲ್ಲ. ಹಾ. ಊರಿನವರು ಹೇಳುದು ಬಿಡು. ಹಾ. ಈಗ ಒಂದು ವೇಳೆ ನೀನು ಹೇಳಿ ನಾನು ಕಾಲಿಗೆ ಬಿದ್ರು ಆಗುದು ಹಾಗೆ. ಯಾಕಾಗುತ್ತದೆ? ಈ ಮಳೆ ನಿಂತ ಮೇಲೆ ಮರದ ಕೆಳಗೆ ನಿಲ್ಬಾರ್ದು. ಹಾ, ಮಳೆ ಆಗ ಹನಿ ಬೀಳ್ತದೆ. ಹೌದು. ನಾಳೆ ಎಲ್ಲಿ ಆದ್ರೂ ಎಂತದು ಮಾಡಿದ್ರು ಹೋಗಿ ಮಾಡ್ತೀರಲ್ಲ ಬೆನ್ನಿಗೆ ಬಾರಿಸಬೇಕಾ, ಹೋಗಿ ಮಾಡ್ತೀರಲ್ಲ ಬೆನ್ನಿಗೆ ಬಾರಿಸಬೇಕಾ. ನನಗೆ ಇದೇ ಆಯ್ತು ಜೀವಮಾನ ಪೂರ್ತಿ. ನೀವು ನಾಳಿನ ದುರಂತ ಯೋಚಿಸಿ. ಹಾ, ಮತ್ತೆ? ನಾನು ಅದೇ ಹೇಳಿದ್ದು, ಹಾ. ನೀವು ಭೀಮನ ಕಾಲಿಗೆ ಬೀಳುವುದು ಮನಸ್ಸು ಮಾಡ್ತೀರಿ ಅಂತ ಆದ್ರೆ ನನ್ನ ಕೆನ್ನೆಗೆ ನಾ ಹೊಡ್ಕೊಳ್ತೇನೆ. ಹೌದಾ? ನಾ ಇಷ್ಟು ಬಂದು ನಿಂತದಕ್ಕೋಸ್ಕರವಾಗಿ. ಹಾ. ಆದ್ರಿಂದ ಹಾ. ಅಲ್ಲಿ ಬೀಳ್ತೀರಾ ಹಾ. ಅಥವಾ ಬಳೆ ಮೇಲೆ ಮಾಡ್ಬೇಕಾ? ನಿನ್ನ ಕೆನ್ನೆಗೆ ಹೊಡೆಯುವುದಲ್ಲ, ಹಾ. ನಿನ್ನ ಕೆನ್ನೆಗೆ ಹೊಡೆಯುವಲ್ಲಿ ಹಲ್ಲು ಉದುರಬೇಕು. ನಿನ್ನ ತುಟಿ ಚಂದ ಉಂಟು ಅಂತ ನಿನಗೆ ಆಯ್ತು. ಮೊದಲಾದರ ಕೇಳು ನಿನಗೆ ರುಕೋದರನೊಳತಿ ಪ್ರೀತಿಯೇ ಬಡಿ ಕುಳಿದ ನಾಲ್ವರು ರಮಣರಲ್ಲವನೆಗೆ ಬಡಿ ಕುಳಿದ ನಾಲ್ವರು ರಮಣರಲ್ಲವನೆಗೆ ಆದಡಿದು ಸತಿಪತಿಗಳ ಅಧಿಕ ವಿರೋಧದಲ್ಲಿ ರಣಗೈಗರಿಂದ ಪವಾದ ಬಪ್ಪುದು ಜಗಳವಿದು ಸರಿಯಲ್ಲ, ಜಗಳವಿದು ಸರಿಯಲ್ಲ ತೊಲಗಿಲ್ದ ಮೊದಲಾದರೆ ಕೇಗೆ ಒಂದು ಗಾಜನ್ನು ಸುತ್ತಿಗೆಯಿಂದ ಹೊಡೆದ್ರೆ ಪುಡಿಯಾಗುತ್ತದೆ. ಪುಡಿ ಆಗುತ್ತೆ. ಅದೇ ಒಂದು ಕಬ್ಬಿಣವನ್ನು ಸುತ್ತಿಗೆಯಿಂದ ಹೊಡೆದ್ರೆ ಆಕಾರ ತಳೀತದೆ. ನಾವು ಹೊಡೆದಷ್ಟು ಗಟ್ಟಿಯಾಗುವ ಬುದ್ಧಿ ಇರುವವರು, ಹೊಡೆದ್ರೆ ಹುಡಿಯಾಗುವ ಬುದ್ಧಿ ಇರುವವರಲ್ಲ. ಹೇಳಿದ್ಯಲ್ಲ, ನಾವು ಬಡತನದಲ್ಲಿದ್ದೆವು. ಹೌದು. ಆರ್ಥಿಕವಾಗಿ ಬಡತನ ಇರಬಹುದು. ದ್ರೌಪದಿ ಅರಗಿನಾಲಯದಿಂದ ತಪ್ಪಿಸಿಕೊಂಡು ಭಿಕ್ಷೆ ಬೇಡುವಾಗಲೂ ನಮ್ಮ ಕ್ಷಾತ್ರಕ್ಕೆ ಬಡತನ ಇರಲಿಲ್ಲ. ಈಗ ನಾನು ಅಷ್ಟೇ ಅಲ್ಲ, ಕ್ಷಾತ್ರಕ್ಕೂ ಇರ್ಲಿಲ್ಲ, ಹಾ. ಸಂಬಂಧಗಳ ಮನಸ್ಸಿನ ಬೆಸುವಿಕೆಗೂ ಬಡತನ ಇರ್ಲಿಲ್ಲ.
ಈಗ ಶಾಸ್ತ್ರಕ್ಕೆ ಬಡತನ ಬರುವಾಗ ನಾವು ಎದ್ದು ನಿಲ್ತೇವೆ ಅಂತ ಹೇಳಿಕ್ಕೆ ಹೊರಟದ್ದು ನಾನು. ಓಹೋ ಅಂಗಾರ ಪರ್ಣ ಕಾಳಗಾದದ್ದು ಎಲ್ಲ ಇರುವಾಗಲ್ಲ, ಹಾ. ಏನು ಇಲ್ಲದಾಗ. ಹೌದಪ್ಪ, ಕೈಯ ಸೂಡಿಯನ್ನೇ ಬಿಸಾಡಿದ್ದೀರಿ ಅಲ್ವಾ? ಓ. ಅಂದ್ರೆ ಯಾವತ್ತು ಪಾಂಡವರಲ್ಲಿ ಕ್ಷಾತ್ರಕ್ಕೆ ದಾರಿದ್ರ್ಯ ಬರಲಿಲ್ಲ. ನಾನು ಮಾಡಿದ ಕ್ಷಾತ್ರದ ಸಾಧನೆಯನ್ನು ಬೆಟ್ಟೆತ್ತಿ ತೋರಿಸಿದ ಭೀಮ. ಅದು ಅಧಿಕಾರದಲ್ಲಿ ಇಲ್ಲಿ, ಅಧಿಕಾರ ಇಲ್ಲದೆ ಇಲ್ಲಿ ನಾನು ಯಾವುದೋ ಒಂದು ಮರದ ಬೇರಿಗೆ ತಲೆ ಕೊಟ್ಟು ಮಲಗಲಿ ಮಾಡಿ ಏನು ಯುದ್ಧ ಕ್ಷಾತ್ರಕ್ಕಾದ ಬಂತ ಇರಲಿ. ಮತ್ತೊಂದು ಹೇಳಿದ್ದೀನಿ, ಏನು? ನೀವು ಹೋಗಿ ಕಾಲಿಗೆ ಬೀಳಿ, ಕಾಲಿಗೆ ಬೀಳಬೇಕು. ಅಣ್ಣನಿಗೆ ತಮ್ಮ ಹೊಡೆಯುವುದು ತಪ್ಪು. ಅಲ್ಲ ತಪ್ಪಲ್ಲ, ತಪ್ಪು. ಅಲ್ಲ ಎಷ್ಟು ಸರಿ ಅಂತ. ಅಲ್ಲ ಸರಿ ಅಲ್ಲ, ಸರಿ, ಅಣ್ಣ ತಮ್ಮಂದ್ರು ಹೊಡೆದಾಟ ಮಾಡಿದ್ದಾರೆ, ಮಾಡಿ ಅಂತ ಏನು? ಪೂರ್ತಿ ಸರಿ ಅಂತ ನಾನು ಹೇಳುವುದಿಲ್ಲ, ಹಾ. ತಪ್ಪು ಉಂಟು. ಮತ್ತೆ ಆದರೆ ಅಣ್ಣನಿಗೆ ತಮ್ಮ ಹೊಡೆದ ಉದಾಹರಣೆಗಳು ಎಷ್ಟೋ ಉಂಟಪ್ಪ. ಪಾಲಿಗೆ ಸುಗ್ರೀವ ಹೊಡೆದಿದ್ದಾನೆ, ಹೊಡೆದಿದ್ದಾನೆ. ವಿಭಾವಸು ಸುಪ್ರತೀಕ ಎನ್ನುವಂತಹ ಸಹೋದರರು ಶಾಪ ಕೊಟ್ಟುಕೊಂಡಿದ್ದಾರೆ. ನಾನೇ ನಮ್ಮ ಅಣ್ಣನಾದ ಕರ್ಣನನ್ನು ಕೊಂದಿದ್ದೇನೆ. ಓ, ನಿಮಗೆ ಸತ್ತ ಮೇಲೆ ಅಣ್ಣ ಅಂತ? ಸತ್ತ ಮೇಲೆ ಗೊತ್ತಾದದಲ್ವಾ? ಹೌದು. ಅಲ್ಲ, ನನಗೆ ಅಣ್ಣ ಅಂತ ನನಗೆ ಗೊತ್ತಿಲ್ಲದಿದ್ರು ನನಗೆ ಅಣ್ಣ ಅಂತ ಹೇಳಿದ್ದು ಯಾರೋ ಅವರಿಗೆ ಗೊತ್ತಿತ್ತಲ್ಲ. ನನ್ನ ಹೆತ್ತವಳಿಗೆ ಅಥವಾ ನನ್ನನ್ನು ಮುನ್ನಡೆಸಿದವನಿಗೆ ಗೊತ್ತಿತ್ತಲ್ಲ. ಈಗ ತಪ್ಪನ್ನು ಮಾಡಿಸಲಿಕ್ಕಿದ್ದದ ನನ್ನ ಹೆತ್ತ ತಾಯಿ ಮತ್ತು ನನ್ನ ದೇವರು. ಅಲ್ಲಲ್ಲ, ಯುದ್ಧ ಅಂತ ಬಂದಾಗ ಅಣ್ಣನಿಗೆ ತಮ್ಮ ಹೊಡೆದ ಉದಾಹರಣೆಗಳು ನಮಗೆ 10 ಸಿಕ್ಕಿತ್ತು. ಗಂಡನಿಗೆ ಹೆಂಡತಿ ಹೊಡೆದ ಉದಾಹರಣೆ ಸಿಗ್ತದ? ಅಲ್ಲ, ಎಲ್ಲಿಯಾದ್ರೂ ಸಿಗ್ತದ? ಅಣ್ಣನಿಗೆ ತಮ್ಮ ಹೊಡೆದ ಅಂತ ಗಂಡನಿಗೆ ಹೆಂಡತಿ ಹೊಡೆದ ಉದಾಹರಣೆ ಉಂಟಾ? ಇದುವರೆಗೆ ಎಲ್ಲಿಯೂ ಸಿಗಲಿಲ್ಲ. ಹೌದಾ? ಅಲ್ಲ, ಸಿಗಲಿಲ್ಲ. ಸಿಗಲಿಲ್ಲ. ಅದಕ್ಕೇನು? ಅದೇ ನಿನ್ನದು ಲೋಕ ವ್ಯವಹಾರಕ್ಕೆ ವಿರುದ್ಧವಾದಂತ. ಹಾಗೇನೂ ಇಲ್ಲ. ಈಗ ಅಪ್ಪನೇ ಮದುವೆ ಮಾಡಿಸಿದ ಮಕ್ಕಳಿದ್ದಾರಾ? ಇಲ್ಲ. ಹಾಗಾದ್ರೆ ಭೀಷ್ಮಾಚಾರ್ಯ ಮಾಡಿ ಮುಗಿಸ್ಲಿಲ್ವಾ? ಮುಗಿಸಿದ್ದಾರೆ. ಹಾಗೆ ಇನ್ನು ಮುಂದೆ ನಾಳೆ ಹೇಳಿಕೊಳ್ಳಿ, ಹೆಂಡತಿ ಗಂಡನಿಗೆ ಹೊಡೆದಿದ್ದಾಳೇನೋ. ಆದ್ರೆ ಒಂದುಂಟು, ಏನು? ಈಗ ಅಪ್ಪನಿಗೆ ಮದುವೆ ಮಾಡಿದ ಮಗನ ಆ ವಿಷಯವನ್ನು ಅಪ್ಪ ಒಪ್ಪಿಕೊಳ್ಳಿಲ್ವಾ? ಅಲ್ಲ, ಒಪ್ಪಲಿ ಬಿಟ್ಟು ನಾನು ನೀನು ಅರ್ಧ ಬರ್ಧ ಹೇಳಬೇಡ. ಅದು ಸಂತನು ಚಕ್ರವರ್ತಿಗಳಿಗೂ ಸಂತೋಷವಾದ ಕೃತ್ಯ. ನೀನು ಹೊಡೆಯುವುದು ನನಗೆ ಸಂತೋಷವಾದ ಕೃತ್ಯ ಅಲ್ಲ. ನಿನಗೆ ಹೊಡಿಲಿಕ್ಕೆ ಆಗ್ತದ? ಮದುವೆ ಮಾಡಿಸುವುದು ಎಲ್ಲರಿಗೂ ಸಂತೋಷವಾದದ್ದೇ. ಹೊಡೆಯುವುದು ಪೆಟ್ಟು ತಿನ್ನುವುದು ಯಾರಿಗೂ ಸಂತೋಷದ ವಿಚಾರ ಅಲ್ಲ. ಅದಕ್ಕಿಂತಲೂ ಈಗ ನಾವು ಹೊಡೆಯಬಹುದು. ಯಾಕೆ ಗೊತ್ತಾ? ಶಾಟ್ಕರ್ಮಯುಕ್ತ ಕುಲಧರ್ಮ ಪತ್ನಿ. ಅದರಲ್ಲಿ ಹೊಡಿಲಿಕ್ಕೆ ಅಂತ ಉಂಟು ನೋಡು. ಹೊಡಿಲಿಕ್ಕೆ ಇರುವುದಂತಲ್ಲ, ಹೆಣ್ಣಾದವಳು ಹೆಂಡತಿಯಾದವಳು ಉಣಬಡಿಸುವುದರಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲುತ್ತಾಳೆ. ಹೌದಾ? ನಿಲ್ಲುತ್ತಾಳೆ. ಹಾಗಾದ್ರೆ ತಾಯಿಗೆ ಮಕ್ಕಳಿಗೆ ಹೊಡೆಯುವ ಅಧಿಕಾರ ಉಂಟಾ ಇಲ್ವಾ? ಅದು ಉಣಬಡಿಸುವಾಗ ಹೊಡಿ. ನೀನು ಈಗ ಉಣಬಡಿಸುವಾಗ ಅಲ್ಲ, ಹಾಗೆ ಹೇಳುವುದಾಡ ನೀನು. ನೋಡು, ಉಣಬಡಿಸುವಾಗ ತಾಯಿಯಾಗೆ ಅಂತ ಹೇಳಿದ್ರೆ ಎಂತದ್ದು? ಮಾಡಬಾರ್ದು ಅಂತ. ಉಣಬಡಿಸುವಾಗ ಮಮತೆಯಿಂದ ಬಡಿಸಬೇಕು ಅಂತ. ಗಂಡನಿಗೆ ಹೊಡೆಯುವ ಅಧಿಕಾರ ನಿಲ್ಲು. ಇದು ಊಟ ಮಾಡಿದ್ದು ಸೊಕ್ಕ ಹೆಚ್ಚಾದ್ರೆ ಕಡೆಗೆ ಹೊಡೆಯಿರಿ ಅಂತೇಳಿ ಇರುವುದಲ್ಲ. ಶಯನೇಶಿ ಎಂತದ್ದು? ಶಯನೇಶ್ವರಂಬ ಅಂದ್ರೆ ಒಟ್ಟು ರಂಬೆಯಾಗಿ ವ್ಯವಹಾರ ಮಾಡ್ಬೇಕು ಅಂತಲ್ಲ. ಗಂಡನಿಗೆ ಸುಖ ಕೊಡುವಲ್ಲಿ ಮಾತ್ರ ರಂಬೆಯಂತೆ ವ್ಯವಹರಿಸಬೇಕು. ಗಂಡನಿಗೆ ಊಟ ಹಾಕುವಲ್ಲಿ ಮಾತ್ರ ತಾಯಿ. ನಾಳೆ ದಿವಸ ಈ ಗಂಡನಿಗೆ ಏನಾದ್ರೂ ಕೆಲಸ ಆಗಬೇಕು, ಕೆಲಸ ಮಾಡು ಅಮ್ಮ ಹೇಳಿದಾಗ ಹೆಂಡತಿ ಹೇಳಲಿಕ್ಕಿಲ್ಲ. ಅವಳು ತಾಯಿ ಆಗುದಿಲ್ಲ. ಅತಿಥಿ ದೇವೋಭವ ಅಂತ ಹೇಳ್ತೇವೆ. ಅತಿಥಿ ದೇವರು. ನಮ್ಮ ಊರಿನ ದೇವಸ್ಥಾನಕ್ಕೆ ಹೇಳಿದ ಹರಕ್ಕೆ ಅತಿಥಿಗೆ ಹೊಡ್ಲಿಕ್ಕೆ ಆಗ್ತದ? ಆಗುದಿಲ್ಲಲ್ಲ. ಅದು ಅಂಶ ಮಾತ್ರ ಅಲ್ಲಿ. ಅತಿಥಿಗಳಿಗೆ ಮನ ನೋಯಿಸಿದ್ರೆ ನೀವು ಊರ ದೇವರಿಗೆ ರಂಗ ಪೂಜೆ ಕೊಟ್ಟರು ಸರಿಯಾಗುದಿಲ್ಲ ಅಲ್ಲ. ಅದು ಉಂಟು. ಅದಕ್ಕೆ ಬೇರೆ ಯಾರ ಕೇಳಿದ್ರೆ ಆಯ್ತು. ಅದಲ್ಲ ವಿಷಯ. ಈಗ ನೀನು ತಾಯಿಯಾಗಿ ಪೂರ್ಣ ಆಗುದಿಲ್ಲ, ಅಂಶ ಮಾತ್ರ. ಹೊಡೆಯುವ ಅಧಿಕಾರ ಇಲ್ಲ. ಅಷ್ಟೇ ಅಲ್ಲದೆ ಏನು, ಗಂಡ ತಪ್ಪು ದಾರಿಯಲ್ಲಿ ನಡೆದರೆ ಹೆಂಡತಿ ಆದವಳಿಗೆ ತಿದ್ದುವ ಅಧಿಕಾರ ಉಂಟಾ? ತಿದ್ದುದು ಸಲಹೆ ಕೊಡುದು. ಸಲಹೆ ಕೊಡುವಲ್ಲಿ ಕ್ರಮ ಉಂಟು. ಸಲಹೆ ಕೊಡುವಲ್ಲಿ ಕ್ರಮ ಉಂಟು. ಪ್ರಭು ಸಂಹಿತೆ ಅಂತ ಬೇರೆ ಉಂಟು. ಸಂಹಿತೆ. ಹೌದಾ? ಹೌದೌದು. ಮಿತ್ರ ಸಂಹಿತೆ ಅಂತ ಬೇರೆ. ನೀನು ಪ್ರಭು ಸಂಹಿತೆ ಮಾಡಿ, ಇಲ್ಲದ್ರೆ ಹೊಡಿತೇನೆ. ಇದು ಯಾರು ಕಾಂತ ಸಂಹಿತೆ ಅಂತ ಹೇಳುದಿಲ್ಲ, ಇದನ್ನು ಪ್ರಭು ಸಂಹಿತೆ ಅಂತ ಹೇಳುದು. ನನಗೆ ಆಜ್ಞೆ ಮಾಡ್ಲಿಕ್ಕೆ ನೀನಲ್ಲ. ಇಲ್ಲಿ ಕೇಳಿ, ಉಳಿದ ಹೆಂಡತಿಯರು ಗಂಡನಿಗೆ ಹೊಡಿಲಿಕ್ಕಿಲ್ಲ. ಇಲ್ಲ. ಹೌದಾ? ಇಲ್ಲ. ನಾ ಹೊಡಿಬಹುದು. ನಾವು ಉಳಿದ ಹೆಂಡತಿಯರ ಹಾಗೆ ಅಲ್ವೇ ಅಲ್ಲ. ಉಳಿದ ಹೆಂಡತಿಯರೆಲ್ಲ ಒಂದು ಗಂಡನಿಗೆ ಒಂದು ಹೆಂಡತಿ, ಅಥವಾ ಒಬ್ಬ ಗಂಡನಿಗೆ 2-3 ಜನ ಹೆಂಡತಿ. ನಾ ಹಾಗಲ್ಲ, 5 ಜನರಿಗೆ ಒಂದು ಹೆಂಡತಿ. ನಾನು ಪ್ರತ್ಯೇಕ. ನಾ ಹೊಡೆದ್ರೆ ಉಳಿದವರು ಹೊಡಿಬೇಕು ಅಂತಿಲ್ಲ, ಉಳಿದವರು ಹೊಡೆಯುವುದಿಲ್ಲ ಅಂತ ನಾ ಹೊಡಿಬಾರ್ದು ಅಂತ ಹೇಳಿ ಇಲ್ಲ. ಒಂದುಂಟು. ಎಂತದ್ದು? ನೀನು 5 ಜನರಿಗೆ ಪೆಟ್ಟು ತಿನ್ನುವುದೇ ಮಾತ್ರ. ಇಷ್ಟು ಮಾತಾಡಿದ್ರೆ ನಾನು ಕಾಲಿಗೆ ಬೀಳುವ ಬುದ್ಧಿ ತೋರಿಸ್ತಿಲ್ಲ, ನನಗೆ ಅರ್ಥ ಆಗುತ್ತದೆ. ಅಲ್ಲಲ್ಲ, ಪೆಟ್ಟು ನಿನ್ನಲ್ಲಿ ಅಲ್ಲ, ಊರಿನವರೆಲ್ಲ ಸೇರಿ ಹೊಡೆದ್ರು ನಿನ್ನಲ್ಲಿ ಹೇಳುವುದನ್ನು ಹೇಳದೆ ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ 5 ಮಂದಿ ಗಂಡಂದಿರ ಹೆಂಡತಿಯಾಗಿ ನೀನು ಹೊಡಿಬಹುದು ಅಂತ ಹೇಳಿದ್ರೆ, ದಶಪ್ರಚೇತಸರಿಗೆ ಒಬ್ಬಳೇ ಮಾರೀಶ ಹೆಂಡತಿ, ಅವಳು ಹೊಡೆದಿದ್ದಾಳ. 10 ಜನರ ಹೆಂಡತಿಯೇ ಹೊಡಿಲಿಲ್ಲ, ನೀನು 5 ಜನರ ಹೆಂಡತಿ ಅಂತ ಹೊಡಿಯುವುದು. ಆ
ಆ ಗಂಡಂದ್ರೆ ಯಾರು ಅವ್ರವ್ರೊಳಗೆ ಹೊಡ್ಕೊಳ್ಳಿಲ್ಲ, ನೀವು ಮಾತ್ರ ಈಗ ನಿಮ್ಮೊಳಗೆ ಅದನ್ನು ಕೇಳಲಿಕ್ಕೆ ನಮಗಿಂತ ದೊಡ್ಡವರು ಬರ್ಲಿ, ನೀನು ಮತ್ತೊಂದು ಮನೆಯಿಂದ ಬಂದವಳು ಕೇಳುವುದಲ್ಲ. ಈಗ ಈ ಪ್ರಶ್ನೆ, ಈಗ ನೀವು ಮಹಾಭಾರತ ಯುದ್ಧ ಗೆದ್ದವರು ಯಾರು ಎನ್ನುವಂತ ನಿಮ್ಮ ಒಂದು ವ್ಯಾಜ್ಯಕ್ಕೆ ಪ್ರಾರಂಭವಾಗ ಪ್ರಶ್ನೆ ಇಟ್ಟದ್ದು ಯಾರು? ಯಾರು? ಧರ್ಮರಾಜ. ಹೌದು. ಚಕ್ರವರ್ತಿ. ಹೌದು. ಹೌದಾ? ಹೌದು. ಅವ ಪ್ರಶ್ನೆ ಇಟ್ಟ ಕಾರಣ ನೀವು ಜಗಳ ಪ್ರಾರಂಭ ಮಾಡಿಕೊಂಡದ್ದು. ಹೌದು. ಈ ಜಗಳ ನಿಲ್ಲಿಸುವುದಕ್ಕೆ ಸಾಮ್ರಾಜ್ಞಿಯಾಗಿ ಚಕ್ರವರ್ತಿನಿಯಾಗಿ ಧರ್ಮರಾಜನ ಧರ್ಮಪತ್ನಿ ನಾನೇ ಬಂದಿದ್ದೀನಿ, ಉಳಿದವರಿಗಿಲ್ಲ ಅಧಿಕಾರ. ಏನು? ಅದು ನೀನು ಹೇಳಲಿಕ್ಕಿಲ್ಲ. ಯಾಕಿಲ್ಲ? ನನಗೆ ಇರುವುದದು. ಧರ್ಮರಾಜನ ಧರ್ಮಪತ್ನಿ ನೀನು ಹೋಗುವಂತ ಧರ್ಮರಾಜ ಹೇಳ್ಬೇಕು. ಅವ ಹೇಳದ ನಿನ್ನದೆಂತದ್ದು ದೊಡ್ಡಸ್ತಿಕೆ? ಧರ್ಮರಾಜ ಅವ ಹೇಳಿ ಆಜ್ಞೆ ಕೊಟ್ಟು ಬಂದು ನಮ್ಮನ್ನು ವಿಚಾರಿಸು, ಅದಿಲ್ಲದಿನ ವಿಚಾರಿಸಲಿಕ್ಕಿಲ್ಲ. ಧರ್ಮರಾಜ ಹೇಳಬೇಕು. ನೀನು ಧರ್ಮರಾಜನ ಧರ್ಮಪತ್ನಿ ಆದ್ರೆ ನಾನು ನಿನಗೆ ಅತ್ತಿಗೆ ಅಂತ ಕೈ ಮುಗಿಬಹುದಿತ್ತು. ನೀನು ಧರ್ಮರಾಜನ ಧರ್ಮಪತ್ನಿಯಾಗಿ ಮಾತ್ರ ಬಂದದ್ದಲ್ಲ, ನನಗೂ ಹೆಂಡತಿ. ನಿಮಗೆ ಹೆಂಡತಿ? ನನಗೇ ಹೆಂಡತಿ. ನನಗೂ ಅಲ್ಲ, ನನಗೆ ಹೆಂಡತಿ. ನೀನು ಉಳಿದವರಿಗೆ ಮತ್ತೆ ಅದೊಂದು ಹೇಗೆ? ಅದೊಂದು ಹೇಗೆ? ನಿಮಗೆ ಮಾತ್ರ? ನಿನ್ನ ಅಪ್ಪನ ಸಂಕಲ್ಪವೇ ಹಾಗೆ. ಎಂತದ್ದು? ಅರ್ಜುನನಿಗೆ ಕೊಡುವ ಮಗಳು ಬೇಕು ಅಂತ. ನಾ ಹುಟ್ಟಿದ್ದೆ ನಿಮಗೆ. ಹೌದು. ಆಮೇಲೆ ಆದ್ರೆ ಹಾಗಲ್ಲ, ನಾ ಹುಟ್ಟಿದ್ದೆ ನಿಮಗೆ ಅಂತ ಹೇಳಿದ್ರೆ ನಿಮಗಾಗಿ ಹುಟ್ಟಿದ್ದು. ಅದೇ ಹುಟ್ಟಿದ್ದು ಅಂತ ಹೇಳಿ ಅಲ್ಲ, ಹುಟ್ಟಿದ್ದು ನನಗೆ ಅದೇ 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 ಅಷ್ಟು ಅರ್ಥ ಆಗದೆ ಅಲ್ಲ. ಅಲ್ಲ ಮತ್ತೆ ಆಶಯ ಗಮನಿಸದೆ ಸುಮ್ಮನೆ ನಿಮಗೆ ಹುಟ್ಟಿದ್ದು ಅಂತ ಹೇಳಿದ್ರೆ ಹಾಗೆ ನಿಮಗಾಗಿ ಹುಟ್ಟಿದ್ದು. ಹಾಗೆಲ್ಲ ಕುತರ್ಕ ಮಾಡೋದಿಲ್ಲ. ನೀವು ಹೇಳಿದ ಆಶಯ ಗೊತ್ತಾಯ್ತು ನನಗೆ. ಹೇಳಲಿಕ್ಕಿಲ್ಲ ನೀವು. ಅಲ್ಲ, ದೇವರೇ, ಹುಟ್ಟಿದ್ದು ನನಗಾಗಿ, ನಿಮಗಾಗಿ. ನನಗಾಗಿ ಹುಟ್ಟಿದ ಕಾರಣ ಮತ್ಸ್ಯಂತ್ರಪಾಯನ ಮಾಡಿ ನಾನು ನಿನ್ನನ್ನು ಮದುವೆ ಆದೆ. ಉಳಿದವರು ಏನಿದ್ರು ನಿನ್ನನ್ನು ಹೆಂಡತಿಯಾಗಿ ಪಡೆದದ್ದು ಅರ್ಜುನನ ದೇಣಿಗೆ. ಇರ್ಲಿ. ಹಾಗಾಗಿ ನನ್ನದೇ ಹೆಂಡತಿ. ಧರ್ಮರಾಜನ ಧರ್ಮಪತ್ನಿ ಆಗುವುದು ಮತ್ತೆ ಅರ್ಜುನನ ಹೆಂಡತಿ ಆದ ಮೇಲೆ ಧರ್ಮರಾಜನ ಪತ್ನಿ, ಮತ್ತೆ ಭೀಮನ ಹೆಂಡತಿ. ಭೀಮನಲ್ಲಿ ಬಹಳ ನಿನಗೆ ವಾತ್ಸಲ್ಯ ಅಲ್ವಾ, ಬಹಳ ಪ್ರೇಮ ಅಲ್ವಾ. ಅವನೊಬ್ಬನೇ ಗಂಡ, ಉಳಿದ 4 ಗಂಡಂದಿರಲ್ಲ. ಇದಕ್ಕೆ ಮಾತುಗಳಂತ ಹೇಳುವುದಲ್ಲ. ಮತ್ತೆ ಹೇ ಪಾರ್ಥ, ಸಂತಾಪ ಪಡಿಸದ ಪಿಂತೆನಗೆ ಬಂದ ಆಪತ್ತುಗಳ ಪರಿಹರಿಸಿದವ. ಯೋಚನೆಯನ್ನು ಮಾಡಿ ಒಂದು ಅಮೂಲ್ಯವಾಗಿರುವಂತಹ ವಜ್ರದ ಹರಳನ್ನು ಸಂಪಾದಿಸಿ ತರುವುದು ದೊಡ್ಡ ವಿಷಯವೇ ಅಲ್ಲ. ಸಂಪಾದಿಸಿ ತರುವುದು ಎಷ್ಟು ಬಹಳ ದೊಡ್ಡ ವಿಷಯ ಅಲ್ಲ. ಅಂದ್ರೆ ಏನು ಗೊತ್ತಾ, ಜಾಗೃತಿ ಮಾಡಬೇಕಾದದ್ದು ಮುಖ್ಯ. ಅದಿಲ್ಲ ಅಲ್ಲ, ಇಲ್ಲಿ ಆಗಿಲ್ಲ. ಈಗ ಚಕ್ರವರ್ತಿ ಒಬ್ಬ ಸಂಪಾದನೆ ಮಾಡಿ ಕೆಲವು ರತ್ನಗಳನ್ನು ತರ್ತಾನೆ, ಅದನ್ನು ಕೋಶಾಧಿಕಾರಿ ಭದ್ರವಾಗಿ ಇರ್ತಾನೆ. ಕೋಶಾಧಿಕಾರಿ ಚಕ್ರವರ್ತಿಗಿಂತ ಮೇಲೆ ನಾ ಹಾಗೆ ಹೇಳಿದ್ದೆ. ಮತ್ತೆ ನಾ ಹಾಗೆ ಹೇಳಿದ್ದಲ್ಲ. ಅದು ಎಲ್ಲ ಇಲ್ಲ ತಡಿ, ನಾ ಮುಂದುವರಿಸ್ತೇನೆ. ಆ ವಜ್ರದ ಹರಳೊಂದನ್ನು ತಂದು ಹೇಗೆ ಕರಜನದೊಳಗಿಟ್ಟು ಆ ಕರಜನವನ್ನು ಕಬ್ಬಿಣದ ಪೆಟ್ಟಿಗೆಲಿಟ್ಟು ಬೀಗ ಹಾಕಿ ಭದ್ರತೆಯಿಂದ ರಕ್ಷಿಸುವಂತದ್ದು ಒಂದಾದರೆ, ಆ ವಜ್ರದ ಹರಳನ್ನು ಚಿನ್ನದ ಚೌಕಟ್ಟಿನೊಳಗೆ ಬಂಧಿಸಿ ಶೋಭಾಯಮಾನವಂತ ಆಭರಣವಾಗಿ ರೂಪಿಸಿ ಎದೆಹಾರವಾಗಿ ಹಾಕಿಕೊಂಡು ಅದರ ಯೋಗ್ಯತೆಯನ್ನು ತನ್ನ ಅಂದವನ್ನು ಹೆಚ್ಚಿಸಿಕೊಳ್ಳುವುದೇ ಬುದ್ಧಿವಂತಿಕೆ. ಅಲ್ಲಲ್ಲ, ಎಂತದ್ದೇ ಮಾಡ್ಲಿ ಅದರ ಸರ್ವ ಸ್ವಾತಂತ್ರ್ಯ ಇರುವುದು ತಂದವನಿಗೆ ಅಂತ ಅಲ್ಲ, ಸ್ವಾಮಿತ್ವ ಇರುವುದು ತಂದವನಿಗೆ ಅಂತ. ಸರಿ, ತಂದವ ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟ ಅಂತ ಆದರೆ ಅದು ತಂದವನಿಗೂ ಪ್ರಯೋಜನ ಇಲ್ಲ. ಅಲ್ಲಿ ಮೂಲೆಯಲ್ಲಿದ್ದಂತ ವಜ್ರದ ಹರಳು ಶೋಭಾಯಮಾನವಾಗಿ ಕಾಣುವುದಿಲ್ಲ. ಅದೇ ಹೇಳಿದ್ದು, ವಜ್ರವನ್ನು ರಕ್ಷಿಸುವಂತದ್ದು ಪ್ರಾಮುಖ್ಯವಾಗಿ ಬರುತ್ತದೆ. ಯಾವುದೋ ಒಂದು ಜಡವಾದಂತ ವಸ್ತುವಿನಂತೆ ವಜ್ರದ ಹರಳಿನಂತೆ ಹೆಣ್ಣಾದವಳಲ್ಲ, ನಾ ಕನ್ಯಾರತ್ನ. ನೀನು ಉದಾಹರಣೆ ಕೊಟ್ಟದ್ದ ಕೇಳಿದ್ದು ಅಲ್ಲ, ಸರಿ, ಅದೇ ಹೇಳಿದ್ದು. ಈಗ ಅದು ಶೋಭೆಯಾಗಿ ಕಾಣಬೇಕಾ ಬೇಡುವ? ಹಾಗೆಯೇ ಕನ್ಯಾರತ್ನವಾದಂತ ನನ್ನನ್ನು ಸಂಪಾದಿಸಿ ತಂದುದು ನೀವೇ ಹೌದಾದರೂ ನನಗೆ ಬಂದ ಆಪತ್ತುಗಳನ್ನೆಲ್ಲವನ್ನು ದೂರೀಕರಿಸಿಕೊಟ್ಟವ ಭೀಮನಲ್ಲದೆ ಇನ್ಯಾರು? ನೀವು ಹೇಳಿದ್ರಲ್ಲ ನಿಮಗೆ ಭೀಮನೇ ಸರ್ವಸ್ವ ಅಂತ ಕೇಳಿದಿರಿ. ಅದು ಏನು ನಿನಗೆ ಅವನೇ ಬಹಳ ದೊಡ್ಡದಂತ ಕಂಡದ್ದು? ದೊಡ್ಡದು ಅಂತ ಕಾಣದೇ ಇದ್ದರೆ ಮತ್ತೆ ಏನು? ನನಗೆ ಕೀಚಕಾವಧೆಯನ್ನು ಮಾಡುವುದರ ಮುಖೇನವಾಗಿ ನನ್ನ ಅಂತಹ ಸಂತಾಪವನ್ನು ಬಿಡಿಸಿದವನು ಯಾರು? ಯಾರು ಕೀಚಕವಧೆ ಮಾಡಿದ್ಯಾರು? ಕೀಚಕ ವಧೆ ಮಾಡಿದವ ಅಂತ ಹೇಳಿದ್ರೆ ಪರಿಸ್ಥಿತಿ ಆಗಿತ್ತು. ಹಾಗೆ ಹೇಳಿ, ಆಚೆ ಆಚೆ ಅದು ಅಲ್ಲ, ಆಚೆ ಇದು ಅಲ್ಲ, ಎಂತದೋ ಒಂದಾಗಿ ಅಲ್ಲಿ ಕೂತ್ಕೊಂಡು ಮಧ್ಯೆ ಬರೆಸ್ತಾ ಇದ್ದದಲ್ಲ ನೀವು. ಮೊದಲೆಲ್ಲ ಅದು ಮೃದಂಗ, ಎರಡು ಒಂದೇ ಆಚೆ ಅಷ್ಟೇ. ಸ್ವಲ್ಪ ಆ ಕಡೆ ಅದು ಬಿಡು, ಅದು ಎಂತದೇ ಆಗಲಿ, ಪಕ್ಕವಾದ್ಯದ ವಿಷಯ ಬಿಡುವ. ಈಗ ನೀನು ನಿಜವಾಗಿ ಕೀಚಕನನ್ನು ಕೊಲ್ಲಬೇಕು ಅಂತ ಭೀಮನಲ್ಲಿ ಕೇಳಿಕೊಂಡದ್ದೇ ತಪ್ಪು. ಮತ್ತೆ ಯಾರಲ್ಲಿ ಕೇಳಬೇಕಿತ್ತು? ಯಾರಲ್ಲಿಯೂ ಕೇಳಬಾರ್ದಿತ್ತು, ನೀನೇ ಸುಧಾರಿಸಬೇಕು. ಇದು ಕೈಲಾಗದಿದ್ದಂತ ಗಂಡ ಇಲ್ಲ, ನಾನು ಆಧಾರ ಕೊಟ್ಟು ಹೇಳ್ತೇನೆ. ನೀನು ಕೌರವನ ಸಭೆಯಲ್ಲಿ ವಸ್ತ್ರಾಪಹಾರ ಆಗುವಾಗ ನಮ್ಮ ಸಹಾಯದಿಂದ ಬದುಕಿಕೊಂಡದ್ದ? ಬೇರೆ ಸಹಾಯ ಇತ್ತು. ನಿನ್ನ ಪತಿವ್ರತಾ ಧರ್ಮದಿಂದ ಉಳಿದದ್ದು. ಸಹಾಯ ಎಂತದೇ ಇರಲಿ, ನಿನ್ನ ಪತಿವ್ರತಾ ಧರ್ಮದಿಂದ ಉಳಿದದ್ದು. ನಿನ್ನ ಪತಿವ್ರತಾ ಧರ್ಮದಿಂದ ರಾಶಿ ಬಟ್ಟೆಯನ್ನು ಸುಟ್ಟಾಗ್ತಿ, ಕೀಚಕನಿಗೊಂದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ವಾ? ಯಾಕೆ ಅಂದ್ರೆ ನಮ್ಮ ಪರಿಸ್ಥಿತಿ ಆಗಿತ್ತು. ಕೀಚಕನನ್ನು ಕೊಂದದ್ದು ಗೊತ್ತಾದ ಕೂಡಲೇ ಇಲ್ಲಿ ಕೌರವ ಎದ್ದಿದ್ದಾನೆ, ಅವನ ಕೋಡು ಸುರಿಸಲಿಕ್ಕೆ ಆರಂಭ ಆಗಿದೆ. ಕೀಚಕನನ್ನು ಕೊಂದದ್ದಿದ್ರೆ ಅದು ಪಾಂಡವರೇ ಇರಬೇಕು ಅಂತ ಹೊರಟಿದ್ದಾನೆ. ಅಂತ ಒಂದು ಅಪಾಯಕಾರಿ. ನೀನು ಯೋಚಿಸು, ದಮಯಂತಿಯನ್ನು ನಾಳೆ ಬಿಟ್ಟು ಹೋದ, ಕಿರಾತನೊಬ್ಬನಿಂದ ಹಾನಿಗೊಳಗಾದ್ಲು,
ನಳನನ್ನು ಕರೆಯುತ್ತಾ ಹೋದ್ಲ ಅವಳು. ಅವಳೇ ಕಣ್ಣು ಬಿಟ್ಟು ಸುಳ್ಳಿಲ್ವಾ? ನೀನು ದಮಯಂತಿಯಂತೆ ಪತಿವ್ರತ ಹೌದಾ? ಕೀಚಕನಿಗೆ ನೀನು ವ್ಯವಸ್ಥೆ ಮಾಡಬೇಕು, ನಮಗೆ ಅಸಹಾಯಕ ಪರಿಸ್ಥಿತಿ ತರುವುದಲ್ಲ. ರಾವಣ ಸೀತೆಯನ್ನು ಅಪಹರಿಸಿಕೊಳ್ಳೋದು ನನಗೆ ಕಥೆ ನನಗೂ ಗೊತ್ತುಂಟು. ನೀವು ಉದ್ದದ ಕಥೆ ಹೇಳೋದು ಬೇಡ, ಹೇಳ್ತೇನೆ ಕೇಳಿ. ಆದ್ರೆ ಒಂದುಂಟು, ತಡೀರಿ, ನಾವು ಪತಿವ್ರತೆ ಕಥೆಯನ್ನೇ ಹೇಳ್ತೇನೆ. ರಾವಣ ಸೀತೆಯನ್ನು ಕದ್ದುಕೊಂಡು ಹೋಗುವ ಹೊತ್ತಿನಲ್ಲಿ ಜಟಾಯು ಬಂದು ವಿರೋಧಿಸಿದ. ರಾವಣ ಕೃತ್ರಿಮವನ್ನ ಮಾಡಿ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದ. ಒದ್ದಾಡುತ್ತಾ ಬಿದ್ದಂತ ಜಟಾಯುವಿಗೆ ವರವ ಕೊಟ್ಟಳು ಸೀತೆ. ರಾಮನ ಕಾಣುವ ತನಕ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದೇ ಇರಲಿ, ನೀ ಬದುಕಿರು ಜಟಾಯು ಅಂತ ಹೇಳಿದಳು. ಸತ್ಯ ಆಗಿದೆ. ಇಲ್ಲಿ ಜಟಾಯುವಿಗೆ ವರ ಕೊಡುವ ಸೀತೆಗೆ ರಾವಣ ಸತ್ತು ಹೋಗ್ಲಿ ಅಂತ ಶಾಪ ಕೊಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಅಲ್ಲ ಆಗುದಿಲ್ಲ. ಯಾಕೆ ಅಂತ ಕೇಳು. ವರ ಕೊಡ್ಲಿಕ್ಕೆ ಹೇಗಾಯ್ತಾಗದ್ರೆ? ವರ ಕೊಡ್ಲಿಕ್ಕೆ ಆಗ್ತದೆ, ಕೊಡ್ಲಿಕ್ಕೆ ಯಾಕೆ ಆಗುದಿಲ್ಲ? ನನ್ನ ವಂಶದಲ್ಲಿ ಹುಟ್ಟುವ ದಶರಥನ ಮಗ ರಾಮನೆನ್ನುವವನಿಂದ ನಿನಗೆ ಮರಣ ಎನ್ನುವುದಾಗಿ ಅನರಣ್ಯ 21 ತಲೆಮಾರುಗಳ ಹಿಂದೆ ಹೇಳಿ ಆಗಿದೆ. ಮತ್ತೆ ಸೀತೆಯಲ್ಲಿಂದ ಕೊಲ್ಲೋದು? ಸುಮ್ಮನಿರಿ, ಅದು ರಾಮ ಹೇಳಿರುವಂತದ್ದು. ಅಷ್ಟು ಹೇಳಿದ ರಾಮನೇ ನೀ ಬದುಕುತ್ತೀಯ ಅಂತ ಕೇಳಿದ್ದಾನೆ ರಾವಣನ. ಅದು ಅವನ ಅಗುದಾರ್ಯ. ಸೀತೆಗೆ ಕೊಲ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಕೇವಲ ಅನರಣ್ಯನ ಶಾಪದಿಂದ ರಾವಣ ಸತ್ತದ್ದಲ್ಲ. ಅದು ಒಂದಲ್ಲ. ಸೀತೆಗೆ ಅಷ್ಟು ಯೋಗ್ಯತೆ ಇರ್ಲಿಲ್ವಾ ಕೇಳಿದ್ದು? ಈಗ ಒಬ್ಬನಿಗೆ ವರ ಕೊಡುವಂತ ಒಬ್ಬನಿಗೆ ವರ ಕೊಡುವಂತ ವ್ಯಕ್ತಿಗೆ ಶಾಪ ಕೊಡ್ಲಿಕ್ಕೆ ಆಗುದಿಲ್ವಾ? ಈಗ ಕಣ್ಣು ಶಾಪ ಕೊಡ್ಲಿಕ್ಕೆ ಆಗ್ತದೆ. ನಿನ್ನ ಸೊಂಟ ಮುರಿಲಿ ಅಂತ ಹೇಳ್ಬೋದಿತ್ತು, ನಿನ್ನ ಕಣ್ಣು ಬಿದ್ದು ಹೋಗ್ಲಿ ಅಂತ ಹೇಳ್ಬೋದಿತ್ತು. ರಾವಣ ಸಾಯ್ಲಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ, ಅಷ್ಟು ಮಾಡಿದ್ರೆ ಸಾಕಾಗುದಿತ್ತು. ಕಣ್ಣು ಕೈಕಾಲು ಬಿದ್ದು ಹೋಗ್ಲಿ ಅಂತ ಹೇಳಿದ್ರು ಅವನಿಗೆ ಸಾಕಾಗುದಿತ್ತು. ಆದ್ರಿಂದ ಅಲ್ಲ ನಾನು ಇನ್ನು ಅಷ್ಟೇ ಅಲ್ಲ, ಇನ್ನೂ ಒಂದುಂಟು ಕಾರಣ. ಅಲ್ಲಿ ಕೈಕಾಲು ಬಿದ್ದು ಹೋಗ್ತಿದ್ರೆ ರಾವಣನೊಬ್ಬನೇ ಪ್ರತಿಬಂಧಕನಾದವ, ನಿಯಂತ್ರಿಸಲ್ಪಟ್ಟಿದ್ದ. ರಾವಣನೊಬ್ಬನೇ ಸಾಯ್ಬೇಕಾದಲ್ಲ, ಇಂದ್ರಜಿತ್ತು ಸಾಯ್ಬೇಕಿತ್ತು, ಲಂಕೆಯ ಇಡೀ ಸೇನೆ ಸಾಯ್ಬೇಕಿತ್ತು. ಅದಕ್ಕೆ ಸೀತೆ ಅಲ್ಲಿ ಏನು ಮಾತಾಡದೆ ಕುಳಿತುಕೊಂಡದ್ದು. ಯಜಮಾನ್ರೆ, ನಾ ರಾಮಾಯಣದ ಕಥೆ ಕೇಳ್ತಿರುವುದಲ್ಲ, ನೀನು ಹೊರಟದ್ದು ಅಲ್ಲ, ನಾ ಸೂಕ್ಷ್ಮ ಹೇಳಲಿಕ್ಕೆ ಹೊರಟದ್ದು. ಈಗ ಸೀತೆಯನ್ನು ಉದಾಹರಿಸಿ ನಿಮಗೆ ಹೇಳ್ತಾ ಇರುವುದಷ್ಟೇ. ನಾ ರಾಮಾಯಣದ ಕಥೆ ಅಂತ ಕೇಳಿದ್ದಲ್ಲ. ವರ ಕೊಡುವಂತ ಒಬ್ಬ ವ್ಯಕ್ತಿಗೆ ಶಾಪ ಕೊಡ್ಲಿಕ್ಕೆ ಆಗುತ್ತದ ಇಲ್ವಾ? ನೀನು ಹಾಗೆ ಕೇಳಿದ್ರೆ ಒಂದು ಸಂದರ್ಭ ಅಷ್ಟೇ. ಒಂದೇ ವಾಕ್ಯದ ಪ್ರಬಂಧ ಬರಲಿಕ್ಕಿಲ್ಲ. ಒಂದು ವಾಕ್ಯದ ಪ್ರಶ್ನೆಗೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ಬೇಕು, ಅಷ್ಟೇ ಕೊಡ್ಬೇಕು. ಒಂದೇ ವಾಕ್ಯದ ಪ್ರಶ್ನೆಗೆ ಒಂದೇ ವಾಕ್ಯದ ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ಅಲ್ಲ, ಕೊಡಬೇಕು ಅಂತ ಹೇಳಿದ ಅಷ್ಟೇ. ಪ್ರಸ್ತುತ ಸನ್ನಿವೇಶದಲ್ಲಿ ಹೇಳಿದಿನ ವಿಷ ಕುಡಿದವ ಸಾಯುಧ ಬದುಕುದ? ವಿಷ ಕುಡಿದವ ಸಾಯುಧ ಬದುಕುದ? ಮೇಲ್ನೋಟಕ್ಕೆ ಯಾರು ಬರದಿದ್ರೆ ಸಾಯ್ತಾನೆ, ಯಾರು ಉಪಕಾರಕ್ಕೆ ಬರದಿದ್ರೆ ಸಾಯ್ತಾನೆ. ಒಂದೇ ವಾಕ್ಯದ ಉತ್ತರ. ಯಾರು ಉಪಕಾರಕ್ಕೆ ಬರದೆ ವಿಷ ಕುಡಿದು ಶಿವ ಬದುಕಲಿಲ್ವಾ? ಯಾರು ಉಪಕಾರಕ್ಕೆ ಬರದೆ ಶಿವ ಬದುಕಲಿಲ್ವಾ? ಇಲ್ಲ, ಪಾರ್ವತಿ ಬಂದು ಗಂಟಲು ಒತ್ತಿದ್ದಾಳೆ. ಪಾರ್ವತಿ ಬಂದು ಗಂಟಲು ಒತ್ತಿದ್ರೆ ಉಳಿದಿದೆ. ನೀವು ಕತೆ ನಿಮಗೆ ಬೇಕಾದಾಗ ತಿರುಗಿಸಬೇಡಿ. ನೀವು ಪಾರ್ವತಿ ಉಪಕಾರಕ್ಕೆ ಬಂದದ್ರಿಂದ ಉಳಿದಿದ್ದಾಳೆ. ಪಾರ್ವತಿ ಬಂದು ಗಂಟಲೊತ್ತಿದ್ರಿಂದ ಉಳಿದದ್ದೇಗೆ? ಗಂಟಲಿಗೆ ವಿಷ ನಾಟುವುದಿಲ್ವಾ? ಅಲ್ಲ, ಗಂಟಲ್ನವರೆಗೆ ವಿಷ ಹೋದ್ರೆ ನಾಟುವುದಿಲ್ವಾ? ಯಾರು ಹೇಳಿದ್ದು? ಗಂಟಲ್ನಲ್ಲಿ ಯಾವುದಿಲ್ವಾ? ಶಿವನ ಸಾಮರ್ಥ್ಯದ ಅರ್ಧವೇ ಪಾರ್ವತಿ, ಅರ್ಧ ಶರೀರಿ. ನಾನು ಒಂದು ವಾಕ್ಯದಲ್ಲಿ ಹೇಳಿದ್ದೇನೆ, ಮತ್ತೊಬ್ರು ಉಪಕಾರಕ್ಕೆ ಬಂದ್ರೆ ಬದುಕುತ್ತಾರೆ ಅಂತ. ಉಪಕಾರ ಮತ್ತೊಬ್ಬರಲ್ಲ, ಅದು ಅವನದ್ದೇ ರೂಪ ಅಂತ ಹೇಳಿದ್ರು. ಯಾವುದೇ ಆಗಿರ್ಲಿ, ಅವನದು ಮತ್ತೊಂದು ಅವನ ಕೈ ಹಿಡಿದದಲ್ಲ. ಯಾಕೆ ಹೇಳಿದೆ ನಾನು? ವರ ಕೊಟ್ಟವರಿಗೆಲ್ಲ ಶಾಪ ಕೊಡ್ಲಿಕ್ಕೆ ಆಗುದಿಲ್ಲ, ಶಾಪ ಕೊಟ್ಟವರಿಗೆಲ್ಲ ವರ ಕೊಡ್ಲಿಕ್ಕೂ ಆಗುದಿಲ್ಲ. ಹಾಗೇನು ಇಲ್ಲ. ಈಗ ನಿಷ್ಠೆ ಉಂಟು. ನಾನು ಯಾಕೆ ಹೇಳಿದೆ ಹಾಗಾದರೆ ಅದು ರಾವಣನ ವಧೆಯನ್ನು ಮಾಡಬೇಕಾದದ್ದು ರಾಮನೇ, ಗಂಡನೇ ಮಾಡಬೇಕು. ಹೆಂಡತಿಗೆ ಅನ್ಯಾಯ ಮಾಡಿದರೆ ಅದು ಮಾಡಬೇಕಾದದ್ದು ಗಂಡನೇ. ಈಗ ಯಾಕೆ ಗೊತ್ತಾ? ಹೇಳಿದ್ರೆ ರಾಮಾಯಣದ ಕಥೆ ಅಂತ ಹೇಳ್ತಿ. ರಾಮಾಯಣ ಹೇಳುದು ನೀನೀಗ. ನೀನು ಮಾತಾಡುದು ರಾಮಾಯಣ ಆಗುದಲ್ಲದೆ ನಾನು ರಾಮಾಯಣದ ಕಥೆ ಹೇಳುದಲ್ಲ. ನೀನು ಮತ್ತೆ ನಾನು ಹೇಳಿದ್ದಕ್ಕೆ ಮತ್ತೆ ಪ್ರಶ್ನೆ ಹೇಳ್ತೀನಿ. ಕೀಚಕನ ವಿಚಾರವನ್ನು ನಾನೇ ಸುಡಬೇಕಿತ್ತು ಅಂತ ಹೇಳ್ತೀರಲ್ಲ ನೀವು. ಅವ ಯಾವುದನ್ನು ಮುಟ್ಟಿದ್ದು? ನನ್ನದು. ಯಾವುದನ್ನು? ನೀವಿರ್ಲಿಲ್ಲ, ನೀವಲ್ಲಿ ನಾಟ್ಯ ಶಾಲೆಯಲ್ಲಿ ಇದ್ರಿ. ನನ್ನ ವೇಣಿ ಬಂಧನವನ್ನ ಮಾಡಿದ್ದಾನೆ. ರಾಜಸೂಯಾತುರದಲ್ಲಿ ಅವಭೃತ ಸ್ಥಾನದ ಭೂತವಾದಂತ ಈ ನನ್ನ ತಲೆಗೆ ಕೈ ಇಕ್ಕಿದ. ಈ ಸಿರಿಮುಡಿಯ ಅಧಿಕಾರ ಇರುವುದು ಯಾರಿಗೆ? ಭೀಮಸೇನನಿಗೆ. ಅದರಿಂದಲೇ ಅದನ್ನು ಕಟ್ಟುತ್ತೇನೆ ಅಂತೇಳಿ ಪ್ರತಿಜ್ಞೆ ಮಾಡಿದವನೇ ಭೀಮಸೇನ. ಸಿರಿಮುಡಿಯನ್ನು ಅದಕ್ಕಿಂತ ಮೊದಲು ಹಿಡಿದು ತಂದವ ಇಲ್ವಾ? ಅದು ತಂದವರಿಗೆ ಮಾಡಬೇಕಾದನ್ನು ಮಾಡ್ಲಿಲ್ವಾ? ಅಲ್ಲ, ಎಂತದ ಬೇಕಾದನ್ನು ಮಾಡ್ಲಿಲ್ವಾ? ಆದ್ರೆ ಈಗ ನಿಜವಾಗಿ ಅದಕ್ಕಿಂತ ಹೆಚ್ಚು ಅಧಿಕಾರ ಇರುವವ ಇದ್ದಾನೆ. ಯಾರು? ಧರ್ಮರಾಯ. ಯಾರು ಹೇಳಿದ್ದು? ಮತ್ತೆ ಯಾರು? ಧರ್ಮರಾಯ. ಎಲ್ಲಕ್ಕಿಂತ ಹೆಚ್ಚು ಅಧಿಕಾರ ಇರುವವ ಧರ್ಮರಾಯ. ನೀನದು ಸಿರಿಮುಡಿ ಅಂತ ಆದದ್ದು ಹೇಗೆ? ಭೀಮನ ಪಕ್ಕದಲ್ಲಿ ಕುಳಿತುಕೊಂಡ ನೀನು. ಅವಭೃತ ಸ್ಥಾನ ಮಾಡಿದ ಧರ್ಮರಾಯನ ಪಕ್ಕದಲ್ಲಿ ಕುಳಿತುಕೊಂಡ ಕಾರಣ ವಸ್ತ್ರಾಪಹರಣ ಆಗುವಂತ
ನನಗೆ 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 ನನ್ನ ಅಣ್ಣ ಧರ್ಮರಾಯನಿಗೆ ಧರ್ಮ ಗೊತ್ತುಂಟು, ಇವನಿಗೆ ಎಂತದ್ದು ಗೊತ್ತುಂಟು, ಕರುಳು ತಿನ್ನುವವನಿಗೆ. ಅದೇ ಹೇಳಿದ್ದು, ನೀವು ಹಾಳಾದದ್ದೇ ಅಲ್ಲಿ. ನಿಜವಾಗಿ ಆದ್ರೂ ಈ ನನ್ನ ತಲೆಯ ಅಧಿಕಾರ ಇರುವುದು ಭೀಮಸೇನಿಗೆ, ಇಲ್ಲಿ ಯಾರಿಗೂ ಅಲ್ಲ. ಯಾಕೆ ಗೊತ್ತಾ, ವಸ್ತ್ರಾಪಹರಣದ ಪ್ರಕರಣದಲ್ಲಿ ನಾವು ಮುಡಿಯನ್ನು ಬಿಚ್ಚಿದಾಗ ಈ ಮುಡಿಯನ್ನು ಕಟ್ಟಿಸುವವನು ನಾನು ಅಂತ ಹೇಳಿದಂತ ಭೀಮಸೇನಿದ್ದದ್ರಿಂದ, ಕೀಚಕನನ್ನ ಮುಡಿ ಹಿಡಿದು ಎಳೆದದ್ರಿಂದ ನಾನು ಭೀಮಸೇನಲ್ಲೇ ಹೇಳಿದ್ದು ನಿಮಗೆ ಆಗುದಿಲ್ಲ ಎನ್ನುವ ಹಾಗೆ ತಿಳಿದು ಉಳಿದ 4 ನನಗೆ ಆಗುದಿಲ್ಲ ಅಂತ ಹೇಗೆ ಹೇಳಿದೆ? ನನ್ನಲ್ಲಿ ಬಂದು ಹೇಳಿದ್ದೆ ನೀನು, ಅದೇ ಅದೇ ನನ್ನಲ್ಲಿ ಬಂದು ಹೇಳಿದ್ದೆ ನೀನು. ಹೇಳದೆ ಮರ್ಯಾದೆ ಉಳಿಸಿದ, ಅದು ನೆನಪಿಟ್ಟುಕೊಳ್ಳಿ. ಗೊತ್ತಾಯ್ತಲ್ಲ, ಅಲ್ಲಿ ಟಿಪಿಟಿ ಮಾಡ್ತಿದ್ರಲ್ಲ ನೋಡು, ಮತ್ತೆ ಪಕ್ಕವಾದ್ಯವೇ ಹಿಡ್ಕೊಂಡದ್ದು, ಮತ್ತೆಂತ ಇಲ್ಲ. ನೀನು ಇಡೀ ನಮ್ಮ ಜೀವನ ಚರಿತ್ರೆ ನೋಡು. ಅರ್ಜುನನ ಮರ್ಯಾದೆ ಹೋದಲ್ಲಿ ಭೀಮ ಉಳಿಸಿದ್ದು ಎಲ್ಲಿಯೂ ಇಲ್ಲ. ಭೀಮ ಭಗದತ್ತನ ಆನೆ ಅಡಿಗೆ ಬಿದ್ದು ಸಾಯುವಲ್ಲಿ ಉಳಿಸಿದ್ದು ನಾನು ಭೀಮನ ಮರ್ಯಾದೆ ಉಳಿಸಿದ ಉದಾಹರಣೆ ಉಂಟು, ಅರ್ಜುನನ ಮರ್ಯಾದೆ ಭೀಮ ಉಳಿಸಿದ ಉದಾಹರಣೆ ಎಲ್ಲಿಯೂ ಇಲ್ಲ. ಕೃಷ್ಣಾರ್ಜುನ ಪ್ರಕರಣದಲ್ಲಿ ಸುಭದ್ರೆಯ ಮಾತು ಕೇಳಿ ನೀವು ಸಾಯುವುದಕ್ಕೆ ಮುಂದಾದಾಗ ಭೀಮಸೇನನೇ ಬಂದು ನೀತಿ ಹೇಳಿಕೊಂಡು ನಿಮ್ಮನ್ನು ಸಂರಕ್ಷಿಸಿದವನಿದ್ದಾನೆ. ಉಳಿದ 4 ರಮಣರೆಲ್ಲ ಕೇಳ್ತಿರಲ್ಲ, ನನಗೆ ಭೀಮನೇ ಹೆಚ್ಚಿನವ ಏನು, ನನಗೆ ಭೀಮನೇ ಹೆಚ್ಚಿನವ ಏನು ಏನು. ನಾನು ನೀನು ಮಾತಾಡ್ಲಿಕ್ಕೆ ಬರುವಾಗ ನನ್ನ ಪ್ರಶ್ನೆಗೆ ಉತ್ತರದ್ದು ಬಡಗಿದ್ದು ಬರ್ತದೆ ಅಂತ ಭಾವಿಸಿದೆ. ನೀನು ಬೆಡಗಿನಲ್ಲಿ ಬಂದ. ತವಿಸುವಡೆ ತನಗೊಂದು ದಿನ, ಗುರುವಿಗೆ 3 ದಿನ, ಕರ್ಣನಿಗೆ 5 ದಿನ, ನಿಮಿಷದಲ್ಲಿ ದ್ರೌಣಿ, ಅರೆ ನಿಮಿಷದಲ್ಲಿ ಧನಂಜಯ. ಬಿಡು, ಅದು ಮಹಾಭಾರತದಲ್ಲಿ ಮಾತ್ರ, ಅದು ಮುಗಿದೋಗಿದೆ ಕತೆ. ಮಹಾಭಾರತ ಮುಗಿದಲ್ಲಿಗೆ ಭಾರತ ಮುಗಿಲಿಲ್ಲ, ಇನ್ನುಂಟು. ಅದಕ್ಕೆ ಮಾತ್ರ ಸೀಮಿತ, ಇನ್ನೂ ಉಂಟು. ಏನೋ ಇಲ್ಲದೆ ಹೋದ್ರೆ ಅರ್ಜುನನ ಶಾಶ್ವತವಾದ ಸತ್ವ ಯಾವತ್ತೂ ಹೋಗ್ಬೇಕಿತ್ತು. ಭೀಮನಿಗೆ ಹೊಡೆಯುವ ಸತ್ವ ಈಗಲೂ ಉಂಟು. ಅಷ್ಟೇ ಅಲ್ಲ, ಮತ್ತೆ ಧರೆಯೊಳೊಬ್ಬರಿಗೊಂದು ಗುಣ, ಪಾರ್ಥಂಗೆ 3 ಗುಣ, ಮಾರಾಂತು ನಿಲ್ಲುವ ಬಿಲ್ಲಾಳ ದಾವನೈ, ರಾಮಚಂದ್ರನ ಚರಣಯುಗ ನಿಶೀಮ ಭೀಷ್ಮನ ಶಿರ, ಮಹಾರಥ ದ್ರೋಣನ ಎದೆ ನಡುಗುವುದು ಸಮರದಲ್ಲಿ, ನಿಷ್ಪ್ರಕಂಪ ಸೌಮನಸ್ಯ ಸನಾಮನ ಅರ್ಜುನ ದೇವ, ಧರೆಯೊಳಗೆ ಬಿಲ್ಲಾಳ ರಾವಣ ಎಂದನ ಶಕುನಿ ಅಂತವ, ಭೀಷ್ಮರಂತವರು 18 ಅಕ್ಷೋಹಿಣಿಗೆ ನಾನೊಬ್ಬ ಜನ ಅಂತ ಹೇಳಿದ್ದಾರೆ. ನೀನೊಂದು ತೃಣ ಹೆಣ್ಣು.
ಯಾಕೆ ಒಂದು 2 ಹೆಜ್ಜೆ ಆಚೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ಎದುರು ಅಲ್ಲ ಏನಾಯ್ತು? ಅಲ್ಲ ಹಾ ಸಂತಾನ ಅಂದ್ರೆ ಯಾರಿಗೆ ಅಂತ ಹೇಳುದು? ಅದು ನಿಮಗೆ ನಿಮ್ಮ ಕುಟುಂಬಕ್ಕೆ ಹೇಳಿದ್ದು. ನನ್ನ ಕುಟುಂಬದಿಂದಲೇ ಬಂದದ್ದಲ್ವ ಭೀಮನ ಕಡೆಯಿಂದ. ಹೌದು ಹೇಳಿದ್ದು ನಾನು. ಹೌದು. ಏನು ನೀನು ಯಾಕೆ ಎಂತದ್ದು? ಗಾಜಿನ ಮನೆಯಲ್ಲಿ ಇದ್ದು ಕಾಸು ಹೊಡೆಯುದು? ಈಗ ನೀವು ಅದೇ ಮಾಡಿದ್ದಲ್ವ? ಯಾವುದು? ನೀವು ಅದೇ ಮಾಡಿದ್ದಲ್ವ? ಏನ್ ಮಾಡಿದ್ದೆ? ನಾ ಹಾಗೆ ನಾ ಹೀಗೆ ಹಾ. ಅಂತ ಹೇಳಿಕೊಂಡು ಬಾಯಿ ಮೇಲೆ ಮಾಡಿ ನನ್ನನ್ನು ಸುಮ್ಮನೆ ಕಳಿಸುವ. ಸವ್ಯಸಾಚಿ ಭೀಮರು ಒಂದು ಕೈಯಲ್ಲ 2 ಕೈಯಲ್ಲಿಯೂ ಬೇಕಾದಂತ ನೋಡುವ. 2 ಕೈ ಮುಂದುವರಿಸಿ ನೋಡು, 2 ಕೈ ಮುಂದುವರಿಸಿ ನೋಡುವ. ಆಗುತ್ತದ ಈಗ? ಈಗ ಒಂದು ಕೈ ಇಲ್ಲಲ್ಲ, 2 ಕೈ ಅಂತ. ಈಗ ಕೈಯ ವಿಷಯವೇ ಇಲ್ಲ. ಅಷ್ಟು ಗೊತ್ತಾಗಬೇಕಾದ್ರೆ ನಿಮಗೆ ಇಷ್ಟು ಹೊತ್ತಾಗುತ್ತದಲ್ಲ? ಅಷ್ಟು ಗೊತ್ತಾಗಬೇಕಾದ್ರೆ ಅದು ಗೊತ್ತಾಗಲಿಕ್ಕೆ ಗೊತ್ತಾಗ್ತದೆ, ಹೇಳಲಿಕ್ಕೆ ಆಗ್ತದೆ ನಾವು ಸೋಲ್ತೇವೆ ಅಂತ. ಈ ಸಲ ನಾವೇ ಅಂತ ಹೇಳುದು. ಕಮಲಮುಖಿಯಾದ ನಾ ಬಂದರೆ ಮತ್ತೆ ನಿಮ್ಮದು ಯಾವುದು ನಡೆಯುವುದಿಲ್ಲ ಎನ್ನುವುದು ಎಚ್ಚರ ಇಟ್ಟುಕೊಂಡು ವ್ಯವಹರಿಸಿ. ಕಮಲಮುಖಿ ಹೌದು, ಹಾ ಕೆಲವು ಕಮಲದಲ್ಲಿ ಹುಳ ಉಂಟು. ಈಗ ನಿಮಗೆ ಹುಳವೇ ಸಿಕ್ಕುದು. ಆಗ ಹೇಳಿದ್ರಲ್ಲ ಸುಮ್ಮನೆ ಇಲ್ಲದಿದ್ರು ನಾಳೆ ನೀ ಗೆದ್ರೆ ಹಾಗೆ ಆಗುತ್ತದೆ ಹೀಗಾಗುತ್ತದೆ. ಈಗ ನೋಡು ಹೇಗೆ ಮುಖ ಎತ್ತುಕೊಂಡಿರ್ತೀರಿ ನೋಡೋಣ. ಸೋಲಿಲ್ಲದೆ ಇರುವಂತಹ ಸರದಾರ ಅರ್ಜುನ, ಸೋಲು ಉಣಿಸಿದ್ದೇನೆ ನಾನು ನೋಡಿ. ಇನ್ನಾದ್ರೂ ನನ್ನ ಮಾತು ಕೇಳಿದ್ರೆ, ನನ್ನ ಜೊತೆ ತಲೆ ತಗ್ಗಿಸಿಕೊಂಡು ಬಂದ್ರೆ, ಎದೆ ಉಬ್ಬಿಸಿ ಬಂದ್ರೆ ಆಗ್ಲಿಕ್ಕಿಲ್ಲ, ತಲೆ ತಗ್ಗಿಸಿ ಭೀಮನ ಕಾಲಿಗೆ ಬಿದ್ದರೆ ನಾನೇ ಹೊಡೆದ ಜಾಗಕ್ಕೆ ನಾನೇ ಎಣ್ಣೆ ಹಚ್ಚಿದ್ದೇನೆ. ಅದರಿಂದ ಒಂದು 5ನೇ ಒಂದು ತೆಗೆದು ನನಗೆ ಕಾಲಿಗೆ ಆಗ್ತದೆ. ಈಗ ಹೆಂಡತಿಯ ಮುಂದೆ ಗಂಡ ತಲೆ ತಗ್ಗಿಸಿದ್ರೆ ಗಂಡ ಹೆಂಡತಿ ಆಗುತ್ತಲ್ವ? ಎಂತದ್ದು ಹಾಗೆ ಅಂತ ಹೇಳಿದ್ದು ಗೊತ್ತಾಯ್ತಲ್ಲ. ಅಲ್ಲಿ ಬಂದು ಅವನ ಭೀಮಸೇನನ ಕಾಲಿಗೆ ಬಿದ್ದರೆ ನಾ ಹೊಡೆದ ಆ ಗಾಯಕ್ಕೆ ನಾನೇ ಎಣ್ಣೆ ಹಚ್ಚಿ ಬಿಸಿ ನೀರು ಅಭ್ಯಂಗ ಮಾಡಿಸ್ತೇನೆ. ಅಲ್ಲದೆ ಇದ್ರೆ ಮತ್ತೆ ನಡುಗಿ ಸುಭದ್ರೆಯನು ಬೇಗರಿಸು ತಿಂತೆಂದ. ದ್ರೌಪದಿ ಸ್ವರ ಏರಿಸಿದ್ರೆ ಜಾಗ್ರತೆ. ಸ್ವರ ನನಗೆ ಅದಕ್ಕಿಂತ ಹೆಚ್ಚು ಸ್ವರ ಉಂಟು ಗೊತ್ತಾ, ನಾ ಏರಿಸಿದೆ. ನನಗೊಂದು ಧೈರ್ಯ ಉಂಟು, ಎಂತದು? ನನಗೆ ಇನ್ನು ಹೆಚ್ಚು ಒತ್ತಿಲ್ಲ, ಹಾಗಾಗಿ ಸ್ವರ ಎಷ್ಟು ಏರಿಸಬಹುದು. ಅದೇ ಅದೇ ನಿನಗೆ ಆ ಧೈರ್ಯ ತುಂಬಾ ಹೊತ್ತುಂಟು, ಮೊದಲೇ ಜಾಗ್ರತೆ ಮಾಡಬೇಕು. ಇಲ್ಲ 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 ನಿಮಗೆ ಮೊದಲೇ ಗೊತ್ತಾಗಿದೆ ಹೆಚ್ಚು ನಿಲ್ಲುವವರಲ್ಲ ನೀವು ಅಂತ. ಅಲ್ಲ ಅಂದ್ರೆ ನಮಗೆ ಬೇರೆ ನಾವು ಪ್ರಸಂಗಕ್ಕೆ ಬರುವುದಿಲ್ಲ. ಬಂದ್ರೆ ಪೂರ್ಣ ಪ್ರಸಂಗದಲ್ಲಿ ನಾವು ಏನು ತೋರಿಸದೆ ಮತ್ತೆ ಹಿಂದೆ ಹೋಗುದಿಲ್ಲ. ನಮಗೆ ಬೇಕಾದಾಗೆ ಪ್ರಸಂಗ ಮಾಡಿಕೊಳ್ಳುವುದಿಲ್ಲ, ಅದನ್ನು ನೋಡಿಕೊಳ್ಳಿ ಮಾತ್ರ. ನಮಗೆ ಬೇಕಾದಾಗೆ ಮಾಡುವುದಿಲ್ಲ. ನಿಮ್ಮ ಜಾಯಮಾನದಲ್ಲಿ ಮತ್ತೊಬ್ಬರಿಗೆ ಅವಕಾಶವೇ ಕೊಡುದಿಲ್ಲ, ನಾವು ಮತ್ತೊಬ್ಬರಿಗೆ ಬಿಟ್ಟು ಕೊಟ್ಟು ಹೋಗುದು. ಕೈ ಕಾಲು ಕಟ್ಟಿ ಹಾಕಿದಾಗ ಅದು ಬಿಟ್ಟು ಹೆಗ್ಗಳಿಗೆ ಮಾತ್ರ ಮತ್ತೆ ಹೊಡಿತಾರೆ. ನೀನು ಎಷ್ಟು ಗಳಹಿದ್ರು, ಎಷ್ಟು ಬೊಬ್ಬೆ ಹಾಕಿದ್ರು, ನೀನು ಮಾಡದಿ. ಎಷ್ಟು ಹಾರಿದ್ರು ಕಪ್ಪೆ ಕಪ್ಪೆ, ಏಡಿ ಏಡಿ. ಏಡಿ ಕೊಂಬು ಬರೀತಲ್ಲ, ಏಡಿ ಕೊಂಬು ಬರೀತಲ್ಲ. ಕರ್ಕಟ, ಕರ್ಕಟ. ಕರ್ಕಟಕ್ಕೆ ಮತ್ತೊಂದು ಶಬ್ದ ಉಂಟು, ಎಂತದು? ವಾಸಿಯಾಗದ ರೋಗ ಅದು. ನಿಮಗೆ ಹಿಡಿದಿರಬೇಕು. ಗೊತ್ತಿಲ್ಲ ನಿನಗೆ? 3 ಲೋಕ ತಿರುಗಿದ್ರೆ ಜಗಡೆ ಹೇಳ್ತದೆ. ನಾನೇ ನನಗೆ ಹೆಣ್ಣು ಮಕ್ಕಳ ನೋಡುವಾಗ ಕನಿಕರ ಬರುದು, ಹಾಗೆ ಬಿದ್ದದ್ದು. ಅದು ಗೊತ್ತುಂಟು. ಒಬ್ಬಳು ಚಂದ ಇದ್ದವಳು ಹತ್ರ ಮಂಚಕ್ಕೆ ಬಾ ಅಂತ ಹೇಳುವಾಗ ಆವಾಗಲೂ ಕೂಡ್ಲಿಲ್ಲ, ಈಗ ಹೊಡೆದಾಟಕ್ಕೆ ಬಾ ಅಂತ ಹೇಳಿದ್ರು ಕೂಡ್ಲಿಲ್ಲ. ಮತ್ತೆ ದೊಡ್ಡ ಜನ ಅಷ್ಟೇ. ನಾನು ಅಮ್ಮನಲ್ಲೆಲ್ಲ ಕೂಡ್ಲಿಕ್ಕೆ ಹೋಗುವಲ್ಲ, ಎಲ್ಲವೂ ಆಗ್ತದೆ. ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ಕನಿಕರದಿಂದ ಸೋತದ್ದಲ್ಲ, ನಿಜವಾಗಿ ಸೋತದ್ದು. ನಾವು ಎಲ್ಲರ ಸಾರ್ವಜನಿಕರ ಎದುರಿನಲ್ಲಿ ನಾವು ಮಾಡಿದ ಕೆಲಸ ಜನಗಳಿಗೆ ಗೊತ್ತಾಗದೆ ಸೋತದ್ದು ಅಂತ ಹೇಳುದು. ಪಕ್ಷದ ಒಳಗೆ ಹೇಳ್ತೇವೆ ನಾವು ಸೋತದ್ದು, ನಿಜವಾಗಿ ಸೋತದ್ದು ಅಂತ. ನಿಮ್ಮಲ್ಲಿ ಹೇಳಲಿಕ್ಕೆ ಹೆದರಿಕೆ ಓಯ್ ಒಂದುಂಟು. ಈಗ ಆನೆ ಮರ ಎತ್ತುತ್ತದೆ, ಸೂಜಿ ಎತ್ತಲಿಕ್ಕೆ ಆಗ್ತದೆ. ಸೂಜಿ ಎತ್ತಲಿಕ್ಕೆ ಆನೆ ಆಗ್ತದೆ, ಸಣ್ಣದೇ ಆಗಿಬಿಡುವ. ನಾವು ಗಂಡಸರಿಗೆಂದಿಗೆ ಹೋರಾಟ ಮಾಡಿ ಮಾಡಿ ಇದು ಮರ್ತೆ ಹೋಗಿದೆ ನಮಗೆ. ಹೆಣ್ಣು ಮಕ್ಕಳೊಂದಿಗೆ ಹೋರಾಟ ಮಾಡೋದು, ಈ ಹೆಣ್ಣು ಮಕ್ಕಳೊಂದಿಗೆ ಹೋರಾಟ ಮಾಡುವ ಸರಿಯಾದ ಪಟ್ಟಿ ಯಾರಿಗೆ ಗೊತ್ತಿರುವುದು, ಸರಿಯಾದ ಪೆಟ್ಟಿ ಯಾರು ಕೊಡುವುದು. ನೀವು ತಪ್ಪಿಯೂ ಸ್ತ್ರೀ ಶಕ್ತಿಯ ವಿಷಯಕ್ಕೆ ಹೋಗಬಾರ್ದು. ಸ್ತ್ರೀ ಶಕ್ತಿಯನ್ನು ತೆಗಿಬೇಕೋ ಮತ್ತೊಂದು ಸ್ತ್ರೀ ಶಕ್ತಿಯನ್ನೇ ಹುಟ್ಟು ಮಾಡಬೇಕು, ನಾವು ಹೋಗಬಾರ್ದು. ಯಾವ ಸ್ತ್ರೀ ಶಕ್ತಿ? ಭೀಮನಿಗೆ ಇವಳೊಬ್ಬಳೆ, ಅವಳು ಅಲ್ಲಿದ್ದಾಳೆ ಹಿಡಿಂಬವನದಲ್ಲಿ. ನಮ್ಗೆ ಹಾಗಲ್ಲ, ಕರೆದಾಗ ಬರುವವಳಿದ್ದಾಳೆ ಸುಭದ್ರಾ. ಸುಭದ್ರೆಯನು ಬೇಗನೆ ಕರೆಸು ತಿಂತಿಂದ. ಸ್ವಾಮಿ, ಸುಭದ್ರಾ ಒಮ್ಮಿನೊಮ್ಮೆಲೆ ರಣಕ್ಷೇತ್ರದಿಂದ ಸುಭದ್ರ ಎನ್ನುವ ಹಾಗೆ ಕರೆ ಓಡೋಡಿ ಬಂದಿದ್ದೇನೆ. ಏನು ಸ್ವಾಮಿ? ಮೋಹನಾಕಾರೆ ಮೋಹನಕಾರ
ಸುಭದ್ರೆ ನೀಗೆ ಸಾರಿ ರೂಪದ ಜಯ ನೀ ಸಾರಿ ರೂಪದ ಜಯ ಬಾಲ ಮೋಹನ ಕಾರನಾರಿ ಸುಭದ್ರ ನೀ ಬಾರೆ ಬಾರೆ ಸುಭದ್ರ ಸ್ವಾಮಿ. ಮೋಹನಾಕಾರ. ನಿನಗೆ ನೆನಪಾಗ್ತದ ಗಿರಿ ಪೂಜೆಯ ಸಂದರ್ಭ? ಏನು? ನಿನ್ನನ್ನು ಓರೆಗಣ್ಣಿಂದ ನಾನು ನೋಡಿದ್ದು, ಹ್ಮ್. ನನ್ನನ್ನು ಓರೆಗಣ್ಣಿಂದ ನೀನು ನೋಡಿದ್ದು. ಹೌದು. ಗಂಡಸರು ಓರೆಗಣ್ಣಿಂದ ಮತ್ತೊಂದು ಹೆಣ್ಣನ್ನು ನೋಡುದು ಯಾಕೆ? ಯಾಕೆ? ಮನೆಯಲ್ಲಿರುವ ಹೆಂಡತಿ ಸರಿ ಇಲ್ಲದಿದ್ರೆ. ಓ, ಆಗ ನೋಡಿದ್ದು ಅದಕ್ಕಾಗಿಯೇ ನೀವು? ನನಗೆ ಹೇಳಲಿಕ್ಕೆ ಇಲ್ಲಿವರೆಗೆ ಆಗಲಿಲ್ಲ, ಇವತ್ತು ಗೊತ್ತಾಗಿದೆ ನನ್ನ ಹೆಂಡತಿ ಸರಿ ಇಲ್ಲದೆ ನಿನ್ನನ್ನು ನೋಡಿದ್ದು ಅಂತ. ಅದೇ ಇಷ್ಟರವರೆಗೆ ನೀವು ಹೇಳಲಿಲ್ಲ. ಹೇಳಿಲ್ಲ. ಹೇಳಿದ್ರೆ ನಾವು ಮೇಲೆ ನೋಡಿ ಹೋಗ್ಲಿದ್ರೆ ನಮ್ಮ ಮುಖಕ್ಕೆ ಬಿಡುದಲ್ವಾ? ನಮ್ಮ ಮನೆಯ ವಿಚಾರವನ್ನು ನಾವು ಹೇಳಿ. ಇನ್ನು ಮುಖಕ್ಕೆ ಬಿದ್ದರೂ ದೊಡ್ಡ ವಿಷಯ ಅಲ್ಲ, ಮುಖಕ್ಕೆ ಮಸಿ ಬೆಳೆದಾಗಿದೆ. ಏನಾಯ್ತು ಸ್ವಾಮಿ ಅಂತದ್ದು? ಅಂತವೇ ಎಂಥದ್ದು ಹೇಳಿ ಪ್ರಯೋಜನ ಉಂಟಾ? ನೋಡು ನನ್ನ ಮುಖ ಬಾಡಿ ಹೋಗಿದೆ. ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ ಅಂತ ಹೇಗೆ ಗೊತ್ತಾಗುದು? ಕೊರಳಲ್ಲಿ ಮಾಂಗಲ್ಯ, ಹಾ. ಆಮೇಲೆ ಕಾಲಿನಲ್ಲಿ ಕಾಲುಂಗುರ. ಗಂಡು ಮಕ್ಕಳಿಗೆ ಮದುವೆ ಆಗಿದೆ ಅಂತ ಹೇಗೆ ಗೊತ್ತಾಗುದು? ಹೇಗೆ ಗೊತ್ತಾಗುದು? ಕೆದರಿದ ತಲೆಗೂದಲು, ಒಟ್ಟು ಬಟ್ಟೆ ಉಟ್ಟುಕೊಂಡು ಹರಳೆಣ್ಣೆ ಕುಡಿದವರಾಗೆ ಮುಖ ಇದ್ರೆ ಅವನಿಗೆ ಮದುವೆ ಆಗಿದೆ ಅಂತಲೇ ಅರ್ಥ. ಅಯ್ಯೋ ದೇವರೇ. ಈಗ ತಲೆಗೂದಲಿಕ್ಕೆ ಹೆಸರಿದೆ. ಅಂದ್ರೆ ಇದು ನನಗೆ ಹೆಂಡತಿಯಿಂದ ಬಂದ ದೊಡ್ಡ ಕೊಡುಗೆ ಇದು. ನನ್ನಿಂದ ನಿಮಗೆ ಏನಾಯ್ತು ಸ್ವಾಮಿ? ನಿನ್ನಿಂದ ಅಲ್ವೇ, ಮತ್ತೆ ಮತ್ತೊಬ್ಬಳು ಇದ್ದಾಳಲ್ವಾ, ದೊಡ್ಡ ಹೆಂಡತಿ ನನ್ನ ಅಕ್ಕ ಈಗ ಪಕ್ಕೆ ಮುರಿದಳು ನನ್ನದು. ಸ್ವಾಮಿ. ಅಂತದ್ದು ಏನಾಯ್ತು? ನೀನು ಎಂಥದ್ದು ಇಲ್ಲ, ಅವಳ ಎದುರಿಗೆ ಹೋಗಿ ಅವಳಿಗೆ ಎರಡು ಬಾರಿಸಿ ಬರ್ಬೇಕು ಅಷ್ಟೇ. ಸ್ವಾಮಿ ಏನಿದು? ನೀರ ಮೊದಲ ರೂಹು ನೀರ ಮೊದಲ ರೂಹು ದ್ರೌಪದಿಗೆ ಎರಡು ಪೆಟ್ಟು ಹೊಡೆದು ಬಾ ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಿ. 22 ಕೊಟ್ಟರಾದಿತ್ತು, ಸರಿ ಕೊಡಬೇಕು ಮಾಡ. ಏನು ಸ್ವಾಮಿ, ಇಂತಹ ಮಾತನ್ನು ಇಲ್ಲಿವರೆಗೆ ನಾನು ಕೇಳಿದವಳಲ್ಲ. ಇಲ್ಲ ಇಲ್ಲ ಅಲ್ವೇ? ಯಾಕಂದ್ರೆ ದ್ರೌಪದಿಯ ಮೇಲೆ ನನ್ನ ಮೇಲೆ ಎಷ್ಟು ನಿಮಗೆ ಪ್ರೀತಿ ಉಂಟು ಅಷ್ಟೇ ಪ್ರೀತಿ ಅಕ್ಕ ದ್ರೌಪದಿಯ ಮೇಲೆಯೂ ಕೂಡ ಇದೆ ಎನ್ನುವುದು ಅಷ್ಟೇ ಸತ್ಯ. ಈಗ ನಿನ್ನಲ್ಲಿ ಹೆಚ್ಚಾಗಿದೆ
ಅಲ್ಲ ಅಲ್ಲಿ ಕಡಿಮೆ. ಹಾಗೆ ನೀವು ಮೋಹನಾಕಾರೇ ಬಾ ಅಂತ ಹೇಳಿದ. ನನ್ನಿಂದ ಏನೋ ಆಗಬೇಕಾಗಿದೆ, ಹಾಗಾಗಿ ನೀವು ನನ್ನನ್ನು ಹೊಗಳಿದಿಲ್ಲ, ಇದು ಬೇಡ. ಆಗಲ್ಲ. ಮತ್ತೆ? ಈಗ ದ್ರೌಪದಿಯನ್ನು ಮದುವೆ ಆದದ್ದು ಯಾಕೆ ನಾನು? ಯಾಕೆ? ಅನಿವಾರ್ಯಕ್ಕೆ. ಹಾ 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 ಅನಿವಾರ್ಯಕ್ಕೆ ಮದುವೆ ಆಗುದು ಬೇರೆ. ನಿನ್ನನ್ನು ಬೇಕು ಅಂತ ಸನ್ಯಾಸಿ ವೇಷ ಎಲ್ಲ ಮಾಡಿ ಮದುವೆ ಆದದ್ದು. ಹಾ. ನೀನು ಬೇಕು ಅಂತ ಬಂದವಳು. ಹ್ಮ್. ಅವಳು ಎಂತದ್ದು ಮಾಡುದು, ತರಬೇಕಲ್ಲ ಅಂತ ತರುವುದು. ಹಾ. ಅದು ಈಗ ಎರಡು ಈಗ ಅವಳನ್ನು ತಂದ ಮೇಲೆ ನಿಮಗೆ ಅವಳಿಗೆ ಬೇಡ ಅಂತ ಯಾಕೆ ಆದದ್ದು ಅಂತ ಆಗಬೇಕಲ್ಲ. ಈ ರೀತಿಯಾಗಿ ದ್ರೌಪದಿಯ ಮೇಲೆ ನಿಮಗೆ ವೈರತ್ವ ಉಂಟಾಗುವುದಕ್ಕೆ ಕಾರಣ ಏನು? ಕಾರಣವನ್ನು ಅರಿಯದೆ ನಾನು ಹೋಗಿ ಅವಳಿಗೆ ಪೆಟ್ಟು ಹೊಡೆದು ಬರುವುದು ಸಮಂಜಸ ಅಲ್ಲ. ಹಾಗಾಗಿ ಏನು ಕಾರಣ ಅಂತ ಹೇಳಿದ್ರೆ ಮುಂದಿನದನ್ನು ನಾನು ಆಲೋಚಿಸಬಹುದು. ಅವಳು ಮಾತಾಡುವಾಗ ಕಮಲಮುಖಿ ಅಂತ ಹೇಳಿದ್ವಿ. ನಮ್ಮದು ಯಾವುದು? ನಮ್ಮದು ಯಾವುದು? ಚಂದ್ರವಂಶ. ಚಂದ್ರವಂಶ. ಚಂದ್ರ ಬಂದ್ರೆ ಕಮಲ ಎಂತದಾಗುದು? ಮುದುಡ್ತದೆ. ಅರಳುದು ಯಾವುದು? ಅರಳುವುದು ನೈದಿಲೆ. ಕುವಲಯ ಅಂಬಟ್. ಕುವಲಯ ಬಗ್ಗೆ ಕೇಳು ಕೋನ ಜನರಿ ಬಗ್ಗೆ ಗಮನದಿ ರಣದಿ ಪರಿಭವಿಸಿದಳು ತನ್ನ ರಣದಿ ಪರಿಭವಿಸಿದಳು ತನ್ನ ಕುವಲಯ ಬಗ್ಗೆ ಕೇಳು. ಸ್ವಾಮಿ, ಭಾರತ ಹಾವದಲ್ಲಿ ಗೆದ್ದವರು ಯಾರು ಅಂತ ಅಣ್ಣ ಧರ್ಮಜನಿಂದ ಪ್ರಶ್ನೆ ಬಂತು. ನಾನು ಅಂತ ಎದ್ದು ನಿಂತೆ. ಬಂಡಿ ಭೀಮ ಎದ್ದು ನಿಂತು ನೀನಲ್ಲ ಅಂತ ಹೇಳಿ. ಹೌದೇ? ಹೌದೌದು. ಆರಂಭ ಆಯ್ತು ಅಲ್ಲಿಂದ ವ್ಯಾಜ. ಆರಂಭ ಆಗಿ 2 ಸಲ ಬಿಟ್ಟೆ. ಒಂದು ಸಲ ರಕ್ಕಸರನ್ನು ಕಳಿಸಿದ, ಮತ್ತೊಂದು ನನ್ನ ಹೆಂಡತಿ ಅಂತ ಭಾವಿಸಿದ ರಕ್ಕಸಿಯನ್ನು ಕಳಿಸಿದ. ಅಯ್ಯೋ ದೇವರೇ, ಅಲ್ಲ ನಿಮಗೆ ಅಲ್ಲಿಯೇ ಸರಿ ಮಾಡಿಕೊಳ್ಬಹುದಿತ್ತು, ಅದನ್ನು ಇಲ್ಲಿವರೆಗೆ ತರಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಇಲ್ಲ, ಅವಳು ಬಂದು ಕೇಳಿದ್ರೆ ಮತ್ತೆ ಬಿಡ್ಲಿಕ್ಕೆ ಆಗ್ತದ? ಅದೊಂದು ಸ್ವಾಭಿಮಾನದ ಪ್ರಶ್ನೆ ಬಂದ್ರೆ ಮತ್ತೆ ಬಿಡ್ಲಿಕ್ಕೆ ಆಗುದಿಲ್ಲ. ಒಂದು ಸರಿಯಾಗಿ ಒಂದು ಸಂಧಾನ ಆದ್ರೆ ಬಿಡ್ಬಹುದಿತ್ತು. ಅವಳೊಂದು ಸರಿಯಾಗಿ ಸೀರೆ ಉಟ್ಟುಕೊಂಡು ಬಂದು, ಅವಳು ಹಾಗೆಲ್ಲ ಕಚ್ಚೆ ಹಾಕಿಕೊಂಡು ಗಂಡು ಹುಡುಗಿ ಉಟ್ಟುಕೊಂಡು ಈ ಗಂಡು ಕಲೆಯನ್ನೆಲ್ಲ ಹೆಣ್ಣು ಮಕ್ಕಳು ಪ್ರವೇಶ ಮಾಡಿದ್ರೆ ಮತ್ತೆ ಕಷ್ಟವೇ. ಅವಳನ್ನು ಕೂತ್ಕೊಳ್ಳಿಸಿ ತೀಡಿ ಹೇಳಬೇಕಿತ್ತು ನೀವು. ಯಾವುದನ್ನು? ಅವಳನ್ನೇ, ದ್ರೌಪದಿಯನ್ನು. ಅಲ್ಲಿ ಒಬ್ಬ ನಮ್ಮ ಗುರುಗಳಿದ್ದಾರೆ, ಅವರೊಂದು ಮಾತಾಡ್ತಾರೆ. ಏನು? ಅವರದ್ದು ಬಹಳ ಪ್ರಸಿದ್ಧ ಸಾಹಿತ್ಯ. ಯಾವುದದು? ಬರೆದ ಹಾಳೆಯಲ್ಲಿ ಓದಬಹುದು, ಬರಿದಾದ ಹಾಳೆಯಲ್ಲಿ ಬರೀಬಹುದು, ಗೀಚಿದ ಹಾಳೆಯಲ್ಲಿ ಬರೀಲಿಕ್ಕೆ ಜಾಗ ಇಲ್ಲ, ಓದ್ಲಿಕ್ಕೆ ಅಕ್ಷರ ಇಲ್ಲ, ಹರಿದು ಹಾಕಿ ಅಂತ. ಇದು ಗೀಚಿದ ಹಾಳೆ. ಅದನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಜೀವಮಾನದಲ್ಲಿ ತಿದ್ದಿದ್ರೆ ಸರಿಯಾಗುವುದು ಅಲ್ಲ. ಅಷ್ಟು ಅವಳು ಮೇಲೇರಿ ಆಗಿದೆ. ಹೌದಲ್ಲ? ಭೀಮನ ಪಕ್ಷಪಾತಿಯಾಗಿ ಬಂದಿದ್ದ ಅವಳನ್ನು ತಿದ್ದುದೆಂತದ್ದು. ಅದಕ್ಕಾಗಿ ನನಗೆ ಹೊಡೆದದ್ದಲ್ವ ಅವಳು. ಅಯ್ಯೋ ದೇವ್ರೆ, ನೀವು ಪೆಟ್ಟು ತಿಂದಿರಾ? ಪೆಟ್ಟು ತಿನ್ಲಿಕ್ಕೆ ನನಗೆ ಹರಕೆ ಉಂಟಾ? ನನಗೆ ಪೆಟ್ಟು ಕೊಡ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ತಿಂದದ್ದಿ. ಅಯ್ಯೋ ದೇವ್ರೆ, ಈಗ ನನ್ನ ಮರ್ಯಾದೆ ಬೇರೆ, ನಿನ್ನ ಮರ್ಯಾದೆ ಬೇರೆ. ಇಲ್ಲಪ್ಪ, ಗಂಡನ ಮರ್ಯಾದೆ ಅದು, ಹೆಂಡತಿಯ ಮರ್ಯಾದೆ ಅದು. ಅವಳಿಗಾದ್ರೆ ನನ್ನ ಮರ್ಯಾದೆ ಹೋದ್ರೆ ಮತ್ತೆ 4 ಮರ್ಯಾದೆ ಬೇರೆ ಉಂಟು. ನಿನಗೆ ಹಾಗೆ ಉಂಟಾ? ಇಲ್ಲ, ನೀವು ನನ್ನದೊಬ್ಬನದ್ದೇ ಮರ್ಯಾದೆ ಅಲ್ವ? ಹೌದು. ಮರ್ಯಾದೆ ನೀನು ಉಳಿಸಬೇಡುವ ಸುಭದ್ರ. ನಾನು ಇಲ್ಲ ಇದ್ರೆ ಏನಾದ್ರೂ ಬೇರೆ ಮಾಡಿಕೊಳ್ಬೇಕಷ್ಟೇ. ಇಲ್ಲಿವರೆಗೆ ಯೋಚಿಸದೇ ಇರುವ ಆತ್ಮಹತ್ಯೆ ಮಾಡಿಕೊಳ್ಬೇಕಷ್ಟೇ. ಹಾಗಾಗಿ ನನ್ನ ಮರ್ಯಾದೆ ಉಳಿಸಬೇಕಾದ್ರೆ 4 ಅವಳಿಗೆ ಬಡಿಲೇಬೇಕು. ಕಾರಣ ನೀವೇ ಅವಳು ಇಷ್ಟು ಏರ್ಲಿಕ್ಕೆ. ಯಾಕೆ? ತಿಳಿದ ನಿಮ್ಮ ಇವರಿಗೆ ಲಲನೆಯಾಗಿರುತ್ತ, ತಿಳಿದ ನಿಮ್ಮ ಇವರಿಗೆ ಲಲನೆಯಾಗಿರುತ್ತಿರು ನಿಲ್ಲಬಹುದೇ ಜಗದಿ, ಇದಿರು ನಿಲ್ಲಬಹುದೇ ಜಗದಿ, ಧರೆಯಲಿ ನೀತಿ ಹೋಚೆಗೆ ನೀರ ಮೊದಲ ಋತು. ಅವಳು ಇಷ್ಟು ಎತ್ತರದ ಮಟ್ಟಿಗೆ ಏರ್ಲಿಕ್ಕೆ ಕಾರಣ ನೀವೇ. ಅವಳನ್ನು ಹೊತ್ತಿಗೆ ಏರಿಸಿದ್ದು ನೀವೇ. ಅವಳು ಪತಿವ್ರತೆ, ಪಂಚವಲ್ಲಭೆ ಹೀಗೆಲ್ಲ ಹೇಳಿ ಅವಳನ್ನ ಅಟ್ಟಕ್ಕೆ ಏರಿಸಿದ್ದೀರಿ. ಈಗ ಮತ್ತೆ ಎದುರು ನಿಲ್ಲದೆ ನಿಲ್ತಾಳ ಅವಳು. ಎಷ್ಟು ದಿನದಿಂದ ಹೇಳಬೇಕು ಅಂತ ಸಿದ್ಧ ಮಾಡಿದ್ದೇನು? ಇವತ್ತೊಂದು ಅವಕಾಶ ಸಿಕ್ಕಿತು ನಿನಗೆ. ಎಷ್ಟು ಒಳಗಿಂದ ಒಳಗೆ ಕೋಪ ಇತ್ತ ಏನು ನಿನಗೆ? ಅಲ್ಲ ಹಾಗಲ್ಲ. ಹೌದು. ಅಲ್ಲ, ಈಗ ಒಂದು ಸಮಯ ಸಿಕ್ಕಿತ್ತು ನನಗೆ, ಅವಕಾಶ ಸಿಕ್ಕಿತು. ನಾನು ಯೋಚಿಸುವುದು ಇದು ಇಷ್ಟು 2 ಹೆಂಡತಿ ಇದ್ದು ಎಷ್ಟು ಸುಧಾರಿಸ್ತಾರೆ, ಹೇಗೆ ಸುಧಾರಿಸ್ತಾರೆ ಅಂತ. ಇದು ಒಳಗಿಂದ ಬೂದಿಯ ಒಳಗೆ ಕೆಂಡ ಹೀಗೆ ಇತ್ತು, ಈಗ ಹೊರಗೆ ಬಂದದ್ದು. ಹೌದು ಸ್ವಾಮಿ, ಸಲುಗೆ ಕೊಟ್ಟವರು ನೀವೇ, ಅವಳ ಎತ್ತರಕ್ಕೆ ಏರಿಸಿದವರು ನೀವೇ. ಹೇಳಿದ್ದು 100ಕ್ಕೆ 101 ಸತ್ಯ. ಹೌದು. ಹೌದಲ್ಲ? ಹಾಗಾಗಿ ಈಗ ನೀವು ಅವಳು ತಪ್ಪು ಮಾಡಿದಾಳೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ತಪ್ಪು ಮಾಡಿದ್ದಾಳೆ, ಇನ್ನೇನು ಮಾಡುದು? ನಮಗೆ ಈಗ ನನ್ನಿಂದ ಏನಾಗ್ಬೇಕಂತ ಹೇಳುದು ನೀವು? ಅವಳಿಗೆ 4 ಬಾರಿಸಬೇಕು. ಗಂಡನಿಗೆ ಹೊಡೆದವಳಿಗೆ ಬಾರಿಸಿದ್ರೆ ತಪ್ಪೇನು? ಹೌದಲ್ಲ? ಹಾಗಾದ್ರೆ ನಿಮಗೆ ಬೇಕಾದ ಹಾಗೆ ನಾನು ಸಿದ್ಧಳಾಗಿ ಬರ್ತೇನೆ. ಈಗ ಸಾಕ? ಇಷ್ಟು ಸಾಕ? ಈ ಸೀರೆ ಸಾಕ? ನೀನು ವರಮಹಾಲಕ್ಷ್ಮಿ ವ್ರತಕ್ಕೆ ಹೋಗುದಾ? ಯಾಕೆ ಸ್ವಾಮಿ? ಈ ಸೀರೆ ಉಟ್ಟುಕೊಂಡು ಸರಗಿ ಹೀಗೆ. ಅಲ್ಲ, ಅವಳಿಗೊಂದು ಕಪಾಳಕ್ಕೆ ಬಾರಿಸ್ಲಿಕ್ಕೆ ಅಲ್ವಾ ಸ್ವಾಮಿ? ಅದು ಮತ್ತೆ ಹೇಗೆ? ನೀನು ಕಪಾಳಕ್ಕೆ ಬಾರಿಸುವ. ಅಲ್ಲ, ಕೆಂಪು ಸೀರೆ ಆದಿತ್ತ? ಅವಳು ಕಾಲು ಎತ್ತಿದ್ರೆ ನೀನು ಸೀರೆ ಉಟ್ಟುಕೊಂಡು ಕಾಲೆಲ್ಲಿದೆ. ಹಾಗಾಗುದಿಲ್ಲಲ್ಲ. ನೀನು ಗಂಡುಡಿಗೆ ಹುಟ್ಟೆ ಬರಬೇಕು. ಅವಳು ಗಂಡುಡಿಗೆ ಹುಟ್ಟೆ ಬಂದದ್ದು ಇಲ್ಲಿಗೆ. ಮತ್ತೆ ಹಾಗಾದ್ರೆ ಅದೇ ಹುಡುಗಿಯನ್ನು ನಾನು ಉಡ್ಬೇಕಲ್ವಾ? ಇನ್ನು ನನಗೆ ಒಂದು ತಲೆ ಬಿಸಿ ಆಗಿದೆ. ಹೇಗೆ? ಇನ್ನು ಗಂಡುಡಿಗೆ ಗಂಡು ಮಕ್ಕಳಿಗೆ ಸಿಗುದಿಲ್ವಾ ಅಂತೆಲ್ಲ ಹೆಣ್ಣು ಮಕ್ಕಳಿಗೆ ಹುಟ್ಟು ಬರಿ ಮಾಡ್ತಾರಂತ. ಸರಿ, ಈಗ ನೀನು ಹುಟ್ಲೇಬೇಕಲ್ವಾ? ಅವಳಿಗೆ ಪ್ರತಿಸ್ಪರ್ಧಿ ನೀನು. ವ್ಯವಸ್ಥೆ ಸಿದ್ಧಳಾಗಿ ಬಾ. ಈಗ ಬರ್ತೀನಿ.
ಬಗೆ ಬಗೆಯ ಕೈದುಗಳ ಪಿಡಿದು ನಾರಿ ಸೌಭದ್ರೆ ಸಮರಕಾತುರನಾಗಿ ಸಮರಕಾತುರನಾಗಿ ಯಥಾರ್ಥ ಹೇಳ್ಬೇಕಾ? ಎಂತದ್ದು? ಅವಳಿಗೆ ಈ ಹುಡುಗಿ ಎಂತದ್ದು ಒಪ್ಪುದಿಲ್ಲ, ನಿನಗೆ ಚಂದ ಕಾಣ್ತದೆ. ನೀವು ಹೊಗಳೆ ಹೊಗಳೆ ಅಟ್ಟಕ್ಕೆ ಏರಿಸುದ ಹೇಗೆ? ಹಾಗಲ್ಲ, ಇದು ನಿನಗೆ ಬಹಳ ಚಂದ ಕಾಣ್ತದೆ, ಅವಳಿಗೆ ಅಷ್ಟು ಚಂದ ಕಾಣುದಿಲ್ಲ. ಹೌದು ಅಲ್ಲ, ಇದು ಅವಳತಿ, ಆ? ಇದು ಅವಳತಿ. ಯಥಾರ್ಥವಾಗಿ ಹೇಳ್ಬೇಕು. ಅವಳು ದಿವಸ ಅಂದ್ರೆ ಅವಳೇ ಅವಳು ಹೊಲಿದು ಕೊಟ್ಟದಂತೆ. ಅಂದ್ರೆ ಅವಳು ನೀರಿಗೆ ಹಾಕಿದ ಕಡಲೆ ಹಾಗೆ ದಿವಸ ದಿವಸ ಉಬ್ಬಿದ್ರೆ ಮತ್ತೆ ಹೇಗೆ ಆಗುದು? ಒಂದು ವಾರದ ಯಾರಿಗಾದ್ರೂ ಕೊಡ್ಬೇಕಾ? ಅಂದ್ರೆ ಮತ್ತೆ ನಿನಗೆ ಕೊಡ್ಬೇಕಷ್ಟೇ. ಮತ್ತೆ ಅಂದ್ರೆ ನಾನು ಕೂಡ ಒಪ್ಪಿದ್ದೇನೆ ಅಲ್ಲಲ್ಲ, ಅವಳು ಉಬ್ಬಿದ್ದಾಳೆ, ಅವಳಿಗೆ ಆಗುದಿಲ್ಲ, ಮತ್ತೆ ಸಣ್ಣದಾಗುದನ್ನು ಮತ್ತೆ ಅವರಿಗೆ ಕೊಡುದು. ಹಾಗೆ, ಹಾ. ಹೌದು, ನಿನಗೆ ಸರಿ ಹೋಗ್ತದೆ. ಇನ್ನು ಒಂದುಂಟು, ಎಂತದ್ದು? ಯುದ್ಧ ಮಾಡಿ ಗೆದ್ದು ಬಾ. ಒಂದು ವೇಳೆ ಏನಾದ್ರೂ ಆ ಕಡೆ ಈ ಕಡೆ ಆದ್ರೂ ನನ್ನನ್ನೊಂದು ಬರುವ ಹಾಗೆ ಮಾಡಬೇಡ ಆಯ್ತಾ? ನನಗೆ ಸಾಕಾಗಿ ಹೋಗುದು. ತಪ್ಪು ಮಾಡಿದ್ರೆ ನೀವು ಪಟ್ಟಣವನ್ನು ಇಲ್ಲಿವರೆಗೆ ತಂದವರು ನೀವು ಈಗ ಸಾಕಾಯ್ತಂತ ಹೇಳಿದ್ರೆ ಇನ್ನು ಪುನಃ ಅವಶ್ಯಕತೆ ಬಿದ್ರೆ ನೀವು ಬರಬೇಕಾದಿತ್ತು. ಮತ್ತೆ ಯಾರು? ನೀವು ನನ್ನ ಅವಶ್ಯಕತೆ ಬೀಳದ ಹಾಗೆ ಒಂದು ಸುಧಾರಿಸಲಿ. ಅಲ್ಲ, ಅವಳು ಮಾತಿನಲ್ಲಿ ಏನಾದ್ರೂ ನನಗೆ ಚಾಟಿ ಹಾಕಿದ್ರೆ, ಮಾತಿನಲ್ಲಿ ಚಾಟಿ ಹಾಕಿದ್ರೆ ನೀನು ಯೋಚನೆ ಮಾಡಬೇಡ, ಬಾಯಿಗೆ ಬಂದದ್ದು ಹೇಳು, ಯಾರಾದ್ರೂ ದೊಡ್ಡವರು ಹೇಳಿ. ಆದಿತ್ತಲ್ಲ, ನಿಮ್ಮ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಅವಳ ಬಳಿಗೆ ಶುಭವಾಗಿ. ಯಾರೇ ತೀರೆ ನೀನು ಯಾರು ಯೋಚಿಸಿದರೆ ಬೇಡ ಬಲ್ಲೂರಿ ಸವಾರಿ ಲಲಿತಾಗಿ ನೀನು
ಯಾಕಾಗಿ ಬಂದೆ ಹಾ. ಯಾಕಾಗಿ ಬಂದೆ ಪ್ರತಿಬಿಂಬವನ್ನ ಕಂಡ ಹಾಗಾಗುತ್ತದೆ ಕನ್ನಡಿಯಲ್ಲಿ. ಅಲ್ವಾ? ನನ್ನಂತೆ ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡಿದ್ದೀಯ, ಆ, ಧನುಷರಗಳನ್ನು ಧರಿಸಿಕೊಂಡಿದ್ದೀಯ. ಆ, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ಕಾಣಬಹುದು, ಕನ್ನಡಿ ಒಳಗಡೆ ಭಾವಗಳಿರುವುದಿಲ್ಲ. ಭಾವಗಳು ಇರುವುದಿಲ್ಲ. ನಮ್ಮ ಭಾವವೇ ಕನ್ನಡಿಯಲ್ಲಿ ಪ್ರತಿಬಿಂಬಿತವಾಗುವುದು. ಹ್ಮ್. ಆದರೆ ಆ. ನನ್ನಂತೆ ನೀ ಕಾಣಿಸೋದಿದ್ದಿ, ಆ. ಆದ್ರೆ ಭಾವಗಳು ಬೇರೆ ತಾನೆ. ಭಾವಗಳು ಬೇರೆಯಾಗಿದೆ. ಹಾಗಂತ ಹೇಳಿ ನನ್ನ ಪರಿಚಯ ನಿನಗೆ ಆಗ್ಲಿಲ್ವ ಅಂತ ಕೇಳಿದ್ರೆ ಆಗಿದೆ. ಅಯ್ಯೋ, ನಿನ್ನನ್ನು ಮನೆ ತುಂಬಿಸಿಕೊಂಡದ್ದೇ ನಾನು. ಹೌದಲ್ಲ? ಹೌದು. ಹಾಗಾದ್ರೆ ಯಾರು ಬಂದವಳು ಎನ್ನುವಂತ ಕೇಳುವಂತ ಪ್ರಶ್ನೆಯೇ ಇಲ್ಲ. ಯಾರಿಗಾಗಿ ಬಂದೆ ಅಂತ ಕೇಳಿ. ಯಾರಿಗಾಗಿ ಬಂದೆ? ಯಾರೇ ಧೀರೆ, ಆ. ಯಾರು ಕಳಿಸಿಕೊಟ್ಟರು, ಆ. ಯಾರಿಗಾಗಿ? ಅಕ್ಕ, ಆ. ಸುಲಭವಾದಂತಹ ಪ್ರಶ್ನೆ ನಿನ್ನದು, ಆ. ಉತ್ತರವು ಅದರಲ್ಲಿಯೇ ಉಂಟು. ಅಕ್ಕ, ಓ. ನೀನು ಯಾರಿಗಾಗಿ ಬಂದೆ? ನಾ ಪಾಂಡವರಿಗಾಗಿ ಬಂದೆ. ಹೌದಾ? ಪಾಂಡವರಲ್ಲಿ ಯಾರಿಗಾಗಿ ಬಂದೆ? ಪಾಂಡವರಲ್ಲಿ ಬೇರೆ ಇಡಿ. ಇಲ್ಲ, ಇಲ್ಲ. ಪಾಂಡವರಿಗಾಗಿ ಬಂದು. ಪಾಂಡವರಿಗಾಗಿ ಬಂದಿದೆ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಯಾಕಂತ ಹೇಳಿದ್ರೆ ಪಾಂಡವರಲ್ಲಿ ಒಬ್ಬನಾದವನು ಕಳುಹಿಸಿಕೊಟ್ಟದ್ದು ನನ್ನನ್ನು. ಇರ್ಲಿ. ಹ. ಈಗ ನಾನು ಯಾರಿಗಾಗಿ ಬಂದೆ ಅಂದ್ರೆ ನಾನು ಪಾಂಡವರ ಸಮಷ್ಟಿಯನ್ನೇ ಕಾಯ್ದುಕೊಳ್ಳು. ನಾನು 5 ಜನರ ಹೆಂಡತಿ ಆದ್ದರಿಂದ ಹ. ನಾ ಪಾಂಡವರಿಗಾಗಿ ಬಂದಿರುವುದು. ಹ. ನಾ ಏನೇ ಮಾಡಿದ್ರು ಪಾಂಡವರಿಗಾಗಿ 5 ಜನರಿಗಾಗಿ ಮಾಡುವುದು. ಹೌದಾ? ಈಗ ನಿನಗೆ ಬೇಕು ಅಂತ ಆಯ್ತು, ನಾ ಭೀಮಸೇನಿಗಾಗಿ ಬಂದೆ. ಆಯ್ತಾ? ಹೌದು. ಹ. ಗಂಡನಿಗಾಗಿ ಬಂದೆ, ಹ. ಭೀಮಸೇನಿಗಾಗಿ ಬಂದೆ. ಆಯ್ತು, ಸರಿ. ಹಾಗಾದ್ರೆ ನಾನು ಪಾರ್ಥನಿಗೆ ಬೇಕಾಗಿ ಬಂದೆ, ಅರ್ಜುನಿಗೆ ಬೇಕಾಗಿ ಬಂದವಳು. ಓಹೋ. ಹೌದಲ್ಲ? ಯಾಕೆ? ಯಾಕಾಗಿ ಬಂದೆ? ಯಾಕೆ ಬಂದೆ? ನೀನು ರಣಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಪಾರ್ಥನನ್ನು ಗಾರುಗೆಳಿಸಿದ್ದೀಯ. ಗಂಡನನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಹೆಂಡತಿಯಾದಂತಹ ಸುಭದ್ರೆ ನಾನು ಬಂದಿದ್ದೇನಕ್ಕ. ನೀ ಆ, ನಿನ್ನ ಗಂಡ ಉಳಿಸಿದೆ. ಹೌದು. ತಂಗಿ, ಯಾಕೆ? ನಿನ್ನ ಗಂಡನಿಗೋಸ್ಕರವಾಗಿ ಬಂದೆ ಅಂತ ಹೇಳಿದ್ರೆ ನಿನ್ನ ಗಂಡನನ್ನೇ ಯುದ್ಧದಲ್ಲಿ ಗಾರುಗೆಳಿಸಿದ್ದೇನೆ, ಆ. ನಿನ್ನನ್ನು ಸೋಲಿಸಿದ್ದೇನೆ. ಜೈದಿರಿ ಎಂದು ಈ ಪ್ರಪಂಚದಲ್ಲಿ ನಾನು ಸ್ವರ ಏರಿಸ್ತೇನೆ. ನೀನು ಸ್ವರ ಏರಿಸದೆ ನನಗೇನು ಸ್ವರ ಏರಿಸದೆ? ನಿನ್ನಷ್ಟೇ ಸ್ವರ ನನಗುಂಟು ನೋಡಿಕೋ. ಆ. ಎಷ್ಟರವರೆಗೆ ಇಷ್ಟ ಹೆಣ್ಣು ಮಕ್ಕಳಿಬ್ಬರು ಮನೆಯೊಳಗಿದ್ದೇವೆ ಅಂತ ಗೊತ್ತಿರಲಿಲ್ಲ. ಹೌದಾ? ಹಾಗಾದ್ರೆ ನೋಡುವ. ಪ್ರಪಂಚದಲ್ಲಿ ಹಾ. ಒಬ್ಬಳು ಗಂಡಿಗೆ ಹೆಂಡತಿ ಆದವಳು ಹೊಡಿತಾಳಾದ್ರೆ, ಹಾ. ಗಂಡನಿಗೆ ಹೆಂಡತಿ ಆದವಳು ಹೊಡಿತಾಳಾದ್ರೆ, ಹಾ. ನೋಡುವ ಅಕ್ಕನಿಗೆ ತಂಗಿ ಯಾಕೆ ಹೊಡಿಬಾರದು? ಈಗ ನೀನು ಸ್ವರ ಏರಿಸುದು, ಈಗ ನೀನು ಈಗಲೇ ಬೀಳ್ಲಿಕ್ಕುಂಟು ಎಷ್ಟು ಸ್ವರ ಏರಿಸುದು ಅಥವಾ ಕಾಲಿಗೆ ಉಳಿಲಿಕ್ಕುಂಟು ಅಲ್ಲ, ನಿನಗೆ ಗೊತ್ತು ನಾನು ಬೀಳ್ತೇನೆ ಅಂತ ಹೇಳಿ. ಅಷ್ಟು ನನಗೆ ವಿಶ್ವಾಸ ಉಂಟು. ವಿಶ್ವಾಸ ಉಂಟಾ? ನಿನ್ನ ಗಂಡನನ್ನೇ ಬೀಳಿಸಿದ್ದೇನೆ, ಮತ್ತೆ ನೀ ಹೆಚ್ಚನೆ ನೀನು ನನಗೆ. ಅಲ್ಲ, ಹಾ. ಗಂಡನಿಗೆ ಹೆಂಡತಿ ಪೆಟ್ಟು ಹೊಡೆಯುವುದಲ್ವಾ? ಹೌದು. ಈಗ ಅಕ್ಕನಿಗೆ ತಂಗಿ ಪೆಟ್ಟು ಹೊಡೆಯುವುದನ್ನು ನೋಡ್ಬೇಕೆಲ್ರೊಮ್ಮೆ. ಅದು ಜುಟ್ಟು ಜುಟ್ಟು ಅಕ್ಕ ತಂಗಿದ್ರು ಲೋಕದಲ್ಲಿ ಹಿಡಿಯುತ್ತಾರೆ. ಹೌದಲ್ಲ? ಈಗ ನಾನು ನಿನ್ನ ಸವತಿಯರು. ಹಾ. ಸವತಿ ಮತ್ಸರ ಉಂಟ. ನೋಡೋಣ ನೋಡೋಣ.
ಅಭಿಮನ್ಯು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದವ. ಹೌದಪ್ಪ. ಮುಚ್ಚ ಬಾಯಿ, ಹೇಳುದು ಕೇಳು. ನಿನ್ನ ಗಂಡನದ್ದು ಬುದ್ಧಿ ಬರೋದು ಬೇಡ ನಿನಗೆ. ಅಂತಹ ಭಾರತ ರತ್ನ ಈ ಕುರುಕ್ಷೇತ್ರದಲ್ಲಿ ಹೆಸರು ಪಡೆದಿದ್ದ ಅವನ ತಾಯಿಯಾಗಿ ಇದೇ ರಣಕ್ಷೇತ್ರದಲ್ಲಿ ನೀನು ಹೊರಳಾಡುತ್ತಿದ್ದಾದ್ರೆ ಆ ತಾಯ್ತನಕ್ಕೆ ಅವಮಾನ ಮಾಡಿದ ಹಾಗೆ. ನಗಧರನ ಚರಣಗಳ ನೆನೆದು ಸುಭದ್ರೆಗೆ ಯಾರನು ಸುನಲಿ ಲಜ್ಜೆಯ ಯಾರಿದ ಪರಿಹರಿಸುವರು ಮುರಾರಿಯ ನತ ಸಂಸಾರಿ ಭಾರತಿ ದಯ ತೋರಿ ಮುರಾರಿಯ ಭಾರತಿ ದಯ ತೋರಿ ಯಾರೊಡನು ಸುನಲಿ ಹರಿ ಶ್ರೀಹರಿ, ಎಂತಹ ವಿಪರ್ಯಾಸ ನನ್ನ ಪಾಲಿಗೆ ಒದಗಿ ಬಂತು. ರಣಕ್ಷೇತ್ರದಲ್ಲಿ ದ್ರೌಪದಿ ಅಕ್ಕನನ್ನು ಮಣಿಯುತ್ತೇನೆ ಎನ್ನುವ ಹಾಗೆ ನಾನು ಮುಂದುವರಿದು ಬಂದರೆ ಅವಳ ಕೈಯಾರೆ ಪೆಟ್ಟು ತಿನ್ನುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಕೃಷ್ಣ, ಮಾಧವ, ಅಚ್ಯುತ, ಕೇಶವ, ಮುಕುಂದ, ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ, ಯಾರಲ್ಲಿ ಹೇಳಿಕೊಳ್ಳಲಿ? ಎಡದೆಡೆಯಿಂದ ಗಮನವದುದು ಜೀಯ ಪೃಥ್ವಿ ಮೂರನು ಚರಿಪಾಗ ಪೃಥ್ವಿ ಮೂರನೇ ಚರಿಪ ಉತ್ತಮನೇ ಹೊಸ ವಾರ್ತೆಗಳಿಹುದೇ ಹೊಸ ವಾರ್ತೆಗಳಿಹುದೇ ಶ್ರೀಮುಖದಿ ಉತ್ತಮನೇ ಹೊಸ ವಾರ್ತೆಗಳಿಹುದೇ ಶ್ರೀಮುಖದಿ ಈಹುದೇ ವಾರ್ತೆ ಎತ್ತರದೆಡೆಯಿಂದ ಗಮನವದುದು ಜೀಯ ಶ್ರೀಕೃಷ್ಣ ಮಹತಿಯ ನಿನಾದವನ್ನೆಪ್ಪಿಸುತ್ತಾ ಲೋಕ ಸಂಚಾರಿಯಾಗಿ ವಿವಿಧ ಕರ್ಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ವೇದದ ಸಾರವನ್ನೇ ಬಿತ್ತರಿಸುವುದ ಸಾಧು ಸಜ್ಜನರನ್ನು ಪಡೆಯುವಂತಹ ಮಹನೀಯ ಗಣನೀಯ ತಾವುಗಳು. ಹೌದು, ನಾವು ಮೊದಲಾದ್ರೆ ಸಾಧಾರಣ ಯಾವಾಗಲೂ ಸಿಕ್ಕುವವರೇ, ಆಗಾಗ. ಆದ್ರೆ ಈಗ ಬಹಳ ಅಪರೂಪ. ಅಲ್ಲ, ನನಗೆ ನೀನಿದ್ದಲ್ಲಿಗೆ ಬರ್ಲಿಕ್ಕೆ ಆಗುದಿಲ್ಲ, ನಾನಿದ್ದಲ್ಲಿಗೆ ನೀನು ಬರ. ಯಾವಾಗ ಮೊದಲು ನಾನು ವೈಕುಂಠದಲ್ಲಿರುವಾಗ, ಅದನ್ನೇ ಹೇಳಿದ್ದು. ಈಗ ನಾನು ದ್ವಾರಾವತಿಯಲ್ಲಿದ್ದೇನೆ, ಬಹಳ ಅಪರೂಪ. ಹಾ, ನಿಮ್ಮ ಮುಖ ದರ್ಶನ ಆಗಬೇಕು ಅಂತಾದ್ರೆ ವರ್ಷದಲ್ಲಿ ಒಮ್ಮೆಯೋ 2 ವರ್ಷಕ್ಕೊಮ್ಮೆಯೋ ಹಾಗೆ ಮಾತ್ರ ಆಗ್ತಾ ಉಂಟು. ಅಂತ ಪ್ರಸಂಗ ಬಂದಾಗ ಒಟ್ಟಾಗುದು. ಆದ್ರೆ ನಿಮ್ಮ ಮುಖದಲ್ಲಿ ಏನೋ ಒಂದು ಹೊತ್ತು ತಂದ ಹಾಗೆ ಉಂಟು, ಅಂತರಂಗದಲ್ಲಿ ಹೊಗೆಯಾಡುತ್ತಾ ಉಂಟು ವಿಚಾರ. ಹೌದು, ಏನು ಬಂದಿರಿ ನಾರದರೆ? ಹೇಳಲಿಕ್ಕೆ ಬೇಸರ ಆಗ್ತದೆ, ಆದ್ರೂ ಆದ್ರೂ ಹೇಳಿದೆ ಉಪಾಯ. ಕೇಳುವ ಕೃಷ್ಣನ ಹೇಳುವ ನುಡಿಯ ತಾಳಿದಯವ ಕರುಣಾಡು ಎನ್ನುಡಿಯ ಕರುಣಾಳು ಎನ್ನೊಡೆಯ ಹರಿಯೇ ನೀ ಮರುತೇಂದ್ರ ತರಳರ ಸಂತೈಸಿ ಶೌರ್ಯದಿ ತೆರಳಲು ನರ ಮೃಗೋದರ ಶೌರ್ಯದಿ ಯುದ್ಧವನ್ನು ಮಾಡಿದರೆ ಹೊಂದಿರಲು ದ್ರೌಪದಿ ಭೀಮಗೆರವಾಗಿ ಬಂದು ಜಯ
ಬಂದೆ ಅಂತ ನನಗೇ ನೆನಪಿಲ್ಲ. ಯಾಕೆ ಸದಾ ಸಂಚಾರ ಮಾಡ್ತಾ ಇರುವುದಲ್ಲ, ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ, ಕೆಲವು ಕಡೆ- ನನಗೆ ಎರಡು ಒಂದೇ ಅಲ್ವಾ? ಅಲ್ಲ, ಕೆಲವು ಕಡೆಯಲ್ಲೆಲ್ಲ ನೀವು ಸದಾಶಿವ ಸದಾಶಿವ ಅಂತ ಹೇಳ್ತೀವಿ, ಹೌದು, ಕೆಲವು ಕಡೆಯಲ್ಲೆಲ್ಲ ನಾರಾಯಣ ನಾರಾಯಣ ಅಂತ ಹೇಳ್ತೀವಿ. ಹೇಳ್ತೇನೆ. ಅಂದರೆ ನಾವು ಎಲ್ಲಿಗೆ ಹೋಗ್ತೇವೆ ಅವರಿಗೆ ಹಿತ ಆಗುವ ಹಾಗೆ ವ್ಯವಹರಿಸಿ. ಅಡ್ಡನಾಮದವರಲ್ಲಿ ಸದಾಶಿವ, ಹೌದು. ಉದ್ದನಾಮದವರಲ್ಲಿ ನಾರಾಯಣ. ನಾರಾಯಣ. ಅಡ್ಡ ಉದ್ದ ಎರಡು ಇದ್ದವರಲ್ಲಿ ದೇವಿ ಸ್ತುತಿ, ಹಾ ಭಾಗವತ ಬಂತ. ಹಾ ಭಾಗವತ ಬಂತ. ಅದಲ್ಲ ಕೃಷ್ಣ ನನ್ನೊಡೆಯ ಅಂತ ನಾನು ಈಗ ಹೇಳಿದೆ. ಯಾಕೆ ಹೇಳಿದೆ? ಈ ವೇಷ ನೋಡಿ ಹೇಳಿದ್ದಲ್ಲ, ಆವೇಶ, ಅಲ್ಲಿ ನೋಡಿ ಹೇಳಿದ್ದು ನಾನು. ಆವೇಶ ಈ ವೇಷ ಯಾವಾಗ ಆವೇಶವೋ ಗೊತ್ತಿಲ್ಲ. ಅಂದ್ರೆ ಒಂದು ಋಷಿಮುನಿಗಳು ಹೇಳಿದ್ರು ಕೃಷ್ಣಾಸ್ತು ಭಗವಾನ್ ಸ್ವಯಂ. ಆರಂಭ ಮಾಡಿದ್ದು ನಮ್ಮ ಗುರುಗಳಾದಂತಹ ಗಾರ್ಗೇಯರು. ಹೌದಲ್ಲ? ಕೃಷ್ಣಸ್ತು ಸ್ವಯಂ ಭಗವಾನ್. ಹಾ ಅಂದ ಮೇಲೆ ನಾನು ಅದನ್ನು ಒಪ್ಪಿದವನೇ ಇದ್ದೇನೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಹೀಗಾಗಬಾರ್ದಾಗಿತ್ತು, ಹಾಗೆ ಹೋಯ್ತು. ಇದು ನೋಡಿ ದೊಡ್ಡ ಅಪಾಯ. ಏನು? ಬೇಸರ ಪಟ್ಟುಕೊಳ್ಳುವುದು, ಸಂಕಟ ಪಟ್ಟುಕೊಳ್ಳುವುದು, ಎದುರಿದ್ದವನಿಗೆ ಒಂದು ಕುತೂಹಲ, ಎಂತದಾಯ್ತು ಮತ್ತೆ ಹೇಳಲಿಕ್ಕೆ ಇಲ್ಲ. ಕೆಲವು ಸಲ ಹಾಗೆ ಆಗ್ತದೆ. ಯಾಕೆ? ಯಾವನೋ ಒಬ್ಬನ ಒಂದು ಮನೆಯಲ್ಲಿ ಒಬ್ಬನ ಮರಣ ಆಗಿರ್ತದೆ, ಅವನ ಆಪ್ತರಾದವರಿಗೆ ಹೋಗಿ ವಿಷಯ ಹೇಳುವಾಗ ಎಲ್ಲಿಂದ ಆರಂಭಿಸುದು? ಹಾ ಓ ನಿನ್ನ ಸಂಬಂಧಿ ಒಬ್ಬ ಸತ್ತಿದ್ದಾನೆ, ಹೋಗು ಮಾರಾಯ, ಹೇಳಲಿಕ್ಕೆ ಆಗ್ತದೆ? ಆಗುದಿಲ್ಲ, ಆಗುವುದಿಲ್ಲ. ಈ ಕೆಲವು ಯಜಮಾನರು ಆಳುಗಳನ್ನು ಹಾ ವಿಚಾರಣೆ ಮಾಡುವ ಕ್ರಮ ಉಂಟು. ಹಾ ಮೊದಲೊಬ್ಬ ದೊಡ್ಡ ಯಜಮಾನ ಒಬ್ಬ ಆಳನ್ನು ಕರೆದು ವಿಚಾರಿಸಿದನಂತೆ. ಹೇಗೆ? ಅವನ ಬಗ್ಗೆ ಯಾರೋ ಒಂದು ಪಿತೂರಿ ಹೇಳಿದ್ರು. ಹೌದಪ್ಪ. ಆದ್ರೆ ಈ ಯಜಮಾನನಿಗೆ ಇವನಲ್ಲಿದ್ದ ಗೌರವ ಹಾ. ಅವರನ್ನು ಮನೆಗೆ ಕರೆಸಿ ಹಾ. ಇಷ್ಟರಿಗೆ ಉತ್ತರವೇ ಸಿಕ್ಕಲಿಲ್ಲ. ನೀವು ಹಾಗೆ ಮಾಡ್ಲಿಕ್ಕಿಲ್ಲ ಅಂತ ಒಂದೇ. ಅಯ್ಯೋ ಎಂತದ್ದು ಇಲ್ಲ ಇಲ್ಲ, ನಾನು ಬಂದ ಮೇಲೆ ಪ್ರಕರಣಕ್ಕೆ ಒಂದು ಪರಿಸಮಾಪ್ತಿ ಅಂದ್ರೆ ಒಂದು ವ್ಯವಸ್ಥೆ ಮಾಡಿಯೇ ಹೋಗು. ಹಾ. ಸ್ವಾಮಿ, ಲೋಕದಾಸದಲ್ಲಿ ಸಜ್ಜನರು ನಂಬಿದ ಸತ್ಯ ಏನು? ಹಾ. ದುಷ್ಟ ಶಿಕ್ಷಕ ಶಿಷ್ಟ ಸಂರಕ್ಷಕ ಶ್ರೀಕೃಷ್ಣ ಅಂತ. ಈ ಶಿಷ್ಟರೇ ಸಂಘರ್ಷಕ್ಕೆ ತೊಡಗಿದ್ರೆ ಅವಾಗ ಈ ಭಗವಂತ ಎಂತ ಮಾಡುದು? ಯಾರು ಶಿಷ್ಟರು? ಹಾಗಿದ್ರೆ ಆ ಪ್ರಕರಣವನ್ನು ನೆನಪಿಸಿಕೊಡ್ಬೇಕಾಗ್ತದೆ. ಯಾವ ಪ್ರಕರಣ? ಭಾರತ ಯುದ್ಧ ಗೆದ್ದವರು ಯಾರು ಅನ್ನುವಾಗ ಅದಕ್ಕೆ ಅವನು ತೀರ್ಮಾನ ಕೊಟ್ಟಿದ್ದೇನಲ್ಲ. ಆ ದಿವಸ ನಾನು ಅವರನ್ನು ಕರ್ಕೊಂಡು ಬಂದಿದ್ದೆ. ಕುರುಕ್ಷೇತ್ರದಲ್ಲಿದ್ದಂತಹ ಬಬ್ರುಬಾಹುವಿನ ರುಂಡ ಪಡ ಪಡ ರುಂಡವೇ ಬಾಯಿ ಬಿಡುದಂಬವ ಅಂತ ಹೇಳಿ ಭೀಮ ಹೊಡೆದು ರಾಜಸೂತ್ರದ ಮೂಲಕವಾಗಿ ಒಂದಾಗಿಸಿ ಮನೆಗೆ ಕಳಿಸಿದ್ದೆ. ನಾನು ಅಲ್ಲಿಂದ ಹೊರಟು ನನಗೆ ಎಲ್ಲಿ ಹೋಗಬೇಕೋ ಹೋಗಿದ್ದೆ. ಹೌದು, ಮುಗಿಲಿಲ್ಲ ಆ ಪ್ರಕರಣ. ಅವರು ಮನೆ ಮುಟ್ಲಿಲ್ಲ. ಮತ್ತೆ ಹೋಗುವಾಗ ದಾರಿಯಲ್ಲಿ ಹಾ ಇಲ್ಲಿ ಬಾ ನಾನು ಕರ್ಣನನ್ನು ಕೊಂದದ್ದು ಇಲ್ಲಿಗೆ. ಹಾ ನೀ ಅದನ್ನು ಹೇಳ್ಬೇಡ, ಇಲ್ಲಿ ಬಾ, ದುಶಾಸನನ್ನು ಕೆಡವಿದ್ದು ಇಲ್ಲಿ. ಇದು ಕುರುಕ್ಷೇತ್ರದ ಬಹಳ ದೊಡ್ಡ ಅಪಾಯದ ವಿಷಯ. ಹೌದು. ಯಾರೇ ಹೋಗ್ಲಿ, ಅಣ್ಣ ತಮ್ಮಂದಿರು ಹೋಗ್ಲಿ, ಗಂಡ ಹೆಂಡತಿ ಹೋಗ್ಲಿ, ಹಾ. ಅಲ್ಲಿ ಹೋಗುವಾಗ ಏನಾದ್ರೂ ಒಂದು ವೈಷಮ್ಯ ಹುಟ್ಟಿಕೊಳ್ಳು. ಅದಕ್ಕಾಗಿ ಅವರನ್ನು ಆಚೆ ಈಚೆ ಮುಖ ಮಾಡಿ ಬಿಟ್ಟಿದ್ದೆ ನಾನು. ಅಲ್ಲ, ಮುಂದೆ ಹೋಗುವಾಗ ಅಣ್ಣ ತಮ್ಮ ಒಟ್ಟಿಗೆ ಆದರು. ಹಾ. ಪುನಃ ಈ ಪ್ರಕರಣ ಮುಂದುವರೆದು ಎಲ್ಲವೋ ಮಗನೇ ಅಂತ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಭೀಮ ಅರ್ಜುನನನ್ನು. ಹೌದು, ಮಗವನ ಮಗನೇ ಅಂತ. ಹಾ ಹಾಗೆ ಪ್ರಕರಣ ಪ್ರಕೋಪಕ್ಕೆ ಹೋಗಿ ಹೋರಾಟವಾಗಿ ಭೀಮನಿಗೆ ಸೋಲಾಯಿತು. ಆಮೇಲೆ ದ್ರೌಪದಿಯನ್ನು ಕರೆದು ಅರ್ಜುನಲ್ಲಿ ಯುದ್ಧಕ್ಕೆ ಕಳಿಸಿದ್ದು. ದ್ರೌಪದಿ ಯಾವ ಭಾಗದಿಂದ ಬಂದದ್ದು? ಭೀಮನ ಕಡೆಯಿಂದ. ಅಲ್ಲ, ಅದು ವಿಮರ್ಶೆ ನನಗೆ ಬೇಡ, ನೀವು ಬೇಕಾದ್ರೂ ಮಾಡ್ಕೊಳ್ಳಿ. ಮತ್ತೆ ಅಂತೂ ಈಗ ನೀವು ಸಂಗತಿ ಮಾತ್ರ ಹೇಳುದು, ನಾ ವಿಷಯ ವರದಿ ಒಪ್ಪಿಸಿ ಹೋಗು. ನನ್ನ ಹೊಣೆಗಾರಿಕೆ ಇರುವುದು. ಈಗ ದ್ರೌಪದಿ ಭೀಮನ ಕಡೆಯಿಂದ ಬಂದಳು. ಅರ್ಜುನನನ್ನು ಯುದ್ಧ ಮಾಡಿ ಸೋಲಿಸಿ. ಅವರಲ್ಲಿ ವಾಗ್ವಾದ ಏನ್ ನಡೀತು ಎಷ್ಟು ನಡೀತು ನಂಗೆ ಅಗತ್ತಿಲ್ಲ, ನಿನ್ಗೂ ಬೇಡ ಬಿಡು. ಆಮೇಲೆ ಕೇಳಿದಿರಾ? ಕೇಳ್ತಾ ಇದ್ದೆ ನಾ, ಎಲ್ಲಿದ್ರು ಎಲ್ಲಿ ಸಾಧಾರಣ ಯಾರದ್ದು ಸರಿ ಅಂತ ಅನಿಸ್ತದೆ ನಿಮಗೆ? ಅದನ್ನ ನಿನ್ನಲ್ಲಿ ಈಗ ಹೇಳ್ಲಿಕ್ಕೆ ಆಗುದು. ಆಯ್ತಾಯ್ತು, ಮತ್ತೆ ಅಲ್ಲಿ ಹೇಳಿ. ಆಯ್ತಾಯ್ತು. ಆಮೇಲೆ ಅರ್ಜುನನಿಗೆ ಸೋಲಾದಾಗ ಸುಭದ್ರೆಯನ್ನು ಕಳುಹಿಸಿಕೊಟ್ಟ. ನನ್ನ ತಂಗಿ. ಹೌದು, ಸುಭದ್ರೆ. ಹಾ. ಅರ್ಜುನನ ಕಡೆಯಿಂದ. ಹಾ. ಅವಳು ಹೊಡೆದಾಳು, ಅವಳು ದುಡ್ಡು ಹಿಡಿದು ಹೊಡೆದಾಳು. ಅಲ್ಲ, ಬೊಬ್ಬೆ ಹೊಡೆದು. ಅಯ್ಯ, ದ್ರೌಪದಿಯಲ್ಲಿ ನಿಜ ಹೇಳ್ತೇನೆ, ಅವಳಿಗೆ ಏನು ಆವೇಶ ಆಗಿದೆಯಾ, ಯಾರು ಎದುರು ಬಂದ್ರು ಹೊಡೆಯುವುದೇ ದ್ರೌಪದಿ. ಸುಭದ್ರೆ ತನ್ನ ತಂಗಿ ಸಮಾನಳು, ಆಮೆಯಲ್ಲಿ ತಂಗಿಯೇ ಅಲ್ಲವೇ, ಆದರೂ ಸುಭದ್ರೆಯನ್ನು ಸೋಲಿಸಿ ಅವಳನ್ನು ನೆಲದಲ್ಲಿ ಕೆಡಹಿ ಅವಳಿಗಷ್ಟು ಹಂಗಿಸಿ ಹೊರಟೋದು. ಅಯ್ಯೋ, ನನ್ನ ಅಣ್ಣನಿಗೆ ಸುದ್ದಿ ಮುಟ್ಟಿಸುವವರು ಇಲ್ವೇ ಅಂತ ಕಣ್ಣೀರು ಹಾಕ್ತಾ ಇದ್ವಿ. ಅಂದಾಗಲ್ಲ ಅಲ್ಲಿಗಾಯ್ತು. ಅವಳಿಗೆ ಧೈರ್ಯ ಹೇಳಿದೆ, ನೀನೇನು ಯೋಚಿಸಬೇಡ, ದ್ರೌಪದಿ ಇಷ್ಟು ಕಟುವಾಗಿ ವರ್ತಿಸಿದ್ದಾಳೆ ಅಂತ ಆದ್ರೆ ನಿನ್ನ ಅಣ್ಣಂದ್ರು ಒಬ್ಬರಲ್ಲ ಅಂತ ಇಬ್ಬರಿದ್ದಾರೆ, ಕೃಷ್ಣ ಬಲರಾಮರು. ನಿನ್ನ ಕಣ್ಣಲ್ಲಿ ಹನಿ ಬಂದರೆ ಅದಕ್ಕೆ ಕಾರಣರಾದವರ ಮೈಯಲ್ಲಿ ರಕ್ತ ಸುರಿಸಿ ಯಾರು
ನಾನು ಹೋಗಿ ವಿಷಯ ತಿಳಿಸ್ತೇನೆ ಅಂತ ಹೇಳಿ ಇಲ್ಲಿ ಬಂದಿದ್ದೇನೆ. ಈಗ ಅಷ್ಟು ನೀವು ಹೇಳಿದ ಮೇಲೆ ನಮಗೆ ಕೆಲಸ ಮಾತ್ರ ಬಾಕಿ ಅಲ್ವಾ? ಇನ್ನು ಮಾಡಬೇಕಾದ್ದು ನೀವು. ನಾನು ಒಬ್ಬನೇ ಸಾಕಾಗ್ತದ? ಇಲ್ಲ, ನಾವು ಬಲಭದ್ರನಿಗೆ ಹೋಗೋಣ. ಇದೇ ಪರಾಕ್ರಮ ಕುಟೀರವ ಇರುವಂತಹ ಸ್ಥಳ ದ್ವಾರಕೆಯ ಅಧಿಪತಿ ಯಾರು ಎಂಬುದಾಗಿ ಕೇಳಿದ್ದೀರಿ. ಬಲಭದ್ರ ಸ್ವಾಮಿ ಎಂದು ಹೊರಟು ಬಂದಂತಹ ಕೈದಾಲಿಸಿ ಕುಳಿತು ಕುಲವಿಹೀನರೆಂದೇ ಪರಿಗಣಿಸಲ್ಪಟ್ಟಿರುವಂತಹ ನಾವು ಯೋಗ್ಯ ಕುಲದಲ್ಲಿ ಹುಟ್ಟಿದವರು, ರಾಜರಾಗುವುದಕ್ಕೆ ನಾವು ಯೋಗ್ಯತೆ ಉಳ್ಳವರು ಎಂಬುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟೆ. ವಿಶಾಲವಾಗಿರುವಂತಹ ಸಾಗರ ಮಧ್ಯದಲ್ಲಿ ಪಟ್ಟಣವೊಂದನ್ನು ನಿರ್ಮಿಸಿದೆ. ದ್ವಾರಕೆ, ದ್ವಾರಾವತಿ ಎನ್ನುವ ಹಾಗೆ ಹೆಸರಿಟ್ಟೆ. ಯದುಗಳು ಯಾದವರು ಅಂದರು ವೃಷ್ಟಿಕರೆಲ್ಲ ಎಲ್ಲೋ ಹೇಗೋ ಬದುಕುತ್ತಿರುವ ಕಾಲದಲ್ಲಿ ಅವರನ್ನೆಲ್ಲ ಕರೆತಂದು ಮಾನ್ಯತೆಯ ಮನ್ನಣೆಯ ಮಳೆಯನ್ನು ಕೊಟ್ಟು ಅವರನ್ನೆಲ್ಲ ಸಂರಕ್ಷಣೆ ಮಾಡಿದೆ. ಈಗ ವರ್ತಮಾನ ಕಾಲದಲ್ಲಿ ಅಖಂಡ ಆರ್ಯಾವರ್ತದಲ್ಲಿರುವಂತಹ ಚಪ್ಪನ್ನಾರು ದೇಶದಲ್ಲಿರುವಂತಹ ಕ್ಷತ್ರಿಯ ವೀರರೆಲ್ಲ ನನ್ನನ್ನು ಬೆಟ್ಟೆತ್ತಿ ತೋರಿಸ್ತಾರೆ, ಮನ್ನಿಸುತ್ತಾರೆ, ಮಾನಿಸ್ತಾರೆ ಅಂತಾರೆ. ನನ್ನ ಯೋಗ್ಯತೆ ಏನು ಎಂಬುದು ಕೃಷ್ಣ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನ. ಎಷ್ಟು ಮೇಲೆ ಹೋದ್ರು ಹಿಡಿದು ಎಳೆಯುವರು. ಯಾರು ನನ್ನ ತಮ್ಮ ಎಲ್ಲಿ ಯಾರ ಮನೆ ಹಾಳು ಮಾಡಿದ್ರಿ? ಏನು ಮಾಡಿದ್ರಿ? ಯಾಕೆ ಹೀಗೆ ಮೌನ? ಯಾರ ಮನೆಗಾದ್ರೂ ಹೋಗುತ್ತಿದ್ದರೆ ನಿನ್ನನ್ನು ಬಿಟ್ಟು ಹೋದದ್ದುಂಟಲ್ಲ. ಇಲ್ಲ ಇಲ್ಲ, ಈಗ ನಾನು ಬರುವುದಿಲ್ಲ. ನಿನ್ನ ಜೊತೆಯಲ್ಲಿದ್ದದ್ದು ಎಳೆಯ ಪ್ರಾಯದಲ್ಲಿ. ಅವನಿದಯ್ಯ ಪೇಳುವೆನುದು ಹೊಸ ಸುದ್ದಿ ಅಣ್ಣ ದೇವ, ಪೇಳುವೆನುದು ಹೊಸ ಸುದ್ದಿ ಅಣ್ಣ ದೇವ. ಪಾಲು ತವಕದೊಳಿದನಿ ಕಿವಿಗೊಟ್ಟು ಲಾಲಿಸು ಅಣ್ಣ ದೇವ, ಅಣ್ಣ ದೇವ.
ನಮಗೆ ಒಬ್ಬಳೇ ತಂಗಿ ಸುಭದ್ರೆ. ಹೌದು. ಅವಳಿಗೆ ದ್ರೌಪದಿ ಹೊಡೆದು ಕುರುಕ್ಷೇತ್ರದಲ್ಲಿ ಹಾಕಿದ್ದಾಳಂತೆ. ಸಂಗತಿ ಮತ್ತೆಂತದ್ದು ಅಲ್ಲ. ನನ್ನ ತಂಗಿಗೆ, ನಮ್ಮ ತಂಗಿಗೆ, ನಮ್ಮ ಸುಭದ್ರೆಗೆ ಹೊಡೆದದ್ದು ಯಾರು? ದ್ರೌಪದಿ. ಅಲ್ಲ, ಎಂತದ್ದು ಯಾಕೆ ಆಗಿ? ಅಣ್ಣ ತಮ್ಮಂದಿರಿಗೆ ಭೀಮಾರ್ಜುನರಿಗೆ ಸ್ವಲ್ಪ ಎಂತದೋ ಮನ ಕಷಾಯ. ಹಾಗೆ ಭೀಮನ ಪಕ್ಷವನ್ನು ವಹಿಸಿ ಬಂದಿರುವಂತಹ ಸುಭದ್ರೆ ಅಂದ್ರೆ ದ್ರೌಪದಿ ಅರ್ಜುನನಿಗೆ ಹೊಡೆದಳು ಅಂತ ಸುಭದ್ರೆ ಅರ್ಜುನನ ಪಕ್ಷವನ್ನು ವಹಿಸಿ ಹೋದದ್ದು. ಹೋಗದೆ ಇದ್ದಾಳು ನಮ್ಮ ತಂಗಿ ಅಲ್ವಾ? ಹೋದದ್ದು ಮಾತ್ರ ಅಲ್ಲ, ಅಲ್ಲಿ ಹೋಗಿ ನಮ್ಮ ರಕ್ತವೇ ಹಂಚಿಕೊಂಡದ್ದು. ಮಾರೋ ಅಂತೂ ನಿಂತು ಹೇಳಿದನಂತೆ, ನನಗೆ ಇಬ್ಬರು ಅಣ್ಣಂದಿರಿದ್ದಾರೆ, ಅದರಲ್ಲಿ ಒಬ್ಬನ ಸಂಗತಿ ಬಿಡು, ಒಬ್ಬ ಇದ್ದಾನೆ. ತಿರುಗಿ ಹೋಗಬೇಕಿತ್ತು ಅವಳು. ಅಷ್ಟು ಹೇಳಿದ ಮೇಲೆ ನಿನಗೆ ಇದ್ದದ್ದು ಎಂತದ್ದು ಗೊತ್ತುಂಟ? ಯಾರವ ತಲೆ ಸರಿ ಇಲ್ಲದೆ ಇದ್ದವ? ಅಲ್ಲ, ಅವಳು ಹೇಳಿ, ನಾನು ಹೇಳ್ಬಾರ್ದಿತ್ತು. ಅದು ನಿನಗೆ ವಿಷಯ ಗೊತ್ತಾಗುದಿಲ್ಲಲ್ಲ. ಈಗ ಅವಳು ಹೇಳಿ ನಾನು ಹೇಳಬಾರ್ದಿತ್ತು, ಆದ್ರೆ ನಿನಗೆ ವಿಷಯ ಗೊತ್ತಾಗುದಿಲ್ಲಲ್ಲ. ತಲೆ ಸರಿ ಇಲ್ಲ ಅಂತ ನೀನು ಹೇಳ. ನಿನ್ನ ಸಂಗತಿ ಇರುವುದಿಲ್ಲ, ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಕುರುಕ್ಷೇತ್ರದಲ್ಲಿ ನಾರದರು ನೋಡಿ ನಮ್ಮಲ್ಲಿ ಹೇಳಿದ್ದಾರೆ, ಇನ್ನು ಹೋಗಿ ಯಾರಲ್ಲೆಲ್ಲ ಹೇಳ್ತಾರೋ ಗೊತ್ತಿಲ್ಲ. ಅವರು ಪೂರ್ತಿ ಹೇಳಿ ಮುಗಿಸುವುದಕ್ಕಿಂತ ಮೊದಲು ನಾವು ಏನಾದ್ರೂ ಒಂದು ನಡೆದು ಹೋಯಿತೆ. ಜೀವಂತ ನಾನಿರುತ್ತಾ ಇರುತ್ತಾ? ನೀನು ಕೈ ಭಾಷೆಯಲ್ಲಿ ಹೀಗೆ ತೋರಿಸ್ಬೇಕು ಅಂತ ಇವುಗಳು ಸೇರಿ ನನ್ನ ಹಾಳು ಮಾಡು. ನೆನಪಿಲ್ಲದಿದ್ರು ಹುಟ್ಮೇಲೆ ನೆನಪು ಮಾಡುದು. ಸಮಸ್ತ ಯಾತು ಎದು ಸೇನೆ ಧಾರವಾಡ. ಶಹಬಾಸ್. ಸರಿ, ನೀ ಅಲ್ಲ, ಮತ್ತೊಬ್ರು ಬಂದ್ರೆ ಹಾಗೆ ಹೇಳ್ಬೇಕು. ಯಾರನ್ನು ನೋಡಿ? ನನ್ನನ್ನು. ಏನನ್ನು ನೋಡಿ? ನೀ ಹೇಳಿದ್ಯಲ್ಲ ಈಗ ಈ ರೀತಿಯಾಗಿ ನಿಂತ ನಿಲುವನ್ನು ಕಂಡು ಹೇಳಿದ್ದು. ಹೌದೇನೆ? ಏನು? ಈ ಕುರುಕ್ಷೇತ್ರದಲ್ಲಿ ಯುದ್ಧ ಆಗುವುದಕ್ಕಿಂತ ಮೊದಲು ನಿನ್ನ ಪರಿಸ್ಥಿತಿಯನ್ನು ಕಂಡು 3 ಹನಿ ಬಿಂದು ಕಣ್ಣೀರು ಇಳಿಸಿದವರಲ್ಲಿ ನಾನು ಒಬ್ಬ ಕೂಡ. ಅಯ್ಯಯ್ಯೋ, ಹೇಗೆ ಗೊತ್ತಾ? ಹರಕಲು ಬಟ್ಟೆಯನ್ನು ಧರಿಸಿಕೊಂಡು ಬಿಚ್ಚಿದ ಕೇಶರಾಶಿ ಪಿಶಾಚಿಯಂತೆ ಇದ್ದವಳು ನೀನು. ನಾನೇ ಮನೆಯ ಸೊಸೆಯಾಗಿ ಬಂದವಳಿಗೆ ಹೀಗೂ ಆಯ್ತಲ್ಲ, ಆಗ ಬಾರದಿತ್ತು ಎನ್ನುವ ಹಾಗೆ. ಆದ್ರೆ ಈಗ ಏನು ಜಷ್ಟಿ ಜಲ್ಲಡ, ಏನು ಉಂಟು? ಎದಕವಚ, ಹೌದು, ಆಯುಧ ಬೇರೆ ಕೇಡು ಆಡ್ಲಿಕ್ಕೆ ಬರ್ತದೆ ನನಗೆ. ಹೌದಲ್ಲ? ಹಿಡ್ಕೊಳ್ಳಿಕ್ಕೂ ಗೊತ್ತುಂಟು, ಈ ಹೊಡಿಲಿಕ್ಕೂ ಗೊತ್ತುಂಟು. ಎರೆಹುಳವು ತಲೆ ಎತ್ತಿದಲ್ಲ ಸರ್ಪದ ಹಾಗೆ, ಎಡೆ ಎತ್ತಿದಲ್ವ? ಅಲ್ಲ, ನೀವು ಗಂಡ ಎರೆಹುಳ ತಲೆ ಎತ್ತಿದ್ರೆ ಸರ್ಪ ಆಗುದಿಲ್ಲ. ಅದೌದು. ಸರ್ಪವಾಗಿ ಪಿಸ ಏರ ಕೂಡದು. ನಿನ್ನ ಪರಿಸ್ಥಿತಿ ಹಾಗಾಗಿ. ಹೌದೇನೆ? ಏನು
ಅವತ್ತು ಹಾ ದಿನಳಾಗಿ ಹಾ ಕರುಣದಿ ಕಾಯ ಗೋವಿಂದ ಹೌದು ಹಾ ಆರ್ತಳಾಗಿ ಹಾ ಅಲ್ಲಿದ್ದಂತಹ ಸಮಯ. ಆದ್ರೆ ಈಗೆಲ್ಲ ಸ್ಥಿತಿಯ ಬದಲಾಗಿದೆ. ಅಧಿಕಾರ, ಅಂತಸ್ತು, ಹಾ ಇಂಥದ್ದೆಲ್ಲ ಪರಾಕ್ರಮ ಎಲ್ಲ ಹೌದು ನಿನಗೆ ಬಂದಿದೆ ಎನ್ನುವಂತಹ ಗರ್ವ. ಆ? ಹಾ ಇನ್ನ ಹಾ ಗಂಡ ಹೆಂಡತಿಯ ಮಾಡಿಕೊಳ್ಳಿ ಜಗಳ, ಯುದ್ಧ ನಡೆಯಲಿ. ನಿಜವಾದ ಗಂಡು ಅಂದ್ರೆ ನೀನು. ನಮಗೆ ಆಕ್ಷೇಪ ಇಲ್ಲ, ನಾವು ಎಂತ ಬೇಕಾದ್ರೆ ಮಾಡಿಕೊಳ್ಳಿ ಅಂತೇಳಿ. ಒಬ್ಬಳೇ ಇರುವುದು. ಹಾ ನನಗೆ ಹಾ ಅಲ್ಲ, ನನ್ನ ತಮ್ಮ ಕೃಷ್ಣನಿಗೆ ಹಾ ತಂಗಿ ಹಾ ಸುಭದ್ರೆ ಒಬ್ಬಳು. ಹೋಗಿ ಹೋಗಿ ಅವಳಿಗೆ ಹೊಡೆದು ಬಿಟ್ಟಳು. ಬಣ್ಣ ಬಲವತ್ರ ಇರುತ್ತಾ ಈಗ ಮಾಡಿದ್ರೆ ನಾಳೆ ಬಂದು ಬಿಡ್ಲಿಕ್ಕಿಲ್ಲ. ಅಷ್ಟಾದ್ರೂ ಕಲ್ಪನೆ ನಿನಗೆ ಬೇಕಿತ್ತಲ್ಲ. ಹೊಡೆದೆಯೋ ಬಡಿದೆಯೋ ಅದಕ್ಕೆ ಹೇಳಿದ್ದು ನಾನು ತಿರುರೆ ಅಂತ. ಈಗ ನಿನ್ನ ಚಾಕು ಹೋಯ್ತು. ನೋಡು ನಿನ್ನ ಬಲ ನಿನ್ನ ರೂಢಿ ಎಳೆಯ ಬೆಟ್ಟದಲ್ಲಿ ನೀವಂತ ಹಾಗೆ ಮಾಡುದು ಬೇಡ, ಅದು ಹಾಗೆ ಆಗಿದೆ. ಏನಾಯ್ತು? ಭೀಮನ ಆಧೀನದಲ್ಲಿದ್ದಾಳೆ ಈಗ. ಅವನ ಪಕ್ಷಪಾತಿಯಾಗಿ ಬಂದು ಕೊಡ್ತದ್ದು ಅರ್ಜುನನಿಗೆ. ಅದಲ್ಲ, ಈಗ ಬರುವ ವರ್ಷ ಅರ್ಜುನನೊಟ್ಟಿಗೆ ಹೋಗ್ಲಿಕ್ಕೆ ಅಂತ ಇಲ್ಲ. ಆವಾಗ ಅವ ಹೇಳ್ತಾರೆ ಹೋಗು ಭೀಮಸೇನಿಗೆ ಹೊಡಿ ಅಂತ. ಇವಳು ಹೊಡಿಲಿಲ್ಲ. ಅಲ್ಲ ಹೌದು ಆಯ್ತು, ಹೊಡಿಯದೆ ಇಲ್ಲ ಅಂತ ಹೇಳಿದ್ರೆ ತುಳಿದು ಹೋಗು ನಡೆ ನೀನು ಅಂತ ಹೇಳಿದ್ರು. ಇವಳಿಗೊಂದು ದಾರಿ ಅಂತ ಗೊತ್ತು. ಇಬ್ಬರಲ್ಲಿ ಹೊಡೆದಾಡಿಕೊಂಡು ಬರೆದ್ರು. ಉಳಿದವರಿದ್ದಾರಲ್ಲ, ಅಲ್ವಾ? ಇನ್ನೊಂದು ಹೋದ್ರು ದೊಡ್ಡ ಸಂಗತಿ ಇಲ್ಲ. ಮತ್ತೆ ಮೂವರಿದ್ದಾರೆ. ಮಣ್ಣಾಕ್ಲಿಂದ ಮೊದಲೇ ಸ್ವಲ್ಪ ಅತಿ ಪ್ರದೇಶದಲ್ಲಿ ಎಂತದು ಮಾಡುದು. ನನ್ನ ಆಯುಧ ಎಲ್ಲೋ ಆಯ್ತು ಎಲ್ಲಿಯೋ ಇಟ್ಟು ಹೋಗಿದ್ದಾರೆ. ಬಿಡಿ ಇಡ್ಲಿಲ್ಲ. ನನ್ನ ಹೆಂಡತಿ ಕೇಳಿದ್ರೆ ಹಲ ಇಲ್ಲ ಅಲ್ಲ ಹೌದು, ದರ ಖಾಲಿ ದರ ಮಾತ್ರ. ದರ 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 ನೋಡು ಬೇಡ ಒಳ ಬಾಗಿಲು ಸಾಯಿತು ಮತ್ತೆ ಬಂದಾಯ್ತಲ್ಲ.
ವಿನೋದ ಬರಿದೆ ಏನೆ ಭ್ರಮರ ಭಾತ ಯಜ್ಞ ಸೇನಿ ಕೋಪ ಬೇಕೆ ಕೋಪ ಕೃಷ್ಣ ಕೇಶವ ಅಚ್ಯುತ ಅನಂತ ಮಾಧವ ಮುಕುಂದ ಜಯ 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 ಜಯ. ನಿನ್ನ ಈಗಿನ ವರ್ತನೆಯನ್ನು ನೋಡಿದ್ರೆ ಇದು ತನಕ ಬಂದವರಿಗೆ ಉತ್ತರ ಕೊಟ್ಟವಳು ನೀನೆಯೋ ಬೇರೆಯೋ ಅಂತ ಒಂದು ಅನುಮಾನ ಬರ್ತದೆ. ಅವರು ನಿನ್ನ ಹಾಗೆ ಬರಲಿಲ್ಲ. ಅವರು ಬಂದ ಬಗೆಗೆ ಸರಿಯಾಗಿ ನಾವೇ ವ್ಯವಹರಿಸಿದೆ. ನಿನ್ನನ್ನು ಕಾಣುತ್ತಲೇ ಸಮಾಧಾನದಲ್ಲಿ ಇರಬೇಕು ಅಂತ ಅನ್ನಿಸ್ತದೆ. ಕುಟಿಲ, ಆ, ಚಂಚಲ, ಆ, ಕಾಠಿಣ್ಯ, ಕೃಷತ್ವ, ಮಾಂದ್ಯ. ಇದೈದೂ ವಿಕಾರಗಳು ಅಂತ ಲೆಕ್ಕ. ಹೌದು. ಆದ್ರೆ ಆಕಾರವನ್ನು ಹೊಂದುವುದು ಎಲ್ಲಿ? ಇಲ್ಲಿ ಹೆಣ್ಣಿನ ಕೂದಲಲ್ಲಿ ಕುಟಿಲ, ಕುಟಿಲ, ಕಣ್ಣಿನಲ್ಲಿ ಚಾಂಚಲ್ಯ, ಎದೆಯಲ್ಲಿ ಕಠಿಣ, ಆ, ನಡೆಯಲ್ಲಿ ಕೃಷತ್ವ, ನಡೆಯಲ್ಲಿ ಮಾಂದ್ಯ, ಹೌದು. ನಡುವಿನಲ್ಲಿ ಕೃಷತ್ವ. ಹೀಗೆ ಅದು ಆಕಾರವನ್ನು ಹೊಂದುತ್ತದೆ. ಭ್ರಮರ ಭಾಷೆ, ಹೌದು. ಭ್ರಮರದಂತೆ ಮುಂಗುರುಳನ್ನು ಉಳ್ಳವಳು. ಅರಳಿರುವಂತಹ ತಾವರೆಯ ಮಕರಂದವನ್ನು ಹೀರುವುದಕ್ಕೆ ದುಂಬಿಗಳು ಸಾಲುಗಟ್ಟಿ ನಿನ್ನ ಹಣೆಯಲ್ಲಿ ಕುಳಿತಿದ್ದಾವೋ ಎನ್ನುವ ಹಾಗೆ ನಿನ್ನ ಮಗುವೆನ್ನುವ ಕಮಲವನ್ನು ಕಂಡರೆ ನೋಡುಗರಿಗೆ ಅರ್ಥಸ್ಪಷ್ಟೀಕರಣವನ್ನು ಕೊಡಬಹುದಾದಂತಹ ಸೌಂದರ್ಯವನ್ನು ಹೊಂದಿದ ಮುಗ್ಧ ಬಾಲಕಿ ನೀನು ಮಾಡಿದ್ದೇನೆ. ಗಂಡನಿಗೆ ಹೊಡೆಯುವುದಕ್ಕೆ ಮುಂದಾದೆ. ಹೌದು. ಹಾಗಾದ್ರೆ ಏನಿದರಲ್ಲಿ ಇತ್ಯರ್ಥ? ಏನು ಇತ್ಯರ್ಥ? ಒಬ್ಬ ಭೀಮ ಮತ್ತೊಬ್ಬ ಅರ್ಜುನ. ಅರ್ಜುನ ಅವರಿಬ್ಬರೂ ನಿನಗೆ ಒಂದೇ. ಒಂದು ಮುಖದ ಎರಡು ಕಣ್ಣಿನ ಹಾಗೆ, ಒಂದು ದೇಹದ ಎರಡು ಬಾಹುಗಳ ಹಾಗೆ. ಒಂದನ್ನು ನೀನು ಮುರಿದೆ ಅಂತ ಇದ್ರೆ ಮತ್ತೊಂದಕ್ಕೆ ಕೆಲಸ ಹೆಚ್ಚೇ ಆಗುವುದಲ್ವೇ? ಈಗ ಅರ್ಜುನನಿಂದ ಪೆಟ್ಟು ತಿಂದ ಭೀಮ. ಹೌದು. ಏನಾಯ್ತು? ಏನಾಯ್ತು? ಅವಮಾನ ಆಯ್ತು. ಹೌದಾ? ನೀನು ಅರ್ಜುನನಿಗೆ ಹೊಡೆದ್ರೆ ಅವನಿಗೂ ಅವಮಾನವೇ. ಹಾಗಿದ್ರೆ ಇಬ್ಬರ ಮರ್ಯಾದೆಯೂ ತೆಗೀಬೇಕು ಅಂತ ಹೊರಟದ್ದ ನೀನು. ಛೇ, ಛೇ, ಛೇ. ಆದದ್ದರಿಂದ ಹೇಳ್ತೇನೆ, ಏನು? ಆದದ್ದೆಲ್ಲ ಆಗಿ ಹೋಯ್ತಲ್ಲ. ಇನ್ನಾದರೂ ನೀನು ಶಾಂತಳಾಗಿ ವಿಷಯವನ್ನು ಬಿಟ್ಟು ಅವರನ್ನು ಮನ್ನಿಸು ಅಂತ ಹೇಳು. ಮಾಧವನೆ ಲಾಲಿದು ವಿನೋದದಿಂದೆನ್ನ ನುಡಿ ಮಾಧವನೆ ಲಾಲಿದು ವಿನೋದದಿಂದೆನ್ನ ನುಡಿ ಈತ ನೈಜಯ ತಾಮ್ರಗೋದರನೊಳಿಂದು ಕಾದಿ ಸೋಲಿ ಜನರನ ಭೇದಿಸಿದರಿಂದ ಕಾದಿ ಸೋಲಿ ಜನರನ ಭೇದಿಸಿದರಿಂದ ನಿನಗಾದುದೇ ಕೊರತೆ ಪೀಳೈ ಗುಣ ಸಿಂಧೋ ನಿನಗಾದುದೇ ಕೊರತೆ ಪೀಳೈ ದಯಾ ಸಿಂಧೋ ಕಮಲದಳನಯನ ಕಾಳೀಯ ಮದನ ಕಿಸಲಯೋಪಮ ಚರಣ ಕೀಶಪತಿ ಸೇವ್ಯ ಕುಜಹರ ಕೂರ್ಮ ಸಮ ಸತ್ಕಪೋಲ ಕೇಯೂರದರ ಕೈರವಾಸ್ಯ. ನೀನೇ ಸ್ವಾಮಿ. ಉಳಿದವರಲ್ಲಿ ಹೇಳುವಂತೆ ನಿನ್ನಲ್ಲಿ ಹೇಳುವುದಿಲ್ಲ. ನೀ ಮಾಧವನಾಗಿ ಕೇಳಬೇಕು. ಮಾ ಅಂದ್ರೆ ಲಕ್ಷ್ಮೀ ದೇವಿ. ಲಕ್ಷ್ಮಿಯ ಗಂಡನಾಗಿ ಅಂದರೆ ಒಬ್ಬ ಸಂಸಾರ ಲೋಲುಪನಾಗಿ ನನ್ನ ಅಂತಹ ಒಳತೋಟಿಗಳು ನನ್ನ ಅಂತರಂಗವನ್ನು ನಿನ್ನಲ್ಲಿ ನಾನು ಹೇಳಿಕೊಳ್ಳುತ್ತೇನೆ. ಹೆಂಡತಿಗೆ ಎಲ್ಲರೂ ಜಾಗ ಕೊಟ್ಟಿದ್ದಾರೆ. ಹೌದು. ಆದ್ರೆ ನನ್ನಷ್ಟು ವಿಸ್ತಾರವಾಗಿ ವಿಶ್ವದಲ್ಲಿ ಯಾರಾದ್ರೂ ಜಾಗ ಕೊಟ್ಟವರಿದ್ದಾರ? ಇಲ್ವೇ? ನಾನು ಎದೆಯ ಒಳಗೆ ಇಟ್ಟುಕೊಂಡ. ಹೌದಲ್ಲ? ಆದದ್ದರಿಂದ ನಾನು ಶ್ರೀನಿವಾಸ. ಹೌದೇ? ಶ್ರೀಗೆ ನಿವಾಸವನ್ನು ಕೊಟ್ಟ ಕಾರಣ ನನ್ನ ಅಂತರಂಗವೇ ಶ್ರೀನಿಗೆ ನಿವಾಸ. ಶ್ರೀ ನಿಲಯನು ನೀನು. ಅಯ್ಯ ಅಣ್ಣ, ಹ್ಮ್. ವ್ರಕೋದರ ಹಾಗೂ ಭೀಮಸೇನರಲ್ಲಿ ಬಂದಿರುವಂತ ವ್ಯಾಜ್ಯ ನಿನ್ನ ಮನೆಯ ಅಂಗಳದವರೆಗಾಗಿಯೂ ಬಂದಿತ್ತು. ನೀನೇ ಇತ್ಯರ್ಥವನ್ನು ಮಾಡಿಕೊಟ್ಟೆ. ಈ ಪ್ರಸಂಗದಲ್ಲಿ ಪ್ರಥಮ ದೂರು ಬಂದದ್ದೇ ನಮಗೆ ಅದರದ್ದು. ಆದರೆ ಕುರುಕ್ಷೇತ್ರದ ರಣದಾರುಣಿಗೆ ಮತ್ತೆ ಬರುವಾಗ ಅವರವರು ವಾಗ್ವಾದವನ್ನು ಮಾಡಿಕೊಂಡು ಹೊಡೆದಾಡಿಕೊಳ್ಳುವಲ್ಲಿವರೆಗೂ ಮುಂದಾಗಿ ಸರಿ. ಎಲ್ಲಿವರೆಗೆ ಪರಿಸ್ಥಿತಿ ಬಂತು ಗೊತ್ತಾ? ಎಲ್ಲಿವರೆಗೆ? ಕುರುಕ್ಷೇತ್ರದಲ್ಲಿ ಒಬ್ಬನೇ ಹೋದರೆ ಹೆದರಿ ಎದೆ ಒಡೆದು ಸಾಯ್ತಾನೆ, ಇಬ್ಬರು ಜೊತೆಯಾಗಿ ಹೋದ್ರೆ ಅವರವರೇ ಹೊಡ್ಕೊಳ್ತಾರೆ ಎನ್ನುವಂತ ಮಾತು ಬರುವಲ್ಲಿಯವರೆಗೆ ಈ ಪ್ರಕರಣ ಮುಂದಾಗಿದೆ. ಹೌದು ಅಣ್ಣ ಅಣ್ಣ, ಅವರಿಬ್ಬರು ಹೊಡೆದಾಡಿಕೊಂಡದ್ರಿಂದ ನಾ ಬರುವ ಅನಿವಾರ್ಯತೆ ನನಗೆ ಬಂತು. ಯಾಕೆ? ನಾ ಭೀಮನ ಪಕ್ಷದಲ್ಲಿ, ಭೀಮನ ವರ್ಷಕ್ಕೊಬ್ಬೊಬ್ಬರನ್ನು ಸೇವಿಸುತ್ತಾ ಇರುವ ಕಾರಣಕ್ಕೋಸ್ಕರವಾಗಿ ನಾ ಭೀಮಸೇನನ ಪಕ್ಷವನ್ನ ಅಂತೂ ಬರುವುದು ನನಗೆ ಅನಿವಾರ್ಯವಾಯಿತು. ಈಗ ಭೀಮನ ಹೆಂಡತಿಯಾಗಿ ನೀನು ಭೀಮನ ಪಕ್ಷವನ್ನು ವಹಿಸಿ ಬರುವುದರಲ್ಲಿ ನನಗೆ ತಪ್ಪಿಲ್ಲ. ಆದ್ರೆ ಅರ್ಜುನನೂ ನಿನ್ನ ಪತಿಯೇ ಹೌದಲ್ಲ? ಹೌದೇ ಹೌದು. ಈಗ ಸಂಬಂಧದಲ್ಲೇ ಲೆಕ್ಕ ಮಾಡುದಿದ್ರೆ ಗಂಡನ ತಮ್ಮ ಮೈದುನ ಹೌದೋ ಅಲ್ವಾ? ಹೌದು. ಹಾಗಾದ್ರೆ ಅವನಿಗೆ ಬಡಿಯುವುದೇ? ಆ ಅತ್ತಿಗೆ ಹಾಗಾದ್ರೆ ನಾನು ಅವನ ಮೈದುನ ಸ್ಥಾನದಲ್ಲಿ
ಅಂತ ನಾನು ಅತ್ತಿಗೆ ಆಗುತ್ತೇನೆ. ತಾಯಿಯ ಅತ್ತಿಗೆ ತಾಯಿಯಂತೆ ನನ್ನ ಮಾತನ್ನು ಪುರಸ್ಕರಿಸಬೇಕಾಗಿತ್ತು. ಹಾಗಾದ್ರೆ ನಾವು ದಂಡಿಸುವಂತ ಅಧಿಕಾರ ನಾವು ಉಳ್ಳವಳಾಗುತ್ತೇನಲ್ಲ. ಈಗ ದಂಡಿಸಿದ್ದು ಅವನನ್ನು ಅವಮಾನ ಮಾಡಬೇಕೆನ್ನೋದು ಉದ್ದೇಶವಲ್ಲ, ಅವರು ಒಗ್ಗೂಡಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ. ಈಗ ನೋಡು, ಅರ್ಜುನನಿಂದ ಭೀಮ ಪೆಟ್ಟು ತಿಂದ. ಹೌದು, ಅದು ದೊಡ್ಡ ಸಂಗತಿ ಅಲ್ಲ. ಅಣ್ಣ ತಮ್ಮಂದಿರು ಅವರವರು ಒಂದೊಂದು ಕೊಟ್ಟುಕೊಳ್ಳುವುದು ದೊಡ್ಡ ವಿಷಯವೇ ಅಲ್ಲ. ಮನೆಗೆ ಬಂದ ಹೆಂಗಸರಿಂದ ಒಬ್ಬ ಗಂಡಸು ಪೆಟ್ಟು ತಿಂದ ಅಂತ ಇದ್ರೆ ಅದೆಷ್ಟು ದೊಡ್ಡ ಅಪಮಾನ, ಮರಣ ಸಮಾನ. ಇಲ್ಲ 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 ಇಲ್ಲ, ಇದು ಮನೆಯ ಹೆಂಡತಿಯಿಂದಲೇ ಪೆಟ್ಟು ತಿಂದಿದ್ರೆ ದೊಡ್ಡ ವಿಷಯ ಅಲ್ಲ. ಗಂಡನೋ? ಯಾಕೆ ಗೊತ್ತಾ, ಗಂಡ ಅಂತ ಅವ ಸ್ಥಾನ ಬದಲಾಗಿದೆ. ಈಗ ನೀನೇ ಹೇಳಿದ ಹಾಗೆ ನಾ ಅತ್ತಿಗೆ ಆಗುತ್ತೇನಂತಾದ್ರೆ ಮೈದುನನ ಸ್ಥಾನದಲ್ಲಿ ಇದ್ದರೆ ಮೈದುನನಾದವನಿಗೆ ಅತ್ತಿಗೆಯಾದವಳು ಬುದ್ಧಿ ಮಾತು ಹೇಳಿ ಅಥವಾ ಒಂದೆರಡು ಪೆಟ್ಟು ಕೊಟ್ಟರೆ ಯಾವ ಅಪರಾಧವೂ ಅಲ್ಲ. ಬಾಕಿದ್ದ ಮೈದುನ ಅತ್ತಿಗೆ ಸಂಬಂಧ ಅಲ್ವಲ್ಲ ಇದು. ನನ್ನದು ವಿಶೇಷ. ವರ್ಷಕ್ಕೆ ಒಬ್ಬರಂತೆ ನಾನು ಅತ್ತಿಗೆ ಆಗುತ್ತೇನೆ, ನಾದಿನೇ ಆಗುತ್ತೇನೆ, ಹೆಂಡತಿಯೂ ಆಗುತ್ತೇನೆ. ಪಾಂಡವರಲ್ಲಿ 13 ಬಗೆಯ ಸಂಬಂಧ ನಾನು ಹೊಂದಿಕೊಂಡಿದ್ದೇನೆಂದು ನಿನಗೆ ಮತ್ತೆ ನಾ ತಿಳಿಸಬೇಕಾದುದಿಲ್ಲ. ಧರ್ಮರಾಯನಿಗೆ ಹೆಂಡತಿ ಆಗುತ್ತೇನೆ ಅಲ್ಲ, ಧರ್ಮರಾಯನಿಗೆ ಅತ್ತಿಗೆ ಇಲ್ಲ, ಸಹದೇವನಿಗೆ ನಾದಿನಿ ಇಲ್ಲ. ಹಾಗಾಗಿ 5 ಜನರಲ್ಲಿ ನಿನಗೆ 13 ಬಗೆಯ ಸಂಬಂಧ ಉಂಟು. ಹಾಗಾಗಿ ನನಗೆ ಇವನನ್ನು ಶಿಕ್ಷಿಸುವುದಕ್ಕೋ ದಂಡಿಸುವುದಕ್ಕೋ ನನಗೆ ಅಧಿಕಾರ ಉಂಟು. ಆದ್ರೆ ನನಗೆ ಅದೆಲ್ಲ ಚೋದ್ಯ ಆಗುವುದು. ಈಗ ನಾವು ಗಂಡ ಹೆಂಡತಿಯ ಮನೆಯ ಜಗಳ, ನಿನಗಾದುದೇನ ಈ ಕೊರತೆ? ಸಂಗತಿ ಉಂಟು. ನೀನೆಂತದಕ್ಕೆ ಬಂದದ್ದು? ನನ್ನ ತಂಗಿಗೂ ಹೊಡೆದಿಯಲ್ಲ. ಯಾರು? ನೀನು. ನಿನ್ನ ತಂಗಿಗೆ ನಾನಲ್ಲಿ ಹೊಡೆದಿದ್ದೇನೆ. ಮತ್ತೆ ಸುಭದ್ರೆಗೆ ಹೊಡಿಲಿಲ್ವ? ಸುಭದ್ರೆಗೆ ನಾನು ನನ್ನ ಗಂಡನ ಹೆಂಡತಿಗೆ ಹೊಡೆದದ್ದು, ನಿನ್ನ ತಂಗಿಗೆ ಹೊಡಿಲಿಲ್ಲ. ಹೌದಾ? ನಿನ್ನ ಗಂಡನ ತಂಗಿಗೆ ನೀನು ಅವಳಿಗೆ ಹೇಳ್ತೇನೆ ನಾನು, ಬೇಡ ನಿನಗೆ ಬೇಡ ಅಂತ ಹೇಳಿದ್ದೇನೆ. ಆದ್ರೂ ನಾನು ಹಾಗಲ್ಲ, ನಾನು ನನ್ನ ಗಂಡನಿಗಾಗಿ ಬಂದೆ. ಒಂದು ಮಾತು, ನಾನು ನಿನಗೆ ಉಪಕಾರ ಮಾಡಿದ ಕೃಷ್ಣನ ತಂಗಿ ಅಂತ ಅವಳು ಹೇಳುತ್ತಿದ್ರೆ ನಾನು ಅವಳ ಮೈ ಮುಟ್ಟುತ್ತಿದ್ದೆ. ಅವಳು ಹೇಳಲಿಲ್ಲ. ಬೇಡ ಬೇಡ ಬಿಡು, ಅವಳು ಹೇಳಲಿಲ್ಲ, ನಾನು ಹೇಳ್ತೇನೆ. ಏನು? ನಿನಗೆ ನಾನು ಉಪಕಾರ ಮಾಡ್ಲಿಲ್ವಾ? ಎಂತ ಉಪಕಾರ? ದುಶ್ಯಾಸನ ನಿನ್ನ ಸೀರೆಯ ಸೆರಗಿಗೆ ಕೈ ಕೊಡುವ ಹೊತ್ತಿನಲ್ಲಿ ಕೃಷ್ಣ ಯಾರೂ ಇಲ್ಲ ನನ್ನ ಮಾನ ಪ್ರಾಣವನ್ನು ಉಳಿಸುವುದಕ್ಕೆ ದಯಾನಿದೆ ಕರುಣಸಾಗರ ಅಂತ ಹೇಳಿ ಸೀರೆಯ ಸೆರಗಿನಿಂದ ಕೈಯನ್ನು ಬಿಟ್ಟಾಗ ಅಕ್ಷಯವಾಗಲಿ ನಿನ್ನ ಸೀರೆ ಅಂತ ಹೇಳಿದವ ಯಾರು? ನೀನೆ. ಹಾಗಾದ್ರೆ ಒಂದು ಮಾನವನ್ನು ಉಳಿಸುವಲ್ಲಿ ನಾನು ಒದಗಿ ಬಂದಿದ್ದೇನೆ ಅಂತಾದ್ರೆ ನನ್ನ ಮಾನವೂ ಹೋಗುವ ಹಾಗೆ ಒಂದು ಪ್ರಸಂಗದಲ್ಲಿ ನೀನು ಕೆಲಸ ಮಾಡಬಹುದಾ? ನೀನು ಅಕ್ಷಯಾಂಬರ ಕೊಟ್ಟೆ ಅಂತ ಹೇಳಿದ್ಯಲ್ಲ. ಹೌದು. ಭಗವಂತನಾಗಿ ಭಕ್ತಿಗೆ ಅನುಗ್ರಹ ಮಾಡಿದ್ದ, ಅಣ್ಣನಾಗಿ ತಂಗಿಗೆ ಉಪಕಾರ ಮಾಡಿದ್ದ. ಎರಡು ಹೌದು. ಎರಡು ಹೌದಾ? ಎರಡು ಹೌದು. ಹಾಗಾದ್ರೆ ನೀ ದೇವರಾಗಿ ನನಗೆ ಅಕ್ಷಯಾಂಬರ ಕೊಟ್ಟದ್ದು ಹೌದು ಅಂತಾಗಿದ್ದಾರೆ, ಭಕ್ತಳಾಗಿ ನಾನು ಭಕ್ತಿಯ ಕಾಣಿಕೆ ಕೊಟ್ಟಿದ್ದೇನೆ, ಅದು ಚುಕ್ತ ಆಯ್ತು. ಇನ್ನು ಅಣ್ಣನಾಗಿ ನನಗೆ ಉಪಕಾರ ಮಾಡುತ್ತಿ, ನನ್ನ ಮಾನ ಉಳಿಸಿದ್ದು ಹೌದು ಅಂತ ಇದ್ದಾರೆ. ನಿನ್ನ ಹೆಂಡತಿಯಾದಂತಹ ರುಕ್ಮಿಣಿಯಲ್ಲಿ ನಿನ್ನ ಮಗನಾದಂತಹ ಮನ್ಮಥನಿಗೆ 7 ದಿನಗಳೊಳಗಾಗಿ ಮದುವೆಯನ್ನು ಮಾಡಿಸುತ್ತೇನೆ ಅನ್ನುವಂತ ಪಂಥದ ಮಾತುಗಳನ್ನಾಡಿ ನೀ ಹುಡುಕಿದರೂ ನಿನಗೆ ಹುಡುಗಿ ಸಿಗದೇ ಇದ್ದಾಗ 7ನೆಯ ರಾತ್ರಿಯಲ್ಲಿ ನನ್ನನ್ನು ನೆನಪು ಮಾಡಿದಾಗ ಕಮಲಾವತಿ ಪಟ್ಟಣವನ್ನು ಸೇರಿ ಕಮಲಭೂಪನ ಮಗಳಾದಂತಹ ರತಿ ಎನ್ನುವಂತ ಕನ್ನಿಕೆಯನ್ನು ಹುಡುಕಿ ತಂದು ನಿನ್ನ ಮಗನಾದಂತಹ ಮನ್ಮಥನಿಗೆ ಮದುವೆಯನ್ನು ಮಾಡಿಸುವುದರ ಮುಖೇನವಾಗಿ ನಿನ್ನ ಮಾನ ಉಳಿಸಿ ಲೆಕ್ಕಾಚಾರ ಚುಕ್ತ ಮಾಡಿದ್ದೇನೆ. ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಸರಿಯಾಗುವುದಿಲ್ಲ. ಯಾಕಾಗುದಿಲ್ಲ? ಗೊತ್ತುಂಟ, ನನ್ನ ಹೆಂಡತಿಯರು ಹೇಳಿದ ಪ್ರತಿಜ್ಞೆ ಹೌದು. 8 ದಿನದ ಒಳಗಾಗಿ ಮಗನಾದ ಮನ್ಮಥನಿಗೆ ಮದುವೆ ಮಾಡದೇ ಇದ್ರೆ 16,108 ಮಂದಿಗಳು ತವಚರಣ ಸೇವೆಯ ತೊಳೆದು ಹೋಗ್ತೇವೆ. ಹೌದು. ಅದಕ್ಕೆ ನಾನು ನೀವೆಂತದ್ದು ಹೆಣ್ಮಕ್ಕಳು, ನನ್ನಲ್ಲಿದ್ದಾಳೆ ಒಬ್ಳು ಹೆಣ್ಣು, ಆ ಹೆಣ್ಣಿನಿಂದ ಕೆಲಸ ಮಾಡಿಸ್ತೇನೆ ಅಂತ ನಿನ್ನನ್ನು ಈ ಕೆಲವೆಲ್ಲ ಒಬ್ಬರನ್ನು ಪ್ರಕಟೀಕರಿಸುವುದಕ್ಕೆ, ಒಬ್ಬರನ್ನು ತೋರಿಸುವುದಕ್ಕೆ ನಾವೊಂದೊಂದು ಪ್ರಸಂಗ ಮಾಡ್ತೇವೆ. ಯಥಾರ್ಥಕ್ಕಾದ್ರೂ ನಿನ್ನ ಪ್ರತಾಪ ತೋರಿಸುವುದಕ್ಕೆ ನಾನೊಂದು ಪ್ರಸಂಗ ಮಾಡಿದ್ದಷ್ಟೇ. ಇಲ್ಲದೇ ಇದ್ರೆ ನಿತ್ತ ನಿಲುವಿನಿಂದ ಕಣ್ಣ ಮೊನೆಯ ಚಲನೆಯ ಮೂಲಕವಾಗಿ ಪ್ರಪಂಚ ವ್ಯಾಪಾರ ವ್ಯವಹಾರವನ್ನು ಮಾಡಬಹುದಾದ ನನಗೆ ಒಬ್ಬ ಮಗನಿಗೆ ಮದುವೆ ಮಾಡಿಸುವುದಕ್ಕೆ ಆಗದೇ ಇದ್ರೆ ನಾನು ಯಾಕೆ ಈ ಜಾಗದಲ್ಲಿರುವುದು? ಈಗ ಆಗುತ್ತದೆ ಅಂತ ಆಗಿದ್ರೆ ನೀನು ಅವತ್ತು ಕೈಗಟ್ಟಿ ಕುಳಿತಿರ್ಲಿಲ್ಲ. ನೀ ಕಣ್ಣೀರು ಹಾಕಿದ್ದು ಹೌದು, ಅಯ್ಯೋ ನನ್ನಿಂದ ಆಗುದಿಲ್ಲ ನೀ ಮಾಡು ಅಂತ ಹೇಳಿದ್ದು ಹೌದು. ನಾ ಮಾಡಿದ್ದೇನಲ್ಲ, ಅವತ್ತು ಮಾಡಿ ನಿನ್ನ ಮಾನ ಉಳಿಸಿದ್ದು ನಾನೇ ಅಲ್ವಾ? ಈಗ ನನ್ನ ಮಾತು ಕೇಳುವುದಿಲ್ವಾ ನೀನು? ಎಂತದ್ದು? ನನ್ನ ಮಾತು ಕೇಳುವುದಿಲ್ವಾ? ನಿನ್ನ ಮಾತು ಕೇಳುವುದಕ್ಕೆ ತಡೆ
ಜಾಗ್ರತೆ ಜಾಗ್ರತೆ. ಜಯ ಕೇಳಿ ಮುರಾರಿ ಕೋಪದೊಡುಲಿದು ಭಾಶಂಕರ ಪರಮೇಶ ದಿಗಂಬರ ದೇಶ ವಿನಾಶ ಸುರೇಶ ನಮಿತ ಜಗದೀಶ ಪಿನಾಕಿ ಮಗೇಶ ಬಾಬಾ ಶಂಕರ ಜಯ ಶಂಕರ ಸರ್ವೇಶ್ವರ ಭಯಂಕರ ತ್ರಿನೇತ್ರಧಾರಿ. ಹರಿ, ನಿನ್ನ ಮುಖವನ್ನು ನೋಡಿದಾಗ ಯಾವುದಾದ್ರೂ ಬಸವಳಿದ ಹಾಗೆ ಕಾಣಿಸ್ತಿದೆ. ಹೀಗಿರುವುದಕ್ಕೆ ಕಾರಣ ಏನಯ್ಯ? ದೃಪದನಂದನೆಯಾದಂತಹ ಪಾಂಚಾಲೆ ಮಾಡುತ್ತಿರುವಂತಹ ಅವ್ಯವಹಾರವನ್ನು ಕಂಡರೆ ಮನಸ್ಸು ಕರಗುತ್ತದೆ, ಕುಗ್ಗುತ್ತದೆ ಪ್ರಭು. ಹ, ಗಂಡ ಹೆಂಡಿನ ವ್ಯಾಜ್ಯ ಹ್ಮ್, ಅದು ಎಲ್ಲರಿಗೂ ಪಸರಿಸುವ ಹಾಗಾಗಿದೆ. ಹೌದಾ? ನನ್ನ ತಂಗಿಯಾದಂತಹ ಸುಭದ್ರೆಯನ್ನು ಬಡಿದು ನೆಲಕಚ್ಚಿಸಿದಂತಹ ದ್ರೌಪದಿ ಹ್ಮ್. ಮೇರೆ ಮೀರಿ ಬೀಗುತ್ತಾ ಇದ್ದಾಳೆ. ಹೌದಾ? ಅವಳನ್ನು ಬಾಗಿಸಬೇಕು ಅಂತಾದ್ರೆ ಹ್ಮ್. ಬಾಗಿದ ಚಂದ್ರನನ್ನು ನೆತ್ತಿಯಲ್ಲಿ ಧರಿಸಿದ ಚಂದ್ರಚೂಡನಾದ ನೀನಲ್ಲದೆ ನಾನಲ್ಲ. ಹ. ಒಂದು ಉಪಕಾರ ಮಾಡು ಪ್ರಭು. ಇಷ್ಟಕ್ಕಾಗಿದೆ ಯೋಚನೆ ಮಾಡಬೇಡ. ಹ. ಆಕೆಗೆ ಸರಿಪಾಠ ನಾನು ಕಳಿಸ್ತೇನೆ. ನಿನ್ನವರಾಗಿರುವಂತಹ ಭೃಂಗಿ ಪ್ರಕೃತಿ ಮುಂತಾದಂತಹ ವೀರಭದ್ರನೇ ಗಡಗಳನ್ನು ಧರೆಯಲು ಒಳಗಿಸಿದ್ದೇನೆ. ಬಿಡಲಾರೆ ನಿನ್ನ. ಹೊರಗುತ್ತದಿರುವ ನಾರಿ ಮಜಾದ ಹೆಣ್ಣೆ, ನನ್ನ ಮೊದಲಾದ ಗಣಗಳನ್ನು ಸೋಲಿಸಿ ನೆಮ್ಮದಿ ಹೆಗ್ಗುತ್ತಿದ್ಯಲ್ವಾ? ನಿನ್ನ ಪತಿದೇವನ ಗೆದ್ದಷ್ಟು ಸುಲಭವಲ್ಲ ಈ ಹರನನ್ನು ಗೆಲ್ಲುವುದು. ವಿನೇತ್ರ ದಾರಿ ಇದ್ದರೆ ನೀನು ಸುಟ್ಟು ಬಿಡ್ತೇನೆ. ಬಂದದಷ್ಟು ಹೊತ್ತುಕೊಂಡು ಹೋಗುದು ನಾನೇ. ಅವ ದೇವ ದೇವ ಅಂತ ನನ್ನನ್ನು ಕರೆದ. ಇಲ್ಲಿ ಬಂದವರಲ್ಲಿ ಒಬ್ಬರೊಬ್ಬರು ಕರೆಯುವುದೇ ಆಯ್ತು ಬಿಟ್ರೆ ಗೆದ್ದದ್ದು ಯಾರು ಇಲ್ಲ. ಈಗ ಪ್ರಕರಣ ಮುಂದುವರಿಬೇಕಲ್ವಾ? ಏನ್ ಮಾಡ್ತೀವಿ? ಈಗ ಕರಿಬೇಕಾದದ್ದು ಯಾರನ್ನ? ಯಾರನ್ನ? ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಹೆಣ್ಣಿಗೆ ಹೆಣ್ಣೆ ಸರಿ ಸಾಟಿ. ನನ್ನ ಮನದೇಹದ ಪಾರ್ವತಿಯನ್ನು ಅಲ್ಲಿವರೆಗೆ ಕಳಿಸಿಕೊಡ್ತೇನೆ. ಅದು ನಿರೀಕ್ಷೆ. ರಣದಲ್ಲಿ ಬೆದರಲಿಲ್ಲ ಗೆಲ್ಲಿಗೆ ನಿನ್ನ ಪಲ್ಲವಿಗೆ ತನ್ನ ಸಲ್ಲ ಪಲ್ಲವಿಗೆ ಎನ್ನ ಸಲ್ಲ ಹೌದೇನೆ? ರಣಕ್ಷೇತ್ರದಲ್ಲಿ ನನ್ನ ವಿರೋಧಿಸಲಿಕ್ಕೆ ಬಂದವರನ್ನೆಲ್ಲವನ್ನೂ ಎದುರಿಸಲಿದ್ದೀಯಾ? ನನ್ನವರ ಶೂಲವನ್ನು ಸೆಳೆದವಳು ನೀನಿದ್ದೀಯಾ? ಇಗೋ ಈ ಹಿಂದೆ ಬಂದವರ ಹಾಗೆ ನಾನಲ್ಲ. ನಾನು ಶಕ್ತಿಗೆ ಅಧಿದೇವತೆ. ಸೋತು ಶರಣಾದ್ರೆ ಒಳಿತು, ಇಲ್ಲದಿದ್ರೆ ಪ್ರಕರಣ ಬೇರೆ ಮಾಡ್ತೇನೆ. ಧರಣಿ ಗಣವೆಂಬೆನೆ ಉರಗನಾಧಾರ. ಹಾ. ಉರಗ ಗಣವೆಂಬೆನೆ ಗರುಡನಾಹಾರ. ಗರುಡ ಗಣವೆಂಬೆನೆ ಹರಿಯ ವಾಹನ. ಹರಿಯು ಗಣವೆಂಬೆನೆ ಶರದಿ ಶಯನ. ಕಡಲು ಗಣವೆಂಬೆನೆ ಒಡಲಾಣನ ವಿಹುದು. ಒಡಲಾಣನ ಗಣವೆಂಬೆನೆ ಹರನ ಉರಿಗಣ್ಣೊಳಿಹನು. ಹರನು ಗಣವೆಂಬೆನೆ ಕಡೆಯ ದಿಕ್ಕಿನ ವಾಸ. ಕಡೆಯ ದಿಕ್ಕು ಗಣವೆಂಬೆನೆ ಬಿಡದೆ ದಶ ದಿಕ್ಕುಗಳ ಆವರಿಸಿ ಆ ಗಣಶಕ್ತಿ ಮತ್ತೊಂದಿಹುದು.
ಹಾಕಿ ಅವುಗಳೇ ತಿಕ್ಕಾಟವನ್ನು ನಡೆಸುವ ಹಾಗೆ ಮಾಡಿದ್ದೀರಿ. ನಾರಾಯಣ, ಹೌದು, ದೇವೇಂದ್ರ, ಈಶಾ, ನಿಮಗೆ ಈಗ ಎಲ್ಲರದ್ದು ಗುರ್ತು ಸಿಗ್ತದಲ್ಲ. ಇದು ಎಲ್ಲರೂ ಸರಿ ಕಾಣ್ತಾರೆ. ಹಾಗಾದ್ರೆ ಪ್ರಸಂಗ ಮುಗಿಯಿತು ಅಂತ ಲೆಕ್ಕ. ಅಲ್ಲ, ನನಗೆ ಇಷ್ಟವರೆಗೆ ಬಂದಿರಿ, ಅಲ್ಲ, ನನಗೆ ಇಷ್ಟರವರೆಗೆ ಕಣ್ಮಯವಾಗಿ ಎಲ್ಲರೂ ವಿರೋಧಿಗಳಾಗಿ ಕಾಣ್ತಾ ಇದ್ದೀರಿ. ಎಂತ ಪ್ರಕರಣ ಏನು ಗೊತ್ತಾ? ಎಂತದ್ದು? ಕುರುಕ್ಷೇತ್ರದಲ್ಲಿ ಯಾರು ಇಷ್ಟೆಲ್ಲ ದುಡಿದವರು ಎನ್ನುವ ಧರ್ಮರಾಯನ ಮಾತು ಏನುಂಟೋ ಅದಕ್ಕೆ ಉತ್ತರವನ್ನು ಕೊಡುವುದಕ್ಕೆ ಭೀಮಾರ್ಜುನರು ಮುಂದಾದಾಗ ಒಂದು ಹಂತದಲ್ಲಿ ನಾನೇ ಮುಗಿಸಿದ್ದೆ. ಆದರೆ ಅವರಿಬ್ಬರ ಸೊಕ್ಕೂ ಮುರಿಬೇಕು ಅಂತ ನಾನು ಮತ್ತೆ ಸಂಯೋಜಿಸಿದಂತಹ ಕಥಾ ಸಂಕಲನ ಇಲ್ಲಿಯವರೆಗೆ ಬಂದು ಮುಟ್ಟಿದೆ. ಇದರಲ್ಲಿ ಎರಡು ಅರ್ಥ. ಒಂದು, ಅವರ ಹೆಂಡತಿಯಾದಂತಹ ನಿನಗೆಷ್ಟು ಸಾಮರ್ಥ್ಯ ಇದೆ ಎನ್ನುವುದನ್ನು ಗಂಡಂದಿರಾಗಿ ಅವರು ಅರ್ಥ ಮಾಡಿಕೊಳ್ಳುವುದು. ಮತ್ತೊಂದು, ಈಶ್ವರ ಶಕ್ತಿಯ ಮೂಲಕವಾಗಿ ಪಂಚಪಾಂಡವರ ರಸಿಯಾದ ನೀನು ವಿಶಿಷ್ಟವಾದಂತಹ ಶಕ್ತಿಯನ್ನು ಮೈಯಲ್ಲಿ ತುಂಬಿಕೊಂಡಿದ್ದವಳು. ಚಂಡಿಕೆಯ ಶಕ್ತಿ. ದ್ವಾಪರಾಯುಗ ಮುಗಿಯುತ್ತಾ 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 ಬರುವ ಕಾಲಘಟ್ಟ ಇದು. ಕಲಿಕಾಲ ಆವರಿಸುವ ಸಂಧಿಕಾಲದಲ್ಲಿ ಇದ್ದ ಶಕ್ತಿಗಳೆಲ್ಲ ಹುಡುಗಿ ಹೋಗಲಿಲ್ಲ, ಮತ್ತಿನ ಕಾಲಕ್ಕೂ ಉಳಿಯಿತು ಅಂತಾದ್ರೆ ಅದು ಪ್ರಯೋಜನಕ್ಕೆ ಬಾರುವುದಿಲ್ಲ, ಅಪ್ರಯೋಜನವಾಗುತ್ತದೆ. ಆದ್ದರಿಂದ ನಿನ್ನಲ್ಲಿರಬಹುದಾದಂತಹ ಚಂಡಿಕಾ ಶಕ್ತಿಯನ್ನು ಹೊರಸೆಳೆಯುವ ಉದ್ದೇಶದಿಂದ ಮಹಾತಾಯಿಯಾದಂತಹ ಶಕ್ತಿ ದೇವತೆಯೇ ಕೈಲಾಸದಿಂದ ಇಳಿಬೇಕಾಯಿತು. ಈಗ ಇದಿಷ್ಟು ನೀವು ಮಾಡಿಕೊಟ್ಟದ್ದು, ನೀವು ಮಾಡಿಸಿದ್ದ? ಹೌದು. ಅಂತೂ ಎಲ್ಲ ಒಟ್ಟು ಸೇರಿ ನನ್ನನ್ನೊಂದು ಚಂಡಿ ಮಾಡಿದ್ರಲ್ಲ ನೀವೆಲ್ಲ. ಹೌದು, ನಿನಗೆ ಸ್ವಲ್ಪ ಹಠ ಇತ್ತು. ಗ್ರಾಮ್ಯವಾಗಿ ಹೇಳುವ ಕ್ರಮ ಉಂಟು. ಅವಳು ದೊಡ್ಡ ಚಂಡಿ, ದೊಡ್ಡ ಹಠಮಾರಿ ಹೆಣ್ಣು ಅಂತ ಲೆಕ್ಕ. ಆ ಹಠವೆಲ್ಲ ಇಳಿದಿದೆ. ಹಾಗಾದ್ರೆ ನನ್ನೊಳಗಿನ ಶಕ್ತಿಯಿಂದಲಾಗಿ ಇಷ್ಟಾಗಿರೋದು. ನೀನು ಆವತ್ತು ಬಂದವರಿಗೆ ಹೇಳಿದೀಯಂತ ಚಕ್ರ, ಅದು ಬಬ್ರುವನ ರುಂಡೆ ಹೇಳಿತಂತೆ. ಚಕ್ರ ತಲೆ ಕಡಿಯುತ್ತಿತ್ತು, ಚಂಡಿಗೆ ರಕ್ತಪಾನ ಮಾಡುತ್ತಿತ್ತು. ಹೌದು. ಹಾಗಾದ್ರೆ ದುಷ್ಟ ಕ್ಷತ್ರಿಯರ ನಿರ್ಮೂಲನೆಗೋಸ್ಕರವಾಗಿ ನೀನು ಹಾಗೂ ನನ್ನೊಳಗಿರುವಂತಹ ಆ ಪರಶಿವೆಯ ಶಕ್ತಿ ಕೆಲಸ ಮುಗಿದ ಮೇಲೆ ಮತ್ತೆ ಇರುವುದು ಯಾಕೆ? ಇಷ್ಟೇ. ಪ್ರಪಂಚದಲ್ಲೆಂದು ರೂಪಕವಾಗಿ ಇದು ಪ್ರತಿಯೊಬ್ಬರಿಗೂ ಆದರ್ಶವಾಗಿ ಕಂಡಿತು ಅಂತಾದ್ರೆ ಕಥಾಂತರ್ಗತವಾಗಿರುವಂತಹ ತತ್ವವನ್ನು ಅರ್ಥ ಮಾಡಿಕೊಂಡು ಜನಜೀವನದಲ್ಲಿ ಜೀವರಾದವರು ಅಳವಡಿಸಿದಲ್ಲಿಗೆ ಈ ಪ್ರಸಂಗ ಸಾರ್ಥಕ್ಯವನ್ನು ಹೊಂದಿತ್ತು ಅಂತ ಲೆಕ್ಕ. ಇದನ್ನು ಹಾಡಿ ಆಡಿಸಿ ನೋಡಿ ನೋಡಿಸಿ ಕೇಳಿ ಕೇಳಿಸಿದವರಿಗೆ ಸರ್ವಶಕ್ತನಾದ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ಕೊಡಲಿ ಎಂಬ ಹಾಗೆ ಕೇಳಿಕೊಳ್ಳುತ್ತಾ ಪುಣ್ಯಕಥಾನಕಕ್ಕೆ ಮಂಗಳ ಪದ್ಯವನ್ನು ಹಾಡುವರೆ ಸಭ್ಯ ಸಮಾಸದಿಂದ ಪಡೆಯನ್ನು ಬೇಡೋಣ. ಭದ್ರಂ ರಂಗನಾಯಕ